ದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುಃ ಸಾಕ್ಷಾತ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदन्तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. प्रह्लादनारदपराशरपुण्डरीकव्यासाम्बरीशशुकशौनकभीष्मताभ्यान् रुक्माङ्गदार्जुनवसिष्ठविभीषणादीन् पुण्यानि मान् परमभागवतान् स्मरामि. पीताम्बरङ्करविराजितशङ्खचक्रं कौमोदकीं सरसिजं करुणासमुद्रं राधासहायमतिसुन्दरमन्दहासं वातालयेशमनिशं हृदि भावयामि. ಸಕಲ ದೇವತಾತ್ಮಕರಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯನ್ನು ಮನಸ ವಂದಿಸುತ್ತಾ ಸಭೆಯಲ್ಲಿ ಸೇರಿದಂತಹ ಸಜ್ಜನ ಬಂಧುಗಳಿಗೂ ನಮಿಸುತ್ತಾ ಸಪ್ತಾಹ ಯಜ್ಞದ 2ನೇ ದಿನದ ಪ್ರವಚನವನ್ನು ಆರಂಭಿಸ್ತಾ ಇದ್ದೇವೆ. ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ ಅಂತ ಭಾಗವತ ಮಹಾತ್ಮೆಯಲ್ಲಿ ಋಷಿಮುನಿಗಳು ಒಂದು ಮಾತನ್ನು ಹೇಳುತ್ತಾರೆ. ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿದಂತಹ ಪುಣ್ಯಕರ್ಮದ ವಶದಿಂದ ಸತ್ಸಂಗಮ ಸಿಗ್ತದೆ, ಸಜ್ಜನರ ಸಹವಾಸ ಸಿಗ್ತದೆ. ಸಜ್ಜನರ ಸಹವಾಸ ಸಿಗಬೇಕು ಅಂತಾದರೆ ಅನೇಕ ಜನ್ಮಗಳಲ್ಲಿ ಭಾಗ್ಯೋದಯವಾಗಬೇಕು. ಸೌಭಾಗ್ಯದ ಬಾಗಿಲು ತೆರೆಯಲ್ಪಡಬೇಕು. ಅದರ ಫಲವಾಗಿ
ಸತ್ಸಂಗಮವು, ಸಜ್ಜನರ ಸಹವಾಸವು ಸಿಗ್ತದೆ. ಅದು ಸಿಗಬೇಕು ಅಂತಾಗುವಾಗ ಕಲಿಯುಗದಲ್ಲಿ ದಾರಿಯೊಂದೇ ಸಪ್ತಾಹ ಯಜ್ಞ. ಶ್ರೀಮದ್ಭಾಗವತ ಸಪ್ತಾಹ ಯಜ್ಞವೇ ಸತ್ಸಮಾಗಮಕ್ಕಿರುವಂತಹ ಒಂದು ಪ್ರಧಾನ ಮಾರ್ಗ. ಸಜ್ಜನರು ಅನೇಕ ಕಡೆಗಳಲ್ಲಿ ಸಿಗ್ಬೋದು, ಆದರೆ ಸಜ್ಜನರ ಅಂತರಂಗದ ಅರಿವಾಗುವುದು ಸಪ್ತಾಹದ ರಂಗದಲ್ಲಿ. ಯಾಕೆ ನಿನ್ನೆ ಹೇಳಿದೆ, ಶ್ರವಣವೇ ಇದಕ್ಕೆ ಅರ್ಹತೆ, ಬೇರೆ ಯಾವುದೂ ಅಲ್ಲ ಅಂತ. ಸಪ್ತಾಹ ಯಜ್ಞದಲ್ಲಿ ಬರುವವರೆಲ್ಲರೂ ಕೂಡ ಕೇಳುಗರಾಗಿಯೇ ಬರುವುದು. ಕೇಳುಗರಾಗಿಯೇ ಬರುವವರೆಲ್ಲರೂ ಕೂಡ ಸಜ್ಜನರೇ ಆಗಿರ್ತಾರೆ. ಮದಾಶ್ರಯಾ ಕಥಾ ಪುಣ್ಯಾ ಶೃಣ್ವಂತಿ ಚ ಕಥಯಂತಿ. ನನ್ನದ್ದಾದಂತಹ ಕಥೆಯನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಅವರು ಸಜ್ಜನರು ಅಂತ ಭಾಗವತದಲ್ಲಿ ನಾವು ನೋಡ್ತೇವೆ. ಸಪ್ತಾಹ ಯಜ್ಞದಲ್ಲಿ ಬರುವಂಥವರೆಲ್ಲರೂ ಕೂಡ ಅದೇ ಭಾವದಲ್ಲಿ ಬರ್ತಾರೆ. ಕಥೆಯನ್ನು ಕೇಳಬೇಕು, ಶ್ರವಣಿಸಬೇಕು. ಕೃಷ್ಣ ಕಥೆಯನ್ನು ಕೇಳ್ತಾ 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 ನಾ ಕೃಷ್ಣನಾಗಬೇಕು ಅಂತ ಬಯಸುವವರೇ ಸಪ್ತಾಹಕ್ಕೆ ಬರುವವರು. ಸಪ್ತಾಹದಲ್ಲಿ ಅದನ್ನು ಸಾರ್ಥಕಪಡಿಸಿಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ, ಬಹುಜನ್ಮಗಳಲ್ಲಿ ಸಂಪಾದನೆ ಮಾಡಿದಂತಹ ಭಾಗ್ಯಗಳ ಫಲವಾಗಿ ಸಪ್ತಾಹ ಯಜ್ಞವೆಂಬುವಂತಹ ಸತ್ಸಂಗಮಕ್ಕೆ ಕಾರಣವಾಗಬಹುದಾದ ಮಹಾಯಜ್ಞವೊಂದು ಲಭ್ಯವಾಗ್ತದೆ ಅಂತ. ಈ ಭಾಗ್ಯ ಎಲ್ಲರಿಗೂ ಪ್ರಾಪ್ತವಾಗುವುದಿಲ್ಲ. ಅನೇಕರಿಗೆ ಸಪ್ತಾಹ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಇದ್ದರೂ ಕೂಡ ಕೃಷ್ಣನ ಒಪ್ಪಿಗೆ ಸಿಗುವುದಿಲ್ಲ. ಅಂಥವರನ್ನು ಪರೀಕ್ಷಿಸ್ತಾನೆ, ನನ್ನ ಕಥೆಯನ್ನು ಕೇಳುವುದಕ್ಕೆ ಇವರು ಯೋಗ್ಯರೋ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂತಂದರೆ, ಪರೀಕ್ಷಿತ ಮಹಾರಾಜನಿಗೆ ಭಾಗವತ ಸುಧೆಯನ್ನು ಕುಡಿಸಬೇಕು ಅಂತ ಶುಕ ಮಹರ್ಷಿಗಳು ಬರ್ತಾ ಇದ್ರಂತೆ. ಅದು ದೇವತೆಗಳಿಗೆ ಗೊತ್ತಾಯಿತು. ನೇರ ಕೆಳಗಿಳಿದರು ಅವರು. ಶುಕ ಮಹರ್ಷಿಗಳ ದಾರಿಗೆ ಅಡ್ಡವಾಗಿ ನಿಂದರು. ಬರುವಾಗ ಬರೇ ಕೈಯಲ್ಲಿ ಬರಲಿಲ್ಲ ದೇವತೆಗಳು, ಅಮೃತ ತುಂಬಿದ ಕುಂಭವನ್ನು ಹಿಡ್ಕೊಂಡು ಬಂದರು. ತಡೆದು ಶುಕ ಮಹರ್ಷಿಗಳಿಗೆ ಹೇಳಿದರು, ನಾವು ನಿಮಗೆ ಈ ಅಮೃತ ಕುಂಭವನ್ನೇ ಕೊಡ್ತೇವೆ, ನೀವು ನಮಗೆ ಈ ಭಾಗವತ ಸುಧೆಯನ್ನು ಕುಡಿಸಬೇಕು. ಭಾಗವತ ಸುಧೆಯನ್ನು ಕುಡಿಯುವುದಕ್ಕೆ ನೀವು ಅರ್ಹರಲ್ಲ ಅಂತಂದರು. ಇದು ಪರೀಕ್ಷಿತನಿಗೆ ಕುಡಿಸುವುದಕ್ಕಿರುವುದು. ನಿಮ್ಮ ಅಮೃತಕ್ಕಿಂತಲೂ ಉತ್ಕೃಷ್ಟವಾದಂತಹ ಒಂದು ಅಮೃತ, ವಿಶೇಷವಾದಂತಹ ದಿವ್ಯಾಮೃತ ಇದು. ಮಾತ್ರ ಅಲ್ಲ, ಜೀವಾಮೃತ. ಹಾಗಾಗಿ ಸದಾ ಕೃಷ್ಣಾರಾಧನೆಯನ್ನು ಮಾಡ್ತಾ, ಕೃಷ್ಣ ಚಿಂತನೆಯನ್ನೇ ಮಾಡುತ್ತಾ ಇರುವವರಿಗೆ ಈ ಭಾಗ್ಯ ಸಿಗುವುದು. ನಿಮಗೆ ಸಿಗಬೇಕು ಅಂತಾದರೆ ನೀವು ದೇವತೆಗಳಾಗಿದ್ದರೆ ಸಿಗುವುದಿಲ್ಲ. ದೇವತೆಗಳಾಗಿದ್ದರೆ ಸಿಗುವುದಿಲ್ಲ. ನೀವು ಮನುಷ್ಯರಾಗಬೇಕು, ಮನುಷ್ಯರಾಗಿ ದೇವರಾಗಬೇಕು ಅಂತ ಬಯಸಬೇಕು. ಹಾಗಿದ್ದರೆ ಮಾತ್ರ ಈ ಸುಧೆ ನಿಮಗೆ ಸಿಗ್ತದೆ. ಹೋಗಿ
ಅಂತಹ ಒಂದು ಪುಣ್ಯ ವಿಶೇಷದಿಂದ ಕೂಡಿದಂತಹ ಒಂದು ಅಮೃತ ಇದು, ದಿವ್ಯಾಮೃತ, ಜೀವಾಮೃತ. ಅಂಥದ್ದು ನಮಗೆ ಸಿಕ್ಕಿದೆ ಅಂತ ಆದರೆ ದೇವತೆಗಳಿಂತಲೂ ಮೇಲೆ ಅಂತ ಆಯ್ತಲ್ಲ ನಾವು. ಮತ್ತೆ ಯಾವ ದ್ವಂದ್ವವೂ ಇಲ್ಲ, ಗೊಂದಲವೂ ಇಲ್ಲ. ಸ್ವರ್ಗಲೋಕವನ್ನು ನೋಡಿ ಗ್ರಾಮಸಿಂಹವಾದರೂ ಬೊಗಳುವುದು, ಆದರೆ ಸಪ್ತಾಹವನ್ನು ನೋಡಿ ಯಾವ ಸಿಂಹವೂ ಬೊಗಳುವುದಿಲ್ಲ. ಇಲ್ಲಿ ಎಂತಹ ಸಿಂಹವಾದರೂ ಕೂಡ ಬೆಕ್ಕಾಗಿ ಪರಿಣಮಿಸ್ತದೆ. ಅಂತಹ ಒಂದು ವಿಶಿಷ್ಟತಮವಾದ ರಸ ಇದು. ಆದ್ಯಂತವಾಗಿ ಅಮೃತಕ್ಕಿಂತಲೂ ಮಿಗಿಲಾದಂತಹ ರಸಾನುಭವವನ್ನು ಕೊಡುವಂತಹ ಒಂದು ವೇದಿಕೆ. 7 ದಿವಸಗಳ ಕಾಲ, 7 ದಿವಸಗಳ ಕಾಲ ಇದು ಕೊಡುವಂತಹ ಯಾವ ರಸಾನುಭವ ಉಂಟು, ಅದು ಜೀವನ ಇಡೀ ನೆನಪಿಡುವಷ್ಟು ಅನುಭವವನ್ನು ಕೊಡ್ತದೆ. ಹಾಗೆಂತ ಅಲ್ಲಿಗೆ ನಾವು ಸಮಾಧಾನಗೊಳ್ಳಬಾರದು, ತೃಪ್ತರಾಗಬಾರದು. ಒಂದು ಸಪ್ತಾಹದಿಂದ ಜೀವನವಿಡೀ ಅನುಭವಕ್ಕೆ ಬೇಕಾದಷ್ಟು ರಸಾನುಭವವನ್ನು ಕೊಟ್ಟಿದೆ, ಇನ್ನು ಮಾಡಬೇಕು ಅಂತಿಲ್ಲ, ಸಪ್ತಾಹ ಇರುವಲ್ಲಿಗೆ ಹೋಗಬೇಕು ಅಂತಿಲ್ಲ ಅಂತ ರಿಟೈರ್ಡ್ ಆಗಬಾರ್ದು. ರಿಟೈರ್ಡ್ ಆಗಬಾರ್ದು, ಟಯರ್ಡು ಆಗಬಾರ್ದು. ನಿವೃತ್ತರಾಗುವುದಕ್ಕಿಲ್ಲ, ಪ್ರವೃತ್ತರಾಗಬೇಕು. ನಿವೃತ್ತರಾದ ಸನಕಾದಿ ಮುನಿಗಳೂ ಕೂಡ ಪ್ರವೃತ್ತರಾಗಿದ್ದರಲ್ಲ ಈ ವಿಷಯದಲ್ಲಿ. ಇದು ವಿಚಿತ್ರ ನೋಡಿ. ಇಲ್ಲದಿದ್ದರೆ ಆ ಸನಕಾದಿಗಳಿಗೆ ಯಾವ ಅಪೇಕ್ಷೆಯೂ ಇಲ್ಲ. ನಿವೃತ್ತಿ ಮಾರ್ಗವನ್ನು ಹಿಡಿದವರವರು, ಯಾವುದು ಬೇಡ ಅಂತ. ಆದರೂ ಕೂಡ ಈ ವಿಷಯಕ್ಕಾಗುವಾಗ ಪ್ರವೃತ್ತರಾಗ್ತಾರೆ ಅವರು. ಕೇಳಬೇಕು. ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು. ಇದರದ್ದೊಂದು ವಿಶೇಷ ಶಕ್ತಿ ಏನು ಅಂತ ಕೇಳಿದರೆ, ಇಲ್ಲಿ 100ಕ್ಕೆ 100 ಅಂತಹ ಯೋಗಿಗಳು ಬಂದಿರ್ತಾರೆ ಕೇಳಲಿಕ್ಕೆ. ಯಾಕೆ ಕೇಳಿದರೆ, ಕೇಳಿದಷ್ಟು ಸಾಕಾಗದೇ ಇರುವಂತಹ, ಸಮಾಧಾನಗೊಳ್ಳದೇ ಇರುವಂತಹ ಒಂದು ವಿಶೇಷವಾದ ಶುಕಾಮೃತ, ಶುಕ ಮಹರ್ಷಿಗಳಿಂದ ಸ್ಪರ್ಶಿತವಾದಂತಹ ಒಂದು ವಿಶೇಷ ರಸ, ಭಾಗವತ ರಸ. ಇದನ್ನು ಕುಡಿಬೇಕು ಅಂತ ಹಂಬಲ ಅವರಿಗೂ ಇರ್ತದೆ. ಹೇಗೆ ಪಿತೃಗಳಲ್ಲಿ ಬಂದು ಸಮಾಹಿತರಾಗಿರ್ತಾರೆ, ಅದೇ ರೀತಿಯಲ್ಲಿ ಅಗೋಚರವಾಗಿ ಅಂತಹ ಯೋಗಿಗಳೆಲ್ಲ ಬಂದಿರ್ತಾರೆ ಈ ಸಪ್ತಾಹ ಶ್ರವಣಕ್ಕೆ ಅಂತ. ಇದು ನಮ್ಮ ಪುಣ್ಯ. ಅಂಥವರು ಈ ಪ್ರದೇಶಕ್ಕೆ ಬಂದರು ಅಂತಾದರೆ ಇದು ತೀರ್ಥಕ್ಷೇತ್ರ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೋಸ್ಕರ ಆಗಾಗ ನಾವು ಹೇಳ್ತಾ ಇರುವುದು, ಸಪ್ತಾಹ ಯಜ್ಞವೆಂಬುದು ಯೋಗ ಇರುವವರಿಗೆ, ಭಾಗ್ಯ ಇರುವವರಿಗೆ ಮಾತ್ರ ಸಿಗುವಂಥದ್ದು. ಅದು ಪ್ರಾಪ್ತವಾಗಬೇಕು ಅಂತಾದರೆ ಹಿಂದಿನದ್ದು ಪುಣ್ಯದ ಗಂಟು ಇರಬೇಕು ಅಂತ. ಆ ಗಂಟು ಪ್ರಾಪ್ತವಾಗಿದೆ. ಅದರಿಂದಾಗಿ ಕೃಷ್ಣನ ಜೊತೆಗೆ ನಂಟು ಉಂಟಾಗಿದೆ. ಅಲ್ಲಿ ನಾವು ಅಂಟಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಪ್ರಥಮ ದಿನ ಸಾಂಗೋಪಾಂಗವಾಗಿ ಸಂಪನ್ನಗೊಂಡು, 2ನೇ ದಿನವೂ ಕೂಡ ಯೋಗ್ಯ ರೀತಿಯಲ್ಲಿ ಕೃಷ್ಣ ಸಂಕಲ್ಪದ ಪ್ರಕಾರ ಎಲ್ಲವೂ ಸಂಪನ್ನಗೊಂಡು ಈ ಕಥಾಶ್ರವಣದ ಪುಣ್ಯಾವಸರದಲ್ಲಿ ನಾವು ಸಮಾಹಿತರಾಗಿದ್ದೇವೆ. ಇವತ್ತು ವಿಶೇಷವಾಗಿ ಕಪಿಲೋಪಾಖ್ಯಾನ, ದಕ್ಷಯಜ್ಞ, ಧ್ರುವಚರಿತ್ರೆ ಇವುಗಳನ್ನು ಪ್ರಧಾನವಾಗಿ ಸ್ವೀಕಾರ ಮಾಡ್ತೇವೆ. ಈ ಎಲ್ಲ ಕಥೆಗಳು ಏನು, ಯಾಕೆ ಅಂತ ಕೇಳಿದರೆ, ಜೀವನದಲ್ಲಿ ಬಂದ ವ್ಯಥೆಗಳನ್ನು ಹೋಗಲಾಡಿಸುವುದಕ್ಕೆ. ಸಂಸಾರ ಅಂದ ತಕ್ಷಣ
ವ್ಯಥೆಗಳ ಸರಮಾಲೆಯೇ ಕೆಲವೊಂದು ಸಲ ಬಂದು ಒದಗ್ತವೆ. ಅದನ್ನು ನಿವೃತ್ತಿ ಮಾಡಬೇಕು ಅಂತಾಗುವಾಗ ಸಂಸಾರಿಣಾಂ ಕರುಣಯಾ ಪುರಾಣ ಗುಹ್ಯಂ, ಸಂಸಾರಿಗಳಿಗೋಸ್ಕರ ಅತ್ಯಂತ ಕರುಣೆಯನ್ನು ಹೊಂದಿದಂತಹ ಶುಕ ಮಹರ್ಷಿಗಳು ಹೇಳಿದಂತಹ ಕಥೆ. ಸಂಸಾರಿಗಳ ಜೀವನ ಯೋಗ್ಯ ರೀತಿಯಲ್ಲಿ ಕೃಷ್ಣಾನುಗ್ರಹವೆಂಬಂತಹ ಆವರಣದಿಂದ ರಕ್ಷಿತವಾಗಬೇಕು ಅನ್ನುವ ಉದ್ದೇಶ. ಅದಕ್ಕೋಸ್ಕರ ಕೃಷ್ಣನ ಬಗ್ಗೆ ಕೇಳೋದು, ಕೃಷ್ಣನ ನಾಮ ಸಂಕೀರ್ತನೆ, ಕೃಷ್ಣನ ಸ್ಮರಣೆ, ಕೃಷ್ಣನ ಜೊತೆಗೆ ಸಂವಾದ, ಇದಿಷ್ಟು ಇಲ್ಲಿಯ ಮಾಧ್ಯಮಗಳು ಕೃಷ್ಣಾನುಗ್ರಹಕ್ಕಿರುವಂಥದ್ದು. ಇದನ್ನು ನಾವು ಸಾರ್ಥಕಗೊಳಿಸಬೇಕು, ಸಾಧನೆಯ ಮೂಲಕ ಸಾಧಿಸಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಥಾಪ್ರವಚನಕ್ಕೆ ಅಡಿಯಿಡುತ್ತಾ ಇದ್ದೇವೆ. ಸ್ವಯಂಭುವ ಮನು ದಂಪತಿಗಳು ಅನ್ನುವುದನ್ನು ನಿನ್ನೆ ದಿನ ಕೇಳಿದೆವು. ಶತರೂಪ ಸ್ವಯಂಭುವ ಈ ದಂಪತಿಗಳಿಗೆ 3 ಜನ ಹೆಣ್ಣುಮಕ್ಕಳು, 2 ಜನ ಗಂಡು ಮಕ್ಕಳು. ಅದರಲ್ಲಿ ಎಲ್ಲರೂ ಕೂಡ ಪ್ರಾಪ್ತವಯಸ್ಕರಾಗಿದ್ದಾರೆ. ಆಕೂತಿಯನ್ನು ರುಚಿ ಪ್ರಜಾಪತಿಗೂ, ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೂ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೂ ಮದುವೆ ಮಾಡಿ ಕೊಟ್ಟಿರ್ತಾರೆ. ಈವಾಗ ಕರ್ದಮ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಂತಹ ದೇವಹೂತಿಯ ಸಂಗತಿಗಳನ್ನು ನಾವು ಕೇಳಬೇಕು. ಪ್ರಾಪ್ತ ವಯಸ್ಕಳಾದಂತಹ ಕಾಲಕ್ಕೆ ದೇವಹೂತಿಯನ್ನು ಕರ್ಕೊಂಡು ಸ್ವಯಂಭುವ ದಂಪತಿಗಳು ವರನನ್ನು ಅನ್ವೇಷಿಸುತ್ತಾ ಬರ್ತಾರೆ. ಆವಾಗ ಭಗವಂತನ ಆದೇಶವಾಗಿರ್ತದೆ. ಸರಸ್ವತೀ ನದಿ ತೀರದಲ್ಲಿರುವಂತಹ ಬಿಂದುಸರ ಹೇಳುವ ಆಶ್ರಮದಲ್ಲಿ ಕರ್ದಮರೆಂಬಂತಹ ಮಹಾತ್ಮರು ಪ್ರಜಾಪತಿಗಳು ಇದ್ದಾರೆ. ಅವರಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ. ತಪಸ್ವಿಗಳು. ಅವರನ್ನು ಹುಡುಕುತ್ತಾ ಹೋಗಿ ಆಶ್ರಮಕ್ಕೆ ತಲುಪಿದ್ದಾರೆ ಈ 3. ತಪಸ್ಸಿನಲ್ಲಿ ಮಗ್ನರಾಗಿದ್ದಂತಹ ಕರ್ದಮರು ಜಾಗೃತರಾಗ್ತಾರೆ, ಎಚ್ಚೆತ್ತುಕೊಳ್ತಾರೆ. ಸ್ವಯಂಭುವ ಮನು ದಂಪತಿಗಳು ಬಂದಿದ್ದಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿದಂತಹ ಈ ಸ್ವಯಂಭುವ ಮನು ತನ್ನ ಮಗಳನ್ನು ಮುಂದೆ ಇಟ್ಟುಕೊಂಡು ಬೇಡಿಕೊಳ್ತಾನೆ. ಸ್ವಾಮಿ, ನಿಮ್ಮದ್ದಾದಂತಹ ತಪಸ್ಸು, ಸಾಧನೆ, ಅಂತರಂಗದ ಶುದ್ಧಿ, ಸೃಷ್ಟಿ ಮಾಡುವಂತಹ ಶಕ್ತಿ, ಇದನ್ನೆಲ್ಲವನ್ನು ಅರಿತು ನನ್ನ ಮಗಳಾದಂತಹ ದೇವಹೂತಿಯನ್ನು ನಿಮಗೆ ಕೊಡಬೇಕು ಅಂತ ಸಂಕಲ್ಪಿಸಿದ್ದೇವೆ. ನಾವು ಪಾಣಿಗ್ರಹಣ ಮಾಡಿ ನಮ್ಮ ಕುಲವನ್ನು ಉದ್ಧರಿಸಬೇಕು ಅಂತ. ಆಯಿತು ಅಂತ ಹೇಳಿ ಸ್ವೀಕಾರ ಮಾಡಿ ಮದುವೆಯಾಗ್ತದೆ. ಕರ್ದಮ ದೇವಹೂತಿಯರ ವಿವಾಹವಾಯಿತು. ಆ ವಿವಾಹದಲ್ಲಿ ಎಲ್ಲ ಪ್ರಜಾಪತಿಗಳು, ದೇವಾಧಿದೇವತೆಗಳೆಲ್ಲರೂ ಕೂಡ ಸಮಾಹಿತರಾಗ್ತಾರೆ. ಅಲ್ಲಿಂದ ಮುಂದೆ ಅವರ ದಾಂಪತ್ಯ ಜೀವನ ಮುಂದುವರಿತದೆ. ಇವಳು ಅರಮನೆಯವಳು, ಈ ತಪಸ್ವಿಗಳು ಆಶ್ರಮದವರು. ಇದು ಒಂದಕ್ಕೊಂದು ಹೊಂದಾಣಿಕೆ ಹೇಗಪ್ಪ? ಎಲ್ಲಿಯಾದರೂ ಉಂಟ ಹಾಗೆ? ಇವಾಗ ಅದೇ ಸಮಸ್ಯೆ ಆಗಿರೋದು. ಒಂದೇ ರೀತಿ ಆದರೂ ಕೂಡ ಹೊಂದಾಣಿಕೆ ಆಗುವುದಿಲ್ಲ. ಕೆಲವು ದಿವಸ ಇದ್ದು ಮಾಡಿ ಹೋಗ್ತಾರೆ.
ಅದು ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು ಅಂತಾದರೆ ಎರಡೂ ಕಡೆಯಲ್ಲಿಯೂ ಕೂಡ ಆ ಭಾವ ಇರಬೇಕು. ಅದು ಇವರಿಗಿರ್ತದೆ. ಈ ಕರ್ದಮದೇವಹೂತಿಯರಿಗೆ ಆಶ್ರಮವಾದರೇನು? ಸಂಸಾರ ಇರುವುದೇ ಶ್ರಮಕ್ಕೋಸ್ಕರ. ಗೃಹಸ್ಥಾಶ್ರಮ, ಆಸಮಂತಾತ್ ಶ್ರಮ, ಆಸಮಂತಾತ್ ಸುತ್ತಲಿಂದಲೂ ಅಂದರೆ ಸಾಧನೆ ಮಾಡಬೇಕು. ಗೃಹಸ್ಥಾಶ್ರಮ, ಆ ಗೃಹಸ್ಥಾಶ್ರಮಕ್ಕೆ ಬಂದ ಮೇಲೆ ಆಶ್ರಮಿಗಳಾದಂತಹ ತಪಸ್ವಿಗಳನ್ನು ಮದುವೆಯಾಗಿದ್ದೇನೆ ಅಂತ ಹೇಳಿಕೊಳ್ಳುವ ಹಾಗಿಲ್ಲ. ಸಂತೋಷದಿಂದ ಒಪ್ಪಿಕೊಂಡವಳು ದೇವಹೂತಿ. ಅಂತಹ ದೇವಹೂತಿಯನ್ನು ಅತ್ಯಂತ ಪ್ರೀತಿಯಿಂದ ಅರಮನೆಯಲ್ಲಿ ಬೆಳೆದವಳು ಅಂತ ಹೇಳುವ ಭಾವದಿಂದ ನೋಡಿಕೊಳ್ತಾರೆ ಕರ್ದಮರು. ತುಂಬ ಪ್ರೀತಿ ಮಡದಿಯಲ್ಲಿ. ಪ್ರತಿನಿತ್ಯವೂ ಕೂಡ ಆಶ್ರಮದಲ್ಲಿ ಕಾಲ ಕಳೆಯುತ್ತಾ ಇರುವಂತಹ ದೇವಹೂತಿಗೆ ಮನಸ್ಸಿಗೆ ಜಾಡ್ಯ ಬರಬಾರದು ಅನ್ನುವ ಉದ್ದೇಶದಿಂದ ಒಂದು ಸಲ ಸಮಗ್ರ ಭೂಗೋಳವನ್ನು ಸುತ್ತಿ ಬರುವ ಅಂತ ನಿರ್ಣಯ ಮಾಡ್ತಾರೆ. ಈಗೆಲ್ಲ ಹೋಗ್ತಾರಲ್ಲ ಹಾಗೆ ಇವರು ಸಂಕಲ್ಪ ಮಾಡಿದ್ದು ಭೂಗೋಳವನ್ನು ಸುತ್ತಿ ಬರುವ ಅಂತ. ಏನು ಸಂಕಲ್ಪ ಮಾತ್ರದಿಂದ ವಿಮಾನವೊಂದನ್ನು ಸೃಷ್ಟಿಸಿದರು ಕರ್ದಮ ಪ್ರಜಾಪತಿಗಳು. ವಿಮಾನವನ್ನೇರಬೇಕಿದ್ದರೆ ಕರ್ದಮರು ಹೇಳ್ತಾರೆ, ಭಾಮಿನಿ, ಅದು ಸರಸ್ವತಿ ನದಿ, ಆ ನದಿಯಲ್ಲಿ ಸ್ನಾನವನ್ನು ಮಾಡಿ, ತಲೆಗೆ ಸ್ನಾನವನ್ನು ಮಾಡಿ ವಿಮಾನವನ್ನೇರು, ಒಂದು ಸಲ ಸುತ್ತಾಡಿಕೊಂಡು ಬರೋಣ. ತತ್ಕ್ಷಣದಲ್ಲಿಯೇ ಆ ಕರ್ದಮ ಪ್ರಜಾಪತಿಗಳ ಆಶ್ರಮದಲ್ಲಿದ್ದಂತಹ ಅನೇಕ ಸುವಾಸಿನಿಯರು, ಯೋಗಿನಿಯರು ಇವಳನ್ನು ಸ್ನಾನ ಮಾಡಿಸಿ ಯೋಗ್ಯವಾದಂತಹ ಆಭರಣವನ್ನು, ಸೀರೆಯನ್ನು ಉಡಿಸಿ ವಿಮಾನವನ್ನು ಏರುವಂತೆ ಸಹಕರಿಸ್ತಾರೆ. ಏರು ಅಂತ ಹೇಳಿದವಾಗ ವಿಮಾನವನ್ನೇರ್ತಾಳೆ. ಅಲ್ಲಿ ಇಬ್ಬರು ಸೇರಿಕೊಂಡು ಆ ವಿಮಾನದಲ್ಲಿ ಸಮಗ್ರ ಭೂಗೋಳವನ್ನು ಸುತ್ತಾರೆ. ಸಂಚರಿಸ್ತಾ ಇರುವ ಕಾಲಕ್ಕೆ ಎಲ್ಲ ಕಡೆಗಳಲ್ಲಿಯೂ ವಿಶೇಷತೆಯನ್ನು ಪರಿಚಯಿಸ್ತಾ ಭುವೋ ಗೋಲಂ, ಸಮಗ್ರವಾದಂತಹ ಭೂಮಂಡಲ, ಸಮಗ್ರವಾದಂತಹ ಭುವನಕೋಶವನ್ನು ಸಂದರ್ಶಿಸ್ತಾರೆ. ಕಾಲ ಹೋದದ್ದೇ ಗೊತ್ತಾಗಿಲ್ಲ. 100 ವರ್ಷಗಳ ಕಾಲ ಕಳೆದು ಹೋಯಿತು. ಪುನಃ ಬಂದರು ಆಶ್ರಮಕ್ಕೆ. ಬಂದು ಆ ಕಾಲಕ್ಕಾಗುವಾಗ ಅನೇಕ ಹೆಣ್ಣು ಮಕ್ಕಳು ಅವರ ದಾಂಪತ್ಯದಲ್ಲಿ ಹುಟ್ಟಿಕೊಳ್ತಾರೆ. ಉತ್ತಮ ಸಂಸ್ಕಾರವನ್ನು ಹೊಂದಿದವರು. ಅವರೆಲ್ಲ ಪ್ರಾಪ್ತ ವಯಸ್ಕರಾಗ್ತಾರೆ. ಈ ದೇವಹೂತಿ ಕರ್ದಮರಲ್ಲಿ ಕೈ ಮುಗಿದು ಬೇಡಿಕೊಳ್ತಾರೆ, ಸ್ವಾಮಿ, ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಪ್ರಾಯಕ್ಕೆ ಬಂದಿದ್ದಾರೆ, ಯೋಗ್ಯವಾದಂತಹ ಯೋಗ್ಯರಾದ ವರರನ್ನು ಅನ್ವೇಷಣೆ ಮಾಡಬೇಕು. ಯಾಕೆ ಈ ರೀತಿಯಾಗಿ ಕೇಳಿಕೊಂಡವಳು? ಕರ್ದಮರು ಹೇಳಿ ಕೇಳಿ ತಪಸ್ವಿಗಳು, ಇನ್ನೇನು ಬೇಕಾದಷ್ಟು ಸುಖವನ್ನು ಅನುಭವಿಸಿ ಆಯಿತು ಇಷ್ಟು ವರ್ಷಗಳ ಕಾಲ. ತಾನಿನ್ನು ವಾನಪ್ರಸ್ಥವನ್ನು ಹೊಂದಬೇಕು, ವಾನಪ್ರಸ್ಥ ಆಶ್ರಮಕ್ಕೆ ತೆರಳಬೇಕು ಅಂತ ಹೊರಟು ನಿಂತ ಕಾಲಕ್ಕೆ ಅಷ್ಟೂ ಹೆಣ್ಣುಮಕ್ಕಳನ್ನು ಎದುರಿಟ್ಟುಕೊಂಡು ಪಾಪ ಈ ದೇವಹೂತಿ ಕೇಳುವಾಗ ಆಯಿತು ಅಂತಂದರು. ಆವಾಗ ಅವರನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವ ಬಂದ, ಚತುರ್ಮುಖ ಬ್ರಹ್ಮ ಬಂದವನೇ ಇವರನ್ನು ಕುರಿತು ಹೇಳ್ತಾನೆ, ಮಕ್ಕಳೇ, ಯೋಗ್ಯ ರೀತಿಯಲ್ಲಿ ನಿಮ್ಮ ದಾಂಪತ್ಯ ಸಾಗಿದೆ. ಈ ಹೆಣ್ಣು ಮಕ್ಕಳಿಗೆಲ್ಲ ಯೋಗ್ಯರಾದಂತಹ ವರರನ್ನು ಅನ್ವೇಷಣೆ ಮಾಡುವುದಕ್ಕೆ ಹೆಚ್ಚು ಕೆಲಸ ಇಲ್ಲ. ನೋಡಿ, ಇವರೆಲ್ಲ ಮರೀಚಿ, ಅತ್ರಿ, ವಸಿಷ್ಠ, ಇವರೆಲ್ಲ ಮಹಾ ಯೋಗ್ಯತಾವಂತರು, ಪುಣ್ಯಾತ್ಮರು,
ತಪಸ್ವಿಗಳು, ಇವರಿಗೆಲ್ಲ ನಿಮ್ಮ ಮಕ್ಕಳನ್ನು ಒಬ್ಬೊಬ್ಬಳನ್ನು ಕೊಟ್ಟು ಮದುವೆ ಮಾಡುವುದು ಒಳ್ಳೆಯದು. ತನ್ಮೂಲಕವಾಗಿ ಪ್ರಪಂಚದಲ್ಲಿ ಸೃಷ್ಟಿಯಾಗಬೇಕು, ಪ್ರಪಂಚ ವಿಸ್ತಾರವಾಗಬೇಕು. ಆಮೇಲೆ ಈ ಕೆಲಸಲ್ಲಾದ ಮೇಲೆ ನಿಮಗೆ ಒಂದು ಮಹಾನುಗ್ರಹವಾಗ್ತದೆ. ಮುಂದೆ ಸಾಕ್ಷಾತ್ ಭಗವಾನ್ ವಾಸುದೇವನೇ ನಿಮ್ಮ ಮಗನಾಗಿ ಅವತರಿಸಿ ಬರ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಹೋಗ್ತಾರೆ. ಈ ಬ್ರಹ್ಮದೇವರು ಬರುವಾಗ ಮರೀಚಿಗಳೇ ಮೊದಲಾದಂತಹ ಮಹಾತ್ಮರನ್ನೆಲ್ಲ ಕರ್ಕೊಂಡೇ ಬಂದಿದ್ದರು. ಅವರನ್ನಲ್ಲಿ ಉಳಿಸಿ ಈ ಬ್ರಹ್ಮದೇವರು ಹೋದರು. ಆಮೇಲೆ ಈ ಕರ್ದಮ ದೇವಹೂತಿಯರು ಒಬ್ಬೊಬ್ಬರೇ ಮಕ್ಕಳನ್ನು ಒಬ್ಬೊಬ್ಬರಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಅದಾದ ಮೇಲೆ ಆ ಬ್ರಹ್ಮದೇವರು ಹೇಳಿದಂತಹ ಹಿನ್ನೆಲೆಯಲ್ಲಿ ನಿನ್ನ ಹೃದಯವನ್ನು ಭಗವಾನ್ ವಾಸುದೇವ ಈವಾಗಲೇ ಬಂದು ಸೇರಿದ್ದಾನೆ, ಮಗನಾಗಿ ಬರ್ತಾನೆ ಅನ್ನುವುದನ್ನು ತಿಳಿದಂತಹ ಕರ್ದಮರು ಏಕಾಂತದಲ್ಲಿ ಆ ವಾಸುದೇವನನ್ನು ಸಂದರ್ಶಿಸುತ್ತಾರೆ, ಸ್ತುತಿ ಮಾಡಿದರು. ಆವಾಗ ಭಗವಂತ ಹೇಳಿದ, ಕರ್ದಮರ ಹೃದಯವಾಸಿಯಾದಂತಹ ಭಗವಂತ ಹೇಳಿದ, ಏನು ತಲೆಬಿಸಿ ಮಾಡುವುದು ಬೇಡ. ಮಯಾ ಪ್ರೋಕ್ತಂ ಹಿ ಲೋಕಸ್ಯ, ನಾನು ನಿಮ್ಮ ಮಗನಾಗಿ ಅವತರಿಸಿ ಬರ್ತೇನೆ. ಈ ಕಾಲದಲ್ಲಿ ಆತ್ಮಜ್ಞಾನ ಹೇಳುವಂಥದ್ದು, ಭಗವಂತನ ಕುರಿತಾದ ಅರಿವು ಹೇಳುವಂಥದ್ದು ಲುಪ್ತವಾಗಿ ಹೋಗಿದೆ. ಅದನ್ನು ಪ್ರಚುರಪಡಿಸಬೇಕು. ಅದಕ್ಕೋಸ್ಕರ ನಿಮ್ಮನ್ನು ನಾನು ಆಯ್ಕೆ ಮಾಡಿದ್ದೇನೆ. ಕಪಿಲನೆಂಬಂತಹ ಹೆಸರಿನಿಂದ ಅವತರಿಸಿ ಲೋಕದಲ್ಲಿ ಆತ್ಮಜ್ಞಾನವನ್ನು ಪ್ರಚಾರ ಮಾಡುವುದರ ಮೂಲಕವಾಗಿ ನಿಮ್ಮಲ್ಲಿರುವಂತಹ ಕರ್ಮಗ್ರಂಥಿಗಳನ್ನು, ಕರ್ಮಬಂಧವನ್ನು ದೂರ ಮಾಡಿ ಮೋಕ್ಷವನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ನಾ ಬರ್ತೇನೆ ಅಂತ ಹೇಳಿ ಅದೃಶ್ಯನಾಗ್ತಾನೆ ಭಗವಂತ. ಆ ಹೊತ್ತಿಗಾಗುವಾಗ ಇಬ್ಬರೂ ಕೂಡ ದಂಪತಿಗಳು ಶ್ರದ್ಧಾಭಕ್ತಿಯಿಂದ ಭಗವಾನ್ ವಾಸುದೇವನನ್ನು ಭಜಿಸ್ತಾರೆ. ಏನಂತೆ, ನಮ್ಮಲ್ಲಿದ್ದಂತಹ ಸಮಸ್ತ ಕೌಟುಂಬಿಕವಾದಂತಹ ಬಂಧ ಇರ್ಬೋದು, ಅಥವಾ ಯಾವುದೇ ಪೂರ್ವಜನ್ಮಾರ್ಜಿತವಾದಂತಹ ಕರ್ಮಬಂಧ ಇರ್ಬೋದು, ಎಲ್ಲವನ್ನೂ ನಿವಾರಣೆ ಮಾಡಿ ಪರಿಶುದ್ಧವಾದ ಚೈತನ್ಯ ಸ್ವರೂಪಿಯಾಗಿ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಹೇಳುವಾಗ ಭಗವಂತ ಹೇಳಿದ, ಸರಿ, ಎಲ್ಲವನ್ನೂ ಬಿಟ್ಟು ಏಕಮಾತ್ರವಾಗಿರುವಂತಹ ನನ್ನನ್ನು ನೀನು ಭಜಿಸು. ಇನ್ನು ನೀನು ತನ್ಮೂಲಕವಾಗಿ ವಾನಪ್ರಸ್ಥಾಶ್ರಮವನ್ನು ಸೇರಬಹುದು. ನಾನು ಆ ಮಹಾತಾಯಿಯಲ್ಲಿ ಉದಿಸಿ ಅವಳಲ್ಲಿರುವಂತಹ ಕರ್ಮಬಂಧವನ್ನು ನಿವಾರಣೆ ಮಾಡಿ, ಅಜ್ಞಾನವನ್ನು ನಿವಾರಣೆ ಮಾಡಿ ಸುಜ್ಞಾನವನ್ನು ಕರುಣಿಸುವುದರ ಮೂಲಕವಾಗಿ ಪ್ರಪಂಚದಲ್ಲಿ ಎಲ್ಲ ಕಡೆ ಆತ್ಮಜ್ಞಾನದ ಪ್ರಕಾಶ ಆಗುವ ಹಾಗೆ ನಾ ಮಾಡ್ತೇನೆ, ನೀನಿನ್ನು ಹೊರಡಬಹುದು ಅಂತ. ಸರಿ ಅಂತ ಹೇಳಿ ದೇವಹೂತಿಯಲ್ಲಿ ಅವತರಿಸ್ತಾನೆ ಭಗವಂತ. ಅವತರಿಸಿ ಅವಳಲ್ಲಿರುವಂತಹ ಎಲ್ಲ ಅಜ್ಞಾನ, ಅವಳಲ್ಲಿರುವಂತಹ ಯಾವ ಕರ್ಮ ಸಂಬಂಧವಾದಂತಹ ಬಂಧಗಳು, ಅದನ್ನೆಲ್ಲ ನಿವಾರಣೆ ಮಾಡ್ತಾ ಇರುವ ಕಾಲಕ್ಕೆ ಅವಳ ಮನಸ್ಸಿನಲ್ಲಿ ಉದಿಸಿದಂತಹ ಬೇರೆ ಬೇರೆ ಸಂಶಯಗಳು, ಬೇರೆ ಬೇರೆ ಭಗವತ್ ವಿಷಯಕವಾದಂತಹ ವಿಚಾರಗಳು, ಪ್ರಶ್ನೆಗಳು, ಅದಕ್ಕೆಲ್ಲ ಉತ್ತರವನ್ನು ಹೇಳ್ತಾ ಹೋಗ್ತಾನೆ ಭಗವಂತ ಕಪಿಲ ಮುನಿಯಾಗಿ ಅವತರಿಸಿ. ಆವಾಗ ಈ ದೇವಹೂತಿಯ ಪ್ರಶ್ನೆಗಳಲ್ಲಿ ಒಂದಿತ್ತು. ಏನು ಅಂತ ಕೇಳಿದರೆ, ಭಗವಂತನಲ್ಲಿ ಅವಳು ಕೇಳುವಂಥದ್ದು,
ತಸ್ಯ ತ್ವಂ ತಮಸಃ ಅಂಧಸ್ಯ ದುಷ್ಪಾರಸ್ಯ ಅದ್ಯ ಪಾರಗಂ ಸಚ್ಚಕ್ಷುರ್ಜನ್ಮನಾಮಂತೆ ಲಬ್ಧಂ ಮೇ ತ್ವದನುಗ್ರಹಾತ್. ಭಗವಾನ್, ನಾನು ಕತ್ತಲಿನ ರೂಪದಲ್ಲಿರುವಂತಹ ತಮಸ್ಸಿಗೆ ಬಿದ್ದಿದ್ದೇನೆ. ನನ್ನ ಈ ಕತ್ತಲನ್ನು ಹೋಗಲಾಡಿಸಬೇಕು, ಬೆಳಕನ್ನು ಕೊಡಬೇಕು, ಶಾಶ್ವತವಾದ ಬೆಳಕನ್ನು ಕೊಡಬೇಕು. ಅದು ಸಾಧ್ಯ ನಿನ್ನಿಂದ ಮಾತ್ರ. ಅಪಾಕ್ರಷ್ಟುಂತ್ವಮರ್ಹಸಿ. ನನ್ನಲ್ಲಿ ಇದು ನನ್ನದು, ನಾನು ನನ್ನದು ಹೇಳುವಂತಹ ಅಹಂಕಾರ, ಮಮಕಾರ ಇದನ್ನು ನಿವಾರಣೆ ಮಾಡಬೇಕಿದ್ದರೆ ಏನು ಮಾಡಬೇಕು ಅದನ್ನು ನಾನು ಹೇಳ್ತೇನೆ ಅಂತ ಹೇಳುವ ಕಾಲಕ್ಕೆ ಭಗವಂತ ಹೇಳ್ತಾನೆ, ನೋಡಮ್ಮ, ನನ್ನ ಉದ್ದೇಶವೇ ನಿನ್ನಂಥವರಿಗೆ ಜ್ಞಾನವನ್ನು ಕೊಡಿಸುವುದು, ಮೋಕ್ಷದ್ವಾರವನ್ನು ತೆರೆಯುವುದು. ಇದುವೇ ನನ್ನ ಉದ್ದೇಶ. ಆ ಮೋಕ್ಷದ್ವಾರ ತೆರೆಯಲ್ಪಡುವುದು ಯಾರಲ್ಲಿ ಅಂತ ಕೇಳಿದರೆ ಸಾಧುಗಳಲ್ಲಿ, ಸಜ್ಜನರಲ್ಲಿ. ಯಾರು ಹಾಗಾದರೆ ಸಜ್ಜನರು? ತಿತಿಕ್ಷವಃ ಕಾರುಣಿಕಾಃ. ಸಜ್ಜನರ ಲಕ್ಷಣಗಳನ್ನು ಹೇಳ್ತಾರೆ ವ್ಯಾಸರು. ಏನಂತೆ ಸಜ್ಜನರು? ತಿತಿಕ್ಷವಃ, ಎಲ್ಲ ರೀತಿಯ ಕಷ್ಟಗಳನ್ನು ನಷ್ಟಗಳನ್ನು ಸಹಿಸುತ್ತಾ ಬಂದದ್ದನ್ನು ದೇವಪ್ರಸಾದ ಅಂತ ಸ್ವೀಕಾರ ಮಾಡುವಂತಹ ಸಹನಶೀಲರು. ಸರ್ವ ಪ್ರಾಣಿಗಳಲ್ಲಿಯೂ ಕೂಡ ಕರುಣೆ ಇರುವವರು, ಎಲ್ಲರೊಂದಿಗೂ ಸಖ್ಯವನ್ನು ಮಾಡುವವರು, ಶತ್ರುಗಳೇ ಇಲ್ಲದವರು, ಶಾಂತ ಸ್ವಭಾವದವರು. ಆಮೇಲೆ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರುವಂತಿ. ನನ್ನಲ್ಲಿ ಯಾರು ಶರಣಾಗತಿ ಭಾವದಿಂದ ಭಕ್ತಿಯನ್ನು ತೋರ್ತಾರೆ ಅವರು ಸಜ್ಜನರು. ನನಗೋಸ್ಕರ ಎಲ್ಲವನ್ನು ಸಮರ್ಪಣೆ ಯಾರು ಮಾಡ್ತಾರೋ ಅವರು ಸಜ್ಜನರು. ದೇವರಿಗೋಸ್ಕರ ಸಮರ್ಪಣೆ, ಸಪ್ತಾಹಕ್ಕೋಸ್ಕರ ಸಮಯವನ್ನು ಸಮರ್ಪಣೆ ಮಾಡುವುದು. ಮೈ ಅನನ್ಯೇನ ಭಾವೇನ, ಬೇರೆ ಯಾವುದೇ ಎರಡು ಭಾವ ಇಲ್ಲ, ಒಂದೇ ಒಂದು ಭಾವ, ಕೃಷ್ಣಾನುಗ್ರಹ ಆಗಬೇಕು. ಆ ಮೂಲಕವಾಗಿ ಭಕ್ತಿಯನ್ನು ಕೃಷ್ಣನಲ್ಲಿ ಯಾರು ತೋರಿಸ್ತಾರೆ ಅವರು ಸಜ್ಜನರು. ಮದಾಶ್ರಯಾ ಕಥಾಮೃಷ್ಟಾ ಶೃಣ್ವಂತಿ. ನನ್ನದ್ದಾದಂತಹ ಯಾವ ಲೀಲೆಯಿಂದ ಕೂಡಿದ ಕಥೆಗಳುಂಟು, ಆ ಕಥೆಯನ್ನು ಕೇಳುವವರು, ಆ ಕಥೆಯನ್ನು ಹೇಳುವವರು ಇವರೆಲ್ಲ ಸಜ್ಜನರು. ಏತೇ ಸಾಧವಃ. ಹಾಗಾಗಿ ಅಮ್ಮ, ನಿನ್ನಂಥವರು ಸಜ್ಜನರು ಅಂತ ಹೇಳಿ ಆ ಮಹಾತಾಯಿಗೆ ಆತ್ಮಜ್ಞಾನವನ್ನು ಒಂದೊಂದೇ ಉಪದೇಶ ಮಾಡ್ತಾ ಹೋಗ್ತಾರೆ ಭಗವಂತ. ಆ ಆತ್ಮಜ್ಞಾನವನ್ನು ಉಪದೇಶ ಮಾಡಬೇಕಿದ್ದರೆ ಅದಕ್ಕಿಂತ ವ್ಯತಿರಿಕ್ತವಾದಂತಹ ಸಂಗತಿಯನ್ನು ಹೇಳಬೇಕಲ್ವ. ಹಾಗಾದರೆ ಆತ್ಮಜ್ಞಾನ ಹೌದು, ಸಾಂಸಾರಿಕವಾದಂತಹ ಬಂಧದ ಕುರಿತಾಗಿ ಹೇಳಬೇಕು. ಸಾಂಸಾರಿಕವಾದಂತಹ ಬಂಧದ ಬಗ್ಗೆ ನಿರಾಶೆ ಬರುವಂತಹ ವಿಚಾರ. ಸಾಂಸಾರಿಕವಾದ ಬಂಧದಲ್ಲಿ ಆಶೆ ನಮಗೆ ಸಹಜವಾಗಿ ಬರ್ತದೆ. ಅದು ಬೇಕು, ಇದು ಬೇಕು, ಅನೇಕ ಕಾಮನೆಗಳು ಮನುಷ್ಯನನ್ನು ಆವರಿಸ್ತದೆ. ನೈಜವಾದ ಸಂಗತಿ ನಮಗೆ ಗೊತ್ತಿಲ್ಲದ ಕಾರಣ ಅಂಥದ್ದೆಲ್ಲ ಕಾಮನೆಗಳು ಸಂಸಾರದಲ್ಲಿ ಸಹಜ. ಆದರೆ ನೈಜ ಸಂಗತಿ ಏನು ಅಂತ ಕೇಳಿದರೆ ಕದಲೀ ಸ್ತಂಭದ ಹಾಗೆ ಅಂತ. ಸಂಸಾರವೆಂಬುದು ಕದಲೀ ಸ್ತಂಭದ ಹಾಗೆ. ಬಾಳೆಗೊನೆ ಬಿಟ್ಟು ಅದನ್ನು ನಾವು ಕಳೆದ ಮೇಲೆ ಮತ್ತೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಕದಲೀ ಸ್ತಂಭವನ್ನು ನಿಸ್ಸಾರ, ಅದರ ಸಾರೆಲ್ಲ ಹೋಗಿರ್ತದೆ. ಅಂತಹ ನಿಸ್ಸಾರವಾದ ಸಂಸಾರ ಹೇಳುವಂಥದ್ದು ಅದು ಎಷ್ಟು ಬೇಕು ಅಷ್ಟೇ. ಹೇಗೆ ಈ ಕರ್ದಮರು, ಹೇಗೆ ಇತರ ಮಹರ್ಷಿಗಳು, ತಪಸ್ವಿಗಳೆಲ್ಲ ಸಂಸಾರದಲ್ಲಿದ್ದರು, ಅದೇ ರೀತಿಯ ಪದ್ಮಪತ್ರಮಿವಾಂಭಸ, ಪದ್ಮಪತ್ರದಲ್ಲಿರುವ ನೀರಿನ ಹಾಗೆ ಎಷ್ಟು ಬೇಕು ಅಷ್ಟೇ ಇರಬೇಕು. ಅಂತಹ ಆ ಸಾಂಸಾರಿಕ ಸಂಘದ ಕುರಿತಾಗಿ ಒಂದಷ್ಟು ಸಂಗತಿಗಳನ್ನು ಕಪಿಲ ವಾಸುದೇವ ಅಮ್ಮನಿಗೆ ಉಪದೇಶ ಮಾಡ್ತಾನೆ.
ಹೆಚ್ಚು ಸಂಸಾರದಲ್ಲಿ ಅಂಟಿಕೊಂಡಿರುವವರ ಸಂಗತಿ ಏನು, ಕೊನೆಯ ಕಾಲಕ್ಕಾಗುವಾಗ ಏನಾಗ್ತಾರವರು, ಇದನ್ನೆಲ್ಲ ವಿವರಿಸ್ತಾನೆ. ಏನಂತೆ, ಕೇವಲ ಕುಟುಂಬ ಪೋಷಣೆ, ಕುಟುಂಬ ಭರಣೆ, ತನ್ನನ್ನು ಮಾತ್ರ ತಾನು ಸಾಕುವುದು, ಹೊರಗಿನದ್ದು ಆಲೋಚನೆ ಇಲ್ಲ. ಹೊರಗಿನದ್ದಕ್ಕಿಂತಲೂ ತನ್ನ ಬಗ್ಗೆ, ತನಗೆ ತನ್ನ ಆತ್ಮೋನ್ನತಿಯ ಬಗ್ಗೆ ಆಲೋಚನೆ ಇಲ್ಲದೆ ಕೇವಲ ಹೊರಗೆ 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 ಆಲೋಚನೆ ಮಾಡುತ್ತಾ ತನ್ನನ್ನು ತಾನು ಬೆಳೆಸುವುದು. ಈ ಸಂಸಾರದಲ್ಲಿ ಅಂಟಿಕೊಂಡಿರುವವರ ವ್ಯವಸ್ಥೆ ನಮ್ಮದು ಹಾಗೆ. ಹಾಗಾಗಿ ನಮಗೆ ಒಂದು ಹೆಸರುಂಟು, ಬಾಹ್ಯಾರಾಮರು ಅಂತ. ಆತ್ಮಾರಾಮರವರು, ಬಾಹ್ಯಾರಾಮರು ನಾವು. ಆತ್ಮಾರಾಮರು ಸನಕ ಸನಂದನ, ಸನತ್ಕುಮಾರ, ಸನತ್ಸುಜಾತರು, ನಾರದರು, ಇಂಥವರೆಲ್ಲ ಆತ್ಮಾರಾಮರು. ಹೊರಗೆ ಹೊರಗೆ ಆಲೋಚನೆ ಮಾಡುವವರು ಬಾಹ್ಯಾರಾಮರು, ಒಳಗೊಳಗೇ ಆಲೋಚನೆ ಮಾಡುವವರು ಆತ್ಮಾರಾಮರು. ಈ ಬಾಹ್ಯಾರಾಮರು ಬಾಹ್ಯವಾಗಿಯೇ ಇದ್ದುಕೊಂಡು ಅವರು ಸಾಯುವ ಕಾಲಕ್ಕಾಗುವಾಗ ಅವರ ಪ್ರಾಣೋತ್ಕ್ರಮಣ ಸ್ಥಿತಿ ಚಿಂತಾಜನಕವಾಗಿರ್ತದಂತೆ. ಏನು, ತಾನು ಸಾಯುವ ಕಾಲಕ್ಕಾಗುವಾಗ ಯಾವ ಹಂತದಲ್ಲಿದ್ದೇನೆ ಅನ್ನೋದೇ ಅವನಿಗೆ ಗೊತ್ತಾಗುವುದಿಲ್ಲ. ಯಮದೂತರು ಬಂದು ಹಗ್ಗ ಹಿಡ್ಕೊಂಡು ತಯಾರಾಗಿರ್ತಾರೆ. ಆವಾಗ ಇವನಿಗೆ ಉಸಿರಾಡುವುದಕ್ಕೂ ಕಷ್ಟವಾಗುತ್ತಾ ಇರುವ ಸಂದರ್ಭದಲ್ಲಿ ಶಯಾನಃ ಪರಿಶೋಚದ್ಭಿ ಪರಿವೀತ ಸ್ವಬಂಧುಭಿ, ಏನೋ ಹೇಳಬೇಕು, ತನ್ನವರು ಸುತ್ತಲೂ ಇರ್ತಾರೆ. ಮರಣಶೈಲಿಯಲ್ಲಿರುವಾಗ ಇವ ತನ್ನ ಬಂಧುಗಳು ಮಕ್ಕಳೆಲ್ಲ ಸುತ್ತ ಇರ್ತಾರೆ. ಆವಾಗ ಮಕ್ಕಳನ್ನು ಉದ್ದೇಶಿಸಿ ಏನೋ ಹೇಳಬೇಕು ಅಂತ ಆಗ್ತದೆ, ಬಾಯಿ ಬರುವುದಿಲ್ಲ. ವಾಚ್ಯಮಾನೋಪಿ ನಬ್ರೂತೆ. ಯಾಕೆ? ಕುತ್ತಿಗೆಗೆ ಹಗ್ಗ ಎಳೆದು ಅದು ಎಳಿತಾ ಉಂಟದು ಯಮದೂತರದ್ದು. ಕೈ ಹಿಡಿದು ಒತ್ತಿದ್ರೆ ನಮಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಇನ್ನವರು ಹಗ್ಗ ಹಾಕಿದರೆ ಮಾತಾಡ್ಬೋದಾ? ವಾಚ್ಯಮಾನೋಪಿ ನಬ್ರೂತೆ. ಇದು ಯಾರಿಗೆ ಈ ಪರಿಸ್ಥಿತಿ ಅಂತಂದರೆ, ಏವಂ ಕುಟುಂಬ ಭರಣೆ, ಈ ಕುಟುಂಬ ಪೋಷಣೆಯೊಂದೇ ಪ್ರಧಾನವಾದ ಉದ್ದೇಶ ಇಟ್ಟುಕೊಂಡು ಹೊರಗೆ ಹೊರಗೆ ಆಲೋಚನೆ ಮಾಡುವ, ಇಂದ್ರಿಯ ನಿಗ್ರಹ ಇಲ್ಲದ ಒಬ್ಬ ಸಂಸಾರಿಗೆ ಆಗುವಂತಹ ಸಮಸ್ಯೆ ಇದು. ಯಮದೂತರು ಬಂದು ಹಗ್ಗ ಹಾಕಿ ಎಳೆಯುವಾಗ ಅಳ್ತಾನೆ. ನಾನು ಮಾಡಿದಂತಹ ಎಲ್ಲ ಕುಕರ್ಮಗಳು ಅವನಿಗೆ ಆವಾಗ ನೆನಪಾಗ್ತದೆ. ಮಾಡುವಾಗ ನೆನಪಾಗೋದಿಲ್ಲ. ಈ ಪೆಟ್ಟು ಬೀಳುವಾಗ ಒಂದೊಂದು ನೆನಪಾಗೋದು, ನಾನದು ಮಾಡಬಾರ್ದಿತ್ತು ಅಂತ. ಹೀಗೆ ಅಲ್ಲಿಂದ ಎಳ್ಕೊಂಡು ಹೋಗುವಾಗ ಅವ ಮಾಡಿದಂತಹ ಬೇಡದ ಕೆಲಸಗಳಿಗೆ ಸರಿಯಾದ ಶಿಕ್ಷೆ ಆಗ್ತಾ ಇರ್ತದೆ ಅಲ್ಲಿ. ಹಾಗಾಗಿ ಇಂತಹ ಸಂಸಾರಕ್ಕೆ ನಾವು ಹೆಚ್ಚು ಅಂಟಿಕೊಳ್ಳಬಾರ್ದು. ಕರ್ತವ್ಯ ಏನು ಅದನ್ನು ಮಾತ್ರ ಮಾಡಬೇಕು ಅಂತ. ನಮ್ಮ ಮಕ್ಕಳಿಗೆ ಸೆಕ್ಯೂರಿಟಿ ಬೇಕಲ್ಲ ಲೈಫಲ್ಲಿ, ಹಾಗಾಗಿ ಇಡುವುದು. ಅದು ಇಡ್ತಾನೇ ಇರ್ತಾನೆ, ಇವ ಸಾಯೋಲ್ಲರೆಗೆ ಇಡ್ತಾನೇ ಇರ್ತಾನೆ ಡೆಪಾಸಿಟ್. ಆವಾಗ ಈ ಮೊದಲಿದ್ದಂತಹ ಡೆಪಾಸಿಟ್ ಎಲ್ಲ ಖಾಲಿ ಆಗ್ತಾ ಹೋಗಿರ್ತದೆ. ಈ ಕೃಷ್ಣನಿಂದ ಬಂದ ಡೆಪಾಸಿಟ್ ಅದು ಖಾಲಿ ಆಗ್ತದೆ. ಇದು ಮಾತ್ರ ಇರ್ತದೆ. ಹೊರಗೆ ಆಲೋಚನೆ ಮಾಡೋದು ನೋಡಿ. ಆದ ಕಾರಣ ಎಷ್ಟು ಬೇಕೋ ಅಷ್ಟೇ ನಾವು ಅದರಲ್ಲಿ ವ್ಯಾಪೃತರಾಗಿದ್ದುಕೊಂಡು, ಹಾಗೆಂತ ಹಾಗಾದರೆ ಕುಟುಂಬವನ್ನು ಬಿಡುವುದೋ? ಈಗ ಮುಂದಿನ ಪ್ರಶ್ನೆ ಅದು ಅಲ್ವ. ಅಣ್ಣರಿಂಚ ಬಣ್ಪೇರ ಅವಾಗ ಕುಟುಂಬ ಈತ ನಮ್ಮ ಅಷ್ಟಮಂಗಲ ಪ್ರಶ್ನೆ ಮಾತ ಮಾಡ್ತತು. ಕುಟುಂಬ ಒಟ್ಟಾವಡು, ಕುಟುಂಬ ತೀರ್ನಂಚಿನ ಹಿರಿಯಾಕಳಿಗೆ ಸದ್ಗತಿ ಆವಡು, ಕುಟುಂಬನ ಬುಡುಂಟ ಸದ್ಗತಿ ಆಪನೆಂಚ ಅಲ್ಲ. ಅದರ ಅರ್ಥ ಏನು ಅಂತ ಕೇಳಿದರೆ, ಸಂಸಾರ ಅದು ಕರ್ತವ್ಯ, ಬಂದಾಗಿದೆ, ತಪ್ಪಿಸುವ ಹಾಗಿಲ್ಲ. ಬಂದಾಗಿದೆ, ತಪ್ಪಿಸುವ ಹಾಗಿಲ್ಲ. ಏನು ಕರ್ತವ್ಯ, ಒಂದು ಗೃಹಸ್ಥಾಶ್ರಮಿಗೆ ಕರ್ತವ್ಯ ಏನು, ಅದನ್ನು ಪಾಲನೆ ಮಾಡಲೇಬೇಕು. ಅಂಟಿಕೊಂಡಿರಬಾರದು ಹೇಳುವುದರಲ್ಲಿ ಇರುವುದು ತಾತ್ಪರ್ಯ. ತಾನು ಸಂಪಾದನೆ ಮಾಡುವಂತಹ ಸಂಪತ್ತಲ್ಲಿ
ಒಂದಷ್ಟು ಸಂಪತ್ತಿನ ಭಾಗವನ್ನು ಭಗವತ್ ಕಾರ್ಯಗಳಿಗೆ ವಿನಿಯೋಗಿಸಬೇಕು. ತನ್ನ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಏನು ತನ್ನ ಹಿರಿಯರು ಮಾಡಿಕೊಂಡು ಬಂದಂತಹ ಆರಾಧನೆಯ ಪರಿಪಾಟಿ ಸಂಪ್ರದಾಯ ಅದನ್ನು ತನ್ನ ಮುಂದಿನ ಸಂತತಿ ಅನುವರ್ತನೆ ಮಾಡುವ ಹಾಗೆ ಅವರಿಗೆ ಪ್ರೇರಣೆಯನ್ನು ಕೊಡಬೇಕು. ಅವರದನ್ನು ಅನುವರ್ತನೆ ಮಾಡುವ ಹಾಗೆ ಶಿಕ್ಷಣವನ್ನು ಕೊಡಬೇಕು. ಈ ಮೂಲಕವಾಗಿ ಕುಟುಂಬ ಒಂದು ಸರಿಯಾದ ದಾರಿಯಲ್ಲಿ ಹೋಗುವ ಹಾಗೆ ತಾನು ಮಾಡುವುದರಲ್ಲಿ ತನ್ನ ಕರ್ತವ್ಯದಿಂದ ವಿಮುಖನಾಗಬಾರದು. ಹಾಗೆ ಮಾಡಿದರೆ ಇಂಥದ್ದು ಈ ಯಮದೂತರೆಲ್ಲ ಬರುವುದಿಲ್ಲ. ಕೇವಲ ತನ್ನನ್ನು ತನ್ನ ಮಕ್ಕಳನ್ನು ಅಷ್ಟೇ ಕುಟುಂಬ ಪಾಲನೆ ಪೋಷಣೆ, ಬಾಕಿ ಆರಾಧನೆ ಗಿರಾಧನೆ ಎಂತ ಇಲ್ಲ, ಎಲ್ಲ ಬಿಟ್ಟು ಕೇವಲ ಸಂಪತ್ತನ್ನು ಕಟ್ಟಿಡುವುದು ಸೇರಿಸುವುದು, ಇದಿಷ್ಟರಲ್ಲಿಯೇ ಯಾರು ನಿವೃತ್ತರಾಗ್ತಾರೆ ಅವರಿಗೆ ಈ ಸಮಸ್ಯೆ. ಕುಟುಂಬದಲ್ಲಿ ಇದ್ದುಕೊಂಡು ತನ್ನದ್ದಾದ ಕರ್ತವ್ಯದಿಂದ ವಿಮುಖನಾಗದೆ ಮಾರ್ಗದರ್ಶನ ಮಾಡುವವನಾಗಿ ಕಿರಿಯರಿಗೆ ದಾರಿಯನ್ನು ತೋರಿಸಿಕೊಟ್ಟು ತನ್ನ ಅಜ್ಜಂದಿರು ತಂದೆಯಂದಿರು ಮಾಡಿದಂತಹ ತೋರಿಸಿದಂತಹ ದಾರಿಯಲ್ಲಿ ತಾನು ಹೋಗಬೇಕು. ಅದು ದೈವಾರಾಧನೆ ಇರ್ಬೋದು, ದೇವತಾರಾಧನೆ ಇರ್ಬೋದು, ಇನ್ನಿತರ ಸಂಪ್ರದಾಯಗಳಿರ್ಬೋದು. ಅದನ್ನು ಒಂದಿನಿತೂ ಬಿಡದೆ ಲೋಪಬಾರದೆ ಆಯಾಯ ಕಾಲಕಾಲದಲ್ಲಿ ಮಾಡುವಂತಹ ಕೈಂಕರ್ಯಗಳಿಗೆ ಚ್ಯುತಿ ಬಾರದೆ ಯೋಗ್ಯ ರೀತಿಯಲ್ಲಿ ನಡೆಸಿಕೊಂಡು ತಾನೂ ಹೋಗುತ್ತಾ ತನ್ನ ಮಕ್ಕಳಿಗೂ ಆ ಸಂಸ್ಕಾರವನ್ನು ಕೊಡುತ್ತಾ ಇರುವಂಥದ್ದೇ ಪದ್ಮಪತ್ರಮಿವಾಂಭಸ. ಅಂತಹ ಸಂಸಾರಿಗಳಿಗೆ ಕ್ಷೇಮ ಉಂಟು ಅಂತ ಅದರ ತಾತ್ಪರ್ಯ ಹಾಗೆ. ಆದರೆ ಅದಕ್ಕಿಂತಲೂ ಮಿಗಿಲಾಗಿರುವಂಥದ್ದು ಆತ್ಮಜ್ಞಾನ, ತನ್ನನ್ನು ತಾನು ಅರಿತುಕೊಳ್ಳುವುದು, ಸ್ವಸ್ವರೂಪಾನುಸಂಧಾನ ಅಂತ ಹೇಳ್ತಾರೆ ಇದಕ್ಕೆ. ತನ್ನನ್ನು ತಾನು ಅರಿತುಕೊಳ್ಳುವಂತಹ ವ್ಯವಸ್ಥೆಗೆ. ಆ ತನ್ನನ್ನು ತಾನು ಅರಿತುಕೊಳ್ಳುವುದು ಹೇಗೆ? ಆವಾಗ ಅರಿತುಕೊಳ್ಳಬೇಕಿದ್ದರೆ ಇದು ಸಂಸಾರ ಹೇಳುವಂಥದ್ದು ಅದು ತಾತ್ಕಾಲಿಕ ಹೇಳುವಂತಹ ಭಾವ ಅವನಿಗೆ ಅರಿವಾಗಬೇಕು. ಆವಾಗ ತನ್ನ ಅರಿವು ತನಗಾಗ್ತದೆ. ತನ್ನ ಅರಿವು ತನಗಾದಾಗ ಮಾತ್ರ ತಾನು ಯಾಕೆ ಬಂದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಆ ದಿಶೆಯಲ್ಲಿ ಅವ ಹೆಜ್ಜೆ ಇಡ್ತಾನೆ. ಒಂದು ಹಂತ ದಾಟಿದ ಮೇಲೆ, 60 ವರ್ಷ ದಾಟಿದ ಮೇಲೆ ಆ ಅರಿವು ಅದವನಿಗೆ ಬೆಳಕಾಗಿ ಮುಂದಿನ ದಾರಿಯನ್ನು ತೋರಬೇಕು. ಮತ್ತು ಕುಟುಂಬದಲ್ಲಿ ಅಂಟಿಕೊಂಡು 60 ದಾಟಿದ ಮೇಲೆ ಸರಿಯಾಗಿ ನಡಿಲಿಕ್ಕಾಗುವುದಿಲ್ಲ. ಆದರೂ ಕೂಡ ಮತ್ತೆ ಅದಲ್ಲಿ ಅಂಟಿಕೊಂಡಿರುವುದು ಆಪತ್ತಿಗೆ ಕಾರಣವಾಗ್ತದೆ. ಕೊನೆಯ ಕಾಲಕ್ಕಾಗುವಾಗ ಸಮಸ್ಯೆ ಬರ್ತದೆ. ಆದ್ದರಿಂದ ಎಷ್ಟು ಬೇಕು ಅಷ್ಟು ಇರುತ್ತಾ ಕರ್ತವ್ಯದಿಂದ ವಿಮುಖನಾಗದೆ ಕರ್ತವ್ಯೋನ್ಮುಖನಾಗಿ ಸಾಗಬೇಕು ಸಂಸಾರದಲ್ಲಿ. ಆವಾಗ ದೈವಾನುಗ್ರಹ ಆಗ್ತದೆ ಅಂತ ಅದನ್ನು ಸೂಚ್ಯವಾಗಿ ಬೇರೊಂದು ರೀತಿಯಲ್ಲಿ ಈ ಕಪಿಲವಾಸುದೇವ ಹೇಳ್ತಾ ಹೋಗ್ತಾನೆ. ಆಮೇಲೆ ಸಂಸಾರದ ತೀವ್ರತೆಯನ್ನು ಇನ್ನೊಂದು ರೀತಿಯಲ್ಲಿ ಉಪದೇಶ ಮಾಡ್ತಾನೆ ಕಪಿಲವಾಸುದೇವ. ಮದುವೆಯಾಯಿತು, ದಾಂಪತ್ಯ ಜೀವನ ಶುರುವಾಯಿತು. ಈ ದಾಂಪತ್ಯ ಜೀವನ ಶುರುವಾದಾಗ ಪರಸ್ಪರ ಪತಿಪತ್ನಿಯರ ಸಂಯೋಗದಿಂದ ನಮ್ಮ ಉದ್ದೇಶವೇ ಅದು ಧರ್ಮ ಪ್ರಜಾ ಸಂಪತ್ ಸಮೃದ್ಧ್ಯರ್ಥಂ. ನಿನ್ನೆ ಹೇಳಿದೆ ನಾನು. ಆ ಸಂಕಲ್ಪ ಇದ್ದರೆ ಬಹು ಉತ್ತಮ. ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ ಆ ಸಂಕಲ್ಪ. ಒಟ್ಟು ಗೌಜಿಯಲ್ಲಿಯೇ ಇರ್ತೇವೆ. ಆವತ್ತು ಗೌಜಿಯೇ ಪ್ರಧಾನ, ಬೇರೆ ಯಾವುದು ಮತ್ತೆಲ್ಲವೂ ಅಪ್ರಧಾನ. ಬಂದವರನ್ನು ಮಾತಾಡಿಸುವುದು ಮತ್ತು ಈಗಿನ ಕ್ರಮದಲ್ಲೆಲ್ಲ ಅದೇ ಪ್ರಧಾನ. ಈ ಧರ್ಮ ಪ್ರಜಾ ಸಂಪತ್ ಸಮೃದ್ಧಿ ಹೇಳುವ ಸಂಕಲ್ಪ ಅಡಿಗೆ ಬೀಳ್ತದೆ. ಆ ಉದ್ದೇಶ ನಮಗೆ ಗೊತ್ತಿರಬೇಕು. ಪ್ರತಿಯೊಬ್ಬನಿಗೂ ಗೊತ್ತಿರಬೇಕು ವಿವಾಹ ಆಗುವುದು ಯಾಕೆ ಅಂತ. ಈ ಉದ್ದೇಶವನ್ನಿಟ್ಟುಕೊಂಡು ಅಲ್ಲಿ ಸಂಸರ್ಗ ಆದಾಗ, ಸಂಯೋಗ ಸಮಾಗಮ ಆದ ಕಾಲಕ್ಕೆ ಈ ಪುರುಷನ ರೇತಸ್ಸು ಸ್ತ್ರೀಯ ಗರ್ಭವನ್ನು ಪ್ರವೇಶಿಸಿ ಆದ ನಂತರ ಆ ರೇತಸ್ಸಿನ ಬೆಳವಣಿಗೆ ಹೇಗೆ ಅನ್ನುವುದನ್ನು ವಿವರಣೆ ಕೊಡ್ತಾರೆ ಭಾಗವತದಲ್ಲಿ. ಪ್ರಾಯಶಃ ಯಾರಿಗೂ ಗೊತ್ತಿಲ್ಲ
ಈ ಒಂದು ವ್ಯವಸ್ಥೆ ಭಾಗವತದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಉಂಟು. ಇದಕ್ಕೆ ಇದಮಿತ್ತಂ, ಇದು ಹೀಗೆ, ಇದಕ್ಕಿಂತ ಬೇರೆ ಯಾವುದಿಲ್ಲ, ವ್ಯತ್ಯಾಸ ಆಗಲಿಕ್ಕಿಲ್ಲ, ಇದು ಹೀಗೆ ಹೋಗ್ತದೆ ಅಂತ. ಅದು ಮನುಷ್ಯರಲ್ಲಿ ಆಗಲಿ, ಪಕ್ಷಿಗಳಲ್ಲಾಗಲಿ, ಇತರ ಪ್ರಾಣಿಗಳಲ್ಲಾಗಲಿ ಆ ಸಮಾಗಮ ಆದ ಅನಂತರದಿಂದ ಆ ಬೆಳವಣಿಗೆ ಅವರವರ ಕರ್ಮಕ್ಕೆ ಸರಿಯಾಗಿ ವ್ಯತ್ಯಾಸ ಆಗ್ತದೆ ಅಷ್ಟೇ. ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಈ ರೇತಸ್ಸು ಸ್ತ್ರೀಗರ್ಭದ ಒಳಗೆ ಹೋದ ಮೇಲೆ ಅವನ ಕರ್ಮಕ್ಕೆ ಸರಿಯಾಗಿ ಅಲ್ಲಿ ಬೆಳವಣಿಗೆ ಆಗುವುದು. ಆವಾಗ ಅದಕ್ಕೆ ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಜೀವ ಬಂದು ಅಲ್ಲಿ ಸೇರ್ತದೆ. ಅದು ಅಲ್ಲಿ ಮೂರ್ತ ಸ್ವರೂಪವನ್ನು ಪಡೆಯುವಂಥದ್ದು. ಅದು ಹೇಗೆ ಪಡೀತದೆ ಅನ್ನುವುದನ್ನು ಒಂದು ರಾತ್ರಿಯಲ್ಲಿ ಏನಾಗ್ತದೆ, 10 ದಿನ 5 ರಾತ್ರಿಗಾಗುವಾಗ ಏನಾಗ್ತದೆ, 10 ರಾತ್ರಿಗಾಗುವಾಗ ಏನಾಗ್ತದೆ, ಆ ರೇತಸ್ಸು ಶೋಣಿತದೊಳಗೆ ಸೇರಿ ಶುಕ್ರ ಶೋಣಿತಗಳ ಸಮಾಗಮ. ಈ ಶುಕ್ರ ಶೋಣಿತಗಳ ಸಮಾಗಮ ಆದ ಆ ದಿವಸ ರಾತ್ರಿ ಅದು ಒಟ್ಟಿಗೆ ಸೇರಿ ದ್ರವರೂಪವನ್ನು ತಾಳುತ್ತದೆ. 5 ರಾತ್ರಿಗಳಾದಾಗ ನೀರಿನ ಗುಳ್ಳೆಯ ಹಾಗೆ ಪರಿವರ್ತನೆಯಾಗ್ತದೆ. 10 ರಾತ್ರಿಗೆ ಆಗುವಾಗ ಒಂದು ಹಣ್ಣಿನ ರೂಪವನ್ನು ತಾಳುತ್ತದೆ. 1 ತಿಂಗಳಾಗುವಾಗ ಅದೇ ಆ ಹಣ್ಣಿನ ರೂಪದಲ್ಲಿದ್ದಂತಹ ಆ ಶುಕ್ರಶೋಣಿತಗಳ ಜೊತೆ ಅದಕ್ಕೆ ಒಂದು ತಲೆ ಹುಟ್ಟಿ ಬರ್ತದೆ. 1ನೇ ತಿಂಗಳಿನಲ್ಲಿ ಸಮಾಗಮವಾಗಿ 1ನೇ ತಿಂಗಳಿನಲ್ಲಿ ತಲೆ ಹುಟ್ಟಿ ಬರ್ತದೆ. 2ನೇ ತಿಂಗಳಿನಲ್ಲಿ ಕೈ, ಕಾಲು ಇತ್ಯಾದಿ ಅಂಗಗಳ ಸೃಷ್ಟಿ. 3ನೇ ತಿಂಗಳಿನಲ್ಲಿ ಆ ಅಂಗಗಳಿಗೆ ಉಗುರು, ಕೂದಲು, ಎಲುಬು, ಚರ್ಮ ಇತ್ಯಾದಿಗಳೆಲ್ಲ ಸೃಷ್ಟಿಯಾಗ್ತದೆ. 4ನೇ ತಿಂಗಳಿನಲ್ಲಿ ಮಾಂಸ, ಮಜ್ಜೆ, ರಕ್ತ ಇಂಥದ್ದೆಲ್ಲ ಸಪ್ತ ಧಾತುಗಳು ಅಂತ ಇದಕ್ಕೆ ಹೆಸರು. 7 ಧಾತುಗಳು. ಈ 4ನೇ ಚತುರ್ಭಿರ್ಧಾತವ ಸಪ್ತ. ಈ 4ನೇ ತಿಂಗಳಿಗಾಗುವಾಗ ಈ ಸಪ್ತ ಧಾತುಗಳಿಂದ ಕೂಡಿ ಅದು ಪರಿಪುಷ್ಟವಾಗ್ತದೆ. ಆ ಭ್ರೂಣ ಶಿಶುವಾಗಿ ಪರಿಣಮಿಸ್ತದೆ. 5ನೇ ತಿಂಗಳಿಗಾಗುವಾಗ ನೋಡಿ, ನಾವು ಆಯಾ ಸಮಯಕ್ಕಾಗುವಾಗ ನಮ್ಮಲ್ಲಿ ಸೀಮಂತ ಅಂತ ಮಾಡ್ತೇವೆ, ಬಯಕ್ಕೆ ಅಲ್ವಾ? ಬಯಕ್ಕೆ. ಯಾಕೆ ನೀವು ಆಲೋಚನೆ ಮಾಡಿ, ಎಂಥ ಒಂದು ಅದ್ಭುತ ಸೈನ್ಸ್ ನಮ್ಮದು ಅಂತ. ಈಗಿನವರು ದೊಡ್ಡ ಜನ ಆಗೋದು ಹೇಳಿ ನಮ್ಮದೇ ದೊಡ್ಡದು ಅಂತ. ನಮ್ಮದೇ ದೊಡ್ಡದು, ಇದು ಋಷಿಮುನಿಗಳದ್ದೇ ದೊಡ್ಡದು. ನಾವು ಅವರು ಹೇಳಿದ ಮಾರ್ಗದಲ್ಲಿ ಹೋಗಬೇಕು. 5ನೇ ತಿಂಗಳಿಗಾಗುವಾಗ ಅದೇ ಆ ಒಂದು ಶರೀರಾಕೃತಿ ಬಂದಿರ್ತದೆ. ಅದಕ್ಕೆ ಹಸಿವು ಬಾಯಾರಿಕೆ ಶುರು ಆಗ್ತದೆ ಅಲ್ಲಿ. ಈ 5ನೇ ತಿಂಗಳಿಗಾಗುವಾಗ ಹಸಿವು ಬಾಯಾರಿಕೆ ಉಂಟಾದಾಗ ಆ ಗರ್ಭಿಣಿ ಸ್ತ್ರೀಗೆ ಬೇರೆ ಬೇರೆ ಕಾಮನೆಗಳು ಬರುವುದು. ಅದಕ್ಕೋಸ್ಕರ ಬಯಕ್ಕೆ ನಾವು ಸೀಮಂತ ಅಂತ ಮಾಡಿ ಅಪ್ಪನ ಮನೆಗೆ ಕಳಿಸ್ತೇವೆ ಅಲ್ವಾ? ನೀವು ಬಯಕೆ ಮಾಡಿ ಅಪ್ಪನ ಮನೆಗೆಲ್ಲ ಕಳಿಸೋದು. ಅಪ್ಪನ ಮನೆಗೆ ಕಳುಹಿಸಿದ ಮೇಲೆ ಆ ಗರ್ಭಿಣಿ ಸ್ತ್ರೀಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿಕೊಡಬೇಕು ಅಲ್ಲಿ. ಅದು ಒಂದು. ಹಾಗೆಂತ ಲೆಕ್ಕದಿಂದ ಹೆಚ್ಚು ತಿನ್ನಲೂಬಾರದು ಒಂದು. 2ನೇದು ಬೇಕಾಬಿಟ್ಟು ತಿರುಗಾಡಲೂಬಾರದು. 3 ಆಗಾಗ ಪದೇ ಪದೇ ಗಂಟೆಗಟ್ಟಲೆ ಮೊಬೈಲ್ ನೋಡ್ತಾನೂ ಇರಬಾರ್ದು ಗರ್ಭಿಣಿ ಸ್ತ್ರೀಯರು. ಆಗಷ್ಟೇ ಆಕೃತಿಯನ್ನು ತಳೆದಂತಹ 5ನೇ ತಿಂಗಳಿನಲ್ಲಿ ಆಕೃತಿಯನ್ನು ತಳೆದಂತಹ ಆ ಶಿಶುವಿಗೆ ಅದು ಹೇಗಿರ್ಬೋದು ನೋಡಿ, ಆಲೋಚನೆ ಮಾಡಿ. ಅದರ ಚರ್ಮ ಇರ್ಬೋದು, ಎಂಥದೇ ಇರ್ಬೋದು, ಅಷ್ಟು ಕೋಮಲವಾಗಿರ್ತದೆ. ಮನುಷ್ಯನ ಜೀವವನ್ನೇ ತೆಗೆಯುವಂತಹ ಮೊಬೈಲ್ನಲ್ಲಿರುವಂತಹ ಆ ಬೆಳಕು ಆ ಶಿಶುವನ್ನು ಸಾಯಿಸಲಿಕ್ಕಿಲ್ವ? ಇದು ಗಂಟೆಗಟ್ಟಲೆ ಈ ಗರ್ಭಿಣಿ ಸ್ತ್ರೀ ಬೇರೆ ಅಂತ ಉದ್ಯೋಗ ಇಲ್ಲಲ್ಲ, ನೋಡ್ತಾ ಕೂತ್ಕೊಳ್ಳೋದು. ಅದು ಹಾಗೆ ನಮಗೆ ಹೀಗೆ ನೋಡಿದರೆ ತಲೆನೋವು ಶುರು ಆಗ್ತದೆ, ಆಗೋದಿಲ್ವ? ಮೊಬೈಲ್ ನೋಡ್ತಾ ಇದ್ದರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳ ಹತ್ರ ಕೇಳಿ ನೀವು, ಕಂಪ್ಯೂಟರ್ ಎದುರು ಕೂತ್ಕೊಂಡು ರಾತ್ರಿ ಹಗಲು ಅವರಿಗೆ ಯಾವುದು ಗೊತ್ತಾಗೋದಿಲ್ಲ. ಯಾಕೆ? ನಿತ್ಯ ಹಗಲೇ ನೋಡಿ, ಅದನ್ನೇ ನೋಡ್ತಾ ಇರೋದು, ರಾತ್ರಿ ಆಗಲಿಕ್ಕೆ ಇಲ್ಲ ಅವರಿಗೆ.
ಅದು ನೋಡ್ತಾ ನೋಡ್ತಾ ಇದ್ದ ಹಾಗೆ ಅದು ಶರೀರಕ್ಕೆ ಮನಸ್ಸಿಗೆ ಪರಿಣಾಮ ಆದ ಕೂಡಲೇ ಶರೀರಕ್ಕೆ ಪರಿಣಾಮ, ಶರೀರಕ್ಕೆ ಆದ ಕೂಡಲೇ ಸ್ತ್ರೀಯರಾದವರಿಗೆ ಅದರ ಗರ್ಭಕ್ಕೆ ಅದರ ದುಷ್ಪರಿಣಾಮ. ಈ 5ನೇ ತಿಂಗಳಿಗಾಗುವಾಗ ನಾವು ಬಹಳ ಗರ್ಭಿಣಿ ಸ್ತ್ರೀಯರು ಜಾಗೃತರಾಗಿರಬೇಕು. ಹಸಿವು ಬಾಯಾರಿಕೆಯಿಂದ ಆ ಮಗು ಏನನ್ನೋ ಬಯಸ್ತದೆ, ಆ ಶಿಶು ಏನನ್ನೋ ಬಯಸ್ತದೆ, ಅದನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಸೀಮಂತವ ಬಯಕೆಯನ್ನು ಮಾಡಿ ಕಳಿಸುವುದು. ಆವಾಗ ಒಂದಷ್ಟು ಪಥ್ಯಪಾಲನೆಯನ್ನು ಮಾಡಲೇಬೇಕು. ಸಾಯಂಕಾಲ ವಾಕಿಂಗ್ ಹೋಗಬಾರ್ದು, ಸಾಯಂಕಾಲ ಹೋಗಬಾರ್ದು ಗರ್ಭಿಣಿ ಸ್ತ್ರೀಯರು, ಹೊರಗಡೆ ತಿರುಗಾಟ, ತೋಟಕ್ಕೂ ಹೋಗಬಾರ್ದು. ಯಾಕೆ? ನಿನ್ನೆ ಹೇಳಿದರಲ್ಲ, ಈ ಸಾಯಂಕಾಲ ಅನ್ನುವಂಥದ್ದು ಘೋರವಾದ ಸಮಯ, ದುಷ್ಟಶಕ್ತಿಗಳು ಸಂಚಾರ ಮಾಡುವ ಸಮಯ. ಆ ಹೊತ್ತಿಗಾಗುವಾಗ ಗರ್ಭಿಣಿ ಸ್ತ್ರೀಯರನ್ನು ಹಿಡ್ಕೊಳ್ತದೆ ಆ ದುಷ್ಟಶಕ್ತಿಗಳು. ಆವಾಗ ನಮಗೆ ಅನಿಸೋದು ಇದಾಯ್ತು ಒಂದು ಅಡ್ಡ ಕಡತುಂಡು, ಹೆದರಿಕೆ ಉಂಟಾಗುವುದು. ಹೆದರಿಕೆ ಗರ್ಭಿಣಿ ಸ್ತ್ರೀಗೆ ಆ ಹೊತ್ತಿನಲ್ಲಿ ಉಂಟಾಯಿತು ಅಂತಾದರೆ 100ಕ್ಕೆ 100 ಬರೆದಿಟ್ಟುಕೊಳ್ಳಿ, ಹುಟ್ಟುವ ಮಗು ಎಂತಾದರೂ ಒಂದು ಅಂಗವೈಕಲ್ಯದಿಂದ ಕೂಡಿರ್ತದೆ. ಹಾಗಾಗಿ ತಿನ್ನೋದು ಮಾತ್ರ ಅಲ್ಲ ಬಯಕ್ಕೆ, ಪಥ್ಯಪಾಲನೆ ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪಾಲನೆ ಮಾಡಬೇಕು. ತನಗೆ ಹುಟ್ಟುವಂತಹ ಮಗು ಸರಿಯಾಗಿರಬೇಕು, ತನ್ನ ಕುಟುಂಬವನ್ನು ವೃದ್ಧಿ ಮಾಡಬೇಕು ಅನ್ನುವ ಬಯಕೆ ಇದ್ದರೆ ತಾನು ಜಾಗೃತಳಾಗಿರಬೇಕು. ಷಡ್ಭಿಹಿ 6ನೇ ತಿಂಗಳಿಗಾಗುವಾಗ ಗರ್ಭಚೀಲದಿಂದ ಸುತ್ತುವರಿಯಲ್ಪಟ್ಟು ಆ ಮಗು ಹೀಗಿರ್ತದೆ. ಷಡ್ಭಿರ್ಜರಾಯುಣ ವೀತಃ ಕುಕ್ಷೌ ವೀತಃ ಕುಕ್ಷೌ ಹೊಟ್ಟೆಯಲ್ಲಿ ಭ್ರಾಮ್ಯತಿ ತಿರುಗುತ್ತಾ ಇರ್ತದೆ ದಕ್ಷಿಣೆ. ಹೊಟ್ಟೆಯ ದಕ್ಷಿಣ ಭಾಗದಲ್ಲಿ ಅದು ಹೀಗೆ ಅಲುಗಾಡ್ತಾ ಇರ್ತದೆ. ಆ ಶಿಶು ಗರ್ಭಚೀಲದಿಂದ ಆವೃತವಾಗಿ ಹೀಗಿರ್ತದೆ ಅದು. ವೀತಃ ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ. ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ, ಅದರಲ್ಲಿ ಎಷ್ಟು ರಹಸ್ಯವನ್ನು ಹೇಳಿದ್ದಾರೆ ನೋಡಿ. ಆ ಹೊತ್ತಿಗಾಗುವಾಗ ಈಗ ನಿಮ್ಮ ಹತ್ರ ಕೇಳೋದು ನಾವು, ನೀವದನ್ನು ಅದೀಗ ಅಲ್ಲಿರುವುದು ಅಷ್ಟೊತ್ತಿಗೆ ಇರುವುದು ಗಂಡು ಮಗು ಅಂತ ನಿರ್ಣಯವ ಹೆಣ್ಣು ಮಗು ಅಂತ ನಿರ್ಣಯವ, ಹೇಗೆ ನೀವು ನಿರ್ಣಯ ಮಾಡೋದು? ಆ ಹೊತ್ತಿಗಾಗುವಾಗ ನಿರ್ಣಯ ಮಾಡಲಿಕ್ಕೆ ಬರ್ತದ? ಅಷ್ಟೊತ್ತಿಗೆ 6ನೇ ತಿಂಗಳಿಗಾಗುವಾಗ ಯಾವುದು ಅಂತ ನಿರ್ಣಯ ಮಾಡ್ತೀರಿ? ಗೊತ್ತಾಗ್ತದ? ಇಲ್ಲ. ಗೊತ್ತಾಗ್ತದಮ್ಮ? ಸ್ಕ್ಯಾನಿಂಗ್ ಮಾಡ್ತೇವೆ ಅಲ್ಲ? ಸ್ಕ್ಯಾನಿಂಗ್ ಮಾಡ್ತೇವೆ. ಸ್ಕ್ಯಾನಿಂಗ್ ಮಾಡಿ ನೋಡ್ತೇವೆ ಯಾವುದು ಅಂತ ಗೊತ್ತಾಗ್ತದೆ. ಅದು ಅವಳ ಅವನ ಅಂತ. ಅದು ಸುಮ್ಮನೆ ಮಾರ್ಯಾರೆ, ಇನ್ನಾದರೂ ತಿಳ್ಕೊಳ್ಳಿ, ಅಂತೇ ದುಡ್ಡು ವೇಸ್ಟ್ ಮಾಡೋದು. ನಮ್ಮವರು ಯಾವಾಗಲೇ ಸ್ಕ್ಯಾನಿಂಗ್ ಮಾಡಿ ಕೊಟ್ಟಿದ್ದಾರೆ, ನಮ್ಮವರು ಯಾವಾಗಲೇ ಸ್ಕ್ಯಾನಿಂಗ್ ಮಾಡಿ ಆಗಿದೆ. ತಪಸ್ಸಿನ ಮೂಲಕ ಸ್ಕ್ಯಾನಿಂಗ್ ಮಾಡಿದ್ದು. ಏನಂತೆ ಇದರಲ್ಲಿ ಒಂದು ರಹಸ್ಯ ಈ ವಾಕ್ಯದಲ್ಲಿ. 6ನೇ ತಿಂಗಳಿಗಾಗುವಾಗ ಹೊಟ್ಟೆಯ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಏನಾದರೂ ಅಲುಗಾಟ, ಅಲ್ಲಿ ಶಿಶು ತಿರುಗಾಡ್ತಾ ಇದೆ, ಗರ್ಭಚೀಲ ಆ ಭಾಗದಲ್ಲಿ ಸುತ್ತುತ್ತಾ ಇದೆ ಅಂತ ಆದರೆ ಅದು ಗಂಡು ಮಗು ಅಂತ ಲೆಕ್ಕ. ನಿರ್ಣಯ, ಲೆಕ್ಕ ಅಲ್ಲ, ನಿರ್ಣಯ. ಗರ್ಭಿಣಿ ಸ್ತ್ರೀಯ ಹೊಟ್ಟೆಯ ಬಲಭಾಗದಲ್ಲಿ ಸ್ಪರ್ಶ ಮಾಡುವಾಗ ಮಗು ತಿರುಗಿದ ಹಾಗೆ ಕಾಣ್ತದೆ ಅಂತ ಆದರೆ ಅದು ಗಂಡು ಮಗು ಅಂತ ಲೆಕ್ಕ. ಎಡಭಾಗದಲ್ಲಿ ತಿರುಗುವ ಹಾಗೆ ಅನುಭವಕ್ಕೆ ಬಂದರೆ ಅದು ಹೆಣ್ಣು ಮಗು ಅಂತ ನಿರ್ಣಯ. ಇನ್ನು ಸ್ಕ್ಯಾನಿಂಗ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಹೇಳಿದ್ದು ನಾನು. ಯಾಕೆ ನಮ್ಮದನ್ನು ನಾವು ಅನುಸರಿಸುವ ಅಂತ. ಸ್ಕ್ಯಾನಿಂಗ್ ಎಲ್ಲ ಆಮೇಲೆ ಪಾಶ್ಚಾತ್ಯರು ಕಂಡುಕೊಂಡದ್ದು. ನಾವು ಮೊದಲೇ ತಿಳ್ಕೊಂಡಾಗಿದೆ, ಆದರೆ ನಮಗೆ ತಿಳ್ಕೊಳ್ಳುವ ಭಾಗ್ಯ ಬರಲಿಲ್ಲ. ನಾವು ನಮ್ಮದನ್ನೆಲ್ಲ ಬಿಟ್ವಿ ನೋಡಿ. ಆವಾಗ ಪಾಶ್ಚಾತ್ಯರೆಲ್ಲ ಬಂದು ನಮ್ಮ ಸೊತ್ತನ್ನು ಅಪಹರಿಸ್ಕೊಂಡು ಹೋದರು. ಇವತ್ತು ಅಮೇರಿಕ ಇರ್ಬೋದು ಅಥವಾ ಇನ್ನಿತರ ದೇಶಗಳಲ್ಲಿರ್ಬೋದು, ಅಲ್ಲಿಯ ವಿಶ್ವವಿದ್ಯಾನಿಲಯಗಳ ಲೈಬ್ರರಿಗಳಲ್ಲಿ
ನಮ್ಮದ್ದಾದ ಗ್ರಂಥಗಳೆಷ್ಟು ಬೇಕು ನಿಮಗೆ? ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ, ಕೆಲವು ಯೂನಿವರ್ಸಿಟಿಗಳ ಲೈಬ್ರರಿಯ ಹೆಸರು ಹಾಕಿ ಸರ್ಚ್ ಮಾಡಿ, ನಮ್ಮ ಎಲ್ಲ ಗ್ರಂಥಗಳಲ್ಲಿ ಉಂಟು. ಅದೇ ಹೋದದ್ದು, ನಾವು ಬಿಟ್ಟು ಕಟ್ಟ ಕಾರಣ ಹೋದದ್ದು. ಎಲ್ಲ ದೋಚಿದ್ದು ಯಾಕೆ ದೋಚಿದ್ದು? ನಾವು ಸರಿ ಗಟ್ಟಿ ಹಿಡ್ಕೊಳ್ತಿದ್ರೆ ದೋಚುತ್ತಿರಲಿಲ್ಲ, ನಮಗೆ ಬೇಡ ಅಂತ ಆಯಿತು. ಎಂತ ಸುಮ್ಮನೆ ಇದು ಯಾರಿಗಿದಲ್ಲ ಅಂತ. ಲಕ್ಷೋಪಲಕ್ಷ ಗ್ರಂಥಗಳು ಇವತ್ತೆಲ್ಲ ಅಲ್ಲಿ ಉಂಟು. ಅವರಿಗೆ ಬೇಕು ಅಂತಾಯಿತು, ತೆಕ್ಕೊಂಡೋದ್ರು. ನಮಗೆ ಬೇಡ ಅಂತಾಯಿತು, ಅವರದ್ದನ್ನು ಹಿಡ್ಕೊಂಡೆವು. ಹಾಗಾಗಿ ಸ್ಕ್ಯಾನಿಂಗ್ ಬಂದದ್ದು. ನಮ್ಮವರು ತಪಸ್ಸಿನಿಂದ ಕಂಡುಕೊಂಡಂತಹ ಸತ್ಯ ಕಪಿಲ ಮುನಿ ಅಮ್ಮನಿಗೆ ಹೇಳ್ತಾ ಇದ್ದಾನೆ. ಹಾಗೆ ಮುಂದೆ ಆ ಮಗು ಬೆಳೆಯುತ್ತಾ ಜನಿಸ್ತದೆ. ಆ ಕಾಲಕ್ಕೆ, ಹೊಟ್ಟೆಯಲ್ಲಿರುವ ಕಾಲಕ್ಕೆ ಅದಕ್ಕೆ ಹಿಂದಿನ ಜನ್ಮದ್ದೆಲ್ಲ ನೆನಪಾಗ್ತದೆ. ನೆನಪಾಗಿ ಭಗವಂತನಲ್ಲಿ ಸ್ತುತಿ ಮಾಡ್ತದೆ. ನಾನು ಬರಬೇಕಲ್ಲ ಹೊರಗೆ, ಇನ್ನೆಷ್ಟು ಕಷ್ಟವನ್ನು ಅನುಭವಿಸಬೇಕು, ನಾನು ಪುನಃ ನಿನ್ನನ್ನೇ ಸೇರುವುದೊಳ್ಳೆಯದು, ಹೀಗೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತದೆ ಅದು. ಆವಾಗ ಅದಕ್ಕೆ ಹಿಂದಿನದ್ದೆಲ್ಲ ನೆನಪಾಗ್ತದೆ. ಜನ್ಮ 7ನೇ ತಿಂಗಳಿಗೆ ಲಬ್ಧ ಬೋಧೋಪಿ ವೇಪಿತಃ. ಏನು 7ನೇ ತಿಂಗಳಿಗಾಗುವಾಗ ಅದಕ್ಕೆ ಆ ಜ್ಞಾನಶಕ್ತಿ ಬರ್ತದಂತೆ. ಪೂರ್ವಜನ್ಮದ ಸ್ಮರಣೆ ಆಗ್ತದೆ. ಆದರೆ ಈ ಪ್ರಸೂತಿ ವಾಯು ಅಂತ ಉಂಟು, ಅದಕ್ಕೆ ಪ್ರಸೂತಿ ವಾಯು. ಆ ವಾಯುವಿನಿಂದ ಅದು ನೂಕಲ್ಪಡ್ತದೆ ಹೊರಗಡೆ ಬರುವ ಹಾಗೆ. 8, 9ನೇ ತಿಂಗಳಿಗಾಗುವಾಗ ಅಲ್ಲಿ ಸ್ತುತಿ ಮಾಡ್ತದೆ. ಸ್ತುತಿ ಮಾಡಿ ಅಲ್ಲಿಂದ ಮತ್ತೆ ಹೊರಗಡೆ ಈ ವಾಯು ನೂಕ್ತಾ ಇರುವಾಗ ತಲೆ ಕೆಳಗಾಗಿ ಅದು ಬರ್ತದೆ. ವಿನಿಷ್ಕ್ರಾಮತಿ ಕೃಚ್ಛ್ರೇಣ ನಿರುಚ್ಛ್ವಾಸೋ. ಆ ಹೊರಗಡೆ ಬರುವ ಕಾಲಕ್ಕೆ ಕೊರಳು ಒತ್ತಿದಾಗ ಆಗ್ತದೆ. ಅದಕ್ಕೆ ಕೊರಳು ಒತ್ತಿದಾಗ ಆಗುವಾಗ ಶ್ವಾಸ ಉಚ್ಛ್ವಾಸ ಪ್ರತಿಬಂಧಿತವಾಗ್ತದೆ. ಬಂಧಿತವಾಗಿ ತಲೆ ಹೊರಗೆ ಬಂದ ತಕ್ಷಣದಲ್ಲಿಯೇ ಎಲ್ಲ ಮರ್ತೋಗ್ತದೆ. ಆ ಪೂರ್ವಜನ್ಮದ ನೆನಪಿತ್ತಲ್ಲ ಉತ್ತರ ಪೂರ್ವ ಕ್ಷಣದಲ್ಲಿ, ಅದೆಲ್ಲ ಮರ್ತೋಯ್ತು. ಮರ್ತು ಹೋದದ್ದೇ ತಡ ಅಳುವುದು. ಇಲ್ಲದ್ರೆ ನಗಲಿಕ್ಕಾಗೋದಿಲ್ವಾ? ಹುಟ್ಟಿ ಬರುವಾಗ ಹುಟ್ಟಿದ ಕೂಡಲೇ ನಗುವುದಪ್ಪ, ಖುಷಿಯಲ್ಲಿ ನಗುವುದು. ಯಾಕೆ ಅಳುವುದು? ತಲೆ ಕೈ ಇಟ್ಟು ಅಳುವುದದು ಅಂದರೆ ತಲೆ ಬಿಸಿಯಾಗಿ ನೆನಪಿದ್ದದ್ದೆಲ್ಲ ಹೋಯ್ತಲ್ಲ ಅತ್ಲಾಗಿ ಅಂತ. ಬೇಕಾ ಈ ರೀತಿಯ ಎಷ್ಟು ಬೇಕೋ ಅಷ್ಟೇ ಇಡಬೇಕು ಅಂತ ಹೇಳೋದಕ್ಕೆ ಈ ವಿಷಯಗಳು. ಆದರೆ ಸತ್ಯ ವಿಷಯ, ಋಷಿಗಳು ಕಂಡಂತಹ ಸತ್ಯ ಇದು ಹೀಗೆ ಆಗ್ತದೆ. ಇದು ಅಲ್ಲಿಂದ ನಿರುಚ್ಛ್ವಾಸೋ ಹತಸ್ಮೃತಿ ಪತಿತಃ, ಅಲ್ಲಿಂದ ಕೆಳಗೆ ಬೀಳ್ತದೆ. ಅದು ಪತಿತಃ ಅಂತ. ನಾವು ಪತಿತರಾಗುವುದು ನೋಡಿ, ನಾವು ಅಲ್ಲಿಯೇ ಪತಿತರಾಗಿದ್ದೇವೆ. ಎಲ್ಲಿ? ಅಮ್ಮನ ಹೊಟ್ಟೆಯಿಂದಲೇ ಪತಿತರಾಗಿದ್ದೇವೆ. ಇನ್ನು ನಾವು ಏಳಬೇಕಾದ್ದು ಅಂತ. ಬಿದ್ದಾಗಿದೆ, ಬಿದ್ದವರು ಇನ್ನು ಏಳಬೇಕು. ಆ ಏಳುವುದಕ್ಕೆ ಇವ ಇಳಿಬೇಕಾಗ್ತದೆ. ನಮ್ಮನ್ನು ಏಳಿಸುವುದಕ್ಕೆ ಇವ ಇಳಿಬೇಕಾಗ್ತದೆ. ಇವ ಇಳಿಯುವುದು, ನಾವು ಬೀಳುವುದು, ಅಷ್ಟೇ ವ್ಯತ್ಯಾಸ. ಬಿದ್ದಂತಹ ನಮ್ಮನ್ನು ಏಳಿಸಬೇಕು ಅಂತಾದರೆ ಬಿದ್ದವರು ನಾವು ಕೈ ಮೇಲೆ ಮಾಡಿ ಸ್ತುತಿ ಮಾಡಬೇಕು. ನನ್ನ ಕೈ ಹಿಡ್ಕ ಅಂತ ಹೇಳಬೇಕು, ಕೈ ಹಿಡಿ ಅಂತ. ಆ ವ್ಯವಸ್ಥೆಗೆ ಸಪ್ತಾಹ ಯಜ್ಞ. ಬಿದ್ದಂತಹ ನಮ್ಮನ್ನು ಏಳಿಸುವುದಕ್ಕೆ ಬೇಕಾಗಿ ಸಪ್ತಾಹ ಯಜ್ಞ. ಬಿದ್ದಾಗಿದೆ, ಇನ್ನು ಮುಂದಕ್ಕೆ ಬೀಳಲಿಕ್ಕೆ ಬಿಡಬಾರದು ಕೃಷ್ಣ, ಕೈ ಹಿಡಿದು ಏಳಿಸಬೇಕು ಅಂತ. ಆ ಸ್ಮೃತಿಯೆಲ್ಲ ಹೋಯಿತು. ಅಳುವುದು, ಆ ಮಲಮೂತ್ರಾದಿಗಳಿಂದ ಸೇರಿದಂತಹ ಆ ಸ್ಥಳದಲ್ಲಿ ಅದು ಬೀಳ್ತದೆ. ಅಲ್ಲಿ ನೊಣಗಳು, ಕ್ರಿಮಿಗಳು ಇತ್ಯಾದಿಗಳೆಲ್ಲ ಆವರಿಸಿಕೊಂಡು ಅದಕ್ಕೆ ಚುಚ್ಚುತ್ತಾ ಇರ್ತವೆ. ಆ ವೇದನೆ ಎಲ್ಲ ಆಗ್ತದೆ. ಶಾಯಿತಃ ಅಶುಚಿ ಪರ್ಯಂಕೆ
ಜಂತು ಸ್ವೇದಜ ದೂಷಿತೆ ನೇಷ ಕಂಡೂಜನೇಂಗಾನಾಂ ಆಸನೋತ್ಥಾನ. ಹಾಗೆಂತ ಅದಕ್ಕೆ ಆ ಕ್ರಿಮಿಗಳನ್ನು ಆ ನೊಣಗಳನ್ನು ದೂರೀಕರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ತುದಂತ್ಯ ಮತ್ವಚಂ ದಂಶಾಹ ಮಶಕಾಹ ಮತ್ಕುಣಾದಯ, ಇವೆಲ್ಲ ಒಂದು ಉಪದ್ರ ಕೊಡ್ತಾ ಇರ್ತವೆ ಆ ಹಂತದಲ್ಲಿ. ಇತ್ಯೇವಂ ಶೈಶವಂ ಭುಕ್ತ ದುಃಖಂ ಪೌಗಂಡಮೇವ ಚ, ಅಲ್ಲಿಂದಲೇ ಸುರಾಗ್ತದೆ ದುಃಖ ಅನ್ನುವಂಥದ್ದು. ಎಲ್ಲಿಂದ? ಹುಟ್ಟಿದ ತತ್ಕ್ಷಣದಲ್ಲಿಯೇ ಶುರುವಾಗ್ತದೆ ದುಃಖ ಮನುಷ್ಯನಿಗೆ. ದುಃಖ ಅಲ್ವ ಇದು? ಆ ನೊಣಗಳು ಆ ಕ್ರಿಮಿಗಳು ಕಚ್ಚುವಾಗ ನಮಗಾದರೆ ಓಡಿಸ್ಬೋದು ಅತ್ಲ ಇತ್ಲ ಮಾಡಿ ಕೈಯನ್ನು, ಆ ಶಿಶು ಎಂತ ಮಾಡೋದು? ಅಲ್ಲಿಂದಲೇ ಮನುಷ್ಯನಿಗೆ ದುಃಖ, ಸಂಸಾರ ದುಃಖ. ಆ ದುಃಖ ಅದು ನಿರಂತರವಾಗಿ ನಡೀತದೆ. ಮತ್ತಿನ ಅವಸ್ಥೆಯಲ್ಲಿ ಶೈಶವಾವಸ್ಥೆ ಆಯಿತು ದುಃಖ, ಬಾಲ್ಯಾವಸ್ಥೆ ಆಯಿತು, ಆ ಬಾಲ್ಯಾವಸ್ಥೆಯಲ್ಲೂ ಹಾಗೆ ಬೇಕಾಬಿಟ್ಟಿ, ಕೌಮಾರಾವಸ್ಥೆಯಲ್ಲಿಯೂ ಹಾಗೆ ಜೀವನ ಅರ್ಥ ಆಗುವುದಿಲ್ಲ, ಅದರ ಮಹತ್ವ, ಅಲ್ಲಿಯೂ ದುಃಖ, ಆಮೇಲೆಯೂ ದುಃಖ. ಒಟ್ಟು ಸಮಷ್ಟಿಯಲ್ಲಿ ದುಃಖದ ಆಗರ. ಹಾಗಾದರೆ ಇದರಿಂದ ಏಳುವುದು ಹೇಗೆ? ಅದಕ್ಕೋಸ್ಕರ ಸಾಂಸಾರಿಕ ದುಃಖವನ್ನು ಕಳೆಯುವುದಕ್ಕೆ ಇರುವುದೇ ಕೃಷ್ಣಾರಾಧನೆ. ಕೃಷ್ಣಾರಾಧನೆಯನ್ನು ನಿರಂತರವಾಗಿ ಮಾಡುತ್ತಾ ಹೋಗುವವನಿಗೆ ಸಂಸಾರದಲ್ಲಿ ದುಃಖ ಇಲ್ಲ. ಯಾವಾಗ ನಾವು ಹುಡುಕುವುದಕ್ಕೆ ತೊಡಗುತ್ತೇವೆ, ಪರೀಕ್ಷಿತ ಹುಡುಕಿದ್ನಲ್ಲ, ನಾ ಕಂಡಂತಹ ಆ ಜ್ಯೋತಿ, ಆ ಪುರುಷ ಎಲ್ಲಿದ್ದಾನೆ ಅಂತ ಹುಡುಕಿದ. ಆ ಹುಡುಕುವ ಅಭ್ಯಾಸ ಆಮೇಲೆ ತಂದೆ ತಾಯಂದಿರು ಆ ಮಗುವಿಗೆ ಕೊಟ್ಟರು ಅಂತ ಆದರೆ ಅದು ಮತ್ತೆ ಅದನ್ನು ಹುಡುಕ್ತದೆ. ಆ ಮಗುವಿಗೆ ನಾವು ಆ ಸಂಸ್ಕಾರವನ್ನು, ಹುಡುಕುವ ಸಂಸ್ಕಾರವನ್ನು ಕೊಡಬೇಕು. ಅದಕ್ಕೋಸ್ಕರ ಈ ನಿನ್ನೆ ಹೇಳಿದಂತಹ ಆ ಗರ್ಭಾಧಾನಾದಿ ಸಂಸ್ಕಾರಗಳು ಮನುಷ್ಯರಿಗಿರುವುದು ಮಾಡಬೇಕದನ್ನು. ಆ ಹುಡುಕಾಟದಿಂದಾಗಿಯೇ ದುಃಖವನ್ನು ದೂರ ಮಾಡುವುದಕ್ಕಾಗ್ತದೆ. ಪರೀಕ್ಷಿತನಿಗೆ ಎಲ್ಲಿಯಾದರೂ ದುಃಖ ಬಂದಿದ, ಆದದ್ದೆಲ್ಲವೂ ಕೂಡ ಅವನಿಗೆ ಕೃಷ್ಣಾನುಗ್ರಹಕ್ಕೆ ಪೂರಕವಾಗಿಯೇ ಆಯಿತು ನೋಡಿ. ಪರಂಪರೆಯೇ ಕೃಷ್ಣಾನುಗ್ರಹ. ಅದಕ್ಕೆ ಮತ್ತೆ ಮುದ್ರೆಯೊತ್ತಿ ಕೃಷ್ಣಾನುಗ್ರಹಕ್ಕೆ ಕಾರಣವಾಗುವ ಕೆಲವೊಂದಷ್ಟು ಸನ್ನಿವೇಶಗಳು ಘಟಿಸಿದವು. ದುಃಖ ನಿವೃತ್ತಿಗೆ ಕಾರಣ ಆಯಿತು, ಶಾಶ್ವತವಾದ ದುಃಖ ನಿವೃತ್ತಿಗೆ ಕಾರಣ ಆಯಿತು. ಈ ಹಿನ್ನೆಲೆಯಲ್ಲಿ ಆತ್ಮಜ್ಞಾನ ಬೇರೆಯಲ್ಲ, ಕೃಷ್ಣಾನುಗ್ರಹ ಬೇರೆಯಲ್ಲ. ಕೃಷ್ಣನನ್ನು ಅರಿಯುವುದು ಬೇರೆಯಲ್ಲ, ಆತ್ಮಜ್ಞಾನ ಬೇರೆಯಲ್ಲ. ಅದು ಎರಡೂ ಒಂದೇ. ಅಂತಹ ಜ್ಞಾನವನ್ನು ಪ್ರತಿಯೊಬ್ಬನೂ ಅರಿತುಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಲೋಕವನ್ನು ಮುಂದೆ ಇಟ್ಟುಕೊಂಡು ಕಪಿಲ ಮುನಿ, ಕಪಿಲ ವಾಸುದೇವ ತನ್ನ ಅಮ್ಮನಿಗೆ ಉಪದೇಶ ಮಾಡಿದ. ಆ ಉಪದೇಶದಿಂದ ಎಲ್ಲ ಈ ಗಂಟುಗಳನ್ನೆಲ್ಲ ಬಿಡಿಸಿಕೊಳ್ತಾಳೆ ಅಮ್ಮ. ಸಾಂಸಾರಿಕವಾದಂತಹ ಕ್ಲೇಶಗಳನ್ನೆಲ್ಲ ತೊಳೆದು ಬಿಡ್ತಾಳೆ. ಪರಿಶುದ್ಧವಾದಂತಹ ತತ್ವದಲ್ಲಿ ನಿಲ್ತಾಳೆ. ಈ ಕಪಿಲವಾಸುದೇವನ ಭಾಗವತೋಪದೇಶ ಸಾರ್ಥಕವಾಗ್ತದೆ. ಅಲ್ಲಿಂದ ಅಮ್ಮ ಸಿದ್ಧಳಾಗಿದ್ದಾಳೆ ಅನ್ನುವುದನ್ನು ನಿರ್ಣಯ ಮಾಡಿದ ಮಗ ಅಲ್ಲಿಂದ ಉತ್ತರಾಭಿಮುಖವಾಗಿ ಹೊರಟು ಹೋದ. ನೋಡಿ ಎಂಥ ಅದ್ಭುತ. ಅಮ್ಮನಿಗೆ ಮಗ ಒಳ್ಳೆಯ ವಿಷಯಗಳನ್ನು ಉಪದೇಶ ಮಾಡುವುದು. ಎಷ್ಟು ವಿಷಯ ಉಂಟು ಈ ವಾಕ್ಯದಲ್ಲಿ. ಇವತ್ತು ಒಂದು ಹಂತ ವಯಸ್ಸು ದಾಟಿದ ಮೇಲೆ ಮಗನಿಗಿರ್ಬೋದು, ಮಗಳಿಗಿರ್ಬೋದು, ಅಮ್ಮ ಬೇಡವಾಗ್ತಾಳೆ. ಮತ್ತು ಇವನ ಜೀವನಕ್ಕೆ ಅದು ತಡೆಯಾಗ್ತದೆ, ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ಇವಾಗ ಬೇಕಾದಷ್ಟು ಬಂದಿವೆ ಅಲ್ಲ ಆಶ್ರಮಗಳು, ಆಶ್ರಮಕ್ಕೆ ಸೇರಿಸಿ ಬಿಡ್ತೇವೆ. ತಿಂಗಳಿಗೆ ಇಂತಿಷ್ಟು ಸಾವಿರ ಅಂತ ಕೊಡುವುದು. ಯಾವ ಪುರುಷಾರ್ಥಕ್ಕೆ ಕೊಡುವುದು?
ಅಮ್ಮ ಅಲ್ಲ ಅಂತ ಆದ ಮೇಲೆ ಇವನಿಗೆ ಹುಚ್ಚ ಅಲ್ಲಿಗೆ ಕೊಡಲಿಕ್ಕೆ. ಅಮ್ಮ ಹೌದು ಅಂತಾದರೆ ಆಶ್ರಮಕ್ಕೆ ಯಾಕೆ ಸೇರಿಸಬೇಕು? ಇವಂತಹ ಮಗ ನೋಡಿ, ಸಾಕ್ಷಾತ್ ಜನ್ಮವನ್ನು ಕೊಟ್ಟಂತಹ ತಾಯಿ, ಆ ತಾಯಿಯ ಋಣವನ್ನು ಎಷ್ಟು ಚಂದದಲ್ಲಿ ತೀರಿಸಿದ್ದಾನೆ, ಎಷ್ಟು ಚಂದದಲ್ಲಿ ತೀರಿಸಿದ್ದಾನೆ ಈ ಮಗ. ಭಗವಂತನ ಅವತಾರ ಇರ್ಬೋದು, ನಾವು ಅದನ್ನೊಂದು ಬದಿಗಿಟ್ಟು ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡುವ. ಅಮ್ಮನ ಋಣವನ್ನು ಯಾವ ಮಕ್ಕಳಿಗೆ ತೀರಿಸಲಿಕ್ಕೆ ಆಗ್ತದೆ ಹೇಳಿ? ಆ 9 ತಿಂಗಳು ಹೊಟ್ಟೆಯಲ್ಲಿ ಧರಿಸಿಕೊಂಡು ಇರುವ ಕಾಲಕ್ಕೆ ಅದರ ನೋವು ಯಾವ ಮಗನಿಗೆ ಗೊತ್ತಾಗ್ತದೆ? ಯಾಕೆ ಹೊರತಾಳೆ? ತೆಗಿಬೋದಲ್ವ? ತನ್ನದೇ ಒಂದು ಸ್ವರೂಪ ಬರ್ತದೆ. ಆತ್ಮಾವೈ ಪುತ್ರನಾಮಾಸಿ, ನನ್ನದೇ ಸ್ವರೂಪ ಬರ್ತದೆ, ನನ್ನ ಕುಟುಂಬದ ವೃದ್ಧಿಗೆ ಕಾರಣವಾಗ್ತದೆ, ನನ್ನ ಸೌಭಾಗ್ಯಕ್ಕೆ ಕಾರಣವಾಗ್ತದೆ. ಆ ಮಗುವನ್ನು ನಾನು ನೋಡಬೇಕು ಹೇಳುವಂತಹ ಪ್ರೀತಿ ಹುಟ್ಟಿದ ಮೇಲೆಲ್ಲ ಅಮ್ಮನಿಗೆ ಬರುವುದು, ಗರ್ಭದಲ್ಲಿರುವಾಗಲೇ ಬರ್ತದೆ. ಆ ಸಮಯದಲ್ಲಿ, ಇರುವ ಸಮಯದಲ್ಲಿ ಆಸ್ತಾಂತಾವದಿಯಂ ಪ್ರಸೂತಿ ಸಮಯೇ, ಎಂತಹ ಶೂಲೆ ಅದು. ಆಚಾರ್ಯ ಶಂಕರರು ಹೇಳ್ತಾರೆ, ಸೂಜಿಯಿಂದ ಚುಚ್ಚಿದಂತಹ ಅನುಭವ ಆಗ್ತದಂತೆ. ನೈವಾರ ಶೂಲವ್ಯಥ, ಆ ಹೊತ್ತಿಗಾಗುವಾಗ ಯಾವುದೂ ನಾಲಿಗೆಗೆ ರುಚಿಸುವುದಿಲ್ಲ ಅಮ್ಮಂದಿರಿಗೆ ಇರುವ ಕಾಲಕ್ಕಾಗುವಾಗ. ಶರೀರ ಪೂರ್ಣವಾಗಿ ಬಾಡಿ ಹೋಗ್ತದೆ, ಬೆಂಡಾಗಿ ಹೋಗ್ತದೆ, ಶರೀರ ವೀಕ್ ಆಗ್ತದೆ. ತನು ಶೋಷಣಂ, ಹೆತ್ತ ಮೇಲೆ ಮಲಮಯೀ ಶಯ್ಯಾಚ ಸಂವತ್ಸರಿ, 1 ವರ್ಷಗಳ ಕಾಲ ಕೊಳಕಾದಂತಹ ಹಾಸಿಗೆಯಲ್ಲಿಯೇ ಇರಬೇಕು. 1 ವರ್ಷ ಅಂದರೆ ಆ ಶಕ್ತಿ ಬರುವಲ್ಲಿಯವರೆಗೆ. ಇಷ್ಟೆಲ್ಲ ಯಾಕೆ ಮಾಡಬೇಕು ಅಮ್ಮ? ಇಷ್ಟೆಲ್ಲ ಕಷ್ಟಪಡಬೇಕಾ? ನೈರುಚ್ಯಂತನುಶೋಷಣಂ ಮಲಮಯೀ ಶಯ್ಯಾಚ ಸಾಂವತ್ಸರಿ. ಯಾರಿಗೂ ಇದರ್ಥ ಆಗುವುದಿಲ್ಲ. ಇಂತಹ ಇಷ್ಟು ಮಾಡಿ ಹೆತ್ತ ಮೇಲೆ ಪಾಲನೆ, ಪೋಷಣೆ, ಪ್ರೀಣನೆ, ಆ ಮಗುವಿಗೆ ಏನೂ ಆಗಕೂಡದು ಹೇಳುವ ಪ್ರೀತಿಯನ್ನು ಆ ಮಗುವಿನಲ್ಲಿ ತೋರಿ ಮಗುವಿಗೊಂದು ಆಕೃತಿಯನ್ನು ಕೊಡ್ತಾಳೆ ಅಮ್ಮ. ಆ ಆಕೃತಿಯನ್ನು ಕೊಟ್ಟಾಗ ಅದು ಸಮಾಜದಲ್ಲಿ ಒಂದು ಸ್ವರೂಪವಾಗಿ ಕಾಣುತ್ತದೆ. ಅಮ್ಮ ಕೊಟ್ಟ ಆಕೃತಿ ಅದು, ಅಪ್ಪನ ಮೂಲಕವಾಗಿ ಅಮ್ಮ ಕೊಟ್ಟ ಆಕೃತಿ. ಇದು ಮಕ್ಕಳಿಗೆ ಅರ್ಥ ಆಗುವುದಿಲ್ಲ. ಕ್ರಮೇಣ ಬೆಳೆದಂತೆ ಅಮ್ಮ ಆಡಿದ್ದು ಯಾವುದು ಕೂಡ ಪಥ್ಯ ಆಗುವುದಿಲ್ಲ. ಅಮ್ಮನ ಎಲ್ಲ ಮಾತುಗಳಿಗೆ ವಿರೋಧ ವ್ಯಕ್ತಪಡಿಸುವುದು. ಅಮ್ಮನಿಗೆ ವಯಸ್ಸಾಗುತ್ತಾ ಬಂದ ಹಾಗೆ ಅಮ್ಮನ ಚರ್ಯೆಗಳು ಮಕ್ಕಳಿಗೆ ಹಿಡಿಸದೇ ಇರುವುದು. ಈ ರೀತಿಯಲ್ಲಿ ವಿರೋಧಿಸ್ತಾ ಬಂದು ಕೊನೆಗೆ ಮನೆಯಲ್ಲಿಯೇ ಇದ್ದರೆ ಮಾತನ್ನೇ ಬಿಡುವುದು. ಕಷ್ಟ ಆಗ್ತದೆ, ಇನ್ನೊಬ್ಬಳು ಬಂದಳು ಅಂತಾಗುವಾಗ ಅದು ಮತ್ತೂ ಕಷ್ಟಕ್ಕೆ ಕಾರಣವಾಗುವಾಗ ಇಲ್ಲಿದ್ದರೆ ಉಪದ್ರ. ಹೇಗೆ? ಇನ್ನು ಇಲ್ಲಿ ಇದು ಇದ್ದರೆ ಉಪದ್ರ. ತೊಲಗಿಸುವುದು ಒಳ್ಳೆಯದಲ್ವ ಅಂತ ನಿರ್ಣಯಕ್ಕೆ ಬಂದು ಆ ಮಗ ಅಥವಾ ಆ ಮಕ್ಕಳು ಹೊರಗೆ ದಬ್ಬುವುದು. ಹಾಗಾದರೆ ಇಷ್ಟು ಸಮಯ ಗರ್ಭದಲ್ಲಿ ಹೊತ್ತದ್ದಕ್ಕೆ ಏನು ಸಾರ್ಥಕ ಆಯಿತು? ಇದರಿಂದ ನಾವು ದೂರವಾಗಬೇಕು. ಅಮ್ಮನ ವಾತ್ಸಲ್ಯಕ್ಕೆ ನಾವು ಋಣಿಯಾಗಿರಬೇಕು. ಋಷಿಮುನಿಗಳು ಏನು ಹೇಳ್ತಾರೆ? ಮಾತೃ ದೇವೋಭವ, ಮಾತರಿ ದೇವಭಾವಂ ಪ್ರದರ್ಶಯ. ತಾಯಿಯಲ್ಲಿ ದೇವರನ್ನು ಕಾಣು,
ಪಿತೃದೇವೋ ಭವ, ತಂದೆಯಲ್ಲಿ ದೇವರನ್ನು ಕಾಣು. ಪ್ರತ್ಯಕ್ಷವಾಗಿ ದೇವರನ್ನು ಕಾಣುವಂತಹ ಯೋಗ ಮಕ್ಕಳಿಗೆ ಮನೆಯಲ್ಲಿರುವ ಅಪ್ಪಮ್ಮನನ್ನು ಮಾತ್ರ. ಕಲಿಯುಗದಲ್ಲಿ ಪ್ರತ್ಯಕ್ಷೀಕರಿಸುವುದಕ್ಕೆ ಸಾಧ್ಯ ಇಲ್ಲ ದೇವರನ್ನು. ಪ್ರತ್ಯಕ್ಷವಾಗಿ ನನ್ನ ಜನ್ಮಕ್ಕೆ ಕಾರಣವಾದ, ಪ್ರಪಂಚದ ಸೃಷ್ಟಿಗೆ, ಪ್ರಪಂಚದ ಜನ್ಮಕ್ಕೆ ಕಾರಣವಾದಂತಹ ಭಗವಂತ ಹೇಗೆ ಇದ್ದಾನೋ, ನನ್ನ ಜನ್ಮಕ್ಕೆ ಕಾರಣವಾದವರು ನನ್ನ ಅಪ್ಪಮ್ಮಂದಿರು. ಅವರನ್ನು ನಾನು ದೇವರು ಹೇಳುವ ಭಾವದಲ್ಲಿ ಅರ್ಥೈಸಿಕೊಂಡು ಮುಂದುವರಿಬೇಕು. ಆವಾಗ ನನ್ನ ಜನ್ಮ ಸಾರ್ಥಕವಾಗ್ತದೆ. ನಾ ಋಣವನ್ನು ಈ ಜನ್ಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತೀರಿಸುವುದಕ್ಕೆ ಸಾಧ್ಯವಾಗ್ತದೆ. 10 ಜನ್ಮ ಎತ್ತಿ ಬಂದರೂ ಕೂಡ ಅಮ್ಮನ ಋಣವನ್ನು ತೀರಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ತಾಯಿಗೆ ನಮಸ್ಕಾರ ಮಾಡುವುದು ಮಾತ್ರ ಕೆಲಸ ನಾವು ಮಕ್ಕಳಾಗಿ. ಬೇರೆ ಹೇಗೆ ತೀರಿಸುವುದಕ್ಕೆ ಸಾಧ್ಯ? ಹೇಗೆ ತೀರಿಸುವುದಕ್ಕೆ ಸಾಧ್ಯ? ಇಲ್ಲಿ ಕಪಿಲ ವಾಸುದೇವ ಅಮ್ಮನಿಗೆ ಇಂತಹ ಅತ್ಯದ್ಭುತವಾದಂತಹ ಉಪದೇಶವನ್ನು ಕೊಟ್ಟು ಅಲ್ಲಿಂದ ತೆರಳಿದ. ಅತ್ಲಾಗಿ ಕರ್ದಮರೂ ಕೂಡ ವಾನಪ್ರಸ್ಥಿಗಳಾದರು. ಇತ್ತ ಮಗನೂ ತೆರಳಿದ. ಭಗವಂತ ಅಂತ ಸ್ಪಷ್ಟವಾಗಿ ಅರಿವಾಗಿತ್ತು ದೇವಹೂತಿಗೆ. ಈಗ ಆ ಕಪಿಲೋಕ್ತವಾದಂತಹ ಉಪದೇಶವನ್ನು ಮನಸ್ಸಿನಲ್ಲಿ ತಂದುಕೊಂಡು ತಾನು ಗಮಿಸಬೇಕಾದಂತಹ ದಾರಿಯನ್ನು ಸ್ಪಷ್ಟೀಕರಿಸಿಕೊಂಡು ಆ ದಾರಿಯಲ್ಲಿ ನಿಲ್ತಾಳೆ. ಆದರೂ ಕೂಡ ನನ್ನವರು ಬಿಟ್ಟು ಹೋದರು, ನನ್ನ ಮಗನೂ ಬಿಟ್ಟು ಹೋದ, ಇನ್ನು ನಾನು ಏಕಾಕಿನಿ ಹೇಳುವಾಗ ಒಂದು ಕ್ಷಣದಲ್ಲಿ ದುಃಖ ಆವರಿಸ್ತದೆ ತಾಯಿಗೆ. ಆದರೂ ಕೂಡ ಮತ್ತೆ ಆ ಭಾಗವತ ತತ್ವವನ್ನು ನೆನಪಿಸಿಕೊಂಡು ಅದೇ ಆ ಎದುರು ನಿಂತಹ ಆ ಕಪಿಲ ಮುನಿ, ಕಪಿಲ ವಾಸುದೇವ ತನ್ನ ಮಗ, ಹೇಳ್ತಾಳವಳು ಹೋಗುವುದಕ್ಕಿಂತ ಮುಂಚೆ, ಸ್ವಾಮಿ, ಸೃಷ್ಟಿ ಮಾಡಿದ್ದನ್ನು ಪಾಲನೆ ಮಾಡಿ ಕೊನೆಗೆ ಪ್ರಳಯ ಕಾಲಕ್ಕಾಗುವಾಗ ಸಮಗ್ರವಾದಂತಹ ಪ್ರಪಂಚವನ್ನೇ, ಬ್ರಹ್ಮಾಂಡವನ್ನೇ ನಿನ್ನ ಒಡಲಲ್ಲಿ ನೀನು ತುಂಬಿಸಿಕೊಳ್ಳುತ್ತೆ ಸ್ವಾಮಿ. ಅಂತಹ ಬ್ರಹ್ಮಾಂಡೋದರ ಭರಿತನಾದಂತಹ ನಿನ್ನನ್ನು ನಾನು ಹೊರುವಂತಹ ಭಾಗ್ಯ ನನ್ನ ಪಾಲಿಗೆ ನೀನು ಕೊಟ್ಟೆಯಲ್ಲ ಸ್ವಾಮಿ. ಧನ್ಯಳಾದೆ ನಾನು ಅಂತ ಮಗನಾದರೂ ಭಗವಂತನೆಂಬಂತಹ ಅರಿವಿನಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾಳೆ ದೇವಹೂತಿ. ಮುಂದೆ ಕಪಿಲ ವಾಸುದೇವ ಅಲ್ಲಿಂದ ತೆರಳಿದ ಮೇಲೆ ಈ ಸರಸ್ವತಿ ತೀರದಲ್ಲಿ ಅವಳು ಧ್ಯಾನಸ್ಥಳ ಆಗಿ ತನ್ನ ಶರೀರವನ್ನೆಲ್ಲ ಕೃಶಗೊಳಿಸಿ ವಾಸುದೇವನಲ್ಲಿಯೇ ಸೇರಿ ನಿರ್ವಾಣವನ್ನು ಹೊಂದಿತು. ಹೀಗೆ ಕಪಿಲೋಪಾಖ್ಯಾನವನ್ನು ನಾವು ಕೇಳಿದೆವು. ಮುಂದೆ ದಕ್ಷಯಜ್ಞ, ತುಂಬ ಆಕರ್ಷಣೀಯವಾದಂತಹ ಕಥೆ. ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹರ್ಷಿಗಳು ಮುಂದಿನ ಆಕೂತಿ, ದೇವಹೂತಿಯ ವಿಷಯ ಮುಗಿಯಿತು. ಆಕೂತಿ ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆಯಾಗಿ ಅವರಲ್ಲಿ ಪಡೆದಂತಹ ಸಂತತಿಯ ಬಗ್ಗೆಲ್ಲ ವಿವರಿಸಿದರು. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟ ಅಂತ ಹೇಳುವ ವಿಷಯವನ್ನು, ಅದರಲ್ಲಿ ಬಂದಂತಹ ಸಂತತಿಯನ್ನು ವಿವರಿಸಿ ಆಗುವಾಗ ಇವನಿಗೆ ಇದ್ದಕ್ಕಿದ್ದಾಗೆ ಒಂದು ನೆನಪಾಯಿತು. ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಕೊಟ್ಟು ಮದುವೆ ಮಾಡಿದ್ದು, ಅದರಲ್ಲಿ ಅನೇಕ ಹೆಣ್ಣು ಮಕ್ಕಳು ಹುಟ್ಕೊಂಡ್ರು. ಅದರಲ್ಲಿ ಕೊನೆಯವಳಾದಂತಹ ದಾಕ್ಷಾಯಣಿ ಎನ್ನುವವಳನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಿದ ಆ ಕಾಲಕ್ಕೆ ತಾರುಣ್ಯದಲ್ಲಿಯೇ ದೇಹತ್ಯಾಗವನ್ನು ಮಾಡಿದ್ಲಲ್ಲ ಗುರುಗಳೇ, ಯಾಕೆ ಅದು ಹಾಗಾಯಿತು? ಅದನ್ನು ವಿವರಿಸಿ ಹೇಳಿ ಅಂತ ಹೇಳಿದ ಕಾಲಕ್ಕೆ ಶುಕ ಮಹರ್ಷಿಗಳು ದಕ್ಷಾಧ್ವರ ಕಥೆಯನ್ನು ಹೇಳುವುದಕ್ಕೆ ಮನ ಮಾಡಿದ್ದಾರೆ. ಅವನಿಗೆ ಸ್ವಲ್ಪ ಸ್ವಲ್ಪ ಕಥೆ ಗೊತ್ತು. ಹೇಳ್ತಾನೆ ಪರೀಕ್ಷಿತ ಮಹಾರಾಜ,
ಅದು ಏನೋ ಅಳಿಯ ಮತ್ತು ಮಾವಂದಿರ ಮಧ್ಯದಲ್ಲಿ ಅಂಥದ್ದು ಸಮಸ್ಯೆ ಅಂಥದ್ದು ಅವರಿಗೆ ಆಗದೆ ಸ್ವಲ್ಪ ಹೀಗೆ ಒಂದದ್ದು. ಅದು ಹೇಗೆ ಉಂಟ ಎಲ್ಲಿಯಾದರೂ? ಕಸ್ತಂ ಚರಾಚರ ಗುರುಂ, ಸಮಗ್ರ ಚರಾಚರ ಪ್ರಪಂಚದ ಗುರುವಾದಂತಹ ಜಗದ್ಗುರುವೆನಿಸಿದಂತಹ ಶಿವನನ್ನು ಯಾರಾದರೂ ದ್ವೇಷ ಮಾಡ್ತಾರೆ ಗುರುಗಳೇ? ಶಾಂತ ವಿಗ್ರಹ, ಪರಮ ಶಾಂತ ಸ್ವರೂಪಿ ಶಿವ, ಯಾರ ಮೇಲೋ ವೈರ ಇಲ್ಲ, ಆತ್ಮಾರಾಮ, ಅವನನ್ನು ಯೋಗಿ ಅಂತ ಕರೀತಾರೆ ಅರಿತವರು ಪ್ರಾಜ್ಞರು. ಆತ್ಮಾರಾಮ, ತನ್ನೊಳಗಡೆ ತಾನು ರಮಿಸ್ತಾ ಇರುವವನು ಶಿವ ಅಂದರೆ. ಅಂತಹ ಆತ್ಮಾರಾಮನಾದಂತಹ ಯಾರಿಗೂ ಉಪದ್ರ ಇಲ್ಲದ ಅವರನ್ನು ಯಾರಾದರೂ ದ್ವೇಷ ಮಾಡ್ತಾರೆ ಉಂಟ ಹೀಗೆ? ಏತದ್ ಆಖ್ಯಾಹಿ ಮೇ ಬ್ರಹ್ಮನ್ ಜಾಮಾತು ಶ್ವಶುರಸ್ಯ ಚ, ಅಳಿಯ ಮಾವನಿಗೆ ಬಂದಂತಹ ಈ ಗಲಾಟೆ ಸಂಗತಿಯನ್ನು ವಿವರಿಸಿ. ಆ ಗಲಾಟೆಯಿಂದಾಗಿ ಮಗಳಾದಂತಹ ದಾಕ್ಷಾಯಣಿ, ಮಡದಿಯಾದಂತಹ ಸತೀದೇವಿ ಪ್ರಾಣವನ್ನು ತ್ಯಾಗ ಮಾಡುವಂತಹ ಪರಿಸ್ಥಿತಿಗೆ ಈ ಗಲಾಟೆ ಬಂತು ಅಂತಾದರೆ ಏನು ಸಂಗತಿ ಅದರದ್ದು ಗುರುಗಳೇ? ವಿವರಿಸಿ. ದಕ್ಷ ಯಜ್ಞದ ಕಥೆಯನ್ನು ಹೇಳ್ತಾರೆ ಶುಕ ಮಹರ್ಷಿಗಳು. ಪುರಾ ವಿಶ್ವಸೃಜಾಂ ಸತ್ರೆ ಸಮೇತಾಃ ಪರಮರ್ಷಯಃ ತಥಾಮರಗಣಾಃ ಸರ್ವೇ ಸಾನುಗಾ ಮುನಯೋಗ್ನಯಃ. ಬಹಳ ಹಿಂದಿನ ಕಥೆ ಇದು. ಪ್ರಪಂಚದ ಪ್ರಜಾಪತಿಗಳೆಲ್ಲರೂ ಕೂಡ ಸಮಾಹಿತರಾಗಿದ್ದಾರೆ ಒಂದೆಡೆಯಲ್ಲಿ. ಆ ಪ್ರಜಾಪತಿಗಳೆಲ್ಲ ಸೇರಿ ಒಂದು ಬಹುದೊಡ್ಡದಾದಂತಹ ಯಜ್ಞವನ್ನು ಮಾಡುವುದಕ್ಕೆ ಉದ್ಯುಕ್ತರಾಗಿದ್ದಾರೆ. ದೇವಾಧಿದೇವತೆಗಳೆಲ್ಲರೂ ಕೂಡ ಬಂದು ಸೇರಿದ್ದಾರೆ ಆ ಯಜ್ಞದಲ್ಲಿ. ಸತ್ಯಲೋಕವಾಸಿಯಾದಂತಹ ಬ್ರಹ್ಮದೇವನ ಅಧ್ಯಕ್ಷ ಸ್ಥಾನ, ಕೈಲಾಸವಾಸಿಯಾದಂತಹ ಪರಮೇಶ್ವರನೂ ಕೂಡ ಅಲ್ಲಿ ಬಂದು ಸೇರಿದ್ದಾನೆ. ಅವರವರ ಆಸನದಲ್ಲಿ ಅವರವರು ಕುಳಿತುಕೊಂಡಿದ್ದಾರೆ. ತತ್ರ ಪ್ರವಿಷ್ಟ ಮೃಷಯೋ ದೃಷ್ಟ್ವಾರ್ಕಮಿವ ರೋಚಿಷ ಭ್ರಾಜಮಾನಂ ವಿತಿಮಿರಂ ಕುರುವಂತಂ ತನ್ಮಹತ್ಸದಃ. ಆ ಹೊತ್ತಿಗಾಗುವಾಗ ಎಲ್ಲಿಂದಲೋ ಬಂದ ಪ್ರವೇಶ ಮಾಡಿದ ದಕ್ಷ ಪ್ರಜಾಪತಿ. ದಕ್ಷ ಎಲ್ಲಿಯೋ ಹೋದವನು ಅಲ್ಲಿಗೆ ಸಭೆಗೆ ಪ್ರವೇಶ ಮಾಡಿದ. ಸಭೆಗೆ ಪ್ರವೇಶ, ಎಂಥ ತೇಜಸ್ಸ, ಒಂದು ಅದ್ಭುತವಾದಂತಹ ಪ್ರಖರವಾದಂತಹ ತೇಜಸ್ಸು. ಆ ತೇಜಸ್ಸನ್ನು ಕಂಡು ಉದತಿಷ್ಠನ್ ಸದಸ್ಯಾಸ್ತೆ, ಅಲ್ಲಿ ಕೂತವರೆಲ್ಲ ಎದ್ದು ನಿಂತರು. ಎದ್ದು ನಿಂತು ದಕ್ಷ ಪ್ರಜಾಪತಿ ಬಂದಿದ್ದಾನೆ ಅಂತ ಗೌರವವನ್ನು ಸೂಚಿಸಿದರು. ಆದರೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಬ್ರಹ್ಮದೇವ ಏಳಲಿಲ್ಲ. ಅವ ಹೇಗಾದರೂ ದಕ್ಷನ ಅಪ್ಪ ಬ್ರಹ್ಮದೇವ, ಅವ ಏಳಬೇಕು ಅಂತಿಲ್ಲ, ಅಪ್ಪ ಕೂತ್ಕೊಂಡಿರಬೇಕು. ಮಗ ಬರುವಾಗ ಅಪ್ಪ ಹೇಳುವ ಕ್ರಮ ಇಲ್ಲ, ಅಪ್ಪ ಬರುವಾಗ ಮಗ ಹೇಳಬೇಕು. ಅಪ್ಪ ಕುಳಿತುಕೊಳ್ಳುವಂತಹ ಆಸನದಲ್ಲಿ ಮಗ ಕುಳಿತುಕೊಳ್ಬಾರ್ದು. ಒಂದು ವೇಳೆ ಕುಳಿತುಕೊಂಡರೂ ಬರುವಾಗ ಹೇಳಬೇಕು. ಇದು ನಮ್ಮ ಸಂಪ್ರದಾಯ. ಹಾಗಾಗಿ ಅಪ್ಪ ಹೇಳಲಿಲ್ಲ. ಅಪ್ಪನ ಪಕ್ಕದಲ್ಲಿಯೇ ಇವನ ಅಳಿಯನು ಇದ್ದ. ಯಾರು? ಶಿವ. ಶಿವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು. ಶಿವ ಪಕ್ಕದಲ್ಲಿದ್ದ. ಶಿವನು ಹೇಳಲಿಲ್ಲ. ಅದ್ಯಾಕೆ? ಹೆಣ್ಣು ಕೊಟ್ಟ ಮಾವ ಬರುವಾಗ ಅಳಿಯ ಹೇಳದೆ ಎಂಥದಯ್ಯ ಇದು? ವಿಚಿತ್ರ ಇದು. ಇರಲಿ, ವಿಚಿತ್ರ ಇರಲಿ. ಇವನಿಗೆ ಸಿಟ್ಟು ಬಂತು. ತಂದೆಗೆ ನಮಸ್ಕಾರ ಮಾಡಿ ಪಕ್ಕಕ್ಕೆ ಸರಿದು ಶಿವ ಏಳಲಿಲ್ಲ, ಎದ್ದು ನಿಂತು ಗೌರವಿಸಲಿಲ್ಲ. ಅವನನ್ನು ಒಂದು ರೀತಿಯ ಓರೆ ದೃಷ್ಟಿಯಿಂದ ನೋಡಿ ಸಿಟ್ಟುಗೊಂಡು ಬಾಯಿಗೆ ಬಂದಾಗೆ ಬೈದ ಶಿವನನ್ನು.
ಚೆಂದುಂಟು ಬೈಗಳು. ಹಾಗೆಂತ ದುರಭಿಮಾನ ದುರಹಂಕಾರದಿಂದ ಬೈದದ್ದು. ಶಿವನ ಯೋಗ್ಯತೆ ಅವನಿಗೆ ಗೊತ್ತಿಲ್ಲ, ದಕ್ಷನಿಗೆ. ಈ ಅಧಿಕಾರ ಬಂತು ಅಂತಾದರೆ ಮತ್ತು ಯೋಗ್ಯತೆ, ತನಗಿಂತ ಹೆಚ್ಚಿರುವ ಯೋಗ್ಯತಾವಂತರ ಯೋಗ್ಯತೆ ಅರಿವಾಗುವುದಿಲ್ಲ ಅಧಿಕಾರಿಗಳಿಗೆ. ಅದು ಸಮಸ್ಯೆ ಆಗುವುದು. ಯಾಕೆ? ಅಧಿಕಾರ ಸಿಕ್ಕಿದ ಹಾಗೆ ಇಲ್ಲಿದ್ದ ಕಣ್ಣು ಇಲ್ಲಿಗೆ ಹೋಗಿ ನಿಂತ್ಕೊಳ್ತದೆ. ಮತ್ತು ಮೇಲೆ ನೋಡುವುದು, ಕಣ್ಣು ಇದ್ದ ಜಾಗದಲ್ಲಿ ಇರುವ ಜಾಗದಲ್ಲಿ ಇಲ್ಲಿ ಇದ್ದರೆ ಮಾತ್ರ ಅಲ್ವ ಎದುರಿರುವವರು ಕಾಣುವುದು, ಕೆಳಗಿರುವವರು ಕಾಣ್ತಾರೆ. ಬೇಕಾದರೆ ಮೇಲೆ ತಲೆತ್ತಿ ನೋಡಿದಾಗ ಮೇಲೆ ಇರುವವರು ಕಾಣ್ತಾರೆ. ಇಲ್ಲಿಗೆ ಹೋದ ತಕ್ಷಣ ಸಮಸ್ಯೆ ಆಗುವುದು. ಹೇಳ್ತಾರಲ್ಲ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಯೌವನ ದೊಡ್ಡ ಅಪಾಯಕಾರಿ ಅದು. ಆ ಯೌವನ ಅದು ಒಂದೇ ಸಾಕು ಇಡೀ ತೆಗಿಲಿಕ್ಕೆ. ಧನ ಸಂಪತ್ತಿ, ದುಡ್ಡು ಕೋಟಿಗಟ್ಟಲೆ ದುಡ್ಡು ಬಂತು ಅಂತ ಇಟ್ಟುಕೊಳ್ಳಿ, ಮತ್ತೆ ಅವನನ್ನು ಮಾತಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ದುರಹಂಕಾರ ಆಪತ್ತಿಗೆ ಅನರ್ಥಕ್ಕೆ ಕಾರಣ. ಪ್ರಭುತ್ವಂ, ಒಂದು ರಾಜ್ಯದ ಒಂದು ಯಾವುದಾದರೊಂದು ಸಂಸ್ಥೆಯ ಅಧಿಕಾರ ಬಂತು, ಮತ್ತೆ ಮುಗಿಯಿತು. ತಿಂಗಳಗಟ್ಟಲೆ ಮೊದಲೇ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಮಾತಾಡಲಿಕ್ಕೆ. ಅವಿವೇಕಿತ, ಅವಿವೇಕ, ಬುದ್ಧಿ ಕೆಲಸ ಮಾಡುವುದಿಲ್ಲ, ಬೇಕಾದಲ್ಲಿ ಕೆಲಸ ಮಾಡುವುದಿಲ್ಲ, ಬೇಡದಿದ್ದದ್ದನ್ನು ಆಲೋಚನೆ ಮಾಡ್ತದೆ. ಇದೂ ಅನರ್ಥಕ್ಕೆ ಕಾರಣ. ಈ ಒಬ್ಬನಲ್ಲಿ ಯೌವನ, ಧನ ಸಂಪತ್ತಿ, ಪ್ರಭುತ್ವ, ಅವಿವೇಕ, ಇದು ನಾಲ್ಕು ಸೇರಿದರೆ ಕಿಮು ಯತ್ರ ಚತುಷ್ಟಯಂ. ಈ ನಾಲ್ಕು ಒಬ್ಬನಲ್ಲಿ ಸೇರಿಬಿಡ್ತು ಅಂತಾದರೆ ಮತ್ತಿನ್ನು ಹೇಳಬೇಕು. ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ ಅಲ್ವಾ? ಕೇಳಿಲ್ವ ಇದನ್ನು? ಹಾಂ, ಕೊನೆಗೆ ಯದ್ದಾದದ್ವಾ ಭವಿಷ್ಯತ್. ಯದ್ದಾದದ್ವಾ. ಮಂಗನಿಗೆ ನೋಡಿ ನೀವು ಬೇಕಾದರೆ, ಮಂಗನಿಗೆ ಸುರೆಯನ್ನು ಕುಡಿಸುವುದು, ಮತ್ತೆ ಒಂದು ಚೇಳನ್ನು ತಂದು ಕಚ್ಚಿಸುವುದು. ಹಾಂ, ಮತ್ತೆ ಊರು ತೆಗಿಲಿಕ್ಕೆ ಸಾಕದು. ಹೀಗೆ ಈ ದಕ್ಷನಿಗೆ ದುರಹಂಕಾರ, ತಾನು ಪ್ರಜಾಪತಿ ಹೇಳುವಂತಹ ಒಂದು ದುರಭಿಮಾನ, ಅಧಿಕಾರದ ಪಟ್ಟದ ಒಂದು ವಿಶೇಷವಾದ ಆಕಾಂಕ್ಷೆ, ಇದರಿಂದಾಗಿ ಶಿವನ ಯೋಗ್ಯತೆ ಅರಿವಾಗಲಿಲ್ಲ. ಬೈದ. ಅಯಂತು ಲೋಕಪಾಲಾನಾಂ ಯಶೋಘ್ನಃ, ಇಂದ್ರಾದಿ ಲೋಕಪಾಲಕರ ಹೆಸರು ತೆಗಿಲಿಕ್ಕೆ ಹುಟ್ಟಿದ್ಯವ, ನಾಚಿಕೆ ಇಲ್ಲದವನು, ನಿರಪತ್ರಪಃ, ಸಜ್ಜನರಿಗೆ ಆಚರಣೆಗೆ ಯೋಗ್ಯವಲ್ಲದಂತಹ ಆಚರಣೆ ಒಂದು. ಅಯ್ಯೋ, ನನ್ನ ಮಗಳನ್ನು ಇವನಿಗೆ ಕೊಟ್ಟು ನಾನು ಕೈ ಮುಗಿದನಲ್ಲ, ನನ್ನ ಮರ್ಯಾದೆ ಇದ್ದದ್ದೆಲ್ಲ ಹೋಯ್ತಲ್ಲ. ಗೃಹೀತ್ವ ಮೃಗಶಾವಾಕ್ಷ್ಯಾ ಪಾಣಿಂ ಮರ್ಕಟಲೋಚನಃ. ಒಂದು ಸ್ನಾನ ಮಾಡ್ತಾನೆ ಇವ, ಲುಪ್ತಕ್ರಿಯಾಯ ಅಶುಚಿ ಮಾನಿನೇ ಭಿನ್ನಸೇತವೆ. ಆ ಪ್ರೇತ ಶ್ಮಶಾನದಲ್ಲಿ ಪ್ರೇತಗಳೊಟ್ಟಿಗೆ ತಿರುಗಾಡ್ತಾ ಇದ್ದು ಆ ಶವವನ್ನು ಸುಟ್ಟು ಅದರಿಂದ ಸಿಕ್ಕಿದಂತಹ ಭಸ್ಮವನ್ನು ಶರೀರಕ್ಕೆಲ್ಲ ಲೇಪಿಸಿಕೊಂಡಿರುವವನು, ಅದೇ ಅವನಿಗೆ ಸ್ನಾನ. ಉನ್ಮತ್ತನಾಗಿ ಆ ಪ್ರೇತಗಳೊಟ್ಟಿಗೆ ಕುಣಿತಾ ಇರ್ತಾನೆ, ತಲೆ ಕೆದರಿಕೊಂಡು. ತಲೆ ಬಾಚಲಿಕ್ಕೂ ಅವನಿಗೆ ಇಲ್ಲ ಅಲ್ಲಿ ಯೋಗ್ಯತೆ. ಕೆಲವು ಸಲ ಇದ್ದಕ್ಕಿದ್ದಾಗೆ ನಗುವುದು, ಕೆಲವು ಸಲ ಇದ್ದಕ್ಕಿದ್ದಾಗೆ ಅಳುವುದು, ಏನೇನೋ ಮಾಡ್ತಾನೆ. ಇಂಥವನಿಗೆ ನನ್ನ ಮಗಳನ್ನು ನಾನು ಕೊಟ್ಟನಲ್ಲ, ನನ್ನ ಅಪ್ಪ ಹೇಳಿ. ದತ್ತಾಬತ ಮಯಾ ಸಾಧ್ವಿ ಚೋದಿತೇ ಪರಮೇಷ್ಠಿನೇ. ಆ ಬ್ರಹ್ಮ ಹೇಳಿದ ಶಿವನಿಗೆ ಕೊಡ್ಬೋದು ನಿನ್ನ ಮಗಳನ್ನು, ಒಳ್ಳೆ ಹುಡುಗಾಮ ಅಂತ. ನನಗೆ ಈಗ ಗೊತ್ತಾದ್ದಲ್ಲ, ಇವ ಎಂಥದ್ದು ಇಲ್ಲ. ತಸ್ಮಾ ಉನ್ಮಾದನಾಥಾಯ ನಷ್ಟ ಶೌಚಾಯ ದುರ್ಹೃದೆ. ಛ, ಅಯೋಗ್ಯ ಅಂತ ಹೇಳಿ ಬೈದು ಶಾಪವನ್ನು ಕೊಡ್ತಾನೆ. ಬೈದು ಶಾಪವನ್ನು ಕೊಟ್ಟ ದಕ್ಷ. ಏನಂತೆ? ಅಯಂತು ದೇವಯಜನಃ
ಇಂದ್ರೋಪೇಂದ್ರಾದಿಭಿರ್ಭವ ಸಹಭಾಗನ್ನ ಲಭತಾಂ. ಈವರೆಗೆ ಯಾವ ಇಂದ್ರಾದಿ ದೇವತೆಗಳಿಗೂ ಯಜ್ಞದಲ್ಲಿ ಋಷಿಮುನಿಗಳು ಬ್ರಾಹ್ಮಣರು ಆಹುತಿಯನ್ನು ಕೊಡ್ತಾ ಇದ್ದರು, ಅದರಲ್ಲಿ ಶಿವನಿಗೂ ಆಹುತಿ ಸಿಗ್ತಾ ಇತ್ತು. ಇನ್ನು ಮುಂದೆ ಶಿವನಿಗೆ ಈ ಇಂದ್ರಾದಿ ಲೋಕಪಾಲಕರಲ್ಲಿ ಸಹಪಂಕ್ತಿ ಸಿಗದೆ ಹೋಗಲಿ. ಆಯ್ತಲ್ಲ. ವಿಜ್ಞಾಯ ಶಾಪಂ, ಇದು ಶಿವನ ಒಟ್ಟಿಗಿರುವಂತಹ ನಂದೀಶ್ವರನಿಗೆ ಗೊತ್ತಾಯಿತು. ನಂದೀಶ್ವರ ಸಿಟ್ಟುಗೊಂಡ ಲೋಕ ಉರಿಯುವ ಹಾಗೆ ಸಿಟ್ಟುಗೊಂಡು ದಕ್ಷನಿಗೊಂದು ದಾರುಣವಾದಂತಹ ಶಾಪವನ್ನು ಕೊಟ್ಟ. ಬಾಯಿಗೆ ಬಂದಾಗೆ ದುರಹಂಕಾರದಿಂದ ನನ್ನ ಯಜಮಾನನನ್ನು ಬೈತಾ ಇದ್ದಾನೇವ, ಅಜ್ಞಾನಿ, ದೃಷ್ಟಿ ಸರಿಯಿಲ್ಲ, ಹಾಗಾಗಿ ತತ್ವಜ್ಞಾನ ವಿಮುಖನಾಗಿ ಹೋಗಲಿ ದಕ್ಷ. ಕೇವಲ ಸಂಸಾರ ಕುಟುಂಬ ಇದರಲ್ಲಿಯೇ ರಮಿಸುತ್ತಾ ಲೌಕಿಕವಾದಂತಹ ಆಸೆ ಆಕಾಂಕ್ಷೆ ಕಾಮನೆಗಳಲ್ಲಿಯೇ ತೊಳಲಾಡುತ್ತಾ ಇರಲಿ. ಕಾಮುಕನಾಗಲಿ. ಮಾತ್ರ ಅಲ್ಲ, ಮುಂದೆ ಇವನಿಗೆ ಇವನ ತಲೆ ಹೋಗ್ತದೆ, ತಲೆ ಹೋಗಿ ಇವನಿಗೆ ಆಡಿನ ತಲೆ ಬರಲಿ. ಬೇಕಾ ಬೈಯುವ ಕೆಲಸ? ಆಡಿನ ತಲೆ ಬರಲಿ ಅಂತ. ಸರಿ, ಇಲ್ಲಿ ನಂದೀಶ್ವರನ ಶಾಪವನ್ನು ಕೇಳಿ ಅಷ್ಟು ಮಾತ್ರ ಅಲ್ಲ, ನಂದೀಶ್ವರ ಆ ದಕ್ಷನ ಒಟ್ಟಿಗಿದ್ದಂತಹ ಉಳಿದವರಿಗೂ ಶಾಪವನ್ನು ಕೊಟ್ಟ. ಅಷ್ಟೊತ್ತಿಗೆ ದಕ್ಷನ ಪುರೋಹಿತನಾದಂತಹ ಭೃಗು ಮಹರ್ಷಿ ಪುನಃ ಪ್ರತಿಶಾಪವನ್ನು ಕೊಡ್ತಾನೆ. ಏನು? ಶಿವನ ಜೊತೆಗಿರುವಂತಹ ಶಿವನ ಅನುಯಾಯಿಗಳು, ನಂದೀಶ್ವರ ಇರ್ಬೋದು, ಚಂಡಿ ಇರ್ಬೋದು, ವೀರಭದ್ರ ಇರ್ಬೋದು, ಇವರೆಲ್ಲ ಶಿವವ್ರತ ದೀಕ್ಷೆಯನ್ನು ಹಿಡ್ಕೊಂಡಿರುವವರು ಶಿವಗಣಗಳು. ಆ ಶಿವಗಣಗಳು ಇನ್ನು ಪಾಖಂಡಿಗಳಾಗಲಿ ಅಂತ, ಧರ್ಮಭ್ರಷ್ಟರಾಗಲಿ ಅಂತ, ಪಾಖಂಡಿಗಳು ಅಂತ ಹಾಗೆ ಧರ್ಮಭ್ರಷ್ಟರಾಗಲಿ ಅಂತ ಈ ಭೃಗು ಶಿವನ ಗಣಕ್ಕೆ ಶಾಪವನ್ನು ಕೊಟ್ಟ. ಹೀಗೆ ಶಾಪ ಪ್ರತಿಶಾಪ ನಡೀತಾ ಇತ್ತು. ಕೊನೆಗೆ ಒಂದು ಹಂತದಲ್ಲಿ ನಿಂತು ದಕ್ಷ ಅಲ್ಲಿಂದ ಹೊರಟ. ಆಮೇಲೆ ಶಿವನೂ ಹೊರಟ. ಮುಂದೆ ನಿಂತಹ ಯಜ್ಞ ಸಮಾಪ್ತಿಯಾಯಿತು. ಗಂಗಾ ಸರಸ್ವತಿ, ಗಂಗಾ ಯಮುನದ ಮಧ್ಯದಲ್ಲಿ ಸಂಗಮ ಕ್ಷೇತ್ರದಲ್ಲಿ ನಡೆದಂತಹ ಆ ಯಜ್ಞ, ಅದನ್ನು ಉಳಿದಂತಹ ಪ್ರಜಾಪತಿಗಳೆಲ್ಲ ಸಮಾಪನಗೊಳಿಸಿ ಅವರವರ ಮನೆಗೆ ಅವರು ತೆರಳಿದರು. ಇದು ಅಳಿಯ ಮಾವಂದಿರ ನಡುವೆ ಒಳಗೊಳಗೆ ಶೀತಲ ಸಮರ ನಡೀತಾ ಇತ್ತು. ಹೊರಗಡೆ ಗೊತ್ತಿಲ್ಲ, ಒಳಗೊಳಗೆ. ಸದಾ ವಿದ್ವಿಷತಾರೇವಂ ಕಾಲೋ ವೈ ಧ್ರಿಯಮಾಣಯೋ ಜಾಮಾತು ಶ್ವಶುರಸ್ಯಾಪಿ ಸುಮಹಾನ್. ಬೆಳೀತಾ ಬಂತು ಅಳಿಯ ಮಾವಂದಿರ ಮಧ್ಯದಲ್ಲಿ ದ್ವೇಷ. ಆ ಹೊತ್ತಿಗೆ ಆವಾಗ ಬ್ರಹ್ಮ ಇವನಿಗೊಂದು ವಿಶೇಷ ಪ್ರಜಾಪತಿ ಪಟ್ಟವನ್ನು ಕೊಟ್ಟು ಬಿಟ್ಟು ಮುಗೀತು. ಪಟ್ಟ ಸಿಕ್ಕಿದ ಮೇಲೆ ಮತ್ತೆ ಅವ ಮೆರೆಯುವುದಕ್ಕೆ ಶುರು ಮಾಡಿದ. ಒಂದು ಸಂಕಲ್ಪ ಮಾಡ್ತಾನೆ, ಬಹುದೊಡ್ಡದಾದಂತಹ ಒಂದು ವಾಜಪೇಯ ಯಾಗ ಹೇಳುವಂತಹ ಯಾಗವನ್ನು ನಾನು ಮಾಡಬೇಕು, ಇಡೀ ಪ್ರಪಂಚಕ್ಕೆ ಹೇಳಿಕೆಯನ್ನು ಕೊಡಬೇಕು, ಶಿವನನ್ನು ಬಿಡಬೇಕು. ಮಗಳ ಮನೆಗೆ ಹೇಳಿಕೆ ಇಲ್ಲ. ಸರಿ, ಬೃಹಸ್ಪತಿ ಸವ ಅನ್ನುವ ಯಜ್ಞ ಪ್ರಾರಂಭ ಆಯಿತು ದಕ್ಷನ ಮನೆಯಲ್ಲಿ. ಊರಿಗೆ ಹೇಳಿಕೆ ಹೋಗಿದೆ, ಎಲ್ಲರಿಗೂ, ಯಾರೂ ಬಾಕಿ ಇಲ್ಲ. ಆ ಯಾಗಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿಗೆ ಬಂದಾಗೆ ಒಬ್ಬರೇ ಬರುವುದು ಯಾಗಕ್ಕೆ. ತಸ್ಮಿನ್ ಬ್ರಹ್ಮರ್ಷಯ ಸರ್ವೇ, ಬ್ರಹ್ಮರ್ಷಿಗಳು ಒಂದು ಕಡೆಯಿಂದ ಬರ್ತಾ ಇದ್ದಾರೆ, ದೇವರ್ಷಿಗಳು ಒಂದು ಕಡೆಯಿಂದ ಬರ್ತಾ ಇದ್ದಾರೆ, ಮೇಲಿನ ಲೋಕದವರು, ಭೂಲೋಕದವರು ಎಲ್ಲರೂ ಕೂಡ ದಕ್ಷಿಣ ಯಾಗಕ್ಕೆ ಸಾಗ್ತಾ ಇದ್ದಾರೆ. ಪಿತೃಗಳು, ದೇವತೆಗಳು, ಅವರವರ ಮಡದಿಯರು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಅದು ಹೋಗುವಾಗ ಅಲ್ಲಿ ಕೆಲವು
ಕೈಲಾಸ ಪರ್ವತದ ಪಕ್ಕದಲ್ಲಿಯೇ ಹೋಗಬೇಕು. ಕೈಲಾಸ ಪರ್ವತ, ಈ ಕೈಲಾಸ ಪರ್ವತದಲ್ಲಿ ಹಾಗೆ ಹೋಗ್ತಾ ಇರುವಾಗ ಈ ಸಣ್ಣ ಮಕ್ಕಳು ವಿಮಾನದ ಶಬ್ದ ಕೇಳಿದ ಕೂಡಲೇ ಅಂಗಳಕ್ಕೆ ಬಂದ ಮೇಲೆ ನೋಡ್ತಾರಲ್ಲ ಎಲ್ಲಿದೆ ಅಂತ. ಹೋಗ್ತಾ ಇದ್ದಾರೆ ಎಲ್ಲ ಅವರವರ ಹೆಂಡತಿಯರ ಜೊತೆಗೆ. ಈ ಶಿವನ ಕೈಲಾಸ ಪರ್ವತದಲ್ಲಿ ಶಿವ ಇರುವುದು. ಶಿವನ ಮಡದಿಯಾದಂತಹ ಸತೀದೇವಿ, ಇದೇ ಈ ದಕ್ಷನ ಮಗಳು, ದಾಕ್ಷಾಯಣಿ ಅಂತ ಕರೀತಾರೆ. ಸತೀದೇವಿ ಹೂವಿನ ಗಿಡಕ್ಕೆ ನೀರಾಗ್ತಾ ಇದ್ಲು. ಹೆಂಗಸರಿಗೆ ಅದು ಪ್ರೀತಿ ಅಲ್ಲ, ಹೂ ಅಂದರೆ ಭಾರಿ ಪ್ರೀತಿ. ಹೂ ಕೊಯ್ತಾ ಇದ್ಲು. ಅಲ್ಲ, ಇನ್ನು ಸುಮ್ಮನೆ ಹೀಗೆ ಸುತ್ತಾಡ್ತಾ ಇದ್ದದ್ದು. ಅಂತೂ ಇವಳಲ್ಲಿ ಅವಳಷ್ಟಕ್ಕೆ ಎಂಥದೋ ಕೆಲಸ ಮಾಡ್ತಾ ಇರುವ ಕಾಲಕ್ಕೆ ಮಾತು ಕೇಳ್ತದೆ. ಎಲ್ಲ ಮಾತಾಡ್ತಾ ಇದ್ದಾರೆ ಹೆಂಗಸರು. ಅದು ಕೂಡ ಎಂಥದ್ದು ಮಾತು, ಸುಮ್ಮನೆ ಯಾವ್ಯಾವುದೋ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವಳು. ದಕ್ಷನ ಮನೆಯಲ್ಲಿ ಯಾಗ, ಅಲ್ಲಿಗೆ ನಾವು ಹೋಗ್ತಾ ಇರುವುದು. ಅಲ್ಲಿ ಬೇಕಾದಷ್ಟು ನಮಗೆಲ್ಲ ರೀತಿಯ ವ್ಯವಸ್ಥೆ ಉಂಟು. ಅಪ್ಪನ ಮನೆಯಲ್ಲಿ ಯಾಗ, ಹಾಗಾದರೆ ನಮಗೆ ಹೇಳಿಕೆ ಇಲ್ಲ. ಏನಿದು ಕಾರಣ? ಅದು ನೋಡ್ತಾಳೆ ಅವಳು. ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಇದ್ದಾರೆ. ವ್ರಜಂತೀಹಿ ಸರ್ವತೋ ದಿಗ್ಭ್ಯ ಉಪದೇವ ವರಸ್ತ್ರೀಯ. ಕೇವಲ ಎದುರಿಂದ ಅಂತಲ್ಲ, ಎಲ್ಲ ದಿಕ್ಕುಗಳಿಂದಲೂ ಹೋಗ್ತಾ ಇದ್ದಾರೆ ಹೆಂಗಸರು ಕೂಡ ವಿಮಾನದಲ್ಲಿ. ನೋಡಬೇಕು ಅವರು ಒಂದೊಂದು ಉಟ್ಟಂತಹ ಸೀರೆ, ತಲೆಯಲ್ಲಿ ಆಭರಣ, ಕಿವಿಯಲ್ಲಿ ಆಭರಣ, ಮೂಗಿನಲ್ಲಿ ಆಭರಣ, ಕುತ್ತಿಗೆಯಲ್ಲಿ ಆಭರಣ, ರಟ್ಟೆಯಲ್ಲಿ ಆಭರಣ, ಕೈಯಲ್ಲಿ ಆಭರಣ, ಸೊಂಟದಲ್ಲಿ ಆಭರಣ, ಕಾಲಿನಲ್ಲಿ ಆಭರಣ, ಬೆರಳಿನಲ್ಲಿ ಆಭರಣ. ಹೆಂಗಸರಿಗೆ ಇದು ರಪ್ಪ ಗೊತ್ತಾಗ್ತದೆ. ಮತ್ತು ಅದರ ಬಗ್ಗೆ ದೊಡ್ಡ ಒಂದು ಡಿಬೇಟ್. ಒಂದು 10 ಜನ ಸೇರಿದ್ರೆ ಮುಗಿಯಿತು. ಮತ್ತೆ ಏನು ಹೊತ್ತುಕೊಂಡು ಹೋದರೂ ಗೊತ್ತಾಗಲಿಕ್ಕಿಲ್ಲ ಅಂತ. ಇದೆಲ್ಲ ನೋಡುವಾಗ ಈ ದಾಕ್ಷಾಯಣಿಗೆ ತಲೆ ಬಿಸಿ ಆಯಿತು. ಲೋಲಾಕ್ಷೀಹಿ ಮೃಷ್ಟಕುಂಡಲಾಹ, ಅವರ ಕಿವಿಯಲ್ಲಿ ದೊಡ್ಡ ಆಭರಣ ಅಂತೆ. ಅದನ್ನೆಲ್ಲ ಕಂಡು ಇದು ದೊಡ್ಡ ಯಾಗ ಇರಬೇಕು ಅಪ್ಪನ ಮನೆಯಲ್ಲಿ. ಯಾಕೆ ಹೇಳಲಿಕ್ಕೆ ಅದು ಕೆಲವೊಂದು ಸಲ ಹೆಂಡತಿ ಅಂದರೆ ಗೊತ್ತಾಗೋದಿಲ್ಲ ಹೇಳಿಕೆ, ಗಂಡನಿಗೆ ಕೊಟ್ಟದ್ದು. ಹಾಗೆಲ್ಲಿ ಆದರೂ ಶಿವನಿಗೆ ಕೊಟ್ಟಿರ್ಬೋದೋ? ಈ ಗಂಡ ತಲೆಬಿಸಿಯಲ್ಲಿ ಮನೆಗೆ ಒಂದು ರಾತ್ರಿ ಬಂದು ಆ ಇನ್ವಿಟೇಷನನ್ನು ಅತ್ಲಾಗಿ ಎಡ್ದು ಟೇಬಲ್ನಲ್ಲಿ ಹಾಕಿದರೆ ಅದು ಮತ್ತೆ ನಾಳೆ ಕಸ ಗುಡಿಸುವ ಹೆಣ್ಣು ಬಂದಾಗ ಅದು ಡಸ್ಟ್ಬಿನ್ನಿಗೆ ಹೋಗ್ತದೆ. ಕೊನೆಗೆ ಈ ಗಂಡನಿಗೂ ಮರ್ತೋಗ್ತದೆ ಇಂಥ ಡೇಟಿಗೆ ಆ ಕಾರ್ಯಕ್ರಮ ಅಂತ. ಹೆಂಡತಿಗೆ ಹೇಳುವ ಕ್ರಮ ಇರುವುದಿಲ್ಲ. ಹಾಗೆಲ್ಲಿ ಆದರೂ ಶಿವನಿಗೆ ಹೇಳಿರ್ಬೋದಾ ಹೇಳಿಕೆಯನ್ನು? ಕೇಳುವ ಎಂತಕ್ಕೂ ಒಂದು ಕೇಳಿ ನೋಡುವ. ಹೇಳಿಕೆಯಲ್ಲಿ ಆದರೂ ನೀವು ಎಲ್ಲರೂ ಹೊರಗೆ ಹೋಗಿದ್ದಾಗ ಎಲ್ಲಿ ಆದರೂ ದಾರಿಯಲ್ಲಿ ಸಿಕ್ಕಿ ಹೇಳಿದ್ನ ಅಂತ. ಈಗೆಲ್ಲ ಅಂಗಡಿಯಲ್ಲಿ ಕೊಡುವ ಅಭ್ಯಾಸ ಉಂಟು ಹೆಚ್ಚಿನವರಿಗೆ. ಮನೆಗೆ ಬರಲಿಕ್ಕೆ ಪುರುಸೊತ್ತಿಲ್ಲ. ಅಂಗಡಿಯವ ನಿತ್ಯ ಬರುವ ಪೇಪರಿನೊಟ್ಟಿಗೆ ಅದು ಸೇರಿ ಅದೆಲ್ಲಾರು ಮತ್ತೆ ಅಡಿಗೆ ಬೀಳುವುದು ಅತ್ಲಾಗಿ. ಇವ ಬಂದು ಕೇಳಿ ತೆಕ್ಕೊಂಡ್ರಾಯ್ತು. ಸರಿ, ನೇರವಾಗಿ ಶಿವ ಇರುವಲ್ಲಿಗೆ ಒಳಗಡೆ ಅಂತಃಪುರಕ್ಕೆ ಹೋಗ್ತಾಳೆ ಸತೀದೇವಿ. ಅಪ್ಪನ ಮನೆಯಲ್ಲಿ ಕಾರ್ಯಕ್ರಮ ಹೇಳುವಂತಹ ಉತ್ಸುಕತೆ, ತಾನು ಹೋಗಬೇಕು ಹೇಳುವಂತಹ ಆತುರ, ಏನೇ ಇರಲಿ ಹೇಳಿಕೆ ಬಂದಿದ್ದರೆ ಒಳ್ಳೆಯದಾಯಿತು, ಕೇಳುವ ಎಂತಕ್ಕೂ ಅಂತ ಹೇಳಿ ಗಂಡನ ಹತ್ರ ಹೋಗ್ತಾಳೆ ಸತೀದೇವಿ. ಸ್ವಾಮಿ, ನಿಮಗೆಂತಾರು ಹೊಸ ವಿಷಯ ಗೊತ್ತಾಗಿದೆ? ಇಲ್ಲಲ್ಲ, ನಿಮ್ಮ ಮಾವನ ಮನೆಯಲ್ಲಿ ಕಾರ್ಯಕ್ರಮ ಅಲ್ವಾ ನಾಳೆ?
ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ. ಮಾಡಲಿ, ಏನಾಯ್ತು ಇದಕ್ಕೆ? ಕಾರ್ಯಕ್ರಮ ಮಾಡೋಣ, ಎಲ್ಲ ಕಡೆಯಲ್ಲೂ ಆಗ್ತದೆ ಕಾರ್ಯಕ್ರಮ. ಅಲ್ಲ, ಹಾಗಲ್ಲ ಸ್ವಾಮಿ. ವಯಂಚ ತತ್ರಾಭಿಸರಾಮ ವಾಮತೆ ಯದ್. ನಾವು ಹೋಗಬೇಕಲ್ಲಿಗೆ, ನಾವು ಹೋಗಬೇಕು. ಹೇಗೆ ಹೋಗಬೇಕು? ಅಲ್ಲ ಸ್ವಾಮಿ, ನೋಡಿ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ, ಇದ್ದಲ್ಲೆಲ್ಲ ಕಾಣ್ತಾರೆ ದಕ್ಷಿಣ ಯಾಗಕ್ಕೆ ಹೋಗುವುದಂತೆ. ಅವರು ಹೋಗಲಿ ಬಿಡಿ, ಎಂತಾಯಿತು, ಕಾರ್ಯಕ್ರಮಕ್ಕೆ ಹೋಗಬೇಕಲ್ಲ. ಇಲ್ಲ ಸ್ವಾಮಿ, ಹಾಗಿಲ್ಲ. ಅಲ್ಲಿ ನನ್ನ ಅಕ್ಕಂದಿರು, ಚಿಕ್ಕಮ್ಮಂದಿರು, ದೊಡ್ಡಮ್ಮಂದಿರು ಎಲ್ಲರೂ ಕೂಡ ಬರ್ತಾರೆ. ನಾನು ಮದುವೆಯಾಗಿ ಇಲ್ಲಿಗೆ ಬಂದ ಮೇಲೆ ಯಾರನ್ನೂ ಕೂಡ ಈವರೆಗೆ ನೋಡಿದ್ದಿಲ್ಲ ಸ್ವಾಮಿ, ಮನಸ್ಸು ಕೇಳ್ತಾ ಇಲ್ಲ. ಸರಿ, ಹೋಗು, ನೀನು ಹೋಗು, ನನಗೆ ಪುರುಸೊತ್ತಿಲ್ಲ. ಗಂಡಂದಿರು ಹೇಳೋ ಕ್ರಮ ಉಂಟಾಗಿ, ಅಹಂಚ ತಸ್ಮಿನ್ ಭವತಾ. ಇಲ್ಲ ಸ್ವಾಮಿ, ನನ್ನ ಅಕ್ಕಂದಿರು, ನನ್ನ ಚಿಕ್ಕಮ್ಮ, ದೊಡ್ಡಮ್ಮಂದಿರು ಎಲ್ಲರೂ ಕೂಡ ಅವರವರ ಗಂಡಂದಿರ ಜೊತೆಗೆ ಬರ್ತಾರೆ. ನಾನು ಕೂಡ ನಿಮ್ಮ ಜೊತೆಗೆ ಅಲ್ಲಿ ಹೋಗಬೇಕು ಸ್ವಾಮಿ. ಹೋಗಿ ನನ್ನ ಅಕ್ಕಂದಿರಿಗೆ, ಚಿಕ್ಕಮ್ಮಂದಿರಿಗೆ, ದೊಡ್ಡಮ್ಮಂದಿರಿಗೆಲ್ಲ ಉಡುಗೊರೆಯನ್ನು ಕೊಡಬೇಕು ನಾನು. ಬನ್ನಿ ಸ್ವಾಮಿ, ಹೋಗುವ. ತತ್ರ ಸ್ವಸರ್ಮೇ ದ್ರಕ್ಷ್ಯೇ. ಸ್ವಾಮಿ, ನಿಮಗಿದು ಆಶ್ಚರ್ಯ ಆಗದೇ ಇರ್ಬೋದು, ಆದರೆ ನಾನು ಹೆಣ್ಣು, ಅಬಲೆ, ನನಗೆ ನಿಮ್ಮದ್ದಾದಂತಹ ತತ್ವಜ್ಞಾನ ಗೊತ್ತಿಲ್ಲ ಸ್ವಾಮಿ. ಅಲ್ಲ, ಅದೆಲ್ಲ ಸರಿ, ನೀನು ಹೇಳುವುದು ಹೇಳಿಕೆ ಉಂಟ? ಹೇಳಿಕೆ ಇಲ್ಲ. ನಿನ್ನ ಅಪ್ಪ ನನಗೆ ಹೇಳಲಿಕ್ಕೆ ಹೇಳಲಿಲ್ಲ. ಹೇಗೆ ಹೋಗ್ತೀನಿ ನೀನು? ಅಥವಾ ನಾವಾದರೂ ಹೇಗೆ ಹೋಗುವುದು ಈಗ ಅಲ್ಲಿಗೆ? ಹೇಳಿಕೆ ಬಾರದೆ ಹೋಗುವುದೇ? ಸ್ವಾಮಿ, ಹೇಳಿಕೆ ಬೇಕು ಅಂತಿಲ್ಲ. ಅಪ್ಪನ ಮನೆಗೆ ಹೋಗುವುದಕ್ಕೆ ಹೇಳಿಕೆ ಬೇಕು ಅಂತಿಲ್ಲ. ಕಾರ್ಯಕ್ರಮ ಆಗ್ತಾ ಇದೆ ಅಂತ ಸುದ್ದಿ ಮುಟ್ಟಿದ್ರೆ ನೇರವಾಗಿ ಹೋಗ್ಬೋದು. ಯಾವುದೋ ಆತುರದಲ್ಲಿ ಹೇಳಿಕೆ ಬಿಟ್ಟಿರ್ಬೋದು. ಅನಾಹುತ ಅಪ್ಯಭಿಯಂತಿ ಸೌಹೃದಂ. ಸ್ನೇಹಿತರ ಮನೆಗೆ ಹೋಗುವುದಕ್ಕೆ ಹೇಳಿಕೆ ಬೇಕು ಅಂತಿಲ್ಲ, ಗುರುಗಳ ಮನೆಗೆ ಹೋಗುವುದಕ್ಕೆ ಹೇಳಿಕೆ ಬೇಕು ಅಂತಿಲ್ಲ. ಸುದ್ದಿ ಗೊತ್ತಾದರೆ ಹೋಗ್ಬೋದು. ಹಾಗಾಗಿ ದಯಮಾಡಿಸಬೇಕೋ, ಒಟ್ಟಿಗೆ ಹೋಗಬೇಕು ನಾವು. ಸರಿ ಕಾಂತೆ, ನೀ ಹೇಳಿದ್ದೆಲ್ಲವೂ ಕೂಡ ಸರಿಯಾಗಿದೆ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮ್ಯಮದೇನ ಮನ್ಯುನ. ಹೇಳಿಕೆ ಇಲ್ಲದೆ ಇಂಥವರಲ್ಲಿಗೆ ಹೋಗಬಹುದು. ಯಾರಲ್ಲಿಗೆ? ಯಾರು ಅತ್ಯಂತ ಪರಿಶುದ್ಧರಾಗಿರ್ತಾರೋ ತೇ ಯದಿ ಅನುತ್ಪಾದಿತ ದೋಷದೃಷ್ಟಯ. ಒಳಗು ಹೊರಗು ಅತ್ಯಂತ ಪರಿಶುದ್ಧರಾಗಿ ಯಾರಿರ್ತಾರೋ ಅಂತಹ ಸಜ್ಜನರು ಹೇಳಿಕೆ ಹೇಳದಿದ್ದರೂ ಅವರ ಮನೆಗೆ ನಾವು ತೆರಳಬಹುದು. ಹೇಳಿಕೆ ಬೇಕು ಅಂತಿಲ್ಲ. ನಿನ್ನ ಅಪ್ಪ ಹಾಗಲ್ವಲ್ಲ. ನಿನ್ನಪ್ಪ ಹಾಗಲ್ಲ, ಕಲ್ತದ್ದು ಜಾಸ್ತಿ ಆಯ್ತವ. ಈ ಕಲ್ತವರಿಗೆ ಮದ ಜಾಸ್ತಿ ಇರ್ತದೆ. ಏನೂ ಕಲಿಯದವರ ಹತ್ರ ಮಾತಾಡೋದು ಸುಲಭ, ಚಂದದಲ್ಲಿ ಮಾತಾಡಲಿಕ್ಕೆ ಆಗ್ತದೆ. ವಿದ್ಯಾ ತಪೋ ವಿತ್ತವ ಪೂರ್ವಯಃ ಕುಲೈಹಿ. ಉತ್ತಮ ಕುಲದಲ್ಲಿ ಜನಿಸಿದ್ದೇನೆ ಅಂತ ಹೇಳುವವರ ಹತ್ರ ನಾವು ಜಾಗ್ರತೆ ಇರಬೇಕು. ಬೇಕಾದಷ್ಟು ಕಲಿತು PhD ಅದು ಇದು ಎಲ್ಲವೂ ಆಗಿದೆ, ಅದೆಲ್ಲವೂ ಕೂಡ ಹೋಗಿದೆ ಅಂತ ಗೊತ್ತಿಲ್ಲ ಅವನಿಗೆ. ತಪಸ್ಸು, ಸಂಪತ್ತು, ವಯಸ್ಸು, ಇದೆಲ್ಲವೂ ಕೂಡ ಒಬ್ಬನಲ್ಲಿ ಇದೆ ಅಂತ ಆಗುವಾಗ ಅವನಲ್ಲಿ ಸ್ತಬ್ಧಾ ನ ಪಶ್ಯಂತಿ ಧಾಮ ಭೂಯಸಾಂ.
ಅವರಿಗೆ ಮಹಾತ್ಮರ ಮಹತ್ವ ಗೊತ್ತಾಗುವುದಿಲ್ಲ. ಹೆಚ್ಚು ಕಲ್ತವರಿಗೆ ಅವರು ಟೀಕೆ ಮಾಡ್ತಾರೆ. ವಿದ್ವಾಂಸರು ಕೇವಲ ಗ್ರಾಂಥಿಕವಾದ ಅನುಭವವನ್ನು ಹೊಂದಿದ ವಿದ್ವಾಂಸರು ಅವರು ಈ ಭಾಗವತ ಸಪ್ತಾಹವನ್ನು ಟೀಕೆ ಮಾಡ್ತಾರೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ, ನಾನು ಹೇಳಿದ್ದು ಸುಳ್ಳ ಸತ್ಯವ ಅಂತ. ವಿದ್ವಾಂಸರಲ್ಲಿ ಭಕ್ತಿ ಇದ್ದರೆ ಆಗ್ತದೆ ಈ ಭಾಗವತಕ್ಕೆ, ಇಲ್ಲ ಅಂತಾದರೆ ಅದು ಹೇಗೆ ಹಾಗಾಗುವುದು? ಅದು ಇದು ಸರಿಯಾಗಲಿ, ಸ್ವಲ್ಪ ಓರೆ ಆಯ್ತದು, ಅದು ಹೀಗೆಲ್ಲ ಇದೆ, ಸರಿ ಇಲ್ಲ. ಈ ರೀತಿಯಾಗಿ ವಿದ್ಯೆ ಇದ್ದವರು ಮಹಾತ್ಮರ ಮಹತ್ವ ಅವರಿಗೆ ಗೊತ್ತಾಗುವುದಿಲ್ಲ, ಮಹಾತ್ಮರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಗಂಟೆಗಟ್ಟಲೆ ತಪಸ್ಸು ಮಾಡುವವರು ಹಾಗೆ, ಅವರಿಗೆ ಮಹಾತ್ಮರ ಸಂಗತಿ ಗೊತ್ತಾಗುವುದಿಲ್ಲ. ಉತ್ತಮ ಕುಲದಲ್ಲಿ ಜನಿಸಿದವರು ಹಾಗೆ, ಮಹಾತ್ಮರು ಯಾರು ಅಂತ ಗೊತ್ತಾಗುವುದಿಲ್ಲ, ನಾನೇ ದೊಡ್ಡ ಜನ ಅಂತ ಅವರ ತಲೆಯಲ್ಲಿರ್ತದೆ. ಒಂದು ಸರಿಯಾದ ಯುವಕ, ಉತ್ತಮ ವಯಸ್ಸು, ಯೌವನದಲ್ಲಿರುವವನಿಗೂ ಮಹಾತ್ಮರ ಸಂಗತಿ ಗೊತ್ತಾಗುವುದಿಲ್ಲ, ತಮಾಷೆ ಮಾಡ್ತಾನೆ. ಹಾಗಾಗಿ ಸ್ತಬ್ಧಾಹ ನ ಪಶ್ಯಂತಿ ಹಿ ಧಾಮ ಭೂಯಸಾಂ. ನಿನ್ನ ಅಪ್ಪನಿಗೆ ಆದ ಕಥೆ ಹಾಗೆ ಅದು. ಕಥೆ ಗೊತ್ತುಂಟ ನಿನಗೆ ಹಿಂದಿದ್ದು? ಈ ಕಾರಣ ನನ್ನನ್ನು ಬಾಯಿಗೆ ಬಂದಾಗ ಬೈದ ಒಂದು ಸಭೆಯಲ್ಲಿ, ನಾನು ಮಾತಾಡಲಿಲ್ಲ. ಕಾರಣ ಇಷ್ಟೇ, ಬೈಯುವುದಕ್ಕೆ ಕಾರಣ ಏನು ಸ್ವಾಮಿ ಅಂತ ಕೇಳಿದರೆ, ನಾನು ಬರುವಾಗ ಎದ್ದು ನಿಲ್ಲಿಲ್ಲ ಅಂತ. ಅದೇ ಕಾರಣ, ಸಣ್ಣ ಕಾರಣ, ಎದ್ದು ನಮಸ್ಕಾರ ಮಾಡಲಿಲ್ಲ ಅಂತ. ಎಷ್ಟು ಅವ ಮೂರ್ಖ, ಎಷ್ಟು ಬಾಹ್ಯಾರಾಮ ಅಂತಂದರೆ ಎಲ್ಲವನ್ನು ಹೊರಗೆ ನೋಡುವವನು. ಆದರೆ ನನ್ನ ಸಂಗತಿ ಅವನಿಗೆ ಗೊತ್ತಾಗಲಿಲ್ಲ. ಸತೀದೇವಿ ಏನು ಗೊತ್ತಾ, ನಾನು ಅವ ಬರುವಾಗಲೇ ಅವನಿಗೆ ನಮಸ್ಕಾರ ಮಾಡಿ ಆಗಿದೆ, ಅವನಿಗೆ ಅರ್ಥ ಆಗಲಿಲ್ಲ. ಏನು ಮಾಡೋದು ಅದಕ್ಕೆ? ನಾನು ಏನಂತೆ, ನನ್ನ ಹೃದಯದಲ್ಲಿಯೂ ನಿನ್ನ ಹೃದಯದಲ್ಲಿಯೂ ನಿನ್ನ ಅಪ್ಪನ ಹೃದಯದಲ್ಲಿಯೂ ಎಲ್ಲರ ಹೃದಯದಲ್ಲಿಯೂ ಇರುವಂತಹ ವಾಸುದೇವ, ಅವನಿಗೆ ನಾನು ನಮಸ್ಕಾರ ಮಾಡಿ ಆಗಿದೆ. ನೋಡಿ, ಅವಧೂತರ ಲಕ್ಷಣ ಹೀಗಿರ್ತದೆ, ಯೋಗಿಗಳ ಲಕ್ಷಣ ಹೀಗಿರ್ತದೆ, ನಿರ್ವೈರರಾದಂತಹ ಶಾಂತವಿಗ್ರಹರಾದಂತಹ ಮಹಾತ್ಮರ ಚರ್ಯೆ ಹೀಗಿರ್ತದೆ. ಅವರು ನಾವು ಮಾಡುವ ಹಾಗೆ ಯಾವುದನ್ನು ಮಾಡೋದಿಲ್ಲ ಅವರು. ನಮ್ಮಂಥವರಿಗೆ ಅವರನ್ನು ನೋಡುವಾಗ ಏನೋ ಒಂಥರ ಅನ್ನಿಸ್ತದೆ. ದಕ್ಷನಿಗಾದ ಕಥೆ ಹಾಗೆ. ಶಿವ ಅನ್ನುವವನು ಮಹಾಯೋಗಿ. ಅವ ದಕ್ಷ ಬರುವಾಗಲೇ ತನ್ನೊಳಗಿರುವಂತಹ ವಾಸುದೇವನೇ ನನ್ನ ಮಾವನ ಹೃದಯದಲ್ಲಿ ಇರುವುದು ಅಂತ ನಿಶ್ಚಯ ಮಾಡಿದಂತಹ ಆ ಶಿವ ಅಲ್ಲಿಯೇ ಹೃದಯದಲ್ಲಿಯೇ ನಮಸ್ಕಾರ ಮಾಡಿ ಆಗಿದೆ. ಎಂಥ ಅದ್ಭುತ ನೋಡಿ. ನಾವು ಸುಮ್ಮನೆ ಜಗಳ ಮಾಡುವುದು ಅಂತ. ಇಲ್ಲಿ ಶಿವನಿಗೆ ವಿಷ್ಣುವಿನ ಮೇಲೆ ದ್ವೇಷ ಇಲ್ಲ, ವಿಷ್ಣುವಿಗೆ ಶಿವನ ಮೇಲೆ ದ್ವೇಷ ಇಲ್ಲ. ನಾವು ಕತ್ತಿದೊಣ್ಣೆ ಹಿಡ್ಕೊಂಡು ಶೈವರು ವೈಷ್ಣವರು ಅಂತ ಪೆಟ್ಟುಗುಟ್ಟು ಮಾಡಿ ಪ್ರಾಣ ತಕ್ಕೊಳ್ಳೋದು. ಬುದ್ಧಿ ಉಂಟ ನಮಗೆ? ಇಲ್ಲಿ ನೋಡಿ, ಭಾಗವತ ಕೃಷ್ಣನ ಕಥೆ, ಶಿವನನ್ನು ಮೇಲೆ ಇಟ್ಟರು, ವಿಷ್ಣುವನ್ನು ಮೇಲೆ ಇಟ್ಟರು, ಪರಸ್ಪರ ಅವರಿಬ್ಬರೂ ಒಂದೇ ಅಂತ ಹೇಳಿದರು. ಈ ಶೈವರು ವೈಷ್ಣವರು ಅವರು ಇವರು ಇದು ಬೇರೆ ಅಂತ ಎಲ್ಲಿ ಉಂಟು? ಯಾವ ಶಾಸ್ತ್ರದಲ್ಲಿಯೂ ಇಲ್ಲ. ನಾವು ಸುಮ್ಮನೆ ಗಲಾಟೆ ಮಾಡೋದು. ಸಂಘಟನೆ ತುಂಡಾಗಬೇಕು ಅಂತಾದರೆ ಅಂಥದ್ದೆಲ್ಲ ಬೇಕಲ್ವ? ಗಲಾಟೆಗಳು, ಗುಂಪಿನಲ್ಲಿ ಗಲಾಟೆ. ಶೈವ ಗುಂಪಿನ ಒಂದು ತಂಡ, ವೈಷ್ಣವ ಗುಂಪಿನ ಇನ್ನೊಂದು ತಂಡ, ಇದರ ಮಧ್ಯದಲ್ಲಿ ಹೊಡೆದಾಟ, ಬಡಿದಾಟ. ಇದು ಆ ಅಪ್ಪನಿಗೆ ಗೊತ್ತಾಗಲಿಲ್ಲ. ನಾನು ನಮಸ್ಕಾರ ಮಾಡಿ ಆಗಿದೆ. ಅವ ಕೇವಲವಾಗಿ ಹೊರಗೇ ನೋಡಿದ ಕಾರಣ ಈ ರೀತಿಯಾಗಿ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ. ಮಮ ದ್ವಿಟ್ ತದನುವ್ರತಾಶ್ಚಯ. ಅವನನ್ನು ಅನುಸರಿಸುವವರು ಕೂಡ ನನ್ನನ್ನು ದ್ವೇಷಿಸ್ತಾ ಇದ್ದಾರೆ. ಹಾಗಾಗಿ ನೀನು ಹೋಗಕೂಡದು, ನಾನಂತೂ ಬರುವುದಿಲ್ಲ, ನೀನು ಹೋಗಲಿಕ್ಕಿಲ್ಲ. ಸ್ವಾಮಿ ಹಾಗೆ ಹೇಳಬೇಡಿ ನೀವು, ನಾನು ಹೋಗ್ತೇನೆ. ಯದಿ ವ್ರಜಿಷ್ಯಸಿ, ಒಂದು ವೇಳೆ ನೀನು ಹೋಗುತ್ತಿ ಅಂತ ಆದರೆ, ನನ್ನ ಮಾತನ್ನು ಮೀರಿ ಹೋಗ್ತಿ ಅಂತ ಆದರೆ ನಿನಗೆ ಒಳ್ಳೆಯದಾಗುವುದಿಲ್ಲ. ನ ಭದ್ರಂ ಭವಿಷ್ಯತಿ. ಸಂಭಾವಿತಸ್ಯ, ನಾವು ಸಂಭಾವಿತರು ಅಂತ ಈವರೆಗೆ ಹೇಳಿಸಿಕೊಂಡವರು.
ಅಂತಹ ನಮಗೆ ನಮ್ಮವರಿಂದಲೇ ಆಗುವ ಸೋಲು ಇದು ಸಾವಿಗೆ ಕಾರಣವಾಗ್ತದೆ. ನಾವು ಎಲ್ಲಿಯೂ ಸೋಲಿಕ್ಕಿಲ್ಲ, ಸೋಲಬಾರದು, ನಮ್ಮವರಿಂದಂತೂ ಸೋಲ್ಲೇಬಾರದು. ಇಷ್ಟು ಹೇಳಿ ಶಿವ ಸುಮ್ಮನೆ ಕೂತ. ಆಲೋಚನೆ ಮಾಡಿದ ಮನಸ್ಸಿನಲ್ಲಿ, ಈಗ ಬಿಟ್ಟರೂ ಸಮಸ್ಯೆ, ಜೀವ ಕಳ್ಕೊಳ್ತಾಳೆ, ಬಿಡದಿದ್ದರೂ ಜೀವ ಕಳ್ಕೊಳ್ತಾಳೆ. ಶಿವನಿಗೆ ಗೊತ್ತಾಗಿದೆ ಅದು. ತನ್ನ ಅಪ್ಪನ ಮನೆಯವರನ್ನು ನೋಡಬೇಕು ಹೇಳುವಂತಹ ಆತುರ. ಒಂದು ಸಲ ಒಳಗೆ ಹೋಗುವುದು, ಒಂದು ಸಲ ಹೊರಗೆ ಹೋಗುವುದು. ಗಂಡನ ಮಾತನ್ನು ಮೀರುವುದಕ್ಕೂ ಆಗುವುದಿಲ್ಲ, ಹಾಗೆಂತ ಅಪ್ಪನ ಮನೆಯ ಮೋಹ ಬಿಡುವುದಕ್ಕೂ ಆಗುವುದಿಲ್ಲ. ಒಂದು ಸಲ ಒಳಗೆ ಹೋಗುವುದಾ ಬೇಡವಾ, ಪುನಃ ಹೊರಗೆ ಹೋಗ್ತೇನೆ ಅಂತ ಹೊರಗೆ ಬರೋದು, ಪುನಃ ಬೇಡ ಅಂತ. ಈ ರೀತಿಯ ದ್ವಂದ್ವದಲ್ಲಿ ಶರೀರೆಲ್ಲ ನಡುಕ ಉಂಟಾಯಿತು ಸತೀದೇವಿಗೆ. ತನ್ನ ಗಂಡನನ್ನು ಈಗ ನೋಡ್ತಾಳೆ, ಬಿಡಲಿಲ್ಲ ಅಂತ ಆಗುವಾಗ. ವಿನಿಶ್ವಸ್ಯ, ಹೋಗುವುದು ಅಂತ ತೀರ್ಮಾನ ಮಾಡ್ತಾಳೆ. ಸತಿ ವಿಹಾಯ ತಂ ಶೋಕೇಣ ರೋಷೇಣ ಚ ದೂಯತಾ ಹೃದ. ಒಂದೇ ಕಾಲಕ್ಕೆ ಶೋಕ ರೋಷ ಇದು ಎರಡೂ ಕೂಡ ಬರ್ತದೆ ಸತೀದೇವಿಗೆ. ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಅಂತ ಹೇಳುವ ಶೋಕ, ಗಂಡ ಬಿಡ್ತಾ ಇಲ್ಲ ಹೇಳುವಂತಹ ಗಂಡನ ಕುರಿತಾದಂತಹ ರೋಷ, ಇದು ಎರಡೂ ಅವಳ ಹೃದಯದಲ್ಲಿ ಕೆಲಸ ಮಾಡ್ತಾ ಉಂಟು. ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾಳೆ, ಹೋಗುವುದೇ ಆದದ್ದು ಆಗಲಿ ಅಂತ ನಿರ್ಣಯ ಮಾಡಿ ಹೊರಟು ನಿಂತು ಹೊರಗಡೆ ಹೋಗುವ ಆತುರ. ಅಷ್ಟೊತ್ತಿಗೆ ಶಿವನಿಗೆ ಗೊತ್ತಾಯಿತು, ಹೋಗಿ ಅಲ್ಲ ಒಟ್ಟಿಗೆ, ಅವಳೊಟ್ಟಿಗೆ, ಅವಳ ರಕ್ಷಣೆಗೋಸ್ಕರ ನೀವು ಹೋಗಬೇಕು, ನಡ್ಕೊಂಡು ಹೋಗೋದು ಬೇಡ, ನಮಗೇನು ಕಡಿಮೆ ಆಗಿದೆ. ಇವಳು ಬೇಗ ಬೇಗ ಹೆಜ್ಜೆ ಹಾಕ್ತಾ ಬೇಗ ತಲುಪಬೇಕು ಅಂತ ತಾಂ ಅನ್ವಗಚ್ಚನ್ ಧೃತ ವಿಕ್ರಮಂ, ಹೋಗಿ ನಡಿವ ಶೈಲಿ ನೋಡಬೇಕು, ಬೇಗ ಬೇಗ ಹೋಗುವುದು ಅಪ್ಪನ ಮನೆಗೆ. ಯಾವತ್ತೂ ಬೇಗ ಹೇಳದವರು ಆವತ್ತು ಬೇಗ ಹೇಳ್ತಾರೆ. ಅಪ್ಪನ ಮನೆಗೆ ಹೋಗೋ ದಿವಸ ನೋಡಿಬೇಕಾರೆ, ನೀವು ಅಪ್ಪನ ಮನೆಗೆ ಹೋಗುವ ದಿವಸ ನಿಮಗೆ ದಕ್ಷ ಯಜ್ಞದ ನೆನಪಾಗದಿದ್ದರೆ ಮತ್ತೆ ಹೇಳಿ. ಹೋಗುವ ಆತುರ, ಬೇಗ ಬೇಗ ತಲುಪಬೇಕೀಗ ಅಂತ. ಅರ್ಧ ಕೆಲಸ ಅಲ್ಲ, ಇಲ್ಲಿ ಅಲ್ಲಲ್ಲೇ ಬಾಕಿ, ಮತ್ತೆ ಗಂಡ ಬೇಕಾದರೆ ಮಾಡ್ಕೊಳ್ಬೇಕದನ್ನು. ಬೆಳಿಗ್ಗೆ ತಿಂಡಿ ಪಾತ್ರಗಳು, ತೊಳೆಯುವ ಪಾತ್ರಗಳು ಅಲ್ಲಿಯೇ ಬಾಕಿ, ಮತ್ತೆ ಬೇಕಾದ್ರೆ ಮಾಡ್ಕೊಳ್ಬೇಕದನ್ನು. ಎಲ್ಲ ಅರ್ಧ ಕೆಲಸ ಅಲ್ಲಲ್ಲಿಯೇ, ಈ ಹೋಗುವ ಆತುರ. ಹೀಗೆ ಇವಳು ಹೊರಟು ನಿಂತಿದ್ದಾಳೆ, ಬೇಗ ಬೇಗ ಹೆಜ್ಜೆ ಹಾಕ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಶಿವ ಹೇಳಿದ, ನೀವೆಲ್ಲ ಒಟ್ಟಿಗೆ ಹೋಗಬೇಕು, ನಡ್ಕೊಂಡು ಹೋಗುವುದಲ್ಲ, ವಾಹನದಲ್ಲಿ ಹೋಗಬೇಕು. ಏನು ವಾಹನ? ವೃಷಭ. ಸರಿ, ಒಟ್ಟಿಗೆಲ್ಲ ಸೇರಿದರು, ಇವರೆಲ್ಲ ಸೇರಿದರು, ಶಿವನ ಗಣಗಳು ಸೇರಿ ವೃಷಭದ ಮೇಲೆ ಒಂದು ಪಲ್ಲಕ್ಕಿಯನ್ನು ಇಟ್ಟು, ವೃಷಭ ಅಂದರೆ ಎತ್ತು, ಶಿವನ ವಾಹನ. ಆ ಎತ್ತಿನ ಮೇಲೆ ಒಂದು ಪಲ್ಲಕ್ಕಿಯನ್ನು ಇಟ್ಟರು. ಜಗದ್ಗುರುವಿನ ಮಡದಿ ಅಲ್ವೇ ಸತೀದೇವಿ, ತಾನು ಪಲ್ಲಕ್ಕಿಯ ಮೇಲೆ ಹೋಗಬೇಕು. ಪಲ್ಲಕ್ಕಿಯನ್ನು ಏರಿದ್ಲು, ಕೂತ್ಲು. ಮತ್ತು ಸಣ್ಣ ಮುಗ್ಧ ಮನಸ್ಸು ಸತೀದೇವಿದು, ಸಣ್ಣ ಮಕ್ಕಳಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಹಠ ಹಿಡಿಯುವುದು. ಅದಕ್ಕೋಸ್ಕರ ಸ್ವಲ್ಪ ದೂರ ಉಂಟದು, ಹತ್ತಿರ ಅಲ್ಲ. ಹತ್ತಿರ ಇರ್ತಿದ್ರೆ ವಾರಕ್ಕೊಂದ್ಸಲ ಆದರೂ ಹೋಗಿ ಬರಲಿಕ್ಕಾಗ್ತದೆ. ಇದು ದೂರ ಇದ್ದರೆ ಸಮಸ್ಯೆ ಆಗೋದು. ಈ ಮೊದಲೆಲ್ಲ ಹಾಗೆ ಅಲ್ವಾ, ದೂರಕ್ಕೆ ಕೊಡುವುದು ನೋಡಿ. ಬಂದರೆ 4 ದಿನ ಇಲ್ಲಿ ಠಿಕಾಣಿ ಹುಡ್ತಾರೆ ಅವರು. ಮತ್ತೆ 4 ದಿನ ಹೆಚ್ಚಾದರೆ, ಸಂಸ್ಕೃತದಲ್ಲಿ ಒಂದು ಮಾತೆ ಉಂಟು, 4 ದಿನ ಹೆಚ್ಚಾದರೆ ಮತ್ತೆ ಪಾದುಕಾ ಪ್ರಹಾರ ಅಂತ. ಹಾಗೆ ದೂರ ಉಂಟು. ಅಲ್ಲಿವರೆಗೆ ತಲುಪುವಾಗ ಇವಳ ಮನಸ್ಸಿಗೆ ಈ ಬೇಜಾರೆಲ್ಲ ಇರಬಾರ್ದಲ್ಲ, ಗಂಡ ಬಿಡಲಿಲ್ಲ ಅಂತ. ಅದಕ್ಕೋಸ್ಕರ ಈ ಮುಗ್ಧ ಮನಸ್ಸಿಗೆ ಬೇಜಾರಾಗಬಾರ್ದು.
ಒಂದಷ್ಟು ಆಟದ ಸಾಮಾನು ಸತೀದೇವಿಗೆ. ತಾಂ ಸಾರಿಕ ಕಂದುಕ ದರ್ಪಣಾಂಬುಜ ಶ್ವೇತಾತ ಪತ್ರ ವ್ಯಜನ ಸ್ತ್ರಗಾದಿಭಿ ಗೀತಾಯನೈರ್ದುಂದುಭಿ ಶಂಖ ವೇಣುಭಿ. ಏನು ಆಟದ ಗೊಂಬೆ, ಕನ್ನಡಿ, ಚೆಂಡು, ಈ ರೀತಿಯ ಕೆಲವೊಂದು ಆಟದ ಸಾಮಾನುಗಳನ್ನೆಲ್ಲ ಪಲ್ಲಕ್ಕಿಯಲ್ಲಿ ಇರಿಸಿ ಕೆಲವರು ಹಾಡುವವರು, ಇನ್ನು ಕೆಲವರು ಶಂಖ ದುಂದುಭಿ ಘೋ ಇತ್ಯಾದಿಗಳನ್ನೆಲ್ಲ ಒಟ್ಟು ಗೌಜಿ ಮಾಡ್ತಾ ಹೋಗ್ತಾ ಇದ್ದಾರೆ. ಹೊರಟರು, ಬೇಗ ಬೇಗ ಹೊರಟರು. ಹೋಗಿ ದಕ್ಷ ಮಾಡುವಂತಹ ಯಜ್ಞಶಾಲೆಯ ಹತ್ತಿರ ಬರ್ತಾ ಇದ್ದಾರೆ. ಕೇಳ್ತಾ ಉಂಟು ವೇದಘೋಷ. ವೇದಘೋಷ ಕೇಳಿದಂತಹ ಆ ಯಜ್ಞಶಾಲೆಯನ್ನು ಪ್ರವೇಶ ಮಾಡ್ತಾಳೆ ಸತೀದೇವಿ. ತಾಮಾಗತಾನ್ ತತ್ರ ನ ಕಶ್ಚನಾದ್ರಿಯದ್ವಿಮಾನಿತಾಂ ಯಜ್ಞಕೃತೋ ಭಯಾಜ್ಜನಃ ಋತೆ ಸ್ವಸರ್ವೈ ಜನನೀಂಚ ಸಾದರಾಃ ಪ್ರೇಮಾಶ್ರುಕಂಠ್ಯಃ ಪರಿಷಸ್ವಜುರ್ಮುದಾ. ಬಂದು ಪ್ರವೇಶ ಮಾಡಿದವಳನ್ನು ಈ ದಕ್ಷನ ಭಯದಿಂದಾಗಿ ಯಾರೂ ಕೂಡ ಆದರಿಸಲಿಲ್ಲ, ಮಾತಾಡಿಸಲಿಲ್ಲ. ಅವನ ಆ ಸತೀದೇವಿಯ ಅಕ್ಕಂದಿರು, ಅಮ್ಮ ಇವರಿಬ್ಬರು ಮಾತ್ರ ಮಾತಾಡ್ತಾರೆ, ಅಪ್ಪಿ ಹಿಡ್ಕೊಳ್ತಾರೆ. ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಮದುವೆಯಾಗಿ ಹೋದ ಮೇಲೆ ನಿನ್ನನ್ನು ಕಾಣಲಿಲ್ಲ ಮಗಳೇ ಅಂತ ಅಪ್ಪಿ ಹಿಡ್ಕೊಳ್ತಾಳಮ್ಮ. ಅಕ್ಕಂದಿರು ಹಾಗೆ, ತಂಗಿ ನೋಡಲೇ ಇಲ್ಲ, ಎಷ್ಟು ವರ್ಷ ಆಯಿತು ನಿನ್ನನ್ನು ನೋಡದೆ. ಕುಶಲ ಪ್ರಶ್ನೆಗಳನ್ನು ಮಾಡ್ತಾರೆ. ಮಾಡಿ ಇಷ್ಟು ಸಮಯ ಆಯಿತು, ಏಕೋ ನಿನಗೆ ಉಡುಗೊರೆ ಅಂತ ಇವರೆಲ್ಲ ಸತೀದೇವಿಗೆ ಉಡುಗೊರೆಯನ್ನು ಕೊಡ್ತಾಳೆ. ಆದರೆ ನಾ ದತ್ತ ಅಪ್ಪನೇ ಮಾತಾಡಿಸಲಿಲ್ಲ. ಹಾಗಿರುವಾಗ ನನಗೆ ಈ ಉಡುಗೊರೆಯಿಂದ ಏನು ಬೇಡ, ನನಗೆ ಸ್ವೀಕಾರ ಮಾಡುವುದಿಲ್ಲ. ಒಂದು. ಇನ್ನೊಂದು, ನನ್ನ ಪತಿದೇವರಾದಂತಹ ಶಿವನಿಗೆ ಈ ಯಜ್ಞದಲ್ಲಿ ಆಹುತಿಯನ್ನು ಕೊಡದೇ ಇರುವಂತಹ ಒಂದು ಸ್ಥಿತಿ ಕಾಣ್ತಾ ಉಂಟು. ಅರುದ್ರಭಾಗಂತಮವೇಕ್ಷ್ಯ ಚಾಧ್ವರಂ ಪಿತ್ರಾ ಚ ದೇವೇ ಕೃತಹೇಲನಂ ವಿಭೌ. ನನ್ನ ಪತಿದೇವರಾದಂತಹ ಶಿವನಿಗೆ ಅಪಮಾನವನ್ನು ಮಾಡ್ತಾ ಇದ್ದಾರೆ ಈ ಯಜ್ಞಶಾಲೆಯಲ್ಲಿ. ಆದ ಕಾರಣ ನಿಮ್ಮದ್ದಾದಂತಹ ಯಾವ ಗೌರವವನ್ನು ನಾನು ಸ್ವೀಕರಿಸುವುದಿಲ್ಲ. ನನ್ನ ಪತಿದೇವರಿಗೆ ಯಜ್ಞಶಾಲೆಯಲ್ಲಿ ಅಪಮಾನ ಮಾಡ್ತಾ ಇದ್ದಾನೆ ಈ ನನ್ನ ಅಪ್ಪ ಅಂತ ಹೇಳಿ 13 ಲೋಕಗಳೇ ಸುಟ್ಟುರುಹುವಂತಹ ಸಿಟ್ಟನ್ನು ಧರಿಸಿಕೊಳ್ತಾಳೆ ಶರೀರದಲ್ಲಿ ಸತೀದೇವಿ. ಸಮಗ್ರ ಪ್ರಪಂಚವೇ ಕೇಳುವ ರೀತಿಯಲ್ಲಿ ದಕ್ಷನನ್ನುದ್ದೇಶಿಸಿಕೊಂಡು ಬೈತಾಳೆ. ಮೂರ್ಖ, ದುಷ್ಟ, ನೀನು ಅಧಿಕಾರದ ಮದದಿಂದ ಕೊಬ್ಬಿ ಮೆರಿತಾ ಇದ್ದೀಯ. ನಿನ್ನಂಥವನಲ್ಲದೆ ನನ್ನ ಈ ಪತಿದೇವರನ್ನು ಯಾರು ದೂಷಣೆ ಮಾಡ್ತಾರೆ ಪ್ರಪಂಚದಲ್ಲಿ? ನನ್ನ ಪತಿಯ ಯೋಗ್ಯತೆ ಏನು? ಸಣ್ಣ ಗುಣ ಒಬ್ಬನಲ್ಲಿದ್ದರೂ ಕೂಡ ಅದನ್ನು ಮಹತ್ತಮವಾಗಿ ಕಾಣುವಂತಹ ಮಹಾತ್ಮ ಶಿವ ಪರಮೇಶ್ವರ. ನೀನು ಎಂತ ಬಿಡು, ನಿನ್ನದಲ್ಲಿ ದೊಡ್ಡ ಆಶ್ಚರ್ಯವೇನಿಲ್ಲ. ನೀನು ಮಹಾದುಷ್ಟ. ಮಹದ್ವಿನಿಂದ ಮಹಾತ್ಮರ ನಿಂದೆ ಮಾಡುವುದರಲ್ಲಿ ನೀ ಅಗ್ರಗಣ್ಯ. ನಿನಗೆ ಇದೇ ತೇಜಸ್ಸು ಅಪ್ಪ, ಇಟ್ಟುಕ ನೀನಿದನ್ನು. ನನ್ನದ್ದಾದಂತಹ ನನ್ನ ಪತಿದೇವರ ಕೈಲಾಸವಾಸಿಯಾದಂತಹ ಜಗದ್ಗುರುವೆಂದು ಖ್ಯಾತಿಗೆ ಕಾರಣವಾದಂತಹ ಶಿವನ ಯೋಗ್ಯತೆ ಏನು? ಯದ್ವ್ಯಕ್ಷರನ್ನಾಮ ಗಿರೇರಿ ತಂದೃಣಂ ಸಕೃತ್ ಪ್ರಸಂಗಾತ್. ಶಿವ ಹೇಳುವಂತಹ ಅಕ್ಷರ 2. ಆ 2 ಅಕ್ಷರವನ್ನು ಹೇಳಿದ ಮಾತ್ರಕ್ಕೆ ಮಾನವರ ಸಮಸ್ತ ಪಾಪಗಳು ಪರಿಹೃತವಾಗ್ತವೆ. ಅಂತಹ ಪವಿತ್ರ ಕೀರ್ತಿಯನ್ನು ಹೊಂದಿದಂತಹ ನನ್ನವರನ್ನು ನೀನು ಬಾಯಿಗೆ ಬಂದಾಗೆ ಬೈತಾ ಇದ್ದಿ, ಇಲ್ಲಿ ಅಪಮಾನವನ್ನು ಮಾಡ್ತಾ ಇದ್ದಿ. ಯಾವ ಆ ಶಿವನ ಪಾದ ಪದ್ಮವನ್ನು ವರ್ಷಗಳ ಗಟ್ಟಲೆ ತಪಸ್ಸು ಮಾಡಿ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತಾದಿಗಳು ಪಾದ ಮೂಲದಲ್ಲಿ ಕೂತು ಯಾವ ನನ್ನವರನ್ನು ಭಜಿಸ್ತಾ
ಆತ್ಮಜ್ಞಾನವನ್ನು ನನ್ನವರಿಂದ ಪಡ್ಕೊಳ್ತಾರೆಯೇ ಅಂತಹ ಶಿವನನ್ನು ನೀನು ದ್ವೇಷ ಮಾಡ್ತಾ ಇದ್ದಿ. ನಿನಗೆ ಪ್ರಪಂಚದಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗೋದಿಲ್ಲ. ಪ್ರಪಂಚವೇ ಕೆಟ್ಟದು ಅಂತ ಭಾವಿಸಿದ್ದಿ. ನಿನ್ನಂತಹ ದುಷ್ಟನಿಂದ ನನ್ನ ಜನನಾಗಿದೆ. ನನಗೆ ನಾಚಿಕೆ ಆಗ್ತಾ ಇದೆ. ನಿನ್ನನ್ನು ಅಪ್ಪ ಅಂತ ಹೇಳುವುದಕ್ಕೆ ನನಗೆ ನಾಚಿಕೆಯಾಗ್ತಾ ಇದೆ. ನನ್ನ ಜನ್ಮಕ್ಕಷ್ಟು ಧಿಕ್ಕಾರ ಇರಲಿ. ಈ ಶರೀರವನ್ನು ನಾನಿನ್ನು ಉಳಿಯಗೊಡುವುದಿಲ್ಲ. ಅತಸ್ತವೋತ್ಪನ್ನಮಿದಂಕಲೇವರನ್ನ ಧಾರಯಿಷ್ಯೆ. ಶಿವದ್ವೇಷವನ್ನು ಮಾಡುವಂತಹ ಈ ಯಜ್ಞ, ಶಿವದ್ವೇಷವನ್ನು ಮಾಡುವಂತಹ ಈ ದಕ್ಷ, ಈ ವಾತಾವರಣದಲ್ಲಿ ಶಿವಪತ್ನಿಯಾದವಳು ಯಾವತ್ತೂ ಕೂಡ ನಿಲ್ಲುವವಳಲ್ಲ. ನನ್ನ ದೇಹವನ್ನು ನಾನಿನ್ನು ಧರಿಸುವುದಿಲ್ಲ. ಗೋತ್ರಂತ್ವದೀಯಂ, ನಿನ್ನ ಮಗಳಾಗಿ ನಾ ಹುಟ್ಟಿದ್ದೇನೆ ಅಂತ ಹೇಳುವುದಕ್ಕೆ ನನಗೆ ನಾಚಿಕೆಯಾಗ್ತಾ ಇದೆ. ದಾಕ್ಷಾಯಣಿ, ನಾನು ದಾಕ್ಷಾಯಣಿಯೇ ಅಲ್ಲ, ನಾನು ಶಿವನ ಮಡದಿ. ನಾನು ಶಿವನ ಮಡದಿ, ಸತೀದೇವಿ. ಆದ್ದರಿಂದ ಈ ದಾಕ್ಷಾಯಣಿ ಹೇಳುವಂತಹ ಈ ಶರೀರವನ್ನು ನಾ ತ್ಯಾಗ ಮಾಡ್ತೇನೆ ಅಂತ ಹೇಳಿ ಯಜ್ಞಶಾಲೆಯ ಭೂಮಿಯಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಳ್ತಾಳೆ. ಶಾಂತವ ನೀರನ್ನು ಸ್ಪರ್ಶಿಸಿ ಪೀತಾಂಬರವನ್ನು ಧರಿಸಿ ಕಣ್ಣನ್ನು ಮುಚ್ಚಿ ಯೋಗ ಮಾರ್ಗಕ್ಕೆ ಹೋಗಿ ನೆಲೆಗೊಳ್ಳುತ್ತಾಳೆ. ತನ್ನ ಶರೀರದ ಒಳಗಿರುವಂತಹ 5 ಪ್ರಾಣಗಳನ್ನು ಹಂತ ಹಂತವಾಗಿ ಮೇಲ್ಮುಖಗೊಳಿಸ್ತಾ ಹುಬ್ಬುಗಳ ನಡುವೆ ಭ್ರೂಮಧ್ಯದಲ್ಲಿ ತಂದು ನಿಲ್ಲಿಸಿದ್ದಾಳೆ. ಈವರೆಗೆ ಶಿವನನ್ನು ಕೈ ಹಿಡಿದ ಅಂದಿನಿಂದ ಶಿವನ ತೊಡೆಯಲ್ಲಿ ಸದಾ ಮಲಗಿ ಸುಖವನ್ನು ಅನುಭವಿಸುತ್ತಾ ಇದ್ದಂತಹ ಶರೀರ ಇದು. ಅತ್ಯಂತ ಪ್ರೀತಿಯಿಂದ ನನ್ನನ್ನು ಕಾಣುತ್ತಾ ಇದ್ದಂತಹ ಆ ಶಿವ, ಅವನನ್ನು ನಾನು ಸೇರಬೇಕು, ಆದರೆ ಈ ಶರೀರದಿಂದ ಹೋಗುವ ಹಾಗಿಲ್ವಲ್ಲ. ಹಾಗೆಂತ ಇಲ್ಲಿಯೂ ಉಳಿಯುವ ಹಾಗಿಲ್ಲ. ನನ್ನವರಾದಂತಹ ಜಗದ್ಗುರು, ಆ ಜಗದ್ಗುರುವನ್ನು ನಾ ಹೋಗಿ ಸೇರಬೇಕು ಅಂತಾದರೆ ಈ ಶರೀರವನ್ನೀಗ ಬಿಡಲೇಬೇಕು. ಜಿಹಾಸತಿ, ದಕ್ಷನ ಕುರಿತಾದಂತಹ ಕೋಪ ಒಂದೆಡೆ, ಇನ್ನೊಂದೆಡೆಯಲ್ಲಿ ತನ್ನ ಶರೀರವನ್ನು ದಗ್ಧಗೊಳಿಸಿ ಬಿಡಬೇಕು ಹೇಳುವಂತಹ ಮಹತ್ತಮವಾದಂತಹ ಸಂಕಲ್ಪವನ್ನು ಹೊತ್ತು ನಿರ್ಣಯ ಸ್ಥಿತಿಯಲ್ಲಿದ್ದಾಳೆ. ಯೋಗ ಮಾರ್ಗದಲ್ಲಿ ನಿಂತಿದ್ದಾಳೆ. ತನ್ನ ಶರೀರದ ಒಳಗಡೆ ಸಮಗ್ರವಾದ ಅಂಗಾಂಗಗಳಲ್ಲಿ ಅಗ್ನಿಯನ್ನು ಧಾರಣೆ ಮಾಡ್ತಾಳೆ. ಅಗ್ನಿಯನ್ನು ಧಾರಣೆ ಮಾಡಿ ಅಲ್ಲಿಂದ ಸ್ವಭರ್ತುಶ್ಚರಣಾಂಬುಜಾಸವಂ, ಕೈಲಾಸಪತಿಯಾದಂತಹ ಪರಮೇಶ್ವರನ ಕೈ ಹಿಡಿದಂತಹ ಪಾಣಿಗ್ರಹಣ ಪತ್ನಿ, ಆ ಶಿವನ ಪಾದ ಪಂಕಜವನ್ನು ಸ್ಮರಣೆ ಮಾಡ್ತಾಳೆ. ಜಗದ್ಗುರೋಶ್ಚಿಂತಯತಿ ನ ಚಾಪ, ಶಿವನ ಚಿಂತನೆಯಲ್ಲಿ, ಶಿವ ಧ್ಯಾನದಲ್ಲಿ ಹೊರಗಿನದ್ದಾದ ಯಾವ ದೃಶ್ಯವೂ ಯಾವ ಚಿಂತನೆಯೂ ಬರುವುದಿಲ್ಲ. ಕೇವಲ ಶಿವ ಶಿವ ಶಿವ. ಧ್ಯಾನಿಸುತ್ತಾ ಇರುವಾಗ ಅವಳ ದೇಹದಲ್ಲಿ ದಕ್ಷನಿಂದ ಹುಟ್ಟಿದ್ದು, ಅದರಿಂದ ಬಂದಂತಹ ಕಶ್ಮಲ ಎಲ್ಲವೂ ಕೂಡ ಉರಿದು ಹೋಯಿತು. ಇದ್ದಕ್ಕಿದ್ದ ಹಾಗೆ ಇಡೀ ದೇಹಕ್ಕೆ ಒಳಗಡೆ ಉರಿಯುತ್ತಾ ಇದ್ದಂತಹ ಅಗ್ನಿ ಹೊರಗಡೆಯೂ ಪ್ರಕಟವಾಗಿ ಇಡೀ ದೇಹ ಅವಳ ಯೋಗಾಗ್ನಿಯಿಂದ ಭಸ್ಮವಾಗಿ ಹೋಗ್ತದೆ. ಮೇಲಿನ ಲೋಕದಲ್ಲಿದ್ದವರೆಲ್ಲ ಹಾಹಾಕಾರ ಹಾಕಿದರು. ಅಲ್ಲಿದ್ದವರೆಲ್ಲ ಈ ದಕ್ಷನಿಗೆ ಬೇಡದಿದ್ದ ಕೆಲಸ, ಇನ್ನು ಮಹಾ ಆಪತ್ತನ್ನು ಇವ ಎದುರಿಸಬೇಕಾಗ್ತದೆ, ಸಾಯುವ ಕಾಲಕ್ಕೆ ಬಂದಂತಹ ಬುದ್ಧಿ ಇದು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಸತೀದೇವಿಯ ಜೊತೆಗೆ ಬಂದಂತಹ ಶಿವನ ಗಣಗಳು ಸಿಟ್ಟುಗೊಂಡು
ದಕ್ಷ ಮತ್ತು ಅವನ ಕಡೆಯವರ ಮೇಲೆ ಆಕ್ರಮಣ ಮಾಡ್ತಾರೆ. ಅವರನ್ನೆಲ್ಲ ಸೋಲಿಸಿ ಬಡಿದು ಓಡಿಸ್ತಾರೆ ಈ ದಕ್ಷನ ಕಡೆಯವರು. ಎಲ್ಲ ಓಡಿ ಕೈಲಾಸ ಪರ್ವತವನ್ನು ಸೇರಿದರು. ಈ ವಿಚಾರ ಶಿವನಿಗೆ ಹೇಗೂ ಗೊತ್ತಿದೆ. ಆದರೂ ಕೂಡ ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಬರ್ತಾರೆ ಕೈಲಾಸಕ್ಕೆ. ಘಟಿಸಿದಂತಹ ಈ ಸತೀದೇವಿಯ ದೇಹೋತ್ಸರ್ಗ, ದೇಹವನ್ನು ತಾನೇ ದಗ್ಧವಾಗಿಸಿಕೊಂಡ್ಳು ಹೇಳುವ ವಿಷಯವನ್ನು ಶಿವನಿಗೆ ನಾರದ ಬಂದು ಹೇಳಿದೆ. ಆವಾಗ ಸಮಗ್ರ ಲೋಕಾಲೋಕಗಳೇ ಸುಟ್ಟು ಭಸ್ಮವಾಗುವ ರೀತಿಯಲ್ಲಿ ಭಯಂಕರವಾದಂತಹ ಕ್ರೋಧವನ್ನು ಎಳೆದುಕೊಳ್ತಾನೆ ಕೈಲಾಸವಾಸಿಯಾದ ಶಿವ. ಎಳೆದು ವಿಪರೀತವಾದ ಕ್ರೋಧದಲ್ಲಿ ತನ್ನ ಜಡೆಯಿಂದ ಒಂದು ಕೂದಲನ್ನು ನೆಲಕ್ಕೆ ಎಸಿತಾನೆ. ಆ ಕಾಲಕ್ಕೆ ಎಸೆದಲ್ಲಿಗೆ ಅಲ್ಲಿಂದ ಒಂದು ಭಯಂಕರವಾದ ಶರೀರ ಉತ್ಪತ್ತಿಯಾಗ್ತದೆ. ತತೋತಿಕಾಯಸ್ತನುವಾ ಸ್ಪೃಶನ್ ದಿವಂ, ದ್ಯುಲೋಕಕ್ಕೆ ಬೆಳೆದು ನಿಂತಿದೆ ಆ ಶರೀರ. ಸಹಸ್ರ ಬಾಹು, 1000 ಕೈಗಳು. ತ್ರಿಸೂರ್ಯ ದೃಕ್, ಅವನ ದೃಷ್ಟಿ ಹೇಗಿತ್ತು ಅಂತಂದರೆ 3 ಸೂರ್ಯರು ಒಟ್ಟಿಗೆ ಏಕಕಾಲದಲ್ಲಿ ಬಂದಾಗ ಎಷ್ಟು ಪ್ರಕಾಶವನ್ನು ಕೊಡ್ತಾರೆಯೋ ಆ ರೀತಿಯ ಪ್ರಕಾಶ ಅವನ ಕಣ್ಣುಗಳಿಂದ ಕಾಣ್ತಾ ಇತ್ತು. ಕರಾಲ ದಂಷ್ಟ್ರಃ, ವಿಕರಾಳವಾದಂತಹ ಹಲ್ಲು. ಜ್ವಲದಗ್ನಿ ಮೂರ್ಧಜ, ಅವನ ತಲೆಯ ಕೂದಲು ಅಗ್ನಿಯನ್ನು ಸೂರಿಸ್ತಾ ಇದೆ. ಕಪಾಲ ಮಾಲಿ, ತನ್ನ ಕೊರಳಲ್ಲಿ ಕಪಾಲೆಯನ್ನು ಧರಿಸಿಕೊಂಡು ಬೇರೆ ಬೇರೆ ಆಯುಧಗಳನ್ನು ಧರಿಸಿಕೊಂಡು ಬಂದು ಶಿವನ ಎದುರು ನಿಂತಿದ್ದಾನೆ. ಏನು ಮಾಡಬೇಕು ಅಪ್ಪಯ್ಯ? ಕಿಂಕರೋಮೀತಿ ಗೃಣಂತಮಾಹ, 2 ಕೈಗಳನ್ನು ಸೇರಿಸಿಕೊಂಡು ಶಿವನಲ್ಲಿ ಕೇಳ್ತಾ ಇದ್ದಾನೆ ಏನು ಮಾಡಬೇಕು ಅಂತ. ಆವಾಗ ಶಿವ ಹೇಳ್ತಾ ಇದ್ದಾನೆ, ದಕ್ಷಂ ಸಯಜ್ಞಂಜಹಿ ಮದ್ಭಟಾನಾಂತಮಗ್ರಣೀ ರುದ್ರಭಟಾಂಶಕೋಮೆ. ಮಗನೇ, ದಕ್ಷನನ್ನು ಯಜ್ಞ ಸಹಿತವಾಗಿ ಅಲ್ಲಿದ್ದವರನ್ನು ಎಲ್ಲರನ್ನೂ ಕೂಡ ಕೊಂದು ಬಾ. ನೀನು ಹೋಗು, ನನ್ನ ಗಣಗಳಲ್ಲಿ ನೀನು ಅಗ್ರಣಿಯಾಗ್ತಿ. ನೀನು ವೀರಭದ್ರನೆಂಬ ಹೆಸರಿನಿಂದ ಲೋಕದಲ್ಲಿ ಪ್ರಖ್ಯಾತನಾಗಿ ನನ್ನ ಗಣಗಳಿಗೆ ಅಧಿಪತಿಯಾಗುತ್ತಿ. ಹೋಗು, ದಕ್ಷನನ್ನು ಕೊಲ್ಲು. ಆಜ್ಞೆ ಬಂದದ್ದೇ ತಡ. ಒಟ್ಟಿಗೆ ಎಲ್ಲ ಸೇರಿದರು. ಅವರು ಇವರು ಅವನ ಗಣಗಳೆಲ್ಲ ಸೇರಿ ಓಡಿದರು. ಓಡಿ ಯಜ್ಞ ನಡೀತಾ ಇದೆ. ಇದ್ದಕ್ಕಿದ್ದಾಗೆ ಧೂಳು ಆವರಿಸಿತು. ಯಾರು ಯಾರಿಗೂ ಕಾಣದ ರೀತಿಯಲ್ಲಿ ಧೂಳು. ಏನಾಯಿತು ಇದು, ಏನಾಯಿತು ಅಂತ ಆಲೋಚನೆ ಮಾಡ್ತಾ ಇರುವಾಗ ಪ್ರವೇಶ ಮಾಡಿದರು. ಅಲ್ಲಿದ್ದ ಹೆಂಗಸರಿಗೆಲ್ಲ ಹೆದರಿಕಾಯಿತು. ಪ್ರವೇಶ ಮಾಡಿದ್ದು ಕೇಚಿತ್ ಬಭಂಜು ಪ್ರಾಗ್ವಂಶಂ. ಆ ಯಜ್ಞಶಾಲೆಯ ಒಳಗಡೆ ಪ್ರವೇಶ ಮಾಡಿದಂತಹ ಈ ಗಣಗಳು ಎಲ್ಲ ಒಬ್ಬೊಬ್ಬರು ಒಂದೊಂದನ್ನು ಬಡಿದು ನಾಶ ಮಾಡಿ ನೂಕಿ ಹಾಕಿದರು. ರುರುಜುಹು ಯಜ್ಞಪಾತ್ರಾಣಿ, ಎಲ್ಲ ಅಲ್ಲಿ ಇಡೀ ನಾಶ ಮಾಡಿದರು. ಕೆಲವರು ಅಬಾಧಂತ ಮುನೀನನ್ಯೇ, ಕೆಲವರು ಅಲ್ಲಿದ್ದಂತಹ ಯಾರು ಪುರೋಹಿತರು ಎಲ್ಲರಿಗೂ ಪೀಡೆಗೊಳ್ಳಲಿಕ್ಕೆ ಶುರು ಮಾಡಿದರು. ಶಿವನ ಗಣ ಹೊರಟ್ರೆ ಹಾಗೆ. ಮತ್ತೆ ಏಕೆ ಪತ್ನೀರ ದರ್ಜೆಯನ್ನು ಅಲ್ಲಿದ್ದಂತಹ ಯಾವ ಹೆಂಗಸರು ಅವರನ್ನೆಲ್ಲ ಬೈಲಿಕ್ಕೆ ಶುರು ಮಾಡಿದ್ರು ಈ ಶಿವಗಣಗಳು ಹೋಗಿ. ಇನ್ನು ಕೆಲವರು ದೇವತೆಗಳನ್ನು ಓಡಿ ದೇವತೆಗಳು ಇವರನ್ನು ಕಂಡ ಕೂಡಲೇ ಓಡುವುದಕ್ಕೆ ಶುರು ಮಾಡಿದರು. ಹಿಡ್ಕೊಂಡ್ರು ಜುಟ್ಟು. ಪ್ರಧಾನ ಪುರೋಹಿತ, ದಕ್ಷನ ಕುಲಪುರೋಹಿತ, ಅವನನ್ನು ಹೋಗಿ ಕಟ್ಟಿ ಹಾಕಿದರು. ಮಣಿಮಂತ ಹೇಳುವಂತಹ ಶಿವನ ಗಣದ ಒಬ್ಬ ಸದಸ್ಯ ಈ ಭೃಗುವನ್ನು ಕಟ್ಟಿದ. ದಕ್ಷನನ್ನು ವೀರಭದ್ರ ಕಟ್ಟಿ ಹಾಕಿದ. ಹಾಗೆ ಅಲ್ಲಿದ್ದನ್ನು ಒಬ್ಬೊಬ್ಬರನ್ನು ಒಬ್ಬರು ಕಟ್ಟಿ ಹಾಕಿದ್ರು. ಎಲ್ಲ ಕಲ್ಲು ಬಿಸಾಡೋದು ನೋಡಬೇಕಿತ್ತು ಈ ಶಿವನ ಗಣಗಳು. ಶಿವನ ಗಣಕ್ಕೆ ಕೋಪ ಬಂದರೆ ಹಾಗೆ, ಮತ್ತೆ ಕಲ್ಲು ಮುಳ್ಳು ಅಂತಿಲ್ಲ, ಒಟ್ಟು ಕೈಗೆ ಸಿಕ್ಕಿದ್ದಲ್ಲಿ ಬಡಿಯುವುದೇ. ಎಲ್ಲ ಇಡೀ ದೊಡ್ಡ ರಾದ್ಧಾಂತವನ್ನೇ ಮಾಡಿದರು. ಏನೇನು ಮಾಡಿದರು ಅಂತ ವಿವರಿಸ್ತಾರೆ. ಅಂತೂ ಎಲ್ಲವನ್ನು ಅಲ್ಲಿ ಹತಗೊಳಿಸಿ ದಕ್ಷನನ್ನು ಕೊಲ್ಲಬೇಕು ಅಂತ ಅಪ್ಪ ಆಜ್ಞೆ ಮಾಡಿದ್ದಾನೆ. ಹೇಗೆ? ಅವನ ಎದೆ ಮೇಲೆ ಈ ವೀರಭದ್ರ ಹಾರಿ ಅವನ ತಲೆಯನ್ನು ತುಂಡು ಮಾಡ್ತಾನೆ. ತುಂಡಾದರೂ ಇವ ಸಾಯುವುದಿಲ್ಲ ಅಲ್ಲ, ಈ ದಕ್ಷ ಗ್ರಾಚಾರಕ್ಕೆ ಸಾಯುವುದಿಲ್ಲ ಶಿವ. ದಕ್ಷ ಛಿಂದನ್ನಪಿ ತದುದ್ಧರ್ಥಂ ನಾಶಕ್ನೋತ್ರೆಂಬಕಸ್ತದ. ಇನ್ನೆಂತ ಮಾಡೋದು, ಇನ್ನೆಂತ ಆಲೋಚನೆ ಮಾಡ್ತಾನೆ. ನೆನಪಾಗ್ತದೆ ಅವನಿಗೆ. ಈ ಯಜ್ಞದಲ್ಲಿ, ಈಗೆಲ್ಲ ಇಲ್ಲ ಅದು, ಯಜ್ಞದಲ್ಲಿ ಪಶುವನ್ನು
ಕೊರಳನ್ನು ಹಿಸುಕಿ ಯಜ್ಞಕ್ಕೆ ಆಹುತಿ ಕೊಡುವ ಕ್ರಮ ಉಂಟು. ಈಗ ಕೊರಳನ್ನು ಹಿಸುಕಿ ಯಜ್ಞಕ್ಕೆ ಆಹುತಿ ಅಲ್ಲ, ಬೇರೆ ಅಲ್ಲ, ನಿಮ್ಮದಲ್ಲಿ ಉಂಟಲ್ಲ ಅದು. ಇರಲಿ, ಅದು ಅವನಿಗೆ ನೆನಪಾಯಿತು. ಕೂಡಲೇ ಇದ್ದಕ್ಕಿದ್ದಾಗಿ ವೀರಭದ್ರ ದಕ್ಷನ ಕೊರಳನ್ನು ಹಿಸುಕಿಯಲ್ಲಿ ತುಳಿದು ಹೋಮಕ್ಕೆ ಹಾಕಿದ, ಸ್ವಾಹ ಅಂತ. ಅಷ್ಟು ಮಾಡಿ ಇಡೀ ಯಜ್ಞಶಾಲೆಗೆ ಈ ಶಿವಗಣಗಳು ಬೆಂಕಿ ಕೊಟ್ಟರು. ಬೆಂಕಿ ಕೊಟ್ಟು ಅಲ್ಲಿಂದ ತೆರಳಿದರು ಕೈಲಾಸಕ್ಕೆ. ಇಡೀ ದೇವತೆಗಳೆಲ್ಲ ಸೋತರು. ಇನ್ನೇನು ಮಾಡೋದು? ಯಜ್ಞ ಮಧ್ಯದಲ್ಲಿ ತುಂಡಾಗಿದೆ, ವಿಚ್ಛಿತ್ತಿಯಾಗಿದೆ. ಇನ್ನಿದಕ್ಕೆ ಶಿವನನ್ನು ಪ್ರಸನ್ನಗೊಳಿಸುವುದೊಂದೇ ದಾರಿ ಅಂತ ನಿಶ್ಚಯಿಸಿ ಅಲ್ಲಿಂದ ನೇರವಾಗಿ ಕೈಲಾಸ ಪರ್ವತಕ್ಕೆ ಹೋದರು. ಬ್ರಹ್ಮನನ್ನು ಎದುರುಗೊಂಡು ಮುಂದಿರಿಸಿಕೊಂಡು ಹೋಗಿ ಶಿವನನ್ನು ಪ್ರಸನ್ನಗೊಳಿಸಿದರು. ಅವ ಏನೂ ಗೊತ್ತಿಲ್ಲದವರಾಗಿ ಧ್ಯಾನಸ್ಥನಾಗಿ ಸಮಾಧಿಗೆ ಹೋಗಿದ್ದಾನೆ ಶಿವ. ಅವನಿಗೆ ಒಂದು ಕ್ಷಣ ಬಂದದ್ದು ಸಿಟ್ಟು. ಆ ಒಂದು ಕ್ಷಣ ಸಿಟ್ಟಿಗೆ ಎಲ್ಲ ಲೋಕಗಳು ಸುಟ್ಟು ಹೋಗ್ತವೆ. ಅಂತಹ ಸಿಟ್ಟದು ಶಿವನ ಸಿಟ್ಟು ಅಂತಂದರೆ. ಹಾಗಾಗಿ ಶಿವನ ದೇವಸ್ಥಾನಗಳಲ್ಲಿ ನಾವು ಭಾರೀ ಜಾಗ್ರತೆ ಬೇಕು ಅಂತ. ಅವನಿಗೆ ಸಿಟ್ಟು ಬರುವುದು ಕಮ್ಮಿ, ಬಂದರೆ ಒಂದು ಕ್ಷಣ ಬರುವುದು, ಅಷ್ಟೊತ್ತಿಗೆ ಎಲ್ಲವೂ ಆಗಿ ಆಗ್ತದೆ. ಶಿವನ ದೇವಸ್ಥಾನದಿಂದ ಯಾವ ಸೊತ್ತನ್ನು ಕೂಡ ನಾವು ತರಬಾರದು ಅಂತ ಹೇಳೋದು ಅದಕ್ಕೆ. ಅಲ್ಲಿಂದ ಒಂದು ಸಣ್ಣ ಕಲ್ಲನ್ನು ಕೂಡ ತರುವಾಗಿಲ್ಲ. ಅದಷ್ಟು ಪ್ರಖರವಾದದ್ದು. ಇಲ್ಲಿ ಹೋದರೂ ಸಮಾಧಾನ ಮಾಡಿದರು. ಸಮಾಧಾನ ಮಾಡಿ ಕರ್ಕೊಂಡು ಬಂದರು. ಇದರಲ್ಲಿ ಈ ಮಹಾ ವಿಷ್ಣು, ವೈಕುಂಠಲೋಕದ ಅಧಿಪತಿಯಾದ ವಿಷ್ಣು ಬುದ್ಧಿವಂತಿಕೆ ಮಾಡಿದ್ದ. ಅವ ಈ ಗಲಾಟೆಗೆ ಬರಲೇ ಇಲ್ಲ. ಅಲ್ಲಿಂದಲೇ ಇಲ್ಲ ನಾವು. ಇದು ಹೀಗಾಗ್ತದೆ ಅಂತ ಅವನಿಗೆ ಗೊತ್ತಿತ್ತು. ಅಲ್ಲಿಂದ ಎಲ್ಲರೂ ಕೂಡ ಶಿವನನ್ನು ಕರ್ಕೊಂಡು ಯಜ್ಞಶಾಲೆಗೆ ಬಂದರು. ಯಜ್ಞಶಾಲೆಗೆ ಬಂದು ಇನ್ನೀಗ ಯಜ್ಞ ಸಮಾಪ್ತಿಯಾಗಬೇಕಲ್ವ, ಏನು ಮಾಡೋದು? ತಲೆ ಹೋಗಿದೆ ದಕ್ಷಂದು, ಶರೀರ ಮಾತ್ರ ಉಂಟು, ತಲೆ ಹೋಮದಲ್ಲಿ ಉಂಟು. ಇನ್ನೀಗ ಉಪಾಯ ಅಂಥದ್ದು ಆಡಿನ ತಲೆಯನ್ನು ಸಿಕ್ಕಿಸುವುದು. ಮೊದಲೇ ಶಾಪ ಕೊಟ್ಟಿದ್ದಲ್ಲ ನಂದೀಶ್ವರ, ಆಡಿನ ತಲೆ. ಸರಿ, ಆಡಿನ ತಲೆಯನ್ನು ಸಿಕ್ಕಿಸಿದರು. ಸಿಕ್ಕಿಸಿ ಜೀವ ಕೊಟ್ಟರು. ಕಲಿಯುಗದಲ್ಲಿ ಆ ಕ್ರಮ ಇಲ್ಲ. ಅಶ್ವಾಲಂಭಂ ಗವಾಲಂಭಂ. ಈ ಅಶ್ವಾಲಂಭ ಕುದುರೆಯ ತಲೆ ಕಡಿಯುವುದು, ಗೋವಿನ ತಲೆ ಕಡಿಯುವುದು, ಮಾಂಸದಿಂದ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವುದು, ದೇವರಾಚ್ಯ ಸುತೋತ್ಪತ್ತಿ, ಮೈದುನನಿಂದ ಮಕ್ಕಳನ್ನು ಪಡೆಯುವುದು. ಇದು 3 ಕಲಿಯುಗದಲ್ಲಿ ನಿಷೇಧ. ಕಲವು ಪಂಚ ವಿವರ್ಜಯೇತ್. ಕುದುರೆಯ ತಲೆ ಕಡಿಯುವಾಗಿಲ್ಲ, ಅಂದರೆ ಪ್ರಾಣಿ ಹಿಂಸೆ ಮಾಡುವಾಗಿಲ್ಲ. ಗೋವಿನ ತಲೆ ಕಡಿಯುವ ಹಾಗಿಲ್ಲ. ಯಾವುದೇ ಒಂದು ಯಜ್ಞದ ಹೆಸರು ಹೇಳಿ ಗೋವಿನ ತಲೆ ಕಡಿಯುವಾಗಿಲ್ಲ. ಯಾವ ಕಾರಣಕ್ಕೂ ಗೋವಿನ ತಲೆ ಕಡಿಯುವಾಗಿಲ್ಲ ಅಷ್ಟೇ. ಯಜ್ಞ ಅಂತ ಇಲ್ಲ, ಯಾವುದಕ್ಕೂ ಗೋವಿಗೆ ಉಪದ್ರ ಕೊಡುವಾಗಿಲ್ಲ. ಫಲಪೈತೃಕಂ. ಫಲಪೈತೃಕ ಅಂತಂದರೆ ಮಾಂಸದಲ್ಲಿ ಶ್ರಾದ್ದ ಮಾಡೋದು. ಮೊದಲಿತ್ತದು, ಅದು ಯುಗಾಂತರದ ವಿಷಯ. ಫಲಪೈತೃಕ ಇಲ್ಲ. ದೇವರಾಚ್ಯ ಸುತೋತ್ಪತ್ತಿ, ಮೈದುನನಿಂದ ಮಕ್ಕಳನ್ನು ಪಡೆಯುವುದು. ಅದು ಒಂದು ಕಾಲ ಇತ್ತು. ಅದು ತಪಸ್ಸದು, ಅದೆಲ್ಲ ದಿವ್ಯ ಪುರುಷರದು. ಅದರ ಬಗ್ಗೆ ನಾವು ಪ್ರಶ್ನೆ ಮಾಡುವ ಹಾಗೂ ಇಲ್ಲ. ನಮಗೆ ಆ ದೋಷವನ್ನು ಪರಿಮಾರ್ಜನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಹಾಗಾಗಿ ಅದು ಅಷ್ಟು ಇಲ್ಲ ಕಲಿಯುಗದಲ್ಲಿ. ಬ್ಯಾನ್ ಆಗಿದೆ ಅದು. ಇಲ್ಲಿ ಇವರು ಹೋಗಿ ದಕ್ಷನಿಗೆ ಆಡಿನ ಮುಖವನ್ನು ಹೊಂದಿಸಿ ಯಜ್ಞವನ್ನು ಪರಿಸಮಾಪ್ತಿಗೊಳಿಸ್ತಾರೆ. ಅಷ್ಟೊತ್ತಿಗೆ ಇವನಿಗೆ ಪಶ್ಚಾತ್ತಾಪವಾಗಿ ಅರ್ಥ ಆಯಿತು, ಯಾರು ಶಿವ ಯಾರು ವಿಷ್ಣು, ಇಬ್ಬರೂ ಕೂಡ ಒಂದೇ ಹೇಳುವ ಭಾವ ಬಂತು. ಮಹಾವಿಷ್ಣು ಹೇಳ್ತಾನೆ, ನೋಡಪ್ಪ ದಕ್ಷ, ನಮ್ಮಲ್ಲಿ ದ್ವೇಷ ಇಲ್ಲ. ಅಹಂ ಬ್ರಹ್ಮಾಚ ಶರ್ವಶ್ಚ ಜಗತಃ ಕಾರಣಂ ಪರಂ. ನಾವೆಲ್ಲ ಒಂದೇ, ಇವರಲ್ಲೆಲ್ಲ ನಾ ಸೇರಿದ್ದೇನೆ. ಆತ್ಮಮಾಯಾಂ, ಇದೆಲ್ಲ ಆತ್ಮಮಾಯ, ನನ್ನದೇ ಮಾಯ ಇದು. ಆದ ಕಾರಣ ತ್ರಯಾಣಾಂ ಏಕಭಾವಾನಾಂ, ನೀವೆಲ್ಲಿಯಾದರೂ ಬ್ರಹ್ಮ ವಿಷ್ಣು ಮಹೇಶ್ವರರು, ನಾನು ಬ್ರಹ್ಮನನ್ನು ಮಾತ್ರ ಪೂಜೆ ಮಾಡೋದು, ನಾನು ವಿಷ್ಣುವನ್ನು ಮಾತ್ರ ಪೂಜೆ ಮಾಡೋದು, ನಾನು ಶಿವನನ್ನು ಮಾತ್ರ ಪೂಜೆ ಮಾಡೋದು. ಕೆಲವರು ಶಿವನ ದೇವಸ್ಥಾನದಲ್ಲಿ ವಿಷ್ಣುವನ್ನು ಪೂಜೆ ಮಾಡುವವರು ಇರ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಸಾಲಿಗ್ರಾಮ ಇರ್ತದೆ ಶಿವನ ಲಿಂಗದ ಎದುರು. ದೊಡ್ಡ ಅಪಾಯಕಾರಿ ಅದು. ಎರಡನ್ನು ಸಮಭಾವದಲ್ಲಿ ನೋಡಬೇಕು. ಶಿವನ ದೇವಸ್ಥಾನದಲ್ಲಿ ಶಿವನನ್ನೇ ಪೂಜೆ ಮಾಡೋದು, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಾಲಿಗ್ರಾಮವನ್ನು ಪೂಜೆ ಮಾಡುವಾಗಿಲ್ಲ.
ನಾನು ಸುಬ್ರಹ್ಮಣ್ಯ ಪರ ಅಲ್ಲ, ನಾನು ವೈಷ್ಣವ ಅಂತ ಹೇಳಿಕೊಂಡು ಅಲ್ಲಿ ಸಾಲಿಗ್ರಾಮವನ್ನಿಟ್ಟು ಅಭಿಷೇಕ ಮಾಡಲಿಕ್ಕಿಲ್ಲ, ಅಲ್ಲಿ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಬೇಕು. ಹಾಗೆಲ್ಲೇ ಆದರೂ ಆಯಿತು ಅಂತ ಆದರೆ ಮತ್ತೆ ಪುನಃ ಆ ಸಾಲಿಗ್ರಾಮವನ್ನು ಜಲವಿಸರ್ಜನೆ ಮಾಡಿ ಸುಬ್ರಹ್ಮಣ್ಯನಿಗೆ ಬ್ರಹ್ಮಕಲಶ ಮಾಡಬೇಕು. ಪ್ರವೀಣರೇ, ಸಾಲಿಗ್ರಾಮವನ್ನು ಜಲವಿಸರ್ಜನೆ ಅಂದರೆ ಅವ ಮನೆಗೆ ತಕೊಂಡು ಹೋಗಬೇಕು, ಆ ಪೂಜೆ ಅಭಿಷೇಕ ಮಾಡಿದವನು. ನೋಡಿ, ಸ್ಪಷ್ಟ ಉಂಟು. ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸ ಶಾಂತಿಮಧಿಗಚ್ಚತಿ. ಈ ಮೂವರಲ್ಲಿಯೂ ಕೂಡ ಭೇದ ಭಾವ ಕಾಣುವ ಹಾಗಿಲ್ಲ. ಹಾಗೆಂತ ಅಲ್ಲಲ್ಲಿ ಆಯಾಯ ಪೂಜೆಗಳನ್ನು ಮಾಡಬೇಕು. ಸುಬ್ರಹ್ಮಣ್ಯನ ಪೂಜೆ ಮಾಡುವಾಗ ಶಿವನನ್ನು ದ್ವೇಷ ಮಾಡುವಾಗಿಲ್ಲ, ವಿಷ್ಣುವನ್ನು ದ್ವೇಷ ಮಾಡುವ ಹಾಗಿಲ್ಲ. ಶಿವನನ್ನು ಪೂಜೆ ಮಾಡುವಾಗ ವಿಷ್ಣುವನ್ನು ದ್ವೇಷ ಮಾಡುವಾಗಿಲ್ಲ, ಸುಬ್ರಹ್ಮಣ್ಯನನ್ನು ದ್ವೇಷ ಮಾಡುವಾಗಿಲ್ಲ. ಅಲ್ಲಲ್ಲಿ ಆಯಾಯ ದೇವತಾ ಪೂಜೆಗಳನ್ನು ಮಾಡಲೇಬೇಕು. ಹಾಗೆಂತ ಎಲ್ಲರೂ ಒಂದೇ. ತ್ರಯಾಣಾಮೇಕ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ. ಇವರಲ್ಲಿ ಭೇದ ಭಾವವನ್ನು ಕಾಣದೆ ಏಕ ಸಮಾನ ಭಾವದಿಂದ ಕಾಣುವವರು ನೆಮ್ಮದಿಯಿಂದ ಜೀವನ ಮಾಡ್ತಾರಂತೆ. ಸಶಾಂತಿ ಮಧಿಗಚ್ಚತಿ. ಹಾಗಾಗಿ ನೀನಿನ್ನು ಭೇದ ಭಾವ ಮಾಡಬೇಡ ಅಂತ ಹೇಳಿ ಯಜ್ಞ ಸಮಾಪ್ತಿಯಾಗ್ತದೆ. ಮುಂದೆ ಎಲ್ಲವೂ ಕೂಡ ಸುಸಂಪನ್ನವಾಗಿ ಯಜ್ಞದ ಪೂರ್ಣಾಹುತಿಯಾಗಿ ಎಲ್ಲರೂ ಕೂಡ ಮಹಾವಿಷ್ಣುವಿನಿಂದ ಅನುಗ್ರಹೀತರಾಗಿ ಅವರವರ ಸ್ಥಾನಕ್ಕೆ ತೆರಳುತ್ತಾರೆ. ಇದು ದಕ್ಷಯಜ್ಞದ ಪ್ರಧಾನ ಕಥಾನಕ. ನಡುವಿನಲ್ಲಿ ಒಂದು ಸಣ್ಣ ಕೀರ್ತನೆ ಯಾರಾದರೂ ಒಂದು ಮಾಡಬೇಕು. ಒಂದು ಸಣ್ಣ 5 ನಿಮಿಷದ ವಿರಾಮ. ಮುಂದಿನ ಕಥಾನಕ ಧ್ರುವ ಚರಿತ್ರೆ, ನಮಗೆ ಅತ್ಯಂತ ಹತ್ತಿರವಾದಂತಹ ಚರಿತ್ರೆ. ಅದನ್ನು ಹೇಳುವುದಕ್ಕೆ ಒಂದಷ್ಟು ಚೈತನ್ಯವನ್ನು ನನಗೆ ನೀವು ಕೊಡಬೇಕು ಕೀರ್ತನೆಯ ಮೂಲಕ. ಮುದದಿ ಮುಕುಂದ ಸದನಕ ಬಂದ, ಮುದದಿ ಮುಕುಂದ ಸದನಕ ಬಂದ, ಸದಿಯ ಬೆಣ್ಣೆ ಮೀಸಲು ತಿಂದ, ನಿನ್ನ ಕಂದ ಆನಂದ. ಗೋಪಿ ಕೇಳಿನ್ನ ಮಗ ಚಾರ, ಇವ ಚೋರ ಸುಕುಮಾರ. ಗೋಪಿ ಕೇಳಿನ್ನ ಮಗ ಚಾರ, ಇವ ಚೋರ ಸುಕುಮಾರ. ಗೋಪಿ ಕೇಳಿನ್ನ ಮಗ ಚಾರ. ಮುದದಿ ಮುಕುಂದ ಸದನಕ ಬಂದ, ಮುದದಿ ಮುಕುಂದ ಸದನಕ ಬಂದ, ದದಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಗೋಪಿ ಕೇಳಿನ್ನ ಮಗ ಚಾರ, ಇವ ಚೋರ ಸುಕುಮಾರ. ಗೋಪಿ ಕೇಳಿನ್ನ ಮಗ ಚಾರ. ಮಾರನ ಪಿತತ ಮನೆಯೊಳು ಪೊಕ್ಕು, ಮಾರನ ಪಿತತ ಮನೆಯೊಳು ಪೊಕ್ಕು, ಹಿಡಿಯ ಹೋದರೆ ಕೈಗೆ ಸಿಕ್ಕ, ನೋಡಿ ನಕ್ಕ ಭಾರಿ ಟಕ್ಕ. ಗೋಪಿ ಕೇಳಿನ್ನ ಮಗ ಚಾರ, ಇವ ಚೋರ ಸುಕುಮಾರ. ಗೋಪಿ ಕೇಳಿನ್ನ ಮಗ ಚಾರ. ಹರೆಯದ ಪೋರಿ ಜಗದ ಕಣ್ಗೋರಿ, ಹರೆಯದ ಪೋರಿ ಜಗದ ಕಣ್ಗೋರಿ, ಭರದಿಂದ ಸೀರೆಯ ಸೆಳೆದ, ಕರವ ಪಿಡಿದ ಮಾನ ಕಳೆದ. ಗೋಪಿ ಕೇಳಿನ್ನ ಮಗ ಚಾರ, ಇವ ಚೋರ ಸುಕುಮಾರ. ಗೋಪಿ ಕೇಳಿನ್ನ ಮಗ ಚಾರ. ಬಹಳ ದಿನವಾಯ್ತು ಪೇಳುವುದ್ಯಾಂಗೆ, ಬಹಳ ದಿನವಾಯ್ತು ಪೇಳುವುದ್ಯಾಂಗೆ, ಗೋಪಾಲನ ಮನಸ್ಸೊಮ್ಮೆ ಹಾಂಗೆ, ಒಮ್ಮೆ ಹೀಂಗೆ ಪೇಳುವುದ್ಯಾಂಗೆ. ಗೋಪಿ ಕೇಳಿನ್ನ ಮಗ ಚಾರ, ಇವ ಚೋರ ಸುಕುಮಾರ. ಗೋಪಿ ಕೇಳಿನ್ನ ಮಗ ಚಾರ.
ರಾಧೆಯ ಮನದ ಮೋದ ಮುಕುಂದ, ರಾಧೆಯ ಮನದ ಮೋದ ಮುಕುಂದ, ಶ್ರೀದ ವಿಠ್ಠಲ ನಾಟ ಚಂದ, ನಯನಾನಂದ ಆನಂದ. ಗೋಪಿ ಕೇಳಿನ್ನ ಮಗ ಚಾರ, ಇವ ಚೋರ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಟ್ಟಿತ್ತಗಲದ ಭಕ್ತರ ಮನೆಯಲ್ಲಿ, ಅತ್ತಿತ್ತಗಲ್ಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ತೊಟ್ಟು, ಸಂಖ್ಯೆಯಲ್ಲದ ಭಾಗ್ಯವ ಕೊಟ್ಟು, ಕೈಯಲ್ಲಿ ಬಾರೆ ಕನಕ ಕೈಯಲ್ಲಿ ಬಾರೆ, ಸರೋಜನ ರಮಣದ ವೆಂಕಟ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲು ಅರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪ ಕಾಲು ಅರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕ್ಕರಿಯುಲ್ಲ ಅರಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋತ್ಸುತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋತ್ಸುತೆ. ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋತ್ಸುತೆ. ಜ್ಞಾನದಾತೆ ನಮೋತ್ಸುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು. ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋತ್ಸುತೆ. ಜ್ಞಾನದಾತೆ ನಮೋತ್ಸುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ಮಾತುಗಳಾಡಿಸು,
ವಿದ್ಯೆಯ ಕಲಿಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋತ್ಸುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋತ್ಸುತೆ ಜ್ಞಾನದಾತೆ ನಮೋತ್ಸುತೆ ಶಂಖಚಕ್ರಂ ಕೌಮೋದಕೀಂ ಸರಸಿಜಂ ಕರುಣಾಸಮುದ್ರಂ ರಾಧಾಸಹಾಯಮತಿಸುಂದರಮಂದಹಾಸಂ ವಾತಾಲಯೇಶಮನಿಶಂ ಹೃದಯ ಭಾವಯಾಮಿ. ಸಕಲ ದೇವತಾತ್ಮಕನಾದಂತಹ ಶ್ರೀಕೃಷ್ಣನನ್ನು ಹೃದಯವಾಸಿಯಾಗಿದ್ದಾನೆ ಅನ್ನುವ ಭಾವದಿಂದ ಸದಾ ನಾವು ಧ್ಯಾನಿಸಬೇಕಂತೆ. ಪೀತಾಂಬರವನ್ನು ಧರಿಸಿ, ಕೈಯಲ್ಲಿ ಶಂಖಚಕ್ರವನ್ನು ಧರಿಸಿ, ಗದೆಯನ್ನು ಧರಿಸಿಕೊಂಡು, ಪದ್ಮವನ್ನು ಧರಿಸಿಕೊಂಡು, ಚತುರ್ಭುಜಧಾರಿಯಾಗಿ ಯಾವ ದೇವಕೀ ವಸುದೇವರಿಗೆ ದರ್ಶನವನ್ನು ಕೊಟ್ಟನೋ ಸೆರೆಮನೆಯಲ್ಲಿ, ಅಂತಹ ಕೃಷ್ಣ ರಾಧೆಯ ಜೊತೆಗೆ ಜೀವನವಿಡೀ ಇರುತ್ತಾ ರಾಧೆಗೆ ತನ್ನ ಜೀವನವನ್ನೇ ಸಾರ್ಥಕಗೊಳಿಸುವಂತೆ ಮಾಡಿದಂತಹ ಪರಮಪುರುಷ, ಅಂತಹ ಪರಮಾತ್ಮ ಶ್ರೀಕೃಷ್ಣ ಅವನನ್ನು ಒಲಿಸಿಕೊಳ್ಳುವುದು ಹೇಗೆ? ಅದೇ ದೊಡ್ಡ ಪ್ರಶ್ನೆ. ಆದರೆ ಇತಿಹಾಸವನ್ನು ಗಮನಿಸಿದವಾಗ ಅನೇಕರು ಒಲಿಸಿಕೊಂಡದ್ದನ್ನು ನಾವು ನೋಡ್ತೇವೆ. ಮಹಾಭಾರತದಲ್ಲಿ ಒಬ್ಬ ಧರ್ಮವ್ಯಾಧ ಅಂತ ಒಬ್ಬ ಬರ್ತಾನೆ, ಮಾಂಸ ವಿಕ್ರಯಿ, ಮಾಂಸ ಮಾರಿ ತನ್ನ ಜೀವನವನ್ನು ಸಾಗಿಸುವಂಥವ್ರು. ಅವ ಮಾಂಸ ವಿಕ್ರಯಿ ಅಂತ ಹೇಳಿದ ಮಾತ್ರಕ್ಕೆ ಅವನನ್ನು ನಾವು ಕಡೆಗಣಿಸುವ ಹಾಗಿಲ್ಲ. ಯಾಕೆ ಕೇಳಿದರೆ, ಒಬ್ಬ ಬ್ರಾಹ್ಮಣನಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡಿದ ಪುಣ್ಯಾತ್ಮ. ತನ್ನ ಕರ್ತವ್ಯದಲ್ಲಿ ತಾನು ವಿಮುಖನಾಗದೆ, ಮಾಂಸವಾದರೇನಾಯಿತು, ತನ್ನ ಕರ್ತವ್ಯ ಅದು ಪರಂಪರೆಯಿಂದ ಬಂದದ್ದು. ಆ ಮೂಲಕವಾಗಿ ಕರ್ತವ್ಯ ಪ್ರಜ್ಞೆಯಿಂದ ಇದ್ದುಕೊಂಡು ಕರ್ತವ್ಯವೇ ದೇವರು ಅಂತ ಭಾವಿಸಿ ಅದರಲ್ಲಿ ಕೃಷ್ಣನನ್ನು ಕಾಣುತ್ತಾ ಕೃಷ್ಣನನ್ನು ಅರಿತಂತಹ ಒಬ್ಬ ಪುಣ್ಯಾತ್ಮ. ಹಾಗಾಗಿ ಆಚರಣೆ ಯಾವುದು ಅನ್ನೋದು ಮುಖ್ಯ ಅಲ್ಲ. ತನ್ನ ದೈನಂದಿನ ಆಚರಣೆಯಲ್ಲಿ ಕೃಷ್ಣನಿಗೆ ಜಾಗ ಉಂಟೋ, ಯಾವ ಆಚರಣೆಯನ್ನೂ ಮಾಡಿ ನನ್ನ ಆತ್ಮಹಿತಕ್ಕೆ, ನನ್ನ ಒಳಿತಿಗೆ ಯಾವ ಆಚರಣೆ ಯೋಗ್ಯವೋ ಆ ಆಚರಣೆಯನ್ನು ನಾ ಮಾಡಬೇಕು. ಅಲ್ಲಿ ನಾ ಕೃಷ್ಣನನ್ನು ಕಾಣಬೇಕು. ಹಾಗಾಗಿ ವ್ಯಾಧಸ್ಯಾಚರಣಂ, ಆಚರಣೆ ಮುಖ್ಯ ಅಲ್ಲ. ಮಾಡುವ ಆಚರಣೆಯಲ್ಲಿ, ವ್ಯವಹಾರದಲ್ಲಿ, ಕ್ರಿಯಾಕಲಾಪಗಳಲ್ಲಿ ಕೃಷ್ಣನನ್ನು ಕಾಣಬೇಕು. ಧ್ರುವಸ್ಯ ಚ ವಯಃ, ಭಗವಂತನನ್ನು ಒಲಿಸಿಕೊಳ್ಳುವುದರಲ್ಲಿ ವಯಸ್ಸು ಕಾರಣವೋ? ನಿನ್ನೆ ಬಂತಲ್ಲ, 60 ವರ್ಷ ದಾಟಿದವರಿಗೆ ಮಾತ್ರ ಭಾಗವತ, ಭಗವದ್ಗೀತೆ. ಶುದ್ಧ ಸುಳ್ಳದು. 60 ವರ್ಷ ದಾಟಿದ ಮೇಲೆ ಭಾಗವತ ಅರ್ಥ ಆಗಬೇಕು, ಭಗವದ್ಗೀತೆ ಅರ್ಥ ಆಗಬೇಕು ಅಂತಾದರೆ 6 ವರ್ಷದಿಂದಲೇ ಶುರು ಮಾಡಬೇಕಲ್ಲ, ಆವಾಗ ಅರ್ಥ ಆಗ್ತದೆ. ಹಾಗಾಗಿ ವಯಸ್ಸು ಕಾರಣ ಅಲ್ಲ. ಧ್ರುವ, ಈಗ ನಾವು ಪ್ರಸ್ತುತಪಡಿಸುವಂತಹ ಕಥಾನಕ ಅದೇ ವಿಷಯ. ಪುಟ್ಟ ಬಾಲಕ, 5 ವರ್ಷದವನು, ಅವನಿಗೆ ಕೃಷ್ಣ ಬಂದು ಇಳಿದು ಅನುಗ್ರಹ ಮಾಡಿದಲ್ಲ, ಏನಿತ್ತವನಲ್ಲಿ? ಸಣ್ಣ ವಯಸ್ಸು, ವಿದ್ಯೆ ಇತ್ತ? ಎಂಥ ವಿದ್ಯೆ ಇಲ್ಲ, ಸಣ್ಣ ವಯಸ್ಸಿನಲ್ಲಿ ಎಂಥ ವಿದ್ಯೆ ಇರ್ತದೆ? ಹಾಗೆ ವಿದ್ಯಾ ಗಜೇಂದ್ರಸ್ಯ ಕಾ, ನಾಳೆ ದಿವಸ ಬರ್ತದೆ ಗಜೇಂದ್ರ ಮೋಕ್ಷ. ಬೇಕಾದಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೇನೆ ಅನ್ನುವುದರಿಂದ ಭಗವಂತ ಒಲಿದುಕೊಳ್ತಾನೋ?
ನಿಮ್ಮ ವಿದ್ಯೆಯನ್ನು ನೀವೇ ಇಟ್ಟುಕೊಳ್ಳಿ, ನನಗೆ ವಿದ್ಯೆ ಬೇಡ, ವಿದ್ಯೆಗೆ ನಾವು ಒಲಿಯುವುದಿಲ್ಲ, ನಾವೇ ಭಾಗವತವನ್ನು ಪಾರಾಯಣ ಮಾಡಬೇಕು. ಏನಿಲ್ಲ ಪ್ರವೀಣರೇ, ಏನಿಲ್ಲ. ನಿಮಗೆ ಸಾಧ್ಯ ಉಂಟೋ? ನಿಮ್ಮ ಮನೆಯಲ್ಲಿ ಮಾಡಿ. ನೀವು ಸಾಧ್ಯ ಇಲ್ವೋ? ಹೇಳಿಕೊಡ್ತೇನೆ, ತಯಾರಾಗ್ತೀರಾ? ಹೇಗೆ ನಾಗೇಶರೇ, ತಯಾರಾಗ್ತೀರಾ? ಹೇಳಿಕೊಡ್ತೇನೆ ಭಾಗವತವನ್ನು. ವಿದ್ಯೆ ಪ್ರಧಾನ ಅಲ್ಲ. ನಾ ಕಲ್ತವನು ಅಂತ ಮಾತ್ರಕ್ಕೆ ನಾನು ಇದನ್ನು ಪಾರಾಯಣ, ಇದನ್ನು ನಾನೇ ಮಾಡಬೇಕು ಅಂತೇನಿಲ್ಲ. ಕಷ್ಟ ಉಂಟು, ಗೊತ್ತಾಯ್ತಲ್ಲ ಇವತ್ತು ಎಷ್ಟು ಕಷ್ಟ ಉಂಟು ಅಂತ. ತಲೆ ಬಿಸಿ ಆಗ್ತದೆ. ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಪಾರಾಯಣ ಮಾಡಬೇಕಾಗ್ತದೆ. ಕಣ್ಣಿಗೆ ಅಷ್ಟು. ಸ್ವಲ್ಪ ಓದ್ತಾ ಇರುವಾಗ ಮನಸ್ಸು ಬೇರೆ ಕಡೆ ಹೋಯಿತು ಅಂತಾದರೆ ಬಿದ್ದು ಜಾರಿ ಕೈಕಾಲು ಹುಡಿಯಾಗ್ತದೆ ಈ ಭಾಗವತದಲ್ಲಿ. ಅಷ್ಟು ಕಠಿಣ, ಅಷ್ಟು ಕಠಿಣ. ಹಾಗೆಂತ ಓದಿ ಓದಿ ಅಭ್ಯಾಸ ಆದ ಕಾರಣವೇ ಓದುವುದಷ್ಟೇ ಬಿಟ್ಟರೆ, ಇಷ್ಟು ಕಲ್ತ ಮೇಲೆಯೇ ನಾವು ಇದನ್ನು ಪಾರಾಯಣ ಮಾಡಬೇಕು, ವಿದ್ಯೆ ಇದ್ದರೆ ಮಾತ್ರ ಇದು ಸಾಧ್ಯ, ಕೃಷ್ಣನನ್ನು ಪೂಜೆ ಮಾಡುವುದಕ್ಕೆ ಸಾಧ್ಯ, ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ, ಏನಿಲ್ಲ. ಭಾಗವತ ಗ್ರಂಥ ಯಾರ ಮನೆಯಲ್ಲಿದೆ ಅಲ್ಲಿ ಕೃಷ್ಣ ಇದ್ದಾನೆ ಅಂತ ಅರ್ಥ. ನಿತ್ಯ ಸಾನ್ನಿಧ್ಯ ಇರುವ ಗ್ರಂಥ ಇದು. ನಿಮ್ಮ ಮನೆಯಲ್ಲಿ ನೀವು ಕೃಷ್ಣ ಪೂಜೆಯನ್ನು ಮಾಡಿ, ನಾ ಬರಬೇಕು ಅಂತಿಲ್ಲ. ಭಾಗವತ ಗ್ರಂಥವನ್ನು ಇಡೀ ನಿತ್ಯವೂ ಕೂಡ ಕೃಷ್ಣನಿಗೆ ಅವನೇ, ಅದೇ ಕೃಷ್ಣ, ಭಾಗವತವೇ ಕೃಷ್ಣ ಅಂತ ಹೇಳುವ ವಿಶ್ವಾಸ, ನಂಬಿಕೆ ಬರಲಿ. ಶಾಸ್ತ್ರ ಹೇಳ್ತಾ ಇದೆ ಕೃಷ್ಣನ ವಾಂಗ್ಮಯ ರೂಪ ಅಂತ. ಯಾರ ಮನೆಯಲ್ಲಿ ಈ ಭಾಗವತ ಗ್ರಂಥ ಇದೆ ಅಲ್ಲಿ ಕೃಷ್ಣನ ಸಾನ್ನಿಧ್ಯ ನಿತ್ಯ ಇದೆ, ಅವನಿಗೆ ನಿತ್ಯವೂ ಪೂಜೆ ಮಾಡಿ. ವಿದ್ಯೆ ಪ್ರಧಾನ ಅಲ್ಲ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ. ಕಾಜಾತಿರು ವಿದುರಸ್ಯ, ವಿದುರ ಮಹಾಭಾರತದಲ್ಲಿ ಬರ್ತಾನೆ, ದಾಸೀಪುತ್ರ. ಅವನಿಗೆ ಕೃಷ್ಣ ಒಲಿದ ಅಲ್ಲ. ಇವರೆಲ್ಲ ಗೌಜಿ ಮಾಡಿ ಕೃಷ್ಣ ಬರ್ತಾನೆ ಸಂಧಾನಕ್ಕೆ ಅಂತ ಈ ಕೌರವಾದಿಗಳು ಅವರವರ ಮನೆಯಲ್ಲಿ ಥರಥರದ ಭಕ್ಷ್ಯಭೋಜ್ಯಾದಿಗಳನ್ನು ಮಾಡಿ ಸಿದ್ಧಗೊಳಿಸಿದ್ದೇ ಬಂತು. ಯಾರಲ್ಲಿಗೂ ಹೋಗಲಿಲ್ಲ ಕೃಷ್ಣ. ಈ ಏನೂ ಅಲ್ಲದ, ಏನೂ ಆದ ವಿದುರನ ಮನೆಗೆ ಹೋಗಿ ಒಂದು ಕೊಡ್ತೆ ಹಾಲು ಕುಡಿದದ್ದರಲ್ಲಿ ರಾದ್ಧ ಅಂತ ಆಯಿತು. ಹಾಂ, ದಾಸಿಪುತ್ರ ಅಲ್ಲಿ ಹೇಗೆ ಹೋದಾಗಾದ್ರೆ? ಕೆಳಜಾತಿಯವನಲ್ವ? ಕೆಳಜಾತಿಗೆ ಒಲಿದಿಲ್ವ ಭಗವಂತ? ಇವರು ಅಡುಗೆ ಮಾಡಿ ಮತ್ತೆ ದನಕ್ಕೂ ಕೂಡಲಿಲ್ಲ, ಬಿಸಾಡಿದ್ದೆ ಮತ್ತೆ ಅದನ್ನು. ಕೆಲವರು ಕಟ್ಟಿಕೊಂಡು ಹೋಗಿರಬೇಕು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ವ್ಯವಸ್ಥೆ. ಕೃಷ್ಣನಿಗೆ ಸಪ್ಪೆಯ ಖಾರವ ಯಾರಿಗೊತ್ತು. ಹಾಗಾಗಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ವ್ಯವಸ್ಥೆ. ಯಾರ ಮನೆಗೂ ಹೋಗಲಿಲ್ಲ, ನೇರ ಹೋದದ್ದು ವಿದುರನ ಮನೆಗೆ. ಅಲ್ಲಿ ಹೋಗಿ ಚಂದದಲ್ಲಿ ಸೋದರತ್ತ ಹತ್ರ ಮಾತಾಡಿದ, ಹಾಲು ಕುಡಿದ, ಬಂದ. ಒಲಿದಿಲ್ವಾ ವಿದುರನಿಗೆ? ಅದಕ್ಕಿಂತ ಹೆಚ್ಚೇನು ಬೇಕು? ತನ್ನ ಜೀವನವೇ ಸಾರ್ಥಕವಾಯಿತು ಅಂತ ಅಂದ್ಕೊಂಡ. ಕಾಜಾತಿರು ವಿದುರಸ್ಯ ಯಾದವಪತೆ ರುಗ್ರಸ್ಯ ಕಿಂಪೌರುಷಂ. ರಟ್ಟೆಯಲ್ಲಿ ತ್ರಾಣ ಉಂಟು ಅಂಥವನಿಗೆ ಮಾತ್ರ ಭಗವಂತ ಒಲಿಯುವುದು ಅಂತುಂಟ? ರಾವಣನಿಗೆ ಒಲಿದ್ನ ರಾಮ? ಹೇಳಿದ್ದು ಕೇಳ್ತಿದ್ರೆ ಒಲಿತಿದ್ದ. ಕುಂಭಕರ್ಣನಿಗೆ ಒಲಿದಿಲ್ಲ. ವಾಲಿಗೆ ಕೊನೆಗೆ ಅರ್ಥ ಆಯಿತು, ಒಲಿದ. ಆದರೆ ರಟ್ಟೆಯಲ್ಲಿ ತ್ರಾಣ ಇದೆ ಅಂದ ಮಾತ್ರಕ್ಕೆ ಭಗವಂತ ಒಲಿಬೇಕು ಅಂತ ಏನು ನಿರ್ಣಯ ಇಲ್ಲ. ಕೃಷ್ಣನನ್ನು ಒಲಿಸಿಕೊಳ್ಳುವುದರಲ್ಲಿ ತ್ರಾಣ ಎಷ್ಟು, ಅದು ಮುಖ್ಯ. ಕೃಷ್ಣನನ್ನು ನಿತ್ಯವೂ ಕೂಡ ಧ್ಯಾನ ಮಾಡುವುದರಲ್ಲಿ, ಪೂಜೆ ಮಾಡುವುದರಲ್ಲಿ ತ್ರಾಣ ಉಂಟೋ, ಅದು ಮುಖ್ಯ. ಪ್ರತಿನಿತ್ಯವೂ ಕೂಡ ನಮ್ಮ ಮನೆಗಳಲ್ಲಿ ದೀಪ ಉರಿಸುವುದು, ದೈವಗಳಿಗೆ ದೀಪ ಉರಿಸುವುದು ನಿಯಮಿತವಾದಂತಹ ಸಮಯದಲ್ಲಿ ನಮಗೆ ಮಾಡುವುದಕ್ಕೆ ತ್ರಾಣ ಇದೆಯೋ, ಅದು ಮುಖ್ಯ. ರಟ್ಟೆಯಲ್ಲಿ ತ್ರಾಣ ಇದ್ದ ಮಾತ್ರಕ್ಕೆ ಭಗವಂತ ಒಲಿಯುವುದಿಲ್ಲ, ದೈವಗಳು ಒಲಿಯುವುದಿಲ್ಲ. ದೀಪ ಉರಿಸುವುದಕ್ಕೆ ತ್ರಾಣ ಉಂಟೋ ಸರಿಯಾದ ಸಮಯಕ್ಕೆ? ಇನಿ ಬೊಳ್ಪುಗು ಬೇಕ ಪೋಯರುಂಡು ಅಂಚ ದೀಪ ಇನಿ ನಣ ಬಯ್ಯಾಗ ಗೊತ್ತಾಪನ ಅಲ್ಲೋ ದೇವಪ್ಪಣ್ಣ. ಹಾಗೆ ಕೆಲವರು ಭಾವಿಸಿದರೆ ದೈವಗಳು ಒಲಿಯುವುದಿಲ್ಲ ಅಂದರೆ ಕೃಷ್ಣ ಒಲಿಯುವುದಿಲ್ಲ ಅಂತ. ಎಲ್ಲವೂ ಒಂದೇ ಅಲ್ವಾ? ಇಲ್ಲಿರುವವನು ಒಂದೇ, ಅಲ್ಲಿರುವವರು ಒಂದೇ. ಪೌರುಷ ಪ್ರಮಾಣ ಅಲ್ಲ ದೈವಾನುಗ್ರಹಕ್ಕೆ.
ಉಗ್ರಸೇನನಿಗೆ ಪೌರುಷ ಇತ್ತ? ಇಲ್ಲಲ್ಲ. ಕೃಷ್ಣ ಒಲಿದ ಅಲ್ಲ ಅವನಿಗೆ. ಹೋಗಲಿ ಬಿಡಿ, ಪೌರುಷ ಸರಿ. ಒಂದು ಸುಂದರವಾದಂತಹ ಮುಖ ಮಂಡಲ, ಭಾರೀ ಚಂದದ ರೂಪ. ಆ ರೂಪಕ್ಕೆ ಒಲಿದದ್ದು ಅಂತ ಎಲ್ಲಿಯಾದರೂ ಉಂಟ ಕೃಷ್ಣ? ಇವನ ರೂಪ ಚಂದ ಉಂಟು, ಇವನಿಗೆ ಒಂದು ಎಂತಾದರೂ ಕೊಡಬೇಕು ನಾನು ಗಿಫ್ಟ್ ಅಂತ ಕೃಷ್ಣ ಯಾರಿಗೂ ಹೇಳಲಿಲ್ಲ. ಆ ಕುಬ್ಜೆಗೆ 3 ವಕ್ರ ಶರೀರದಲ್ಲಿ ಬರ್ತದೆ, ನಾಡಿದ್ದು ಹೇಳ್ತೇನೆ. ಆ ಕುಬ್ಜೆ ಕುಳ್ಳಗೆ ಗೂನು ಬೆನ್ನು ಬಗ್ಗಿ ಹೋಗಿದೆ. 3 ವಕ್ರತೆ ಶರೀರದಲ್ಲಿ. ಕೃಷ್ಣ ಬಂದಾಗ ಮಥುರೆಗೆ ಕಂಸನಿಗೆ ಗಂಧಚಂದನಾದಿಗಳನ್ನು ತಳೆದು ಕೊಡುವ ಹೆಣ್ಣು ಅದು. ಕೃಷ್ಣ ಬಂದ ತಕ್ಷಣ ಈ ತಳೆದಂತಹ ಗಂಧಚಂದನಾದಿಗಳನ್ನೆಲ್ಲ ಕೃಷ್ಣನಿಗೆ ಸಮರ್ಪಿಸಿ ಸರ್ವಸಮರ್ಪಣೆ ಭಾವದಿಂದ ಕೈ ಮುಗಿದು ನಿಲ್ತಾಳೆ. ಆ ಹೊತ್ತಿಗಾಗುವಾಗ ಇವಳ ಶರೀರದಲ್ಲಿದ್ದಂತಹ ಕುಬ್ಜತೆಯನ್ನು ನಾನು ನಿವಾರಣೆ ಮಾಡಬೇಕು, ಅನುಗ್ರಹಿಸಬೇಕು, ವಕ್ರತೆಯನ್ನು ನಿವಾರಣೆ ಮಾಡಿ ಇವಳಿಗೊಂದು ಷೋಡಶಿ ರೂಪವನ್ನು ಕೊಡಬೇಕು ಅಂತ ಸಂಕಲ್ಪಿಸಿ ಅನುಗ್ರಹಿಸಿದ. ರೂಪ ಇತ್ತ, ಕುರೂಪಿಣಿ ಅವಳು. ಆದರೆ ವಿಶ್ವರೂಪವನ್ನೇ ಪಡೆದಲ್ಲ ಕೃಷ್ಣ ಸ್ಪರ್ಶದಿಂದ. ರೂಪಕ್ಕೆ ಒಲಿಯುವುದು ಅಂತ ಆಯ್ತಾ? ಇಲ್ಲಲ್ಲ. ಕಿಂತತ್ ಸುಧಾಮ್ನೋ ಧನಂ, ಕೋಟಿಗಟ್ಟಲೆ ಉಂಟು ನನ್ನ ಹತ್ರ, ಬೇಕಾದಷ್ಟು ದುಡ್ಡುಂಟು, ಸಂಪತ್ತುಂಟು, ನನಗೆ ಒಲಿಬೇಕು ಕೃಷ್ಣ ಅಂತ ಭಾವಿಸಿದರೆ ಆ ಎಲ್ಲ ಸಂಪತ್ತು ನಾಳೆ ನೀರಾಗಿ ಹೋದಿತ್ತು. ಸಂಪತ್ತಿಗೆ ಒಲಿಯುವುದಿಲ್ಲ. ಸುಧಾಮನಿಗೆ ಸಂಪತ್ತಿತ್ತ? ಕುಚೇಲ ಸಂಪತ್ತಿಲ್ಲ. ಏನೂ ಇಲ್ಲದವ ಹೋಗಿ ಏನೇನನ್ನೋ ಪಡೆದ ಕೃಷ್ಣಾನುಗ್ರಹದಿಂದ. ನಿರೀಕ್ಷೆ ಕನಸಲ್ಲಿಯೂ ಕೂಡ ಅವ ಗ್ರಹಿಸಲಿಲ್ಲ ಹಾಗೆ ಆಗ್ತದೆ ಅಂತ, ಅರಮನೆ ನಿರ್ಮಾಣ ಆಗ್ತದೆ ಅಂತ. ಗುಡಿಸಲಿದ್ದ ಜಾಗದಲ್ಲಿ ಅರಮನೆ ಬಂತು ಅಂತ. ಆದರೆ ಈ ಅರಸನ ವೈಶಿಷ್ಟ್ಯ ಏನು? ಪೊಡವಿಗೊಡೆಯ, ಜಗನ್ನಿಯಾಮಕ. ಅವ ನಿಮ್ಮ ಸಂಪತ್ತಿಗೆ ಒಲಿಯಲಾರ. ಅವ ಕೊಟ್ಟರೆ ಉಂಟಲ್ವ. ಹಾಗಾಗಿ ಸಂಪತ್ತಿಗೆ ಒಲಿಯಲಾರ. ಹಾಗಾದರೆ ಯಾವುದಕ್ರಿ ಒಲಿಯುವುದು? ಆಚರಣೆಗೆ ಇಲ್ಲ, ವಯಸ್ಸಿಗೆ ಒಲಿಯುವುದಿಲ್ಲ, ರೂಪಕ್ಕೆ ಒಲಿಯುವುದಿಲ್ಲ, ವಿದ್ಯೆಗೆ ಒಲಿಯುವುದಿಲ್ಲ, ಪೌರುಷಕ್ಕೆ ಒಲಿಯುವುದಿಲ್ಲ, ಜಾತಿಗೆ ಒಲಿಯುವುದಿಲ್ಲ, ಸಂಪತ್ತಿಗೆ ಒಲಿಯುವುದಿಲ್ಲ. ಇನ್ಯಾವುದಕ್ಕೆ ಒಲಿಯುವುದು? ಭಕ್ತ್ಯಾ ತುಷ್ಯತಿ ಕೇವಲಂ ನತು ಧನೈಃ. ಭಕ್ತ್ಯಾ ತುಷ್ಯತಿ, ಪರಮ ಭಕ್ತಿಯಿಂದ ಕೃಷ್ಣನನ್ನು ಭಜಿಸಿದರೆ, ತನ್ನನ್ನು ತಾನು ಸಮರ್ಪಣೆ ಮಾಡಿಬಿಟ್ರೆ ಭಗವಂತ ಬಂದು ನಿಮ್ಮ ಹೃದಯದಲ್ಲಿ ಹೆಗಲಿನಲ್ಲಿ ಕೂತ್ಕೊಳ್ತಾನೆ ರೀ. ನತು ಧನೈ. ಯಾಕೆ? ಭಕ್ತಿ ಪ್ರಿಯೋ ಮಾಧವಗ. ಭಕ್ತಿ ಪ್ರಿಯ, ಭಕ್ತಿಗೆ ಒಲಿಯೋನು. ನನ್ನ ಭಕ್ತರು ಯಾವತ್ತೂ ಕೂಡ ಶಾಶ್ವತವಾಗಿರಬೇಕು. ಮಲಗಿ ಪರಮಾದರ ದೀಪಾಡಲು. ಪರಮಾದರ ಬೇಕು, ಕೃಷ್ಣ ಭಕ್ತಿ ಬೇಕು. ಮಲಗಿ ನಾವು ಹಾಡಿದೆವು ಅಂತಾದರೆ ಕುಳಿತು ಕೇಳುವ. ಕುಳಿತು ಕೇಳ್ತಾನೆ ಕೃಷ್ಣ. ನನ್ನನ್ನು ಇವರು ಹೊಗಳ್ತಾ ಇದ್ದಾರೆ, ಕೇಳಬೇಕು ಸ್ವಲ್ಪ ಅಂತ. ಕುಳಿತು ಪಾಡಲು ನಿಂತುಕೊಳ್ತಾನೆ. ನಿಲ್ಲುವ, ನಿಂತರೆ ನಲಿವ. ನಲಿತಾನೆ. ನೀವು ನಿಂತು ಭಜನೆ ಮಾಡ್ತೀರಿ, ಅವ ನಲಿತಾನೆ. ನೀವು ನಲಿದು ಭಜನೆ ಮಾಡ್ತೀರಿ, ಅವ ಒಲಿತಾನೆ. ಒಂದು ಕ್ಷಣವು ಬಿಟ್ಟಗಲಲ್ಲ. ಪರಮ ಕೃಪಾಳು ಕೃಷ್ಣ. ಹಾಗಾಗಿ ನನ್ನ ಭಕ್ತರು ಯಾವ ರೀತಿ ಬೇಕಾದರೂ ಕೂಡ ಹಾಡಲಿ, ಹೊಗಳ್ಳಿ, ಕೀರ್ತನೆ ಮಾಡಲಿ, ನಮ್ಮನ್ನವ ಬಿಟ್ಟಗಲಲಾರ. ಪರಮಪುರುಷ. ಅಂತಹ ಪರಮಪುರುಷ ಅವ ಕೇವಲ ಭಕ್ತಿಗೆ ಮಾತ್ರ ಒಲಿಯುವುದು, ಯಾವುದಕ್ಕೂ ಸ್ಟೇಟಸ್ಸಿಗೆ ಒಲಿಯಲಾರ. ಅದರಲ್ಲಿ ಇವತ್ತು ಧ್ರುವನ ಚರಿತ್ರೆಯನ್ನು ನಾವು ನೋಡ್ತೇವೆ. ಧ್ರುವ ನಾವೆಲ್ಲ ಕೇಳಿ ಬಲ್ಲೆವು.
ಧ್ರುವನ ಚರಿತ್ರೆ ಹೆಚ್ಚಿನವರಿಗೆ ಗೊತ್ತು. ಎಲ್ಲಿಯಾದರೂ ತಪ್ಪಿದ್ರೆ ನೆನಪಿಸಬೇಕು. ಅದೇ ಆ ಸ್ವಯಂಭುವ ಮನು ದಂಪತಿಗಳಿಗೆ 2 ಗಂಡು ಮಕ್ಕಳು ಅಂತ ನಾವು ಹೇಳಿದೆವು ನಿನ್ನೆ. ಯಾರದು? ಒಬ್ಬ ಪ್ರಿಯವ್ರತ, ಇನ್ನೊಬ್ಬ ಉತ್ತಾನಪಾದ. ಮುಂದೆ ಮುಂದೆ ಹೇಳ್ತಾ ಹೋದಾಗೆ ಹಿಂದದನ್ನು ಮರಿಲಿಕ್ಕಿಲ್ಲ. ಉತ್ತಾನಪಾದ. ನಾವು ಕೆಲವು ಹೀಗೆ ಒಂದು ಕ್ರಮ ಎಲ್ಲ ಉಂಟು, ನಿಮ್ಮ ಹತ್ರ ಮಾತಾಡಿಸಿಕೊಂಡು ಹೋಗುವುದು. ಹಾಗಾಗಿ ಮಾತಾಡಬೇಕು, ಒನ್ನವೇ ಆಗಬಾರ್ದು. ಇದು ಅತ್ಲಾಗಿಂದಲೂ ಬಂದರೆ ಒಳ್ಳೆಯದು. ಉತ್ತಾನಪಾದ ಪ್ರಿಯವ್ರತನ ಸುದ್ದಿ ಮುಗೀತು. ಮುಗಿಲಿಲ್ಲ, ಇನ್ನು ಇದು ಮುಗ್ದ ಮೇಲೆ ಮತ್ತೆ ಶುರು ಮಾಡುವ ಇನ್ನೊಂದು ಸಲ. ಉತ್ತಾನಪಾದ ಸ್ವಯಂಭುವ ಮನು ದಂಪತಿಗಳ ಮಗ. ಆ ಉತ್ತಾನಪಾದನಿಗೆ 2 ಜನ ಮಡದಿಯರು. ಯಾರಲ್ಲ? ಸುರುಚಿ, ಸುನೀತಿ ಇಬ್ಬರು. ಚಂದದ ಹೆಸರು ನೋಡಿ. ಇವನ ಹೆಸರು ಭಾರಿ ಚಂದ ಉಂಟು. ಉತ್ತಾನಪಾದ, ಪಾದ ಮೇಲೆ ಅಂತ, ತಲೆ ಕೆಳಗೆ. ಯಾರಾದರೂ ಇದ್ದಾರಾ ಇಲ್ಲಿ ಉತ್ತಾನಪಾದರು? ತಲೆ ಕೆಳಗೆ, ಪಾದ ಮೇಲೆ, ಉತ್ತಾನಪಾದ. ಸಂಗತಿ ಉಂಟು ಇದರಲ್ಲಿ. ಯಾಕೆ ತಲೆ ಕೆಳಗಾದ್ದು ಪಾದ ಮೇಲೆ ಉಂಟು? ಈ ಕಥೆಯಲ್ಲಿ ನಾವು ಕಥೆಯನ್ನಾಗಿಯೂ ಸ್ವೀಕಾರ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ತತ್ವ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. 2 ಜನ ಮಡದಿಯರು, ಸುರುಚಿ ಸುನೀತಿ ಅಂತ. ಸುರುಚಿ ಭಾರೀ ಸಿಹಿ, ನೋಡಲಿಕ್ಕೂ ಎಲ್ಲದಕ್ಕೂ ಸಿಹಿ. ಇನ್ನೊಬ್ಬಳು ಸುನೀತಿ. ಆ ಸುನೀತಿ ಹೊರಗಿನಿಂದ ರಿಜಿಡ್, ಅಂದರೆ ನೋಡುವಾಗ ನಿಮಗೆ ಏನು ಗೊತ್ತಾಗಲಿಕ್ಕಿಲ್ಲ, ಆದರೆ ಸುನೀತಿಯವಳು, ನೀತಿವಂತೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಎಲ್ಲರಿಗೂ ಕೂಡ 2 ಜನ ಹೆಂಡತಿಯರು ಇರ್ತಾರೆ. ನೋಡಿ ನೀವು ಬೇಕಾದರೆ ಎಲ್ಲರಿಗೂ. ಕೈ ಹಿಡಿದದ್ದನ್ನು ಬದಿಗಿಟ್ಟು ಆಲೋಚನೆ ಮಾಡಿ ನೀವು. 2 ಜನ ಮಡದಿಯರು ಇರ್ತಾರೆ, ಸುರುಚಿ ಸುನೀತಿಯರು ಅಂತ. ಹಾಗಾಗಿ ಇಲ್ಲಿ ಜಾಗೃತರಾಗಿದ್ದವರಿಗೆ ತಲೆ ಯಾವತ್ತೂ ಮೇಲೆ ಇರ್ತದೆ. ಜಾಗೃತರಾಗದೆ ಬೇಕಾಬಿಟ್ಟಿ ಇದ್ದವರ ಕಾಲು ಯಾವತ್ತೂ ಕೂಡ ಮೇಲೆ ಇರ್ತದೆ. ಉತ್ತಾನಪಾದನ ಜಾತಿಗೆ ಸೇರಿದವರು ಕೆಲವರಿದ್ದಾರೆ ನಮ್ಮಲ್ಲಿ. ಎಲ್ಲರ ಹಾಗೆ ತಲೆ ಮೇಲೆ ಇರುವವರು ಇದ್ದಾರೆ. ಯಾವಾಗ ಕಾಲು ಮೇಲೆ ಆಗ್ತದೆ ಅಂತ ಕೇಳಿದರೆ, ಯಾರು ಸುರುಚಿಯನ್ನೇ ಹೆಚ್ಚು ಹಚ್ಚಿಕೊಂಡಿರ್ತಾರೆ ಅವರ ಕಾಲು ಯಾವತ್ತೂ ಮೇಲೆ. ಸುನೀತಿಯ ಬಗ್ಗೆ ಗಮನದಲ್ಲಿರುವವರು, ಅವಳ ಬಗ್ಗೆ ಹೆಚ್ಚು ಆದರವನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು ತೋರುವವರು ಯಾವತ್ತೂ ಕೂಡ ತಲೆಯನ್ನು ಮೇಲ್ಮುಖವಾಗಿ ಇಟ್ಕೊಂಡಿರ್ತಾರೆ. ಪ್ರತಿಯೊಬ್ಬ ಮನುಷ್ಯ ಗಳಿಸಬೇಕಾದ್ದು ಯಾವುದು ಅನ್ನುವುದು ಪ್ರಶ್ನೆ. ಉಪನಿಷತ್ತು ಹೇಳುತ್ತದೆ, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತಃ. 2 ಬರ್ತದೆ ಆಯ್ಕೆಗೆ. ಮನುಷ್ಯನಿಗೆ ಆಯ್ಕೆಗೆ 2 ಬರ್ತದೆ. ಒಂದು ಶ್ರೇಯಸ್ಸು, ಇನ್ನೊಂದು ಪ್ರೇಯಸ್ಸು ಅಂತ. ಶ್ರೇಯಸ್ಸು ಅಂತಂದರೆ ಅದನ್ನು ಬರಸೆಳೆದು ಅಪ್ಪಿಕೊಂಡದ್ದರಿಂದ ಅವನಿಗೆ ಆತ್ಮೋನ್ನತಿಯಾಗ್ತದೆ. ಪ್ರೇಯಸ್ಸನ್ನು ಬರಸೆಳೆದು ಅಪ್ಪಿಕೊಂಡದ್ದರಿಂದ ಆತ್ಮಪತನವಾಗ್ತದೆ. ಯಾವಾಗ ಪ್ರೇಯಸ್ಸನ್ನೇ ನಾವು ಬಯಸಿ ಅದರಲ್ಲಿಯೇ ನಾವು ಹೊರಳಾಡ್ತಾ ಇರ್ತೇವೆ, ಅವ ಜೀವನದಲ್ಲಿ ಯಾವತ್ತೂ ಕೂಡ ಔನ್ನತ್ಯವನ್ನು ಪಡೆಯುವುದಿಲ್ಲ. ಔನ್ನತ್ಯವನ್ನು ಪಡೆಯುವುದು ಹೇಗೆ? ತಲೆ ಕೆಳಗೆ ಅಲ್ವಾ? ಬುದ್ಧಿ ಯಾವಾಗಲೂ ಕೆಳಮುಖವಾಗಿಯೇ ಹರಿತಾ ಇರುವಾಗ ಯಾವ ಮನುಷ್ಯನೂ ಉದ್ಧಾರ ಆಗುವುದಿಲ್ಲ.
ತಲೆ ಮೇಲ್ಮುಖವಾಗಿದ್ದಾಗ ಮಾತ್ರ ಬುದ್ಧಿ ಮೇಲ್ಮುಖವಾಗಿಯೇ ಸಾಗ್ತದೆ. ಸೂಚಿ ಅಗ್ರದ ಹಾಗೆ, ಒಂದು ಸೂಜಿಯ ಮೊನೆಯ ಹಾಗೆ ಇರ್ತದೆ ಬುದ್ಧಿ. ಅದು ಕೆಳಗೆ ಹೋದಾಗ ಆ ಮೊನೆ ಎಲ್ಲ ಹೋಗ್ತದೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತಃ, ಎರಡೂ ಕೂಡ ಮನುಷ್ಯನ ಆಯ್ಕೆಗೆ ಬರ್ತದೆ. ಅದರಲ್ಲಿ ಧೀರನಾದವನು, ತಿಳಿದವನು, ಪ್ರಾಜ್ಞ ಶ್ರೇಯೋ ವೃಣೀತೆ. ಇದು ಉಪನಿಷತ್ ವಾಕ್ಯ. ಶ್ರೇಯಸ್ಸನ್ನೇ ಬಯಸ್ತಾನೆ, ಅದನ್ನೇ ಬರಸೆಳೆದಪ್ಪಿಕೊಳ್ಳುತ್ತಾನೆ. ಅಂಥವ ಯಾವತ್ತೂ ಕೂಡ ಜಾಗೃತನಾಗಿ ಸುನೀತಿಯ ಕಡೆಗೆ ಹೆಚ್ಚು ಗಮನ ಹರಿಸ್ತಾನೆ. ಶ್ರೇಯಸ್ಸನ್ನು ಬಯಸುವುದರ ಮೂಲಕವಾಗಿ ತಲೆಯನ್ನು ಮೇಲ್ಮುಖವಾಗಿಟ್ಟುಕೊಂಡು ಸುನೀತಿಯನ್ನು ಯಾವತ್ತೂ ಪ್ರೀತಿ ವಾತ್ಸಲ್ಯ ಗೌರವ ಆದರದಿಂದ ಬಯಸುತ್ತಾ ಇರುವವನೋ ಅವನಿಗೆ ಧ್ರುವನೆಂಬಂತಹ ಮಗ ಹುಟ್ಟುತ್ತಾನೆ. ಧ್ರುವ ಶಾಶ್ವತ ಅಂತ ಲೆಕ್ಕ ಅದು. ಅಂದರೆ ಅವನ ಕೀರ್ತಿ ಶಾಶ್ವತವಾಗ್ತದೆ ಅಂತ. ಈ ಉತ್ತಾನಪಾದನಿಗೆ ಸುನೀತಿಯಲ್ಲಿ ಶಾಶ್ವತವಾದಂತಹ ಒಬ್ಬ ಮಗ ಹುಟ್ಟಿದ, ಧ್ರುವ ಅಂತ. ಯಾರು ಪ್ರೇಯಸ್ಸನ್ನು ಬಯಸುವುದರ ಮೂಲಕವಾಗಿ ಸುನೀತಿಯನ್ನು ಕಡೆಗಣಿಸುತ್ತಾ ಸುರುಚಿಯಲ್ಲಿಯೇ ಹೆಚ್ಚು ಸಿಹಿಯನ್ನು ಅನುಭವಿಸುತ್ತಾ ಇರ್ತಾನೋ ಅಂಥವನಿಗೆ ಮೇಲ್ನೋಟಕ್ಕೆ ಉತ್ತಮ ಅಂತ ಹೇಳುವ ಮಗ ಹುಟ್ಟು ಬರ್ತಾನೆ. ಉತ್ತಮ, ಫಸ್ಟ್ ಕ್ಲಾಸ್, ಉತ್ತಮ, ನೋಡಲಿಕ್ಕೆಲ್ಲ ಉತ್ತಮ, ಆದರೆ ಒಳಗಡೆ ಟೊಳ್ಳು. ಈ ಸುರುಚಿಯಲ್ಲಿ ಉತ್ತಮನೆಂಬಂತಹ ಮಗ ಹುಟ್ಟಿಕೊಂಡಿದ್ದಾನೆ. ಒಳಗೆ ಟೊಳ್ಳು ಅಂತ ಯಾಕೆ ಹೇಳಿದ್ದು ಅಂತ ಕೇಳಿದರೆ, ನಮ್ಮ ಮುಂದೆ ಯಾವುದೋ ಮೇಲಿನ ಲೋಕದ ದೇವತೆಗಳಿಂದ ಸಾಯ್ತಾನೆ ಅವ ಯುದ್ಧದಲ್ಲಿ. ಏನಿಲ್ಲ, ಅಂತಃಸತ್ವ ಇಲ್ಲದಿದ್ದರೆ ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ತತ್ವ. ಈ ತತ್ವವನ್ನು ಮುಂದೆ ಇಟ್ಟುಕೊಂಡು ನಾವು ಶ್ರೇಯಸ್ಸನ್ನು ಅಪ್ಪಿಕೊಳ್ಳಬೇಕು ಅನ್ನುವುದಕ್ಕೆ ಈ ಕಥೆ. ಏನದು? ಉತ್ತಾನಪಾದನಿಗೆ 2 ಪತ್ನಿಯರು ಅಂತ ಹೇಳಿದೆವು. ಒಂದು ದಿವಸ ಸಿಂಹಾಸನಾರೂಢನಾಗಿದ್ದಾನೆ ಉತ್ತಾನಪಾದ. ಅವನಿಗೆ ತಲೆ ಬಿಸಿ, 2 ಹೆಂಡತಿಯರನ್ನು ಸಂಭಾಳಿಸುವುದು ಹೇಗೆ ಅಂತ. ಹಾಗೆಂತ ಸುರುಚಿಯಲ್ಲಿಯೇ ಹೆಚ್ಚು ಮನಸ್ಸು. ಒಂದು ದಿವಸ ಸಿಂಹಾಸನಾರೂಢನಾಗಿ ಸುರುಚಿ ಪಕ್ಕದಲ್ಲಿದ್ದಾಳೆ. ಉತ್ತಮ ಮಗ ಸಿಂಹಾಸನದಲ್ಲಿಯೇ ಪಕ್ಕದಲ್ಲಿ ಅಪ್ಪನೊಟ್ಟಿಗೆ ಕೂತಿದ್ದಾನೆ, ಏರಿದ್ದಾನೆ. ದಾಸಿಯರು ಚಾಮರ ಬೀಸ್ತಾ ಇದ್ದಾರೆ. ಆ ಹೊತ್ತಿಗಾಗುವಾಗ ಈ ಅಪ್ಪ ಉತ್ತಾನಪಾದ ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿ ಮುದ್ದಿಸ್ತಾ ಇದ್ದಾನೆ. ಅದನ್ನು ಸುನೀತಿಯ ಮಗನಾದಂತಹ ಪುಟ್ಟ ಬಾಲಕ ಧ್ರುವ ಅಲ್ಲಿಂದ ನೋಡ್ತಾನೆ. ನಾನೂ ಕೂಡ ಅಪ್ಪನ ಸ್ಥಾನವನ್ನು ಏರಬೇಕು, ಸಿಂಹಾಸನವನ್ನು ಏರಿ ಅಪ್ಪನ ಪ್ರೀತಿಗೆ ಪಾತ್ರನಾಗಬೇಕಲ್ವೇ ಅಂತ ಹೇಳಿ ಮೆಲ್ಲ ಬಂದ. ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಅಪ್ಪನ ಹತ್ರ ಬಂದ. ನಾನೂ ಏರಬೇಕು, ಅಪ್ಪನ ಜೊತೆಗೆ ಆಡಬೇಕು ಅನ್ನುವಂತಹ ಹಂಬಲದಿಂದ ಮೆಲ್ಲಗೆ ಬಂದು ಅಪ್ಪನ ಕಾಲನ್ನು ಮೆಟ್ಟಿ ಸಿಂಹಾಸನವನ್ನು ಏರಬೇಕು ಅಂತ ಹಂಬಲಿಸಿದ. ಎಲ್ಲ ಮಕ್ಕಳಿಗಿರ್ತದೆ, ಅಪ್ಪನೊಟ್ಟಿಗಿರಬೇಕು. ಆವಾಗ ಈ ಸುರುಚಿ ದೂಡಿ ಹಾಕ್ತಾಳೆ ಆ ಬಾಲಕನನ್ನು. ಹತ್ತಬೇಡ ನೀನು, ಇಳಿ ಕೆಳಗೆ. ನೀನು ಈ ಆಸನವನ್ನು ಏರುವುದಕ್ಕೆ ಅನರ್ಹ, ಅಯೋಗ್ಯ. ರಾಜಾಸನವನ್ನು ನೀನು ಏರುವುದಕ್ಕೆ ಅನರ್ಹ, ನಿನಗೆ ಯೋಗ್ಯತೆ ಇಲ್ಲ. ಯಾಕಿಲ್ಲ? ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿಲ್ವಲ್ಲ, ಅದಕ್ಕೋಸ್ಕರ. ಮಕ್ಕಳಿಗೆ ಶಿಕ್ಷಣ ಕೊಡುವುದು ಹೇಗೆ ನೋಡಿ. ಈಗಿನ ಕಲಿಯುಗದಲ್ಲಿ ಇಂಥ ರೀತಿಯ ಶಿಕ್ಷಣ ಸಿಕ್ಕಿದ್ರೆ ಆ ಮಕ್ಕಳು ಮತ್ತೆ ಬಿಡ್ತಾರೆ ಅಪ್ಪಮ್ಮನನ್ನು, ಕಡ್ದಾಗ್ತಾರೆ. ಈಗ ಆಗುವುದೇ ಅಲ್ವಾ? ನೋಡಿ ನೀವು ವಾರ್ತಾಪತ್ರಿಕೆಗಳಲ್ಲಿ
ಶಿಕ್ಷಣ. ಯಾರನ್ನೋ ನಾವು ಹೊಣೆ ಮಾಡಲಿಕ್ಕಿಲ್ಲ ಇದಕ್ಕೆ, ಅಪ್ಪಮ್ಮಂದಿರೇ ಹೊಣೆ ಇದಕ್ಕೆ. ನನ್ನ ಹೊಟ್ಟೆಯಲ್ಲಿ ನೀ ಹುಟ್ಟಿ ಬರಲಿಲ್ಲ, ಆದ ಕಾರಣ ನೀನು ಈ ರಾಜಾಸನವನ್ನೇರುವುದಕ್ಕೆ ಅನರ್ಹ. ದೊಡ್ಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವುದು ಹೇಗಮ್ಮ? ನೀನು ಯಾವುದೋ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಿ, ನೀನು ಇಲ್ಲಿಗೆ ಬರಬೇಕು ಅಂತಾದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕೋ? ಹೇಗೆ ಬರಬೇಕು ಅಲ್ವಾ? ಹಾಗಾದರೆ ನಾ ಹೇಳಿದಾಗೆ ಮಾಡು ನೀನು. ತಪಸಾರಾಧ್ಯ ಪುರುಷಂ ತಸ್ಯೈವ ಅನುಗ್ರಹೇಣ ಮೇ ಗರ್ಭೆ ತ್ವಂ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾತ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತಾದರೆ ವಾಸುದೇವನನ್ನು ಭಜಿಸಬೇಕು. ಆಹಾ, ಎರಡನೇ ಮಾತು ನೋಡಿ. ತಪಸ್ಸಿನ ಮೂಲಕವಾಗಿ ವಾಸುದೇವನನ್ನು ಭಜಿಸಿ ಅವನ ಅನುಗ್ರಹವನ್ನು ಪಡೆದು ಆಮೇಲೆ ನನ್ನ ಹೊಟ್ಟೆಯನ್ನು ಸೇರಿ ಮತ್ತೆ ಹೊರಗೆ ಬಂದು ಈ ನೃಪಾಸನವನ್ನು ಏರಬೇಕು. ಇಲ್ಲದಿದ್ದರೆ ಆಗಲಿಕ್ಕಿಲ್ಲ. ನಾಟ್ ಕ್ವಾಲಿಫೈಡ್, ಗೆಟ್ ಔಟ್. ರಕ್ತ ಕುದಿಲಿಕ್ಕೆ ಶುರುವಾಯಿತು. ಕ್ಷತ್ರಿಯ ರಕ್ತ ಹೇಳಿ ಕೇಳಿ. 5 ವರ್ಷದ ಬಾಲಕನಾದರೆ ಏನಾಯಿತು? ರಕ್ತ ಕುದಿಯುವುದಕ್ಕೆ ಬಾಲಕತನ ಇಲ್ಲಲ್ಲ, ರಕ್ತಕ್ಕೆ ಬಾಲಕತನ ಉಂಟ, ಬಾಲತನ ಉಂಟ. ಗಜ 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 ಅಂತ ಕುದೀತಾ ಇದೆ ರಕ್ತ. ಅಲ್ಲಿಂದ ನೇರ ಓಡಿ ಬಂದು ಏದುಸಿರು ಬಿಡ್ತಾ ಇದ್ದಾನೆ ಈ ಬಾಲಕ. ಸ್ಫುರಿತಾಧರೋಷ್ಠಂ, 2 ತುಟಿಗಳು ಕಂಪಿಸ್ತಾ ಇವೆ. ಸುನೀತಿ ರುತ್ಸಂಗ ಉದೂಷ್ಯ ಬಾಲಂ, ಓಡಿ ಬಂದು ಅಮ್ಮನತ್ರ ಸೇರಿದ. ಬಂದವನನ್ನೇ ಅಪ್ಪಿ ಹಿಡ್ಕೊಂಡು ತನ್ನ ತೊಡೆ ಮೇಲೆ ಸುನೀತಿ ಕುಳಿತುಕೊಳಿಸ್ತಾಳೆ. ಅಳ್ತಾ ಇದ್ದಾನೆ ಮಗ. ಬೇರೆಯವರಿಂದ ಕಾರಣ ಏನು ಅಂತ ತಿಳ್ಕೊಂಡ್ಳು ಸುನೀತಿ. ತುಂಬ ಬೇಸರ ಪಟ್ಕೊಳ್ತಾಳೆ ಸುನೀತಿ. ಹೀಗೂ ಮಾತಾಡಿದ್ಲೇ. ಸೋತ್ಸೃಜ್ಯ ಧೈರ್ಯಂ ವಿಲಲಾಪ, ಧೈರ್ಯವನ್ನು ಕಳ್ಕೊಂಡು ಅಳುವುದಕ್ಕೆ ಶುರು ಮಾಡ್ತಾಳೆ ಸುನೀತಿ. ಸುರುಚಿ ಹೀಗೆ ಈ ಒಂದು ರೀತಿಯ ಚುಚ್ಚುವ ಮಾತನ್ನು ಆಡಿದ್ಲೆ. ಕನಸಲ್ಲೂ ಬಯಸದಂತಹ ಮಾತುಗಳು. ಮಗ ಅಳ್ತಾ ಇದ್ದಾನೆ. ದೀರ್ಘಂ ಶಶಂತಿ ವ್ರಜಿನಸ್ಯ ಪಾರಮ ಪಶ್ಯತಿ ಬಾಲಕಮಾಹ. ಮಗು ಅಳುವುದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ಸುನೀತಿಗೆ. ಮಗನತ್ರ ಮಗು, ದೊಡ್ಡಮ್ಮ ಹಾಗಂದ್ಲೆ. ಬೇಡ ಮಗು. ಮಾ ಮಂಗಲಂ ತಾತ ಪರೇಶು ಮಂಸ್ಥಾಹ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ್. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಬಯಸಬೇಡ ಮಗು. ಎಂಥ ನೋಡಿ ಅಮ್ಮ ಸುನೀತಿ ಮಗನಿಗೆ ಹೇಳೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಅಮಂಗಲವನ್ನು ಬಯಸಬೇಡ. ಅವರವರು ಮಾಡಿದ್ದನ್ನು ಅವರವರು ಉಣ್ತಾರೆ. ಅವರವರ ತಲೆಗೆ ಅವರವರ ಕೈ. ದೂರಬೇಡ. ಸತ್ಯ ಹೇಳಿದ್ದಾಳವಳು. ಸತ್ಯಂ ಸುರುಚ್ಯಾಭಿಹಿತಂ ಭವಾನ್ಮೇ. ನನ್ನದು ಕೆಟ್ಟ ಗರ್ಭ ಮಗ. ನನ್ನ ಗರ್ಭದಲ್ಲಿ ನೀನು ಹುಟ್ಟಬಾರದಿತ್ತು. ಅವಳ ಗರ್ಭದಲ್ಲಿ ಹುಟ್ಟಿದೆ ಅಂತಾದರೆ ನಿನಗೆ ಈ ರಾಜಾಸನ ಸಿಕ್ತಿತ್ತು ಇವತ್ತು. ನನ್ನ ಗರ್ಭದಲ್ಲಿ ಹುಟ್ಟಿ ಬಂದೆ ಅಲ್ವೇ ನೀನು? ಹೇಳಿದ್ದು ಸರಿ. ಅವಳು ವಾಸುದೇವನನ್ನು ಭಜಿಸು. ಹೋಗು ಹೋಗು. ಆತಿಷ್ಠ ತತ್ತಾತ ವಿಮತ್ಸರಸ್ತ್ವಂ. ಮತ್ಸರ ಪಡಬೇಡ. ಆರಾಧಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೇಧ್ಯಾಸನ. ಅಪ್ಪನ ಆ ರಾಜಾಸನವನ್ನು ನೀನು ಬಯಸುತ್ತಿ ಅಂತಾದರೆ ಹೋಗು, ವಾಸುದೇವನ ಪಾದಪದ್ಮವನ್ನು ಭಜಿಸು ಮಗ. ಆರಾಧಯಾಧೋಕ್ಷಜ ಪಾದಪದ್ಮ. ದೇವರನ್ನು ಭಜಿಸು ಅಂತ ಅಮ್ಮ ಹೇಳ್ತಾಳೆ.
ಶಾಲೆಗೆ ತಡ ಆಯಿತು, ಸಾಕಿನ್ನು ಹೊರಟು ಬೇಗ ಯೂನಿಫಾರ್ಮ್ ಹಾಕು. ಏನ್ರಿ ಇದು? ನಾವು ಕೊಡುವ ಶಿಕ್ಷಣವೇ ಇದು ಮಕ್ಕಳಿಗೆ? ಯಸ್ಯಾಂಘ್ರಿ ಪದ್ಮಂ ಪರಿಚರ್ಯ ವಿಶ್ವವಿಭಾವನಾಯಾತ್ತ ಗುಣಾಭಿಪತ್ತೇ. ನೀನೇನು ಮಗ? ಬ್ರಹ್ಮಾದಿ ದೇವತೆಗಳೇ ಅವರವರ ಸ್ಥಾನವನ್ನು ಪಡಿಬೇಕು ಅಂತಾದರೆ ವಾಸುದೇವನನ್ನು ಭಜಿಸುವುದರ ದ್ವಾರ. ಬ್ರಹ್ಮ ಸೃಷ್ಟಿಗೆ ಅಧ್ಯಕ್ಷನಾದ, ದೇವೇಂದ್ರ ಸರ್ವ ಸುರಾಧ್ಯಕ್ಷನಾದ, 3 ಲೋಕಕ್ಕೆ ಅಧಿಪತಿಯಾದ, ಎಲ್ಲರೂ ಕೂಡ ಹಾಗೆ ವಾಸುದೇವನನ್ನು ಭಜಿಸುವುದರ ಮೂಲಕವಾಗಿ ಅವರವರ ಸ್ಥಾನವನ್ನು ಅವರು ಪಡ್ಕೊಂಡ್ರು. ವಾಸುದೇವ ಕೊಟ್ಟಿದ್ದ ಕಾರಣ ಅವರಿಗೆ ಆ ಸ್ಥಾನ ಇದೆ. ನಾರಾಯಣೀಯಂ ಹೇಳುವಂತಹ ಗ್ರಂಥದಲ್ಲಿ ಭಾಗವತದ್ದೇ ಸೂಕ್ಷ್ಮ ರೂಪ. ಅದು ಕೇರಳದ ಪರಮ ಪೂಜನೀಯ ಗ್ರಂಥ. ಅದು ಆ ಗ್ರಂಥದಲ್ಲಿ ಆ ಗ್ರಂಥಕಾರರು ಹೇಳ್ತಾರೆ ಕೊನೆಗೆ, ಗುರುವಾಯೂರು ಕೃಷ್ಣ ಅವನನ್ನು ಸ್ತುತಿ ಮಾಡುವುದು ನಾರಾಯಣ ಭಟ್ಟತ್ತಿರಿಗಳು ಅಂತ. ಕೃಷ್ಣ ಈ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಪದವಿಯನ್ನು ಕೊಟ್ಟವನು ನೀನೇ, ನಾಳೆ ಆ ಪದವಿಯಿಂದ ಅವರನ್ನು ಜಾರಿಸುವವನು ನೀನೇ ಅಲ್ವ ಸ್ವಾಮಿ? ಯಾರಿಗೆ ಯಾವ ಪದವಿ ಶಾಶ್ವತ? ನಮ್ಮನ್ನು ನಾಳೆ ಜಾರಿಸಿ ಬಿಡಬೇಕಿದ್ದರೆ ಏನಾಗಬೇಕು ಕೃಷ್ಣನಿಗೆ? ಹಾಗಾಗಿ ವತ್ಸ, ಮಗನೇ, ಅವನನ್ನು ಆಶ್ರಯಿಸಿ ಹೋಗು. ಅನನ್ಯ ಭಾವನಾಗಿದ್ದುಕೊಂಡು ವಾಸುದೇವನನ್ನು ಪೂಜಿಸು. ಬೇರೆ ಉಪಾಯ ಇಲ್ಲ, ಇದಕ್ಕೆ ಬೇರೆ ಮಾರ್ಗ ಇಲ್ಲ. ನಾನ್ಯಃ ಪಂಥ ವಿದ್ಯತೆ ನಾಯ. ತನ್ನೊಳಗಡೆ ತಾನು ನಿಯಂತ್ರಣವನ್ನು ಮಾಡಿಕೊಂಡಂತಹ ಈ ಮಗು ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರಗೆ ನಡೆದು ಬಿಡುತ್ತದೆ. ಹೊರಟದ್ದೇ ಅಮ್ಮ ಹೇಳಿದ್ದಾಳೆ ವಾಸುದೇವನನ್ನು ಭಜಿಸು ಅಂತ. ವಾಸುದೇವನನ್ನು ಭಜಿಸಬೇಕು, ಏನು ಗೊತ್ತು ಗುರಿ ಇಲ್ಲ, ಅಷ್ಟೇ ವಿಷಯ ಗೊತ್ತಿರುವುದು. ಎಲ್ಲಿ ಭಜಿಸಬೇಕು, ಯಾರವನು ವಾಸುದೇವ ಅಂದರೆ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನು ಗೊತ್ತಿಲ್ಲ. ಹೊರಗೆ ನಡೆದೇ ಬಿಟ್ಟ ಬಾಲಕ. ಸಂಕಲ್ಪ ಪ್ರಬಲವಾಗಿ ಉಂಟು, ಆತ್ಮಹಿತವಾದಂತಹ ಸಂಕಲ್ಪ. ಆವಾಗ ಮಹಾತ್ಮರು ಯಾರಾದರೂ ಒಬ್ಬರು ಸಿಗ್ತಾರೆ ಎದುರು. ಇವ ಕಾಡಿನಲ್ಲಿ ನಡೆದಾಡ್ತಾ ಮುಂದೆ ಹೋಗ್ತಾ ಇರುವಾಗ ತ್ರಿಲೋಕ ಸಂಚಾರಿಗಳಾದ, ದೇವರನ್ನು ಕಂಡವರು, ದೇವರನ್ನು ತೋರಿಸುವವರು, ಆತ್ಮಜ್ಞಾನಿಗಳು, ಆತ್ಮಾರಾಮರು ಆದಂತಹ ನಾರದರು ಸಿಗ್ತಾರೆ. ಬರ್ತಾನೆ ಬಾಲಕ, ಮುಂದೆ ಮುಂದೆ ಹೋಗ್ತಾ ಇದ್ದಾನೆ. ಏನು ಅಂತ ಗೊತ್ತಿಲ್ಲ, ವಾಸುದೇವನನ್ನು ಭಜಿಸು ಅಂತ ಅದುವೇ ತಲೆಯಲ್ಲಿ ಉಂಟು. ಮಾತ್ರ ಅಲ್ಲ, ಅಪ್ಪನ ಆಸನವನ್ನು ಏರಬೇಕು ಅಂತ. ಎದುರು ನಾರದರು ಬಂದು ಸ್ಪೃಷ್ಟ ಮೂರ್ಧನಿ ಅಘಘ್ನೇನ ಪಾಣಿನ. ಪಾಪ ಪರಿಹಾರವನ್ನು ಮಾಡುವಂತಹ ನಾರದರ ದಿವ್ಯ ಹಸ್ತ, ಆ ದಿವ್ಯ ಹಸ್ತದಿಂದ ಈ ಮಗುವಿನ ಮೇಲೆ ಕೈಯನ್ನು ಸ್ಪರ್ಶಿಸ್ತಾರೆ. ಕ್ಷತ್ರಿಯ ಕುಮಾರ, ಕೆಂಪು ರಕ್ತದವನು, ಬಾಲಕನಲ್ಲಿ ಅತೀವವಾದಂತಹ ಕ್ಷಾತ್ರ ತೇಜಸ್ಸು ಪ್ರಕಟವಾಗ್ತಾ ಉಂಟು. ಮಾನಭಂಗವನ್ನು ಸಹಿಸಲೇ ಇರುವಂತಹ ಒಬ್ಬ ವ್ಯಕ್ತಿಯ ತನ್ನ ದೊಡ್ಡಮ್ಮನ ಮಾತನ್ನು ಸಹಿಸದೆ ಬಾಲನಾದರೂ ಕೂಡ ಉದ್ದೇಶವನ್ನು ಸ್ಪಷ್ಟೀಕರಿಸಿಕೊಂಡು ಇಲ್ಲಿಂದ ಹೊರಟು ಬಂದಿದ್ದಾನೆ. ಅಲ್ಲಿಂದ ಅವಮಾನವನ್ನು ಸಹಿಸುವಂತಹ ಜಾಯಮಾನದವನಲ್ಲ ಈ ಬಾಲಕ. ಮಗುವಿನ ಹತ್ರ ಮಾತಾಡ್ತಾರೆ ನಾರದರು. ಮಗು ದೂರ, ವಾಸುದೇವನನ್ನು ಭಜಿಸಲಿಕ್ಕೆ ಯಾರು ಹೇಳಿದ್ದು? ದೊಡ್ಡಮ್ಮ. ಯಾರವ ಗೊತ್ತಿಲ್ಲ. ಹೇ ಬಾಲ, ನೀನು ಆಟ ಆಡಿಕೊಂಡಿರುವಂತಹ ಪ್ರಾಯ. ಈಗೆಲ್ಲ ದೇವರನ್ನು ಭಜಿಸುವ ಕ್ರಮ ಉಂಟಾ? ಸಣ್ಣ ಪ್ರಾಯದಲ್ಲಿ ಉಂಟಾ? ಸಣ್ಣ ಪ್ರಾಯದಲ್ಲಿ ದೇವರನ್ನು ಪೂಜೆ ಮಾಡಲಿಕ್ಕೆ ಉಂಟಾ?
ಆಟ ಆಡ್ತಾ ಹೊಯ್ಗೆಯಲ್ಲಿ ಆಟ ಆಡ್ತಾ ಇರಬೇಕಾದಂತಹ ಪ್ರಾಯ. ಒಂದು ವಯಸ್ಸಾಗಲಿ, ಒಂದು 10 ವರ್ಷ ಕಳೀಲಿ, 15 ವರ್ಷ ಕಳೀಲಿ, ಇಲ್ಲ 20 ವರ್ಷ ಕಳೀಲಿ, ಆಮೇಲೆ ವಾಸುದೇವನನ್ನು ಭಜಿಸು. ಈಗ ನಿನಗೆ ಇದೆಲ್ಲ ಆಗದೆ ಹೋಗದ ಕೆಲಸ, ಇದು ಆಗಲಿಕ್ಕಿಲ್ಲ. ಇದು ನೀವು ಹಾಗೆಲ್ಲ ನನ್ನ ಮನಸ್ಸನ್ನು ತಿರುಗಿಸೋದು ಬೇಡ. ನೀವು, ನನ್ನ ಉದ್ದೇಶ ಸ್ಪಷ್ಟ ಉಂಟು, ನಾ ಎಲ್ಲಿಗೆ ಹೋಗಬೇಕು ಅವನನ್ನು ಭಜಿಸುವುದಕ್ಕೆ. ಅಲ್ಲ ಮಾರ, ಇದೆಲ್ಲ ನಿಂದ ಆಗುವ ಕೆಲಸ ಅಲ್ಲ ಇದು. ನೀವು ಬಿಟ್ಟು ಮನೆಗೆ ಹೋಗು. ಒಪ್ಪುವುದಿಲ್ಲ ಬಾಲಕ. ಕೆಂಪು ರಕ್ತ ಅಲ್ವಾ? ಅಂದರೆ ನಿಮಗೂ ಕೆಂಪು ರಕ್ತ ಅಲ್ವಾ? ಹಾಂ, ಎಲ್ಲರಿಗೂ ಕೆಂಪು ರಕ್ತ. ಇದರದ್ದು ಶೈಲಿ ಬೇರೆ. ನೀವು ಹಾಗೆಲ್ಲ ನನ್ನನ್ನು ದಾರಿ ತಪ್ಪಿಸುವುದು ಬೇಡ. ಮಾತ್ರೋಪದಿಷ್ಟೇನ, ನನಗೆ ಅಮ್ಮ ಹೇಳಿದ್ದಾಳೆ ಹೀಗೆ ಅಮ್ಮ ಹೇಳಿದ ಮಾರ್ಗವನ್ನು ಮತ್ತೆ ನೋಡಿದ್ರೆ ಆಯಿತು ಮಾರ. ಈಗೆಲ್ಲ ಹೋಗಿ ಹೊರಡು. ನೀನೀಗ ಹೊರಟ ಉದ್ದೇಶದ ನಿಷ್ಫಲ ಆಗ್ತದೆ. ನಿನಗೆಲ್ಲ ಸಿಕ್ಕಲಿಕ್ಕಿಲ್ಲ. ಅವ ಈ ವಾಸುದೇವ ಯಾರವ ಅಷ್ಟೆಲ್ಲ ಸುಲಭದಲ್ಲಿ ಸಿಕ್ಕುವ ನಾವು? ಹಾಗೆ ಸಿಕ್ಕುವುದಿಲ್ಲ, ನನಗೆ ಯಾವಾಗಲೇ ಸಿಕ್ತಿತ್ತು. ಯತಿಷ್ಯತಿ ಭವಾನ್ ಕಾಲೇ, ಪ್ರಾಯ ಆದಮೇಲೆ ಪೂಜೆ ಮಾಡಿದ್ರಾಯ್ತು. ನಾವು ಎಲ್ಲಿಯಾದರೂ ನಮ್ಮ ಮಕ್ಕಳು ಘಂಟಾಮಣಿ ಐನು ಮಾತು ಈ ಪತ್ತೇರಿಜ್ಜಿ, ಇದಕ್ಕಿಂತ ದೊಡ್ಡ ಮೌಢ್ಯ ಬೇರೆ ಯಾವುದೂ ಇಲ್ಲ. ನಿಮ್ಮ ಮಕ್ಕಳು ಘಂಟಾಮಣಿ ಆಡಿಸಿದರೆ ನಿಮಗೇನು ಹೊರೆ? ನಿಮ್ಮದಾದು, ದೇವರದ್ದಲ್ಲ ಅದು. ಮಾಡಲಿ. ಇವ ಹೇಳ್ತಾನೆ, ನನ್ನದು ಕ್ಷಾತ್ರ ತೇಜಸ್ಸು. ಆ ದೊಡ್ಡಮ್ಮ ಹೇಳಿದ ಮಾತು ನನ್ನನ್ನು ಚುಚ್ಚುತ್ತಾ ಉಂಟು. ನನ್ನ ಹೃದಯ ವಿಭಾಗ ಆಗಿದೆ, ಪುಡಿಯಾಗಿದೆ. ಇನ್ನು ನಾನು ರಾಜಾಸನ ಅಲ್ಲ. ನನ್ನ ಅಪ್ಪಯ್ಯ ಏರಿದ ರಾಜಾಸನವನ್ನು ಏರಲಿಕ್ಕಿಲ್ಲ ಇನ್ನು. ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಶೋತ್ಸಾಧವರ್ತ್ಮಮೇ ಬ್ರೂಹಿ ಅಸ್ಮತ್ ಪಿತೃಭಿರ್ಬ್ರಹ್ಮನ್ ಅನ್ಯೈರಪ್ಯನಧಿಷ್ಠಿತಂ. ಹಾಂ, ನಾರದರೆ ನೀವೀಗ ಹೇಳಿದ್ದರಿಂದ ನನ್ನ ಸಂಕಲ್ಪ ಇನ್ನೊಂದು ರೀತಿಯಲ್ಲಿ ತಿರುಗಿದೆ. ಈಗ 3 ಲೋಕಗಳಿಂತಲೂ ಉತ್ಕೃಷ್ಟವಾದಂತಹ ಸ್ಥಾನವನ್ನು ಏರಬೇಕು. ಯಬ್ಬಬ್ಬಬ್ಬಬ್ಬಬ್ಬ, ಈ ಬಾಲಕ ಯಾರು ಹೇಳಿಕೊಟ್ರು ಇವನಿಗೆ? ಮೊದಲು ಅಪ್ಪನ ಸಿಂಹಾಸನದಲ್ಲಿ ಕೂರಬೇಕು ಅಂತ ಇದ್ದವ, ಈಗ 3 ಲೋಕಗಳಿಂತಲೂ ಉತ್ಕೃಷ್ಟವಾದಂತಹ ಸ್ಥಾನವನ್ನು ಏರಬೇಕು ಅಂತ ಹೇಳ್ತಾ ಇದ್ದಾನೆ. ಅದನ್ನು ಹೇಳಿ ಅಂತ ಸುಮ್ಮನೆ ತಲೆ ಹಾಳು ಮಾಡಬೇಡಿ ನೀವು ಅಂತ. ಹೇಗಿರುವ 3 ಲೋಕಗಳಿಂತಲೂ ಉತ್ಕೃಷ್ಟವಾದಂತಹ ಸ್ಥಾನ ಅಂತಂದರೆ, ಈವರೆಗೆ ನಮ್ಮ ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಯಾರೂ ಕೂಡ ಏರದಿರುವಂತಹ ಸ್ಥಾನ, ಅದು ನನಗೆ ಬೇಕು. ಅದನ್ನು ನೀವು ಗೊತ್ತಿದ್ದರೆ ಹೇಳಿ. ಸುಮ್ಮನೆ ನೀವು ದಾರಿಗೆ ಅಡ್ಡ ಬಂದು ತಲೆ ಹಾಳು ಮಾಡಬೇಕು. ಹೋಗಿ ನೋಡ್ರಿ, ಇಂಥ ಮಕ್ಕಳು ಬೇಕು ನಮಗೆ. ಸಂಕಲ್ಪ ನಿಷ್ಠರಾದಂತಹ ಮಕ್ಕಳು ಬೇಕು. ಪಡೆದಾಗಿದೆ ಮಕ್ಕಳನ್ನು, ಆ ಶಿಕ್ಷಣ ಕೊಡಿ. ಯಾಕಾಗುವುದಿಲ್ಲ? ನೀವು ಏರಿದ್ದಕ್ಕಿಂತಲೂ ಮಿಗಿಲಾದಂತಹ ಸ್ಥಾನವನ್ನು ನಮ್ಮ ಮಕ್ಕಳು ಏರಬೇಕು. ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ, ಗುರು ಇರುವ ಸ್ಥಾನಕ್ಕಿಂತಲೂ ಮೇಲೆ ಏರಬೇಕು ಶಿಷ್ಯ. ಆವಾಗ ಗುರುವಿಗೆ ಸಂತೃಪ್ತಿ, ನನಗಿಂತಲೂ ಮೇಲೆ ಏರಿದ್ನಲ್ಲ ಅಂತ. ಅಪ್ಪಂದರಿಗೆ ಅಮ್ಮಂದರಿಗೆ ಸಂತೃಪ್ತಿ ಆಗಬೇಕು ಅಂತಾದರೆ ನಮ್ಮ ಮಕ್ಕಳು ನಾವು ಏರಿದ್ದಕ್ಕಿಂತಲೂ ಮೇಲಿನ ಮಟ್ಟಕ್ಕೆ ಏರಬೇಕು. ನಮ್ಮ ಕುಟುಂಬದ ಕೀರ್ತಿಯ ಪತಾಕೆಯನ್ನು ಸರ್ವತ್ರ ಹಾರಿಸಬೇಕು. ಮಾಡ್ತಾ ಇದ್ದಾನಲ್ಲ ಮಗ, ಸರಿ. ಇದು ಸರಿಯಾಗುವ ಜನ ಅಲ್ಲ ಇದು ಅಂತಾಯಿತು ನಾರದರಿಗೆ. ಸರಿದಾರಿಗೆ ಬರುವ ಜನ ಅಲ್ಲ. ಈಗ ದಾರಿ ಸರಿ ಉಂಟು ಇದರದ್ದು. ಹಾಗಾಗಿ ಸರಿದಾರಿಗೆ ಬರುವುದಕ್ಕೆ ಅಂತ ಉಂಟು. ಸರಿಯಾದ ದಾರಿಯಲ್ಲೇ ಇದ್ದಾನೆ ಈ ಹುಡುಗ. ಸಂತೋಷ ಆಯಿತು. ನಾರದರಿಗೆ ಹೇಳ್ತಾರೆ, ಮಗು ಜನನ್ಯಾಭಿಹಿತಃ ಪಂಥಾಃ ಸವೈ ನಿಶ್ರೇಯಸ. ಆಗ ನಿನಗೆ ಆಗಲಿಕ್ಕಿಲ್ಲ ಅಂತ ಹೇಳಿದವರು ಈಗ ಹೇಳ್ತಾರೆ, ನಿನ್ನ ಅಮ್ಮ ಹೇಳಿದಂತಹ ಮಾತು ನಿನ್ನ ಆತ್ಮೋನ್ನತಿಗೆ ಕಾರಣವಾಗ್ತದೆ. ನೀನು ಆ ವಾಸುದೇವನನ್ನು ಭಜಿಸು ಶ್ರದ್ಧೆಯಿಂದ. ಎಲ್ಲಿದ್ದಾನೆ ನಾರದರೆ? ವಾಸುದೇವ ಎಲ್ಲಿದ್ದಾನೆ?
ಓ ಅಲ್ಲಿ ಯಮುನಾ ನದಿ ಅಂತ ಅಲ್ಲಿ ಹರಿತಾ ಉಂಟು. ಇಲ್ಲಿನ ಒಂದು 15 ನಿಮಿಷ ಉಂಟು ಅಲ್ಲಿಗೆ ಹೋಗಲಿಕ್ಕೆ. ಆ ಯಮುನಾ ನದಿ ತೀರದಲ್ಲಿ ಮಧುವನ ಅಂತ ಒಂದು ಮಧುವನ ಉಂಟು, ಒಂದು ಉದ್ಯಾನವನ. ಆ ಉದ್ಯಾನವನದಲ್ಲಿ ಶ್ರೀಹರಿಯ ನಿತ್ಯ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ಅದು. ಅಲ್ಲಿ ಹೋಗಿ ನೀನು ಆ ವಾಸುದೇವನನ್ನು ಭಜಿಸಬೇಕು. ಅವನ ಪಾದಸೇವನೆಯೇ ಸರ್ವ ಸಿದ್ಧಿಗೆ ಮೂಲ. ಪಾದಸೇವನೆ ಏಕಮೇವ ಹರೇಸ್ತತ್ರ ಕಾರಣಂ. ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪಡಿಬೇಕು ಅಂತ ಹೇಳುವ ಬಯಕೆ ಇದ್ದರೆ ನಮಗೆ ಒಂದೇ ಒಂದು ಸಾಧನೆ, ವಾಸುದೇವ ಭಜನೆ. ಒಂದೇ ಒಂದು ಸಾಧನೆ, ವಾಸುದೇವ ಭಜನೆ. ಕುಟುಂಬ ಶ್ರೇಯಸ್ಸಾಗಬೇಕು, ವಾಸುದೇವ ಭಜನೆ ಆಗಬೇಕು. ಕುಟುಂಬೋನ್ನತಿ ಆಗಬೇಕು, ವಾಸುದೇವ ಭಜನೆಯಾಗಬೇಕು. ಕುಟುಂಬದ ಪ್ರೇತಗಳು ಮುಕ್ತರಾಗಬೇಕು, ವಾಸುದೇವ ಭಜನೆಯಾಗಬೇಕು. ಅವರಿಗೆ ಮೋಕ್ಷದ ಮೂಲಕ ಕುಟುಂಬಸ್ಥರಿಗೆ ಕ್ಷೇಮ ಆಗಬೇಕು, ವಾಸುದೇವ ಭಜನೆಯಾಗಬೇಕು. ಅದಕ್ಕೆ ಒಂದೇ ಒಂದು ಸಾಧನೆ, ಮಧುವನದಲ್ಲಿರುವಂತಹ ವಾಸುದೇವನ ಆರಾಧನೆ. ಅಲ್ಲಿ ಹೋಗಿ ಹೇಗೆ ನಾರದರೆ ಸೀದಾ ಹೋಗಿ ಕೂತ್ಕೊಳ್ಳೋದೆ ಜಪಕ್ಕೆ? ಸ್ನಾನ ಮಾಡಬೇಕು ಯಮುನಾ ನದಿಯಲ್ಲಿ. ಬೇಕಾದಂತಹ ಪ್ರಕ್ರಿಯೆಗಳನ್ನೆಲ್ಲ ಮಾಡಿಕೊಂಡು ಪ್ರಾಣಾಯಾಮಾದಿಗಳಿಂದ ಶುದ್ಧ ಮಾಡಿಕೊಂಡು ನಾನೊಂದು ಮಂತ್ರೋಪದೇಶವನ್ನು ಮಾಡ್ತೇನೆ, ಅದನ್ನು ನೀವು ಪಠಿಸಬೇಕು. ಯಾವ ಮಂತ್ರ ಗುರುಗಳೇ? ದ್ವಾದಶಾಕ್ಷರಿ. ಓಂ ನಮೋ ಭಗವತೆ ವಾಸುದೇವಾಯ. ಈ ದ್ವಾದಶಾಕ್ಷರಿ 12 ಅಕ್ಷರ ಇರುವಂತಹ ಈ ಮಂತ್ರ, ಈ ಮಂತ್ರದಿಂದ ವಾಸುದೇವನನ್ನು ನೀನು ಭಜಿಸು. ಹೇಗಿದ್ದಾನೆ ಸ್ವಾಮಿ ಅವ ನೋಡಲಿಕ್ಕೆ? ನೋಡಿದ್ದೀರಾ ವಾಸುದೇವನನ್ನು? ಹೇಗಿದ್ದಾನೆ? ಒಂದು ರೂಪ ವರ್ಣನೆ ಮಾಡಿ. ಎಷ್ಟು ಚಂದದಲ್ಲಿ ರೂಪ ವರ್ಣನೆ ಮಾಡ್ತಾನೆ ಗೊತ್ತಾ? ನಾರದರು ಮಾಡ್ತಾರೆ. ಪ್ರಸಾದಾಭಿಮುಖಂ. ಈ ದ್ವಾದಶಾಕ್ಷರಿ ಮಂತ್ರದಿಂದ ನಾವು ಯಾರನ್ನೋ ಧ್ಯಾನಿಸಬೇಕು, ಯಾರನ್ನು ಪೂಜೆ ಮಾಡಬೇಕು ಅಂತಂದರೆ ಪ್ರಸಾದಾಭಿಮುಖಂ ಶಶ್ವತ್. ಅನುಗ್ರಹ ಮಾಡುವಂತಹ ಸ್ವರೂಪ ಮುಖ. ಪ್ರಸನ್ನ ವದನೇ ಕ್ಷಣಂ. ಮುಖದಲ್ಲಿ ಆ ಮಂದಹಾಸ. ಆಹಾಹಾ. ವಾಸುದೇವನ ಭಗವಂತನ ಅನುಗ್ರಹ ಮಾಡುವ ಸ್ವರೂಪ, ಮುಖದಲ್ಲಿ ಮಂದಹಾಸ, ಸುನಾಸಂ. ಎಷ್ಟು ಚೆಂದದ ಮೂಗವನಂದು. ಸುಭ್ರುವಂ. ಆ ಹುಬ್ಬು ನೋಡಿದರೆ ಆಶ್ಚರ್ಯವಾಗ್ತದೆ. ಸುಂದರವಾದ ಹುಬ್ಬು, ಸುಂದರವಾದ ಮೂಗು. ಆ ಕೆನ್ನೆ ನೋಡಿದರೆ ಮುದ್ದಿಸಬೇಕು ಅಂತ ಅನಿಸ್ತದೆ. ಚಾರು ಕಪೋಲಂ ಸುರ ಸುಂದರಂ. ಇಡೀ ದೇವತಾ ಸ್ತೋಮಗಳಲ್ಲಿ ಇವನಷ್ಟು ಸುಂದರನಾದವ ಇಲ್ಲ, ವಾಸುದೇವನಷ್ಟು ಚಂದದವ ಯಾರೂ ಇಲ್ಲ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ. ತರುಣಂ. ತಾರುಣ್ಯ ವಯಸ್ಸು. ರಮಣೀಯ ಅಂಗಂ. ಅವನ ಒಂದೊಂದು ಅಂಗಗಳನ್ನು ನೋಡ್ತಾ ಇದ್ದರೆ ಅದೆಷ್ಟು ರಮಣೀಯವಾದಂತಹ ಮನೋರಂಜಕವಾದಂತಹ ಅಂಗಗಳು. ಅರುಣೋಷ್ಠ. ಕೆಂದುಟಿ. ಕೆಂದುಟಿ. ಅರುಣೋಷ್ಠ. ಈಕ್ಷಣಾಧರಂ. ಅವನ ಅತ್ಯಂತ ಸುಂದರವಾದಂತಹ ನಸುಗೆಂಪಾದಂತಹ ಕಣ್ಣುಗಳು. ಯಾರ್ದು? ವಾಸುದೇವನದ್ದು. ಆ ಕಣ್ಣಿನ ದೃಷ್ಟಿ ನೋಡಿದರೆ ಆಹಾ, ನನ್ನನ್ನೇ ನೋಡ್ತಾ ಇದ್ದಾನೆ, ನನ್ನನ್ನೇ ನೋಡ್ತಾ ಇದ್ದಾನೆ, ನನ್ನನ್ನೇ ನೋಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ. ಪ್ರಣತಾಶ್ರಯಣಂ. ಮತ್ತೆ ಹೇಗಂತೆ? ಯಾರು ಶರಣಾಗತರಾಗ್ತಾರೆ ಅವರಿಗೆ ಆಶ್ರಯ ಕೊಡುವಂತಹ ಒಬ್ಬ ಮಹಾಪುರುಷೋತ್ತಮ. ನೃಮ್ಣಂ ಶರಣ್ಯಂ. ಸುಖವನ್ನು ಕೊಡುವವನು. ಸುಖ ಬೇಕು ಅಂತ ನಾವು ಬಯಸಿದರೆ ಸುಖವನ್ನು ಕೊಡ್ತಾನೆ. ಶರಣಾಗತರಾದವರಿಗೆ ಶರಣ್ಯ. ಅತ್ಯಂತ ಕರುಣಾಮಯಿ ಸ್ವರೂಪ. ಅವನ ಎದೆಯಲ್ಲಿ ಅದೆಷ್ಟು ಚೆಂದದ ಶ್ರೀವತ್ಸ ಲಾಂಛನ ಗುರುತು ಅವನ ಎದೆಯಲ್ಲಿ. ಘನಶ್ಯಾಮಂ ಪುರುಷಂ ವನಮಾಲಿನಂ. ಸಮಗ್ರ ಶರೀರದಲ್ಲಿ ನೋಡ್ತಾ ಇರುವಾಗ ವನಮಾಲೆಯನ್ನು ಧರಿಸಿದ್ದಾನೆ. ಶಂಖಚಕ್ರ ಗದಾ ಪದ್ಮೈ
4 ಕೈಗಳನ್ನು ಹೊಂದಿ ಒಂದೊಂದು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸುವುದರ ಮೂಲಕವಾಗಿ ಅಭಿವ್ಯಕ್ತ ಚತುರ್ಭುಜಂ. ಆಹಾ, ವಾಸುದೇವ ಅಪ್ಪಿಕೊಳ್ಳಬೇಕು. ತಲೆಯಲ್ಲಿ ಕಿರೀಟ, ಕಿವಿಯಲ್ಲಿ ಜಗತ್ತನ್ನೇ ಬೆಳಗಿಸುವಂತಹ ಕುಂಡಲಗಳು, ಕೇಯೂರ ವಲಯಾನ್ವಿತ ಕೇಯೂರಾದಿ ಕಂಕಣ ಕೇಯೂರಾದಿ ಆಭರಣಗಳು, ಪೀತಾಂಬರವನ್ನು ಧರಿಸಿ ಮತ್ತೆ 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 ನೋಡಬೇಕು ನೋಡಬೇಕು, ನೋಡಿದಷ್ಟು ಸಾಕಾಗುವುದಿಲ್ಲ, ಮತ್ತೆ ಮತ್ತೆ ನೋಡಬೇಕು. ದರ್ಶನೀಯತಮಂ ಶಾಂತಂ ಮನೋನಯನ ವರ್ಧನಂ. ಮನಸ್ಸಿಗೆ ಬೇಕು ಅಂತ ಅನಿಸ್ತದೆ, ಮನಸ್ಸಿಗೆ ಮತ್ತೆ ಮತ್ತೆ ನಾವು ಅವನನ್ನು ಪಡಿಬೇಕು, ಅವನನ್ನು ಮುದ್ದಿಸಬೇಕು, ಅವನನ್ನು ಅಪ್ಪಿಕೊಳ್ಳಬೇಕು ಅಂತ ಅನಿಸ್ತದೆ. ಪದ್ಭ್ಯಾಂ ನಖ ಮಣಿಶ್ರೇಣ್ಯ. ಆಹಾ, ಆ ಪಾದದಲ್ಲಿರುವ ಉಗುರು ಅದೆಷ್ಟು ಸುಂದರವಾಗಿ ಅತ್ಯಂತ ಪ್ರಖರವಾಗಿ ಹೊಳಿತಾ ಉಂಟು. ವಾಸುದೇವನ ದಿವ್ಯ ಪಾದಗಳು. ಪದ್ಭ್ಯಾಂ ನಖ ಮಣಿಶ್ರೇಣ್ಯ ವಿಲಸದ್ಭ್ಯಾಂ ಸಮರ್ಚತಾಂ ಹೃತ್ಪದ್ಮ ಕರ್ಣಿಕಾಧಿಷ್ಣ್ಯಂ ಆಕ್ರಮ್ಯ ಆತ್ಮನ್ಯವಸ್ಥಿತಂ ಸ್ಮಯಮಾನಂ. ನಗ್ತಾ ಇದ್ದಾನೆ, ನನ್ನನ್ನೇ ನೋಡಿ ನಗ್ತಾ ಇದ್ದಾನೆ ಅವ. ಹೌದೌದು ಸ್ವಾಮಿ. ಸ್ಮಯಮಾನಂ ಅಭಿಧ್ಯಾಯೇತ್ ಸಾನುರಾಗಾವಲೋಕನಂ. ನನ್ನ ಮೇಲೆ ಅದೆಷ್ಟು ಅನುರಾಗ ಅವನಿಗೆ, ಸ್ವಾಮಿಗೆ. ಸ್ವಾಮಿ, ಇಂತಹ ಈ ವಾಸುದೇವನ ಸ್ವರೂಪ ಏನುಂಟು, ಈ ಸ್ವರೂಪವನ್ನು ದ್ವಾದಶಾಕ್ಷರಿ ಮಂತ್ರದಿಂದ ನಾವು ಧ್ಯಾನಿಸಬೇಕಂತೆ. ಎಷ್ಟು ಚೆಂದದಲ್ಲಿ ಶಿಕ್ಷಣ ನೋಡಿ. ಯಾವ ಮಕ್ಕಳಿಗೆ ನಾವು ಹೇಳಿಕೊಡ್ತೇವೆ ದೇವರು ಹೇಗಿದ್ದಾರೆ? ಹೀಗಿದ್ದಾರೆ. ಸಣ್ಣ ಮಕ್ಕಳಿಗೆ ದೇವರನ್ನು ನಾವು ವರ್ಣಿಸುವ ಬಗ್ಗೆ ಹೀಗೆ ವರ್ಣಿಸುವಾಗ ನಾವೇ ನೋಡದವರಾಗಿ ಮಾಡಲಿಕ್ಕಿಲ್ಲ. ನಾವು ನೋಡಿ ಅನುಭವಿಸಿದ ಹಾಗೆ ಅದನ್ನು ವರ್ಣಿಸಬೇಕು ಅವರಿಗೆ. ಆವಾಗ ಅವರು ಗಟ್ಟಿ ಹಿಡ್ಕೊಳ್ತಾರೆ ಅದನ್ನು. ದೇವರು ಹೀಗೆ, ನನಗೆ ಅಪ್ಪ ಹೀಗೆ ಹೇಳಿದ್ದಾರೆ, ಅಮ್ಮ ಹೀಗೆ ಹೇಳಿದ್ದಾರೆ ಅಂತ. ಇಲ್ಲದಿದ್ದರೆ ನಾವು ಹೇಳುವಾಗ ದೇವರು ಹೀಗಿದ್ದಾನೆ ಅಂತ ಹೇಳುವ ಕಾಲಕ್ಕೆ ನಮಗೂ ಅರ್ಥ ಆಗದೆ ಇನ್ನೊಬ್ಬರಿಗೂ ಅರ್ಥ ಆಗದ ರೀತಿಯಲ್ಲಿ ಹೇಳಿದರೆ ಪ್ರಯೋಜನ ಉಂಟು. ಆ ರೀತಿ ನೋಡಿದ ಹಾಗೆ ಹೇಳಬೇಕು. ಎಷ್ಟು ಚೆಂದ ನೋಡಿ. ನಾರದರು ನೋಡಿದವರಿ. ಹಾಗಾಗಿ ನೋಡಿದ ಹಾಗೆ ಈ ಮಗನಿಗೆ ಉಪದೇಶ ಮಾಡ್ತಾರೆ. ಅವನಿಗೆ ಅರ್ಥ ಆಯ್ತಲ್ಲ, ಅದು ಭಾರಿ ಶಾರ್ಪು. ಈ ಮಂತ್ರವನ್ನು 7 ರಾತ್ರಿಗಳ ಕಾಲ ಪಠನೆ ಮಾಡಬೇಕು. ಪಠನೆ ಮಾಡಿ ಸಿದ್ಧಿಯನ್ನು ಪಡೆದಾಗ ಆ ಮೇಲಿನ ಲೋಕದಲ್ಲಿ ಇರುವವರೆಲ್ಲ ಕಾಣ್ತಾರಂತೆ. ಅಬ್ಬಬ್ಬಬ್ಬಬ್ಬ, ಇಂಥ ಪ್ರಖರ ಮಂತ್ರ ನೋಡಿ ಇದು. ಓಂ ನಮೋ ಭಗವತೆ ವಾಸುದೇವಾಯ. ಇದನ್ನು ಶ್ರದ್ಧಾ ಭಕ್ತಿಯನ್ನು ಭಜಿಸೋ. ಹೋಗು. 3 ಪ್ರದಕ್ಷಿಣೆ ಬಂದ ಈ ಮಗು ನಾರದರಿಗೆ ಅಡ್ಡಬಿದ್ದ. ಯಯೌ ಮಧುವನಂ ಪುಣ್ಯಂ ಹರೇಶ್ಚರಣ ಚರ್ಚಿತಂ. ಅಲ್ಲಿ ಹೋಗಿ ಸ್ನಾನ ಮಾಡ್ತಾನೆ, ಶುರು ಮಾಡ್ತಾನೆ. ಇತ್ತ ನಾರದರು ನೇರ ಅಲ್ಲಿಗೆ ಹೋದರು. ಇಲ್ಲಿ ಕೆಲಸ ಮುಗೀತವರಿಗೆ. ಇಲ್ಲಿಗೆ ಉತ್ಥಾನಪಾದನಲ್ಲಿಗೆ ಅಲ್ಲಿ ಹೋಗಿ, ಮೊನ್ನೆವರೆಗೆ ಸರಿ ಇದ್ದಾನೆ, ಎಂತಾಗಿದೆ ನೀಗೆ? ತಲೆ ಬಿಸಿಯಲ್ಲಿ ಇದ್ದಾನೆ. ಮಗ ಮನೆ ಬಿಟ್ಟಿದ್ದಾನೆ, ಮಗ ಓಡಿ ಹೋಗಿದ್ದಾನೆ ಅಂತ ಈಗಿನ ಭಾಷೆಯಲ್ಲಿ ಹೇಳೋದಿದ್ದರೆ ಕಾಣಲಿಲ್ಲ. ಹುಡುಕಿ ಸಾಕಾಯಿತು. ಸಂಗತಿ ಗೊತ್ತಿಲ್ಲ. ಇವ ಈ ಹೆಂಡತಿಯ ಮೇಲೆ ಪ್ರೀತಿಯಲ್ಲಿ ಇವ ಅಲ್ಲಿ ಅಡ್ಡ ಬಿದ್ದಿದ್ದಾನೆ. ಹೆಂಡತಿಯ ಮೇಲೆಯ ಅತಿಯಾದಂತಹ ಪ್ರೀತಿ. ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಲಾಸ್ಟಿಗೆ ಮಾರ್ಕ್ ಕಾರ್ಡ್ ಬರುವಾಗಲೇ ಗೊತ್ತು, ಸೈನ್ ಹಾಕ್ಲಿಕ್ಕೆ ಆಗುವಾಗ. ಮತ್ತೆ ನನಗೆ ಒತ್ತಾಯಕ್ಕೆ ಸೈನ್ ಹಾಕದೆ ಇವ ಶಾಲೆಗೆ ಹೋಗುವುದಿಲ್ಲಲ್ಲ ಮಗ. ಇವ ಸೀದಾ ಅಲ್ಲಿಗೆ ಹೋದ. ಉತ್ಥಾನಪಾದ ಹೇಳಿದ, ತಲೆ ಬಿಸಿ ಮಾಡಬೇಡ. ಮಾಮ ಶುಚಃ ಸ್ವತನಯಂ ದೇವಗುಪ್ತಂ ವಿಷಾಂಪತೆ. ಅವ ದೇವರಿಂದ ಸಂರಕ್ಷಿತನಾಗಿದ್ದಾನೆ, ನಿನಗೆ ಅವನ ಮಹತ್ವ ಗೊತ್ತಿಲ್ಲ. ಬರ್ತಾನೆ, ನೀವು ಯಾರೂ ಕೂಡ ಮಾಡದೇ ಇರುವಂತಹ ಸಾಧನೆಯನ್ನು ಮಾಡಿ ಮುಂದೆ ಬರ್ತಾನೆ. ಹೆದರಬೇಡ, ನಿನ್ನ ಕೀರ್ತಿ ಲೋಕದಲ್ಲೆಲ್ಲ ಉದ್ದಗಲಕ್ಕೆ ಹರಡುತ್ತದೆ. ಸ್ವಲ್ಪ ತಲೆ ಬಿಸಿ ಕಡಿಮೆ ಆಯಿತು. ತಲೆ ಬಿಸಿ ಕಡಿಮೆ ಆದರೂ ಕೂಡ ಮಗನನ್ನೇ ಚಿಂತೆ ಮಾಡ್ತಾ ಇದ್ದಾನೆ. ಸರಿ. ಇತ್ತ ಇವ ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಪ್ರಾಣಾಯಾಮ ಸಹಿತನಾಗಿ ಜಪಕ್ಕೆ ಕೂರ್ತಾನೆ. ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ ಆತ್ಮವೃತ್ಯನುಸಾರೇಣ ಮಾಸನ್ನಿನ್ಯೇ. ಹೇಗೆ? ಹೊಟ್ಟೆ ತುಂಬ ಊಟ ಮಾಡಲಿಕ್ಕಿಲ್ಲ ಸಪ್ತಾಹದಲ್ಲಿ.
ನಮಗೆ ಆಗುವುದಿಲ್ಲ ಅದು. ಇಲ್ಲಿ ಕೆಲಸ ಸಾಗುವುದಿಲ್ಲ. ಇವ ಹೇಗೆ 3 ರಾತ್ರಿಗೆ ಒಂದು ಸಲ ಹಣ್ಣುಗಳನ್ನು ಮಾತ್ರ ತಿಂದು 1 ತಿಂಗಳು ಹಾಗೆ ಕಳೆದ. ದ್ವಾದಶಾಕ್ಷರಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. 3 ರಾತ್ರಿಗೆ ಒಂದು ಸಲ ಹಣ್ಣನ್ನು ತಿಂದು ಜಪದಲ್ಲಿ ಕಳೆದ 1 ತಿಂಗಳು. 2ನೇ ತಿಂಗಳಿಗಾಗುವಾಗ 6 ದಿನಗಳಿಗೊಮ್ಮೆ ಹುಲ್ಲು ಎಲೆ, ಅದುವೇ ಆಹಾರ. ಹುಲ್ಲನ್ನು ತಿನ್ನುವುದು, ಎಲೆಯನ್ನು ತಿನ್ನುವುದು 6 ರಾತ್ರಿಗಳಿಗೊಮ್ಮೆ. ಹೀಗೆ 2ನೇ ತಿಂಗಳು ಹೋಯಿತು. 3ನೇ ತಿಂಗಳಿಗಾಗುವಾಗ 9 ದಿವಸಗಳಿಗೊಮ್ಮೆ ಕೇವಲ ನೀರನ್ನು ಮಾತ್ರ ಕುಡಿದು ವಾಸುದೇವ ಜಪದಲ್ಲಿಯೇ ತೊಡಗಿದ. 4ನೇ ತಿಂಗಳಿಗಾಗುವಾಗ 12 ದಿವಸಗಳಿಗೊಮ್ಮೆ ಕೇವಲ ಗಾಳಿಯನ್ನು ಮಾತ್ರ ಸೇವಿಸಿದ. ಧ್ಯಾನ ಮಾಡಿ 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 4ನೇ ತಿಂಗಳಿನ ಕೊನೆಗಾಗುವಾಗ ತನ್ನ ಶರೀರದ ನರ ನಾಡಿಗಳಲ್ಲಿ, ರಕ್ತದ ಕಣಗಳಲ್ಲಿ ಕೂಡ ವಾಸುದೇವನನ್ನು ನೆಲೆಗೊಳಿಸಿದ. 5ನೇ ತಿಂಗಳಿಗಾಗುವಾಗ ಜಿತಶ್ವಾಸ, ಉಸಿರನ್ನು ಬಂಧಿಸಿದ. ಧ್ಯಾಯನ್ ಬ್ರಹ್ಮ ಪದೈಕೇನ ತಸ್ಥೌ, 1 ಕಾಲಿನಲ್ಲಿ ನಿಂತು ಜಪ ಮಾಡತೊಡಗಿದ. ಹಠ ಅಂದರೆ ಹೀಗೆ, ಬೇಡದಿದ್ದಕ್ಕೆ ಹಠ ಅಲ್ಲ, ಇದಕ್ಕೆ ಹಠ ಮಾಡಬೇಕು. ಸರ್ವತೋ ಮನ ಆಕೃಷ್ಯ, ಎಲ್ಲ ಕಡೆಗಳಿಂದಲೂ ಮನಸ್ಸನ್ನು ಏಕತ್ರಗೊಳಿಸಿ ಹೃದಯದಲ್ಲಿ ಸರ್ವ ಗುಹಾನಿವಾಸಿಯಾದಂತಹ ವಾಸುದೇವನನ್ನು ಧರಿಸಿ ಧ್ಯಾಯನ್ ಭಗವತೋ ರೂಪಂ, ಯಾವ ನಾರದರು ಈ ವಾಸುದೇವ ಸ್ವರೂಪವನ್ನು ವಿವರಿಸಿದ್ರು ಆ ಎಲ್ಲ ಸ್ವರೂಪವನ್ನು ಧ್ಯಾನಿಸುತ್ತಾ ವಾಸುದೇವ ಮಂತ್ರದಿಂದ, ದ್ವಾದಶಾಕ್ಷರಿಯಿಂದ ಹೃದಯದಲ್ಲಿ ಕಟ್ಟಿಕೊಂಡಿದ್ದಾನೆ. ನಾದ್ರಾಕ್ಷಿ, ಬೇರೆ ಯಾವುದು ಕಾಣೋದಿಲ್ಲ ಅವನಿಗೆ, ವಾಸುದೇವ ಒಬ್ಬನೇ ಕಾಣೋದೀಗ ಮನಸ್ಸಿಗೆ, ಹೃದಯಕ್ಕೆ, ಎಲ್ಲರ. ಇಷ್ಟು ಮಾಡುವಾಗ ಭೂ ವ್ಯೋಮ ಪಾತಾಳ ಲೋಕಗಳು ಕೂಡ ನಡುಗುವುದಕ್ಕೆ ಶುರುವಾದವು. ಅಂತಹ ತಪಸ್ಸು. ಯದೈಕಪಾದೇನ ಸ ಪಾರ್ಥಿವಾರ್ಭಕಃ ತಸ್ಥೌ, 1 ಕಾಲಿನಿಂದ ತಪಸ್ಸು ಮಾಡುತ್ತಾ ಇರುವಂತಹ ಆ ಕಾಲಕ್ಕೆ ಇನ್ನೊಂದು ಕಾಲು ಭೂಮಿಯಲ್ಲಿ ನೆಟ್ಟಿದೆ. ಆವಾಗ ಭೂಮಿಯೇ ನಿಪೀಡಿತ, ಭೂಮಿಗೆ ಭಾರ ಆಯಿತಂತೆ ಇವನ ಈ ತಪಸ್ಸಿನಿಂದ. ಅದು ಹೀಗಾಗಲಿಕ್ಕೆ ಶುರುವಾಯಿತು. ನೌಕೆಯ ಹಾಗೆ ಸಮುದ್ರದಲ್ಲಿ ಸಂಚಾರ ಮಾಡುವಂತಹ ದೋಣಿ ಹೀಗೆ ಆಗ್ತಾ ಹೋಗ್ತದೆ ನೋಡಿ. ನಿಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಓಡ. ಓಡಕ್ಕೆ ಓಡಲಿಕ್ಕೆ ಆಗೋದಿಲ್ಲ, ಹೀಗಾಗುವುದು. ತಸ್ಮಿನ್ ಅಭಿಧ್ಯಾಯತೆ ವಿಶ್ವಮಾತ್ಮನೋ, ಮೇಲಿನ ಲೋಕದವರಿಗೆಲ್ಲ ಉಸಿರುಗಟ್ಟಲಿಕ್ಕೆ ಶುರುವಾಯಿತು ಮಾರ್ಯಾರೆ. ನಿರುಧ್ಯಾಸು ಮನನ್ಯಯಾಧಿಯ ಲೋಕ ನಿರುಚ್ಛ್ವಾಸ ಪೀಡಿತ. ಉಸಿರುಗಟ್ಟಲಿಕ್ಕೆ ಉಸಿರಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿಕೊಂಡು ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗಿ ಶ್ರೀಹರಿಯನ್ನು ಶರಣಾದರು. ಸ್ವಾಮಿ ನಮಗೆ ಉಸಿರುಗಟ್ತಾ ಉಂಟು, ಏನ ಸಂಗತಿ ಇದು ಗೊತ್ತಾಗುವುದಿಲ್ಲ. ನೈವಂ ವಿಧಾಮಹ, ಯಾಕೆ ಹೀಗೆ ಉಸಿರುಗಟ್ತಾ ಇದೆ? ವಿಧೇಹಿತನ್ನೋ, ನಮಗೆ ಆಪತ್ತಿಂದ ನಿವಾರಣೆ ಮಾಡಬೇಕು ನಮ್ಮನ್ನು, ನಾವು ಶರಣಾಗಿದ್ದೇವೆ ಸ್ವಾಮಿ ಅಂತ ಹೇಳಿದಾಗ ಮಹಾವಿಷ್ಣು ಹೇಳ್ತಾನೆ, ದೇವತೆಗಳೇ ಮಾ ಭಯಿಷ್ಟ, ಹೆದರಬೇಡಿ, ಉಸಿರುಗಟ್ತಾ ಇದೆ ಅಲ್ವಾ, ಬಿಡಿಸ್ತೇನೆ. ತಪಸೋ ದುರತ್ಯಯಾತ್ ನಿವರ್ತಯಿಷ್ಯೆ, ನನ್ನವನಾದಂತಹ ಆ ಧ್ರುವ ತಪಸ್ಸಿನ ಮೂಲಕವಾಗಿಯೇ ಸಮಸ್ತ ನನ್ನ ಸ್ವರೂಪವನ್ನೇ ಅವ ಶರೀರದಲ್ಲಿ ಧಾರಣೆ ಮಾಡಿ ಇಟ್ಟಿದ್ದಾನೆ. ಆದ ಕಾರಣ ನಿಮಗೆ ಉಸಿರುಗಟ್ಟುವ ಹಾಗೆ ಆಗಿದೆ. ನಾನೀಗ ಅವನನ್ನು ತಪಸ್ಸಿನಿಂದ ಹೊರಗೆ ತರ್ತೇನೆ, ಹೆದರಬೇಡಿ, ಹೋಗಿ. ಯಾಕೆ? ಅವನಿಂದಾಗಿ ನಿಮಗೆ ಪ್ರಾಣರೋಧ ಆಗಿದೆ. ಯಾಕೆ ಆಗಿದೆ ಅಂತ ಕೇಳಿದರೆ, ಉತ್ಥಾನಪಾದಿರ್ಮಯಿ ಸಂಗತಾತ್ಮ, ಅವನು ನನ್ನಲ್ಲಿ ಸೇರಿ ಹೋಗಿದ್ದಾನೆ ರೀ. ನಿಮಗೆ ಗೊತ್ತಿಲ್ಲ ಅದು. ಸರಿ, ದೇವತೆಗಳಿಗೆ ಉಸಿರುಗಟ್ಟುವ ಪರಿಸ್ಥಿತಿ ಬಂದಿದೆ, ಅದನ್ನು ಅವರನ್ನು ನಿವಾರಿಸಬೇಕು ಅಂತ ಹೇಳಿ ಸಂಕಲ್ಪಿಸಿದಂತಹ ಭಗವಂತ ಗರುಡಾರೂಢನಾಗಿ ನೇರವಾಗಿ ಮಧುವನಕ್ಕಿಳಿದ. ಸಹಸ್ರಶೀರ್ಷಾಪಿ ತಥೋ ಗರುತ್ಮತ ಮಧೋರ್ವನಂ ಭೃತ್ಯ ದಿದೃಕ್ಷಯಾಗತಃ. ಯಾಕೆ ಬಂದಂತೆ? ನನ್ನವನನ್ನು ನಾನು ನೋಡಬೇಕು ಅಂತ.
ಬಂದು ಇಳಿದಿದ್ದಾನೆ. ಗರುಡನಿಂದ ಇಳಿದು ಈ ಧ್ರುವ, ಆಹಾ ಎಷ್ಟು ಚೆಂದ ಆ ತಪಸ್ಸು ಮಾಡೋದನ್ನು ನೋಡುವುದಕ್ಕೆ ನಾವು ಹೋಗಬೇಕು, ನೋಡಲಿಕ್ಕೆ ಧ್ರುವ ಹೇಗೆ ತಪಸ್ಸು ಮಾಡ್ತಾನೆ ಅಂತ. ಅಷ್ಟು ಚೆಂದದ ತಪಸ್ಸು. ಆ ಕಣ್ಣು ಮುಚ್ಚಿ ಒಳಗಿನ ಕಣ್ಣನ್ನು ತೆರೆದು ಕಣ್ಣನ್ನು ಕೊಟ್ಟವನನ್ನು ನೋಡ್ತಾ ಇದ್ದಾನೆ. ಇವ ಹೋಗಿ ಎದುರು ನಿಂದದ್ದೇ ತಡ. ಒಳಗಡೆ ನೋಡ್ತಾ ಇದ್ದದ್ದು ಮಾಯ ಆಯಿತು. ತಿರೋಹಿತಂ ಸಹಸೈವೋಪಲಕ್ಷ್ಯ ಈವರೆಗೆ ಹೃತ್ಪದ್ಮಕೋಶೆ ಸ್ಫುರಿತಂ ತಡಿತ್ಪ್ರಭಂ, ಅತ್ಯಂತ ಪ್ರಕಾಶಮಾನವಾದಂತಹ ಯಾವ ತೇಜಸ್ಸನ್ನು ಈವರೆಗೆ ಶರೀರದಲ್ಲಿ ಧರಿಸಿಕೊಂಡಿದ್ನೋ, ಹೃದಯದಲ್ಲಿ ಧ್ಯಾನಿಸಿಕೊಂಡಿದ್ನೋ ಅಂತಹ ದಿವ್ಯವಾದಂತಹ ಪ್ರಕಾಶ ಮಾಯವಾಗಿ ಹೋಯಿತು. ಕಣ್ಣು ಬಿಟ್ಟು ನೋಡ್ತಾನೇ ಬಹಿಸ್ಥಿತಂ ತದವಸ್ಥಂತದರ್ಶ. ಮೆಲ್ಲ ಕಣ್ತೆರೆದು ನೋಡಿದವಾಗ 5 ತಿಂಗಳಿನಿಂದ ಯಾವ ಪ್ರಸಾದಾಭಿಮುಖಂ ಹೇಳುವ ಆ ಸ್ವರೂಪವನ್ನು ನಾನು ದ್ವಾದಶಾಕ್ಷರಿ ಮಂತ್ರದಿಂದ ಧ್ಯಾನಿಸ್ತಾ ಇದ್ದೇನೋ ಅಂಥವನು ನನ್ನ ಮುಂದೆ ಬಂದು ನಿಂದ ಅಂತ ಮನಸ್ಸಿನಲ್ಲಿ ಭಾವಿಸ್ತಾನೆ. ನನ್ನವನು ಬಂದ ಅಂತ ಹೇಳಿ ಕ್ಷಿತೌ ಅವಂದತ ಅಂಗಂ ವಿನಮಯ್ಯ ದಂಡವತ್, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ವಾಸುದೇವನಿಗೆ. ಇವ ಮಂದಹಾಸ ಸ್ಮಿತವದನನಾಗಿದ್ದಾನೆ. ಅವಂದತ ವಿನಮಯ್ಯ ದಂಡವತ್, ಅಲ್ಲಿಂದಲೇ ಮಲಗಿದಲ್ಲಿಂದಲೇ ಸಾಷ್ಟಾಂಗ ಪ್ರಣಾಮ ಮಾಡಿದಲ್ಲಿಂದಲೇ ತಲೆ ಎತ್ತಿ ತನ್ನ ಕಣ್ಣುಗಳೆರಡರಿಂದ ಸ್ವಾಮಿಯನ್ನು ನೋಡುವುದಂತೆ. ದೃಗ್ಭ್ಯಾಂ ಪ್ರಪಶ್ಯನ್, ವಾಸುದೇವನನ್ನು ಕುಡಿದು ಬಿಡಬೇಕು ಅಂತ ಪ್ರಪಿಬನ್ನಿವಾರ್ಭಕಃ, ಮುಖದಿಂದ ಒಂದು ಸಲ ಆ ವಾಸುದೇವನನ್ನು ಚುಂಬಿಸಬೇಕು, ಮುದ್ದಿಸಬೇಕು ಅಂತ ಹೀಗೆ ಮಾಡ್ತಾ ಇದ್ದಾನೆ. ಚುಂಬನ್ನಿವಾಸ್ಯೇನ, 2 ಕೈಗಳಿಂದ ಅಪ್ಪಿ ಹಿಡ್ಕೊಳ್ಬೇಕು ನನ್ನ ವಾಸುದೇವನನ್ನು. ಅಲ್ಲಿಂದ ಎದ್ದು ನಿಲ್ತಾನೆ, ಕೈಗಳೆರಡನ್ನು ಜೋಡಿಸಿ ಮಾತಾಡಬೇಕು ಅಂತ ಮನಸ್ಸಾಗ್ತಾ ಇದೆ. ಸತಂ ವಿವಕ್ಷಂತಂ ಅತದ್ವಿದಂ ಹರಿ, ಮಾತಾಡಬೇಕು ಅಂತ ಮನಸ್ಸಾದರೂ ಕೂಡ ಮಾತು ಬರ್ತಾ ಇಲ್ಲ ಬಾಯಲ್ಲಿ, ಎಲ್ಲವೂ ಕೂಡ ಸುಪ್ತವಾಗಿ ಹೋಗಿದೆ. ಎದುರಿದ್ದಂತಹ ವಾಸುದೇವನಿಗೆ ಅರ್ಥ ಆಯಿತು, ಏನೋ ನನ್ನ ಕುರಿತಾಗಿ ಮಾತಾಡಬೇಕು ಹೇಳುವ ಹಂಬಲ ಅಧಿಕವಾಗ್ತಾ ಇದೆ ಧ್ರುವನಿಗೆ. ಮಾತಾಡಲಿ ಅಂತ ಹೇಳಿ 2 ಕೈಗಳನ್ನು ಜೋಡಿಸಿದಂತಹ ಧ್ರುವನ ಕೆನ್ನೆಗೆ ತನ್ನ ದಿವ್ಯವಾದಂತಹ ವೇದಮಯವಾದಂತಹ ಶಂಖವನ್ನು ಹೀಗೆ ಸ್ಪರ್ಶಿಸಿದಂತೆ. ವಾಸುದೇವನ ಶಂಖ ಸ್ಪರ್ಶ ಧ್ರುವನ ಕೆನ್ನೆಗೆ ಆಯಿತು. ಅಷ್ಟರಲ್ಲಿ ಪಸ್ಪರ್ಶ ಬಾಲಂ ಕೃಪಜಾ ಕಪೋಲೆ ಸವೈ ತದೈವ ಪ್ರತಿಪಾದಿತಾಂಗಿರಾಂ ದೈವೀ, ಇದ್ದಕ್ಕಿದ್ದಾಗೆ ಅವನಲ್ಲಿ ಸುಪ್ತವಾಗಿದ್ದಂತಹ ನಿದ್ರಿಸುತ್ತಾ ಇದ್ದಂತಹ ಎಲ್ಲ ಇಂದ್ರಿಯಗಳು ಜಾಗೃತವಾದವು. ಯಾವುದೋ ಒಂದು ಅವ್ಯಕ್ತವಾದಂತಹ ವೇದೋದಿತವಾದಂತಹ ಚಿಂತನೆಗಳು, ಮಾತುಗಳು ಅವನ ತಲೆಯಲ್ಲಿ ಬುದ್ಧಿಯಲ್ಲಿ ಸ್ಫುರಣೆಗೊಂಡವು. ಅಂತಹ ಆ ಹಂತದಲ್ಲಿ ವಾಸುದೇವನನ್ನು ಭಕ್ತಿಭಾವದಿಂದ ವಾಸುದೇವ ಸ್ತುತಿ ಮಾಡ್ತಾನೆ. ಅದ್ಭುತವಾದಂತಹ ಸ್ತುತಿ. ವಾಸುದೇವನ ಸ್ಪರ್ಶದಿಂದ ಅವನ ಬಾಯಲ್ಲಿ ಬಂದ ಮೊದಲ ಮಾತೇ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾರು ನನ್ನ ಒಳಗಡೆ ಪ್ರವೇಶ ಮಾಡಿ ನನ್ನ ಮಾತನ್ನು ಜೀವಗೊಳಿಸಿದನೋ, ನನ್ನ ನಾಲಿಗೆಯಲ್ಲಿ ನಿಂತನೋ,
ಸಂಜೀವಯತ್ಯಖಿಲ ಶಕ್ತಿಧರ. ಸಮಗ್ರ ಬ್ರಹ್ಮಾಂಡದ ಶಕ್ತಿ ಎಲ್ಲ ಇವನಲ್ಲಿ ಸೇರಿ ಹೋಗಿದೆ. ಬ್ರಹ್ಮಾಂಡಕ್ಕೆ ಪ್ರಪಂಚಕ್ಕೆ ಇವತ್ತು ಶಕ್ತಿ ಇದೆ ಅಂತಾದರೆ ವಾಸುದೇವನಿಂದ ಮಾತ್ರ. ಅಂತಹ ವಾಸುದೇವ ನನ್ನ ನಾಲಿಗೆಯಲ್ಲಿ ನಿಂತು ನನ್ನ ನಾಲಿಗೆಗೆ ಜೀವ ಕೊಟ್ಟನಲ್ಲ. ಅನ್ಯಾಂಶ್ಚ ಹಸ್ತ ಚರಣ, ಈ ಎರಡು ಕೈಗಳು ಜೋಡಿಸುವ ಹಾಗೆ ಈ ಕೈಗಳಿಗೂ ಚೈತನ್ಯ ಕೊಟ್ಟನಲ್ಲ. ಕಿವಿಗಳಿಗೆ ಕೇಳುವಂತಹ ಶಕ್ತಿಯನ್ನು ಕೊಟ್ಟನಲ್ಲ. ಚರ್ಮಗಳಿಗೆ ಸ್ಪರ್ಶಜ್ಞಾನವನ್ನು ಕೊಟ್ಟನಲ್ಲ. ಇಲ್ಲದಿದ್ದರೆ ಆ ಶಂಖವನ್ನು ಮುಟ್ಟುವಾಗ ಸ್ಪರ್ಶಜ್ಞಾನ ಆಗಬೇಕಿತ್ತೆ. ವಾಸುದೇವನ ಶಂಖ ಜೀವ ಕೊಟ್ಟ ಚರ್ಮಕ್ಕೆ. ಹಾಗೆ ಕೈ ಕಾಲುಗಳಿಗೆ ಜೀವ ಕೊಟ್ಟು ನನ್ನ ಶರೀರದಲ್ಲಿ ಈವರೆಗೆ ಸುಪ್ತವಾಗಿದ್ದಂತಹ ಪ್ರಾಣಶಕ್ತಿಯನ್ನು ಸಂಜೀವನಗೊಳಿಸಿದಂತಹ ಹೇ ವಾಸುದೇವ, ನಿನ್ನ ಚರಣಗಳಿಗೆ ಶರಣು ಸ್ವಾಮಿ, ಶರಣು. ಈ ರೀತಿಯಾಗಿ ಅತ್ಯದ್ಭುತವಾಗಿ ಸ್ತುತಿ ಮಾಡ್ತಾನೆ. ಆ ಸ್ತುತಿಗೆ ಭಗವಂತ ಒಲಿದ ಸ್ವಾಮಿ, ಒಲಿದ. ಯಾಕೆ? ಭೃತ್ಯಾನುರಕ್ತ. ಅವನ ಪ್ರೀತಿ, ಅವನ ಭಗವಂತನ ಅಟ್ಯಾಚ್ಮೆಂಟು ಎಲ್ಲಿ ಅಂತ ಕೇಳಿದರೆ ಭಕ್ತರ ಮೇಲಂತೆ. ಭೃತ್ಯಾನುರಕ್ತ. ಮಗು, ನನಗೊತ್ತು ನೀ ಏನನ್ನು ಬಯಸುತ್ತೀ ಅಂತ, ನಾನು ಕೊಡ್ತೇನೆ ಅದನ್ನು. ತತ್ ಪ್ರಯಚ್ಛಾಮಿ. ನಮಗೆ ಯಾಕೆ ಬರುವುದಿಲ್ಲ ಈ ಭಾವ? ನಾ ಕೊಡ್ತೇನೆ ಅಂತ ಅವನ ಕೈಯಿಂದ ಯಾಕೆ ನಮಗೆ ಹೇಳಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ? ದುರಾಪಮಪಿ, ಯಾರಿಗೂ ಸಿಗದೇ ಇರುವಂತಹ ದುಸ್ಸಾಧ್ಯವಾದ್ದನ್ನು ನಿನಗೆ ಸಾಧಿಸಿಕೊಡ್ತೇನೆ ನಾನು. ನೀ ಬಯಸಿದ್ದು ಯಾರಿಂದಲೂ ಈವರೆಗೆ ಏರದೇ ಇರುವಂತಹ ಸ್ಥಾನವನ್ನು ಏರಬೇಕು ಅಂತ ತಾನೇ ಕೊಡ್ತೇನೆ. 3 ಲೋಕಗಳಿಂದಲೂ ಮೇಲೆ ಇರುವಂತಹ ಎಲ್ಲ ಗ್ರಹಗಳು, ತಾರೆಗಳು, ನಕ್ಷತ್ರಗಳು, ಸಮಸ್ತ ದೇವತೆಗಳು ಕೂಡ ನಿನಗೆ ಸುತ್ತುವರಿಬೇಕು ಅಂತಹ ಒಂದು ಸ್ಥಾನವನ್ನು ಕೊಡ್ತೇನೆ. ಒಂದು ಚಕ್ರ, ಅದು ಧ್ರುವ ಚಕ್ರ ಅಂತ. ಎಲ್ಲರೂ ಕೂಡ ನಿನಗೆ ಅಲ್ಲಿ ಪ್ರದಕ್ಷಿಣೆ ಬರ್ತಾರೆ. ಅಂತಹ ಧ್ರುವ ಲೋಕವನ್ನು ನೀನು ಕೊಡ್ತೇನೆ. ಅದು ಕೊಡಬೇಕಿದ್ರೆ ನೀನು ನಿನ್ನ ಮನೆಯಲ್ಲಿ ಹೋಗಿ ನೀನು ಅಪ್ಪ ಏರಿದಂತಹ ಆ ಸಿಂಹಾಸನವನ್ನು ಏರಿ 36,000 ವರ್ಷಗಳ ಕಾಲ ಭೂಮಂಡಲವನ್ನು ಆಳಬೇಕು ನೀನು. ಅನುಗ್ರಹ ನೋಡಿ. ನಿನ್ನ ಅಣ್ಣನಾದಂತಹ ಉತ್ತಮ ಮೃಗಯಾರ್ಥವಾಗಿ ಬೇಟೆಗೆ ಹೋದಂತಹ ಕಾಲಕ್ಕೆ ವಿದ್ಯಾಧರಾದಿ ದೇವಲೋಕದ ಜನಗಳಿಂದ ಅವ ಸಾಯ್ತಾನೆ ಯುದ್ಧದಲ್ಲಿ. ಆ ಮಗನನ್ನು ಅನ್ವೇಷಣೆ ಮಾಡುತ್ತಾ ಹೋದಂತಹ ಅವನ ತಾಯಿ ಸುರುಚಿ ಮುಂದೊಂದು ದಿನ ಅಗ್ನಿಪ್ರವೇಶ ಮಾಡಿ ಸಾಯ್ತಾಳೆ. ನೀನು ಆಮೇಲೆ ನನ್ನನ್ನು ಯಜ್ಞಾದಿಗಳಿಂದ ಸಂತೋಷಗೊಳಿಸಿ ಬೇಕಾದಷ್ಟು ಸುಖವನ್ನು, ವೈಭವವನ್ನು, ಭೋಗ ಭಾಗ್ಯಗಳನ್ನು ಈ ಭೂಮಂಡಲದಲ್ಲಿ ಅನುಭವಿಸಿ ಕೊನೆಯ ಕಾಲಕ್ಕೆ ನನ್ನ ಸ್ಮರಣೆಯನ್ನು ಮಾಡಿ ನೀನು ಅಲ್ಲಿಗೆ ಬರಬೇಕು. ನಿನ್ನ ಅಮ್ಮನಾದಂತಹ ಸುನೀತಿಯು ಕೂಡ ಅತ್ಯಂತ ಯುಕ್ತವಾದ ಯೋಗ್ಯವಾದ ಸ್ಥಾನವನ್ನು ಅವಳು ಏರ್ತಾಳೆ. ಒಳ್ಳೆಯದಾಗಲಿ. ಪೂಜೆ ಮಾಡ್ತಾನೆ ಭಗವಂತನನ್ನು, ವಾಸುದೇವನನ್ನು ಪೂಜೆ ಮಾಡಿ ಈ ಬಾಲಕ ನೋಡ್ತಾ ಇದ್ದ ಹಾಗೆ ಅವ ಗರುಡನನ್ನು ಹತ್ತಿ ಹೋದ ವೈಕುಂಠಕ್ಕೆ. ಇಲ್ಲಿ ಕಾಯ್ತಾ ಇದ್ದರು. ಉತ್ತಾನಪಾದ ಬರ್ತಾನೆ ಹೇಳೋ ಸುದ್ದಿ ಸಿಕ್ತು. ಒಂದಷ್ಟು ದೂರದಲ್ಲಿರುವಂತಹ ಉಪಮನಕ್ಕೆ ಹೋಗಿ ಅವನನ್ನು ಸ್ವಾಗತಿಸುವುದಕ್ಕೆ ರಥ ಸಮೇತವಾಗಿ ಹೋಗಿದ್ದಾರೆ ಎಲ್ಲರೂ ಕೂಡ. ಕರ್ಕೊಂಡು ಬಂದು ಸಿಂಹಾಸನ ಅವನನ್ನು ಅತ್ಯಂತ ಆನಂದದಿಂದ ಈ ಸುರುಚಿಯೂ ಸುನೀತಿ ಇಬ್ಬರು ಕೂಡ ಪೂಜೆ ಮಾಡ್ತಾರೆ. ಯಾಕೆ? ಯಾರಿಗೂ ಸಿಗದೇ ಇರುವಂತಹ ಒಂದು ಸ್ಥಾನವನ್ನು ಪಡ್ಕೊಂಡು ಬಂದಿದ್ದಾನೆ. ಆ ಮೂಲಕವಾಗಿ ಸಮಗ್ರ ಭೂಮಂಡಲಕ್ಕೆ ಅವ ಅಧಿಪತಿಯಾಗ್ತಾನೆ. ಅಧಿಪತಿಯಾಗಿ 36,000 ವರ್ಷಗಳ ಕಾಲ ಈ ಭೂಮಂಡಲವನ್ನು ಆಳ್ತಾನೆ. ಕೊನೆಗೆ ಎಲ್ಲ ಆದ ನಂತರ ಇನ್ನೇನು ಅಲ್ಲಿಗೆ ಏರಬೇಕು. ಅಲ್ಲಿಗೆ ಏರಬೇಕಿದ್ದರೆ ಆ ಹೊತ್ತಿಗೆ ಆಗುವಾಗ ವಿಮಾನ ಬರ್ತದೆ ಅವನಿಗೆ. ವಿಮಾನ ಬಂದ ಕಾಲಕ್ಕೆ
ಈ ಧ್ರುವ ವಿಮಾನವನ್ನು ಏರುವುದರ ಮೂಲಕವಾಗಿ ಧ್ರುವಸ್ಥಾನವನ್ನು ಪಡೆಯುವುದನ್ನು ನಾನು ನೋಡಬೇಕು ಅಂತ ಯಮಲೋಕದಿಂದ ಯಮ ಬಂದನಂತೆ. ಯಮನನ್ನೂ ಗೆದ್ದಂತಹ ಪುಣ್ಯಾತ್ಮಾವ ಬಂದವನೇ ಯಮ. ಈ ವಿಮಾನ ಬಂದು ನಿಂತಿದೆ, ಧ್ರುವನಿಗೇರಬೇಕು ತಾನೆ. ವಿಮಾನ ಏರುವ ಜಾಗದಲ್ಲಿ ಮೆಟ್ಟಿಲಿನ ಬುಡದಲ್ಲಿ ಯಮ ತಲೆ ತಗ್ಗಿಸಿ ನಿಂತಂತೆ. ತಲೆ ತಗ್ಗಿಸಿ ನಿಂತಹ ಯಮನ ತಲೆಯನ್ನು ಮೆಟ್ಟಿ ಈ ಧ್ರುವ ವಿಮಾನಕ್ಕೆ ಏರ್ತಾನೆ. ಅದ್ಭುತ. ಕೃಷ್ಣಾರಾಧನೆಯ ಮೂಲಕವಾಗಿ ಸಾವನ್ನು ಗೆಲ್ಬೋದು ಸ್ವಾಮಿ. ಯಮನಿಗೆ ನಾವು ಪ್ರಶ್ನಿಸಬಹುದು, ಎಷ್ಟು ನಿನ್ನ ಯಮಲೋಕಕ್ಕೆ ಅಂತ. ಅಷ್ಟು ಉದಾರಿ ನಮ್ಮ ಕೃಷ್ಣ. ಅದು ಸಿಗುವುದು ಈ ಸಪ್ತಾಹದಲ್ಲಿ ಮಾತ್ರ, ಬೇರೆಲ್ಲಿಯೂ ಸಿಗಲಾರದು. ಮೃತ್ಯುವಿನ ತಲೆಯನ್ನು ಮೆಟ್ಟಿ ಏರಿ ವಿಮಾನವನ್ನೇರಿ ಹೊರಟು ಹೋಗ್ತಾನೆ. ಆ ಬದಿಯಲ್ಲಿ ಅವನ ತಾಯಿ ಸುನೀತಿ ಹೋಗ್ತಾ ಇದ್ದಾಳೆ ಸ್ವರ್ಗಲೋಕಕ್ಕೆ. ಈ ವಿಷ್ಣು ಪಾರ್ಷದರು ತೋರಿಸ್ತಾ ಇದ್ದಾರೆ, ಅದು ನೋಡಲ್ಲಿ ನಿನ್ನ ಅಮ್ಮನಾದಂತಹ ಸುನೀತಿ ಹೋಗ್ತಾ ಇದ್ದಾಳೆ. ಸರಿ, ಹೋಗಿ ಅಲ್ಲಿ ಸೇರ್ತಾನೆ. ಆ ಸೇರಿದಂತಹ ಸ್ಥಾನ ಇವತ್ತು ಕೂಡ ಶಾಶ್ವತವಾದಂತಹ ಸ್ಥಾನ. ನಾವು ಧ್ರುವ ನಕ್ಷತ್ರ ಅಂತ ಏನು ಹೇಳ್ತೇವೆ, ಅದು ಇವನೇ. ಅದು ಅವ ಜ್ಯೋತಿ ರೂಪದಲ್ಲಿ ಅಲ್ಲಿದ್ದಾನೆ. ಅವನ ಸುತ್ತಲೂ ಇತರ ಅಲ್ಲಿಗೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಇವನಿಗೆ ಮಾತ್ರ. ಅದು ವಿಶೇಷ ಒಂದು ಸ್ಪೆಷಲ್ ಕೇಸ್ ಅದು. ಅಷ್ಟು ಪರಮ ಭಕ್ತಿಭಾವದಿಂದ ಶರಣಾಗತಿಯಿಂದ ಏನು ಬೇಕಾದರೂ ಆಗಲಿ, ಪ್ರಪಂಚವೇ ಮುಳುಗಲಿ, ನಾನು ಕೃಷ್ಣನನ್ನು ಬಿಡುವುದಿಲ್ಲ ಅಂತ ಹೇಳುವಂತಹ ಸ್ಪೆಷಲ್ ಕೇಸುಗಳಿಗೆ ಆ ಅನುಗ್ರಹ ಆಗ್ತದೆ ಧ್ರುವನಿಗೆ. ಧ್ರುವನೇ ನಮಗೆ ಸಾಕ್ಷಿ. ಅದು ಇವತ್ತು ಕೂಡ ಆ ಧ್ರುವ ಸ್ಥಿತಿ, ಧ್ರುವ ಲೋಕ, ಅಲ್ಲಿಗೆ ಎಲ್ಲ ನಕ್ಷತ್ರಗಳು, ತಾರೆಗಳು, ಎಲ್ಲರೂ ದೇವತೆಗಳು ಕೂಡ ಎಲ್ಲ ಸುತ್ತು ಬರುವುದೇ, ಒಳಗೋಗ್ಲಿಕ್ಕಾಗೋದಿಲ್ಲ ಯಾರಿಗೂ ಕೂಡ. ಅಂತಹ ಸ್ಥಾನವನ್ನು ಏರಿದ ಅಂತಹ ಒಂದು ಅದ್ಭುತವಾದಂತಹ ಪುಣ್ಯ ಕಥಾನಕವನ್ನು ನಾವು ಕೇಳಿದೆವು. ಈ ಪುಣ್ಯ ಕಥಾನಕ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದಂತಹ ಪ್ರೇರಣೆಯನ್ನು ಕೊಡಲಿ. ಶ್ರೀಮದ್ಭಾಗವತ ಸಪ್ತಾಹ ಯಜ್ಞ ಹೇಳುವಂಥದ್ದು ಇಂತಹ ಅನೇಕ ಪ್ರೇರಣೆಗಳಿಗೆ ಕಾರಣವಾಗಬೇಕು ಈ ಮಣ್ಣಿನಲ್ಲಿ. ಇದು ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿಯೂ ಕೂಡ ನೆನಪಿಡುವಂತಹ ಪ್ರಸಂಗವಾಗಬೇಕು. ಮಾತ್ರ ಅಲ್ಲ, ಇಂತಹ ಪರಮ ಪುಣ್ಯವಾದಂತಹ ಶ್ರೀಕೃಷ್ಣನ ನಿತ್ಯ ಸಾನ್ನಿಧ್ಯ ಇರುವಂತಹ ಭಾಗವತ ಗ್ರಂಥವನ್ನು ದಯವಿಟ್ಟು ಎಲ್ಲರ ಮನೆಗಳಲ್ಲಿ ತಂದು ಪೂಜೆಯ ಕೋಣೆಯಲ್ಲಿ ಇಡಿ ಸ್ವಾಮಿ. ಯಾವ ಆಪತ್ತುಗಳು ಬರುವುದಿಲ್ಲ. ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನು. ಆ ಪುಣ್ಯಕ್ಕೆ ಸ್ಥಾನ ಇದು. ಪುಣ್ಯವನ್ನು ಪಡೆಯುವುದಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ಅನ್ನೋದು ನಮಗೆ ಸ್ಪಷ್ಟವಾಗಿಲ್ಲ. ನಾಳೆಯಿಂದ ನಮ್ಮವರನ್ನು ಕರ್ಕೊಂಡು ಬನ್ನಿ, ನಮ್ಮೊಟ್ಟಿಗೆ ಪುಣ್ಯ ಸಂಚಯಕ್ಕೆ ಇನ್ನೂ ಒಂದಷ್ಟು ಜನ ಸೇರಲಿ. ಇನ್ನು ಮುಂದೆ ನಮಗೆ ಇದು ಸಿಗ್ತದೆ ಹೇಳುವುದು ನಿರ್ಣಯ ಇಲ್ಲ. ಯಾಕೆ? ಅಸ್ಥಿರತ್ವಾತ್ ಶರೀರಸ್ಯ. ಈ ಶರೀರ ಎಷ್ಟು ದಿವಸ ಇರ್ತದೆ ಅಂತ ಯಾರಿಗೆ ಗೊತ್ತು. ಇವಾಗ ಪಡ್ಕೊಂಡದ್ದು ಬಂತು, ಪುಣ್ಯ ಕಳ್ಕೊಳ್ಬೇಡಿ ದಯವಿಟ್ಟು. ಸಶ್ರದ್ಧರಾಗಿ ಆ ಪಿತೃಗಳು ಕಥಾಶ್ರವಣವನ್ನು ಮಾಡುವ ಹಾಗೆ ನಾವು ಕೂಡ ಮಾಡ್ತಾ ಇದ್ದೇವೆ. ಇನ್ನೂ ಅಧಿಕ ಸಂಖ್ಯೆಯಲ್ಲಿ ನಾವು ಬಂದು ಸೇರಬೇಕು. ನಮ್ಮ ನಮ್ಮ ಮನೆಗಳಲ್ಲಿ ಭಾಗವತ ಗ್ರಂಥವನ್ನು ಇಟ್ಟು ಪೂಜೆ ಮಾಡಬೇಕು ದಯವಿಟ್ಟು ಕೃಷ್ಣನನ್ನು. ಸಾಧ್ಯ ಆದರೆ ನೀವೇ ಶ್ಲೋಕವನ್ನು ಓದುವುದಕ್ಕೆ ಕಷ್ಟವಾಗುವುದಾದರೆ ಅಲ್ಲಿರುವಂತಹ ಕಥೆಯನ್ನು ನಿತ್ಯ ಸಾಧ್ಯ ಆದಷ್ಟು ಒಂದೊಂದು ಅಧ್ಯಾಯವನ್ನಾದರೂ ಕೂಡ ಓದಿ ವಿಶಿಷ್ಟರಾಗಬೇಕು. ನೀವು ವಿಶಿಷ್ಟರಾಗಬೇಕು. ಎಲ್ಲರ ಹಾಗೆ ನೀವು ಆಗಬಾರದು, ಆಗಕೂಡದು. ನಾವು ನಾವಾಗಿಯೇ ಇರಬೇಕು. ನಮಗೆ ನಾವೇ ಆದರ್ಶ, ತಪ್ಪಿದರೆ ಕೃಷ್ಣ ಆದರ್ಶ, ಭಾಗವತ ಆದರ್ಶ. ಇದನ್ನು ಸ್ಪಷ್ಟ ಮಾಡಿಕೊಂಡು ಇವತ್ತಿನ
ಕಥಾಭಾಗಕ್ಕೆ ಮಂಗಲವನ್ನು ಮಾಡ್ತಾ ಇದ್ದೇವೆ. ನಾಳೆಯ ದಿನ 3ನೇ ದಿವಸ. ಬೆಳಿಗ್ಗೆಯಿಂದ ಪಾರಾಯಣಗಳು ಯಥಾವತ್ತಾಗಿ ದಿನಚರಿಯ ಪ್ರಕಾರ ಸಾಗ್ತದೆ. ನಾಳೆಯ ದಿವಸ ಅಜಾಮಿಳೋಪಾಕ್ ಪಂಚಮಸ್ಕಂಧದಲ್ಲಿ ಭುವನಕೋಶದ ವರ್ಣನೆ ಮತ್ತು ಯಾವ ಯಾವ ತಪ್ಪು ಕೆಲಸ ಮಾಡಿದರೆ ಏನೇನು ಸಿಗ್ತದೆ ಹೇಳುವಂಥ ಒಂದು ಸಂಗತಿಗಳನ್ನು ಕೊನೆಯ ಪಂಚಮಸ್ಕಂಧದ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ನರಕವರ್ಣನೆ. ನರಕವರ್ಣನೆಯನ್ನು ಕೇಳುವ ಆಸಕ್ತಿ ಇರಬೇಕು ನಮಗೆ. ಇರುವವರು ಬೆಳಿಗ್ಗೆ ಬಂದು ಕೂತ್ಕೊಳ್ಳಿ. ಅಷ್ಟಾದರೂ ತಪ್ಪು ಕೆಲಸ ಮಾಡೋದು ಕಡಿಮೆ ಆಗ್ತದೆ. ನೀವು ಇಷ್ಟು ಜನ ಎಲ್ಲರೂ ಕೂಡ ಬಂದರೆ ವಿವರಿಸುವ, ಇಲ್ಲದ್ರೆ ನಾವು ನಮ್ಮಷ್ಟಕ್ಕೆ ಪಾರಾಯಣ ಮಾಡ್ತಾ ಹೋಗ್ತೇವೆ. ಆಮೇಲೆ 6ನೇ ಸ್ಕಂಧದಲ್ಲಿ ಅಜಾಮಿಳೋಪಾಖ್ಯಾನ. ಅಜಾಮಿಳನ ಕಥೆ ನಮ್ಗೆ ಗೊತ್ತಿದೆ, ಅದರದ್ದೇ ವಿಸ್ತಾರ. ತದನಂತರ ವಿಶ್ವರೂಪ ಉಪಾಖ್ಯಾನ ಅಂತ. ಆಮೇಲೆ ಪ್ರಧಾನವಾಗಿ ನಾಳೆಯ ದಿವಸ ಪ್ರಹ್ಲಾದ ಚರಿತ್ರೆ, ನರಸಿಂಹಾವತಾರವಾಗುವಂತಹ ಕ್ಷಣ. ಅದಕ್ಕೆಲ್ಲ ನಾವು ಸಾಕ್ಷಿಗಳಾಗಬೇಕು, ನಮ್ಮ ಕಣ್ಣುಗಳು ಪಾವನವಾಗಬೇಕು. ಅದಕ್ಕೆ ಸಿದ್ಧರಾಗಿ ನಾಳೆಯ ದಿನ ಮತದಾನದ ದಿನವಾದರೂ ನಮ್ಮ ಮತದಾನವನ್ನು ಮಾಡಿ ಶರೀರದಾನವನ್ನು ಇಲ್ಲಿಯೇ ಮಾಡುವ. ನಾಳೆ ದಿವಸ ನರಸಿಂಹಾವತಾರ. ಹಾಗಾಗಿ ನಾಳೆಯ ಎಷ್ಟು ಸನ್ನಿವೇಶಗಳನ್ನು ನಾವು ಪಾರಾಯಣ ಮಾಡುವುದಕ್ಕಿದೆ, ಪ್ರವಚನ ಮಾಡುವುದಕ್ಕಿದೆ. ಎಲ್ಲರೂ ಕೂಡ ಅದಕ್ಕೆ ಸಿದ್ಧರಾಗಿ ಬರಬೇಕು ಅಂತ ಮತ್ತೆ ಸ್ವಾಗತಿಸುತ್ತಾ, ನಾವು ನಮ್ಮ ನಮ್ಮ ಮನೆಗಳಿಂದ ಬರುವಾಗ ಯಥಾಸಾಧ್ಯವಾಗಿ ಪುಷ್ಪಾದಿಗಳನ್ನು ಕೃಷ್ಣನಿಗೆ ತಂದು ಅರ್ಪಿಸಬೇಕು. ನಮ್ಮದ್ದಾದಂತಹ ಯಥಾಶಕ್ತಿ ಸೇವೆಯನ್ನು ಕೊಡಬೇಕು. ಆ ಮೂಲಕವಾಗಿ ಕಿಂಚಿತ್ ಕೈಂಕರ್ಯವನ್ನು ಅವನಿಗೆ ಸಮರ್ಪಿಸುವ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಬ್ಬೊಬ್ಬರು 4 ಜನವನ್ನು ಕರ್ಕೊಂಡು ಬಂದರೂ ಕೂಡ ಅತ್ಯಂತ ಪುಣ್ಯದ ಕೆಲಸ. ಅದರ ಮಹತ್ವ 2-3 ಪ್ರತಿಗಳಲ್ಲಿ 2-3 ಪ್ರಕಾರದಲ್ಲಿ ನಾವಿಲ್ಲಿ ಹಾಕುವುದಕ್ಕಿದೆ. ಅದನ್ನು ಓದಬೇಕು ನಾಳೆಯಿಂದ. ನಾಳೆ ಅದನ್ನು ಹಾಕ್ತಾರೆ. ಭಾಗವತ ಅಂದರೆ ಏನು, ಭಾಗವತ ಸಪ್ತಾಹದ ವೈಶಿಷ್ಟ್ಯ ಏನು, ಈ ಸಪ್ತಾಹದ ಪ್ರಯೋಜನ ಏನು ಅಂತ. ಇವತ್ತೆಲ್ಲ ಬಯಸೋದು ಪ್ರಯೋಜನ ಏನು ಆಯ್ತಂಡ, ಪ್ರಯೋಜನ ಇಜ್ಜಾಯಿತು ಅಂತ. ಆ ಪ್ರಯೋಜನವನ್ನೆಲ್ಲ ಅಲ್ಲಿ ನಾವು ಹಾಕಿದ್ದೇವೆ. ಒಂದು 12 ದ್ವಾದಶಾಕ್ಷರಿ ಅಲ್ವ, ಹಾಗೆ 12 ಪಾಯಿಂಟ್ಸ್ಗಳು ಉಂಟದಲ್ಲಿ. ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ಅರ್ಥೈಸಿಕೊಂಡು ನಮ್ಮ ಮನೆಯಲ್ಲಿ ನಾವು ಭಾಗವತವನ್ನು ಓದಬೇಕು. ನಾನೇ ಬರಬೇಕು ಅಂತ ಹೇಳೋದಿಲ್ಲ, ನೀವೇ ಓದಿ, ಕಥೆಯನ್ನಾದರೂ ಓದಿ. 1 ವರ್ಷದಲ್ಲಿ ಬದಲಾಗಬೇಕು ಈ ಗ್ರಾಮ. ಇದು ಈ ಮಣ್ಣು ಹೇಗೂ ಬದಲಾವಣೆ ಆಗ್ತದೆ, ದೈವಿಕ ಶಕ್ತಿ ಬರ್ತದೆ, ಚೈತನ್ಯ ಬರ್ತದೆ. ಮತ್ತು ಕೃಷ್ಣ ಇನ್ನು ಬಂದಾಗಿದೆ. ನಾಡಿದ್ದು 4ನೇ ದಿವಸ ಅಧಿಕೃತವಾಗಿ ಬರ್ತಾನೆ ಅವತರಿಸಿ. ಮತ್ತೆ ಅವ ಹೋಗಲಿಕ್ಕಿಲ್ಲ. ಅವ ಮೊನ್ನೆ ಹೇಳಿದ್ದಾನೆ, ನಾನು ಹೋಗಲಿಕ್ಕೆ ಬರುವುದಲ್ಲ ಇಲ್ಲಿಗೆ ಅಂತ, ನಿಲ್ಲುವುದಕ್ಕೆ ಬರುವುದು ಅಂತ. ಹಾಗಾಗಿ ಇಡೀ ಗ್ರಾಮದಲ್ಲಿ ಕೃಷ್ಣ ಸಾನ್ನಿಧ್ಯ ಆಗಬೇಕು. ಎಲ್ಲ ಹಿರಿಯರು ಎಲ್ಲರೂ ನಾವಿದ್ದೇವೆ. ಇದು ನಮಗೆ ಜೀವನದ ಸಂದೇಶ ಅಂತ ತಿಳ್ಕೊಂಡು, ಭಾಗವತ, ಸಮಗ್ರ ಭಾಗವತವೇ ಜೀವನದ ಒಂದು ಸಂದೇಶ. ನನ್ನ ಜೀವನ ಸರಿಯಾಗಬೇಕು ಅಂತಾದರೆ ನಾನು ಭಾಗವತವನ್ನು ಅಪ್ಪಿ ಹಿಡ್ಕೊಳ್ಬೇಕು, ಒಪ್ಪಬೇಕು. ಇದು ನಮಗೆಲ್ಲರಿಗೂ ಕೂಡ ಈ ಸಂದೇಶ ಶಾಶ್ವತವಾದ ಸಂದೇಶ ಆಗಲಿ ಅಂತ ಹೇಳುತ್ತಾ ಇವತ್ತಿನ ಕಥಾಭಾಗಕ್ಕೆ ಮಂಗಲವನ್ನು ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.
ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.